ಗಣಾಧಿಪತಿಭ್ಯಾಂ ನಮಃ. ಗಜಮುಖದವಗಿ ಗಣಪಗಿ ಚೆಲ್ಲುವ ತ್ರಿಜಗಯ ವಂದಿತಗೆ ಆರತಿ ಎತ್ತಿರೆ ಆರತಿಯ ಬೆಳಗಿರೆ. ಗಜಮುಖದವಗಿ ಗಣಪಗಿ ಉಳ್ಳಿತದವನು ತೆಂಗಿನಕಾಯಿ ಕಡಲಿಯು ಡೋಳಿಗೆ ಕಪ್ಪು ಮೇಲುವವರೆಗೆ ಬೆಳ್ಳಿಯ ಉರಿಗೆ ಜಿಗಳ ಕಟ್ಟಿ ಕುಣಿವಂತ ಕಿರುಡುಳ್ಳಿನ ಗಣಪಂಗಾರತಿ ಎತ್ತಿರೆ ಆರತಿಯ ಬೆಳಗಿರೆ. ಗಜಮುಖದವಗಿ ಗಣಪಗಿ ರೇವತಿಗಳ ಕೈಯ ಕಪ್ಪವ ಗುಂಬಗೆ ತಾವಾಗ್ನಿಯಂದದಿ ಮೆರೆಬಗೆ ಆವಾಗಮನದಲ್ಲಿ ನೆನೆಸಿರುತ್ತಾತವ ನೀವ ಗಣೇಶಂಗಾರತಿ ಎತ್ತೀರೆ ಆರತಿ ಬೆಳಗಿದೆ. ಗಜಮುಖದವಗೆ ಗಣಪಗಿ ಕರದೊಳು ಪರಶು ಪಾಶಾಂಕುಶಧಾರಿಗೆ ಅರುಷದಿ ಭಕ್ತರ ರೇವವಗೆ ಉರಗಾಭೂಷಣನ ಸುಕುಮಾರ ಗಜ ಬದನನ ಚರಣ ಕಮಲಗಿ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಬೆತ್ತಿರೆ. ಗಜಮುಖದವಗೆ ಗಣಪಗಿ ಅಂಬುರುಗದಳ ನೀತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯುಳ್ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜಗಿ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಗೆ ಪಡ ಮಾಡುತ್ತ ವರ್ಣಿಪಿನಿ ಕಥಾಮೃತವ
ಮನದಿ ಯೋಚಿಸುತ್ತೆಂದ ಶ್ರೀರಾಮನ ಮನದಿ ಯೋಚಿಸುತ್ತೆಂದ ಗರ್ವದಿ ಮೆರೆದಪ್ಪಿದರಿಲ್ಲ ತನಗೆ ಏನೇ ಇಲ್ಲೆನುತ ನಾರಿ ಭಾಮಿಯು ಕೊಬ್ಬಿಗಳು ನಾರಿ ಭಾಮೆಯು ಕೊಬ್ಬಿಗಳು ಸಕಲ ಪಾರುಪತ್ಯವು ತನಗೆ ಮೂಲೋಕದಿ ಕ್ಷೀರವಾರಿಧಿಯಲ್ಲಿದ್ದುಕೊಂಡು ಲೋಕಪಾಲನಾ ಕಾರ್ಯದಲ್ಲಿ ನಿರತನಾದಂಥ ನನಗೆ ದ್ವಾಪರದ ಕೊನೆಯಲ್ಲಿ ಇಳೆಯಲ್ಲಿ ಮತ್ತೊಮ್ಮೆ ಅವತಾರವೆತ್ತುವಂಥ ಅನಿವಾರ್ಯತೆ ಒದಗಿ ಬಂತು. ಭೂದೇವಿಯೇ ಬಂದು ನನ್ನಲ್ಲಿ ಹೇಳಿದ್ದು, ಸ್ವಾಮಿ, ಯುಗಾಂತರದ ರಕ್ಕಸರೆಲ್ಲರೂ ಮದ ಅಂಧಕ್ಷತ್ರಿಯರಾಗಿ ಇಳೆಯಲ್ಲಿ ಜನ್ಮವನ್ನು ತಾಳಿದ್ದಾರೆ. ಅವರೆಲ್ಲರ ಅಟ್ಟಹಾಸ ಮಿತಿಮೀರಿ ಹೋಗಿದೆ. ಇದರಿಂದ ಭೂಭಾರವು ಹೆಚ್ಚಾಗತೊಡಗಿದೆ. ಆ ಭಾರವನ್ನು ನಾನು ಹೊರಲಾರೆ ಎಂದು ನನ್ನಲ್ಲಿ ಅಲವತ್ತುಕೊಂಡಿದ್ದಾಳೆ. ಮಾತ್ರವಲ್ಲ, ನೀನು ಅವತರಿಸಿ ಬಂದು ದುಷ್ಟ ಶಿಕ್ಷಣವನ್ನು ಮಾಡಿ ಶಿಷ್ಟ ರಕ್ಷಣೆಯನ್ನು ಮಾಡಬೇಕೆಂದು ನನ್ನಲ್ಲಿ ಕೇಳಿಕೊಂಡಿದ್ದಾಳೆ. ಅದಕ್ಕಾಗಿ ವರ್ತಮಾನದಲ್ಲಿ ಯದುವಂಶದಲ್ಲಿ ವಸುದೇವ ದೇವಕೀರ ಸುತನಾಗಿ ಶ್ರೀಕೃಷ್ಣ ನಾಮಧಾರಿಯಾಗಿ ಅವತರಿಸಿದ್ದೇನೆ. ಹುಟ್ಟಿದ ಕೂಡಲೇ ನಮ್ಮಪ್ಪನ ತಲೆಯ ಮೇಲೆ ಬುಟ್ಟಿಯಲ್ಲಿ ಮಲಗಿಕೊಂಡು ಕಾರ್ಗತ್ತಲ ರಾತ್ರಿಯಲ್ಲಿ ಭೋರ್ಗರೆಯುತ್ತಾ ಇರುವಂಥ ಯಮುನೆಯನ್ನು ಕವಲೊಡೆದು ಹರಿಯುವಂತೆ ಮಾಡಿ ದಾರಿಯನ್ನು ತೋರಿಸಿದವನು ನಾನೇ ಅಲ್ಲವೇ? ಅರ್ಥಾತ್ ದಾರಿಯನ್ನು ತೋರಿಸುವುದಕ್ಕಾಗಿ ಅವತರಿಸಿದವ ಎಂಬುದನ್ನು ನಿರೂಪಿಸಿದ್ದೇನೆ. ಹುಟ್ಟಿದ 7 ದಿವಸಕ್ಕೆ ದುಷ್ಟಳಾದಂಥ ಪೂತನಿಯನ್ನು ಕೊಂದಿದ್ದೇನೆ. ತಾನೋರ್ವಳು ಹೆಣ್ಣು ಎಂಬುದನ್ನು ಮರೆತು ತನ್ನೊಡೆಯನಾದಂಥ ಕಂಸನ ಅನತಿಯಂತೆ ನನ್ನನ್ನು ಕೊಲ್ಲುವುದಕ್ಕಾಗಿ ಅದೆಷ್ಟೋ ಹಸುಗೂಸುಗಳ ಮಾರಣ ಹೋಮವನ್ನೇ ಮಾಡಿದ್ದಾಳಾಕೆ. ಅದಕ್ಕಾಗಿ ಆಕೆಯ ಎದೆ ಹಾಲಿನೊಂದಿಗೆ ರಕ್ತವನ್ನು ಹೀರಿ ಆಕೆಯ ದಮನವನ್ನು ಮಾಡಿದ್ದೇನೆ. ಆ ನಂತರದಲ್ಲಿ ನಾನು ಕೊಂದಂಥ ರಕ್ಕಸರೆಷ್ಟು? ಮಾವನೆಂದು ಉಳಿಸಲೂ ಇಲ್ಲ, ಭಾವನೆಂದು ಗಣಿಸಲೂ ಇಲ್ಲ. ಒಟ್ಟಾರೆಯಾಗಿ ಹೊರಗಿನ ಶತ್ರುಗಳನ್ನೆಲ್ಲ ದಮನಿಸುತ್ತಾ ಬಂದಿದ್ದೇನೆ. ನಮ್ಮವರೇ ಕೊಬ್ಬಿದಾಗ ಏನು ಮಾಡುವುದು? ದಿವ್ಯಾತ್ಮನಾದರೂ ಕೂಡ ಈ ದೇಹ ಸಂಬಂಧವೆಂಬುದು ನನಗೆ ಸ್ವಲ್ಪ ಅಡ್ಡಿಯನ್ನುಂಟು ಮಾಡುತ್ತಾ ಇದೆ. ನನ್ನ ರಸಿಯಾದಂಥ ಬಾಮೆಯು ಕೂಡ ಕೊಬ್ಬಿ ಹೋಗಿದ್ದಾಳಲ್ಲ. ಅಷ್ಟು ಮಾತ್ರವಲ್ಲ, ಇನ್ನೊಬ್ಬ ಇದ್ದಾನೆ. ವೀರಭಟನೆನುತ ಹಲದರ ನಿರ್ಪ ವೀರಭಟನೆನುತ ಹಲದರ ಅದರ ಪರಿಹಾರವೆಸಗುವೆನೊಂದು ಉಪ
ಉಪಾಯದಿಂತ ನೆನುತ ಪರಿಹಾರವೇ ಸಾಗುವೆನೆಂದು ಉಪಾಯದಿಂತ ನೆನುತ ನಾರದ ಮುನೀಂದನಂ ನೆನೆಯಲ್ಗೆ ನಡೆತರಲು ನಾರದ ಮುನೀಂದನಂ ನೆನೆಯಲ್ಗೆ ನಡೆತರಲು ಸತ್ಕರಿಸುತ್ತವಗೆಂದನು ಸತ್ಕರಿಸುತ್ತೆಂದ ಅವಾಗೆಂದನು ಓ ಓ ಯಾದವರಲ್ಲೂ ಅನೇಕರು ಕೊಬ್ಬಿದವರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮಣ್ಣನಾದಂಥ ಹಲದರ ತಾನೇನು ತನ್ನ ಅವತರಣದ ಉದ್ದೇಶವೇನೆಂಬುದನ್ನೇ ಮರೆತು 3 ಲೋಕದಲ್ಲೂ ತನಗೆ ಎನೆ ಇಲ್ಲ ಎಂದು ಕೊಬ್ಬಿ ಮೆರೆಯುತ್ತಾ ಇದ್ದಾನಲ್ಲ. ತಪ್ಪು ಯಾರು ಮಾಡಿದರೇನು? ಬಡವ ಮಾಡಿದರೇನು? ಬಲ್ಲಿದ ಮಾಡಿದರೇನು? ತಪ್ಪು ತಪ್ಪೇ ಅಲ್ಲವೇ? ಅವನನ್ನು ತಿದ್ದಬೇಕಾಗಿದೆ. ಅದಕ್ಕಾಗಿ ನನ್ನಿಂದ ಸ್ವಲ್ಪ ಅಸಾಧ್ಯದ ಮಾತೆಂದು ನಾನು ತಿಳಿದುಕೊಂಡಿದ್ದೇನೆ. ಇದಕ್ಕೆ ಸರಿಯಾದ ವ್ಯಕ್ತಿ ಯಾರೆಂದು ಆಲೋಚನೆಯನ್ನು ಮಾಡಿದಾಗ ನನ್ನ ಧರ್ಮ ಸಂಸ್ಥಾಪನಾ ಕಾರ್ಯದಲ್ಲಿ ಸದಾ ನನಗೆ ಬೆನ್ನೆಲುಬಾಗಿ ನಿಂತಂಥ ನಾರದ ಮಹರ್ಷಿ, ಆತನಿಂದಲೇ ಈ ಕೆಲಸ ಸಾಧ್ಯ. ನಾರದನು ಈ ಕಡೆಗೆ ಬರುವಂತೆ ಪ್ರೇರಣೆಯನ್ನು ಕೊಡುತ್ತೇನೆ, ನೋಡೋಣ. ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ, ನಾರಾಯಣ. ನಾರಾಯಣ 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 ನಾಮ ಸ್ಮರಣೆಯನ್ನು ಹೊರತುಪಡಿಸಿ ಅನ್ಯ ಮತವಿಲ್ಲ, ಅನ್ಯ ಪಥವಿಲ್ಲ ಎನಗೆ. ಲೋಕದಲ್ಲೆಲ್ಲ ನನ್ನನ್ನು ಕೊಂಡಾಡುವುದುಂಟು. ದನಿಯದಾತನ ಬೆರಳು ನಾರಾಯಣ ರವದ ವೀಣೆಯಲಿ, ಹೃದಯಕ್ಕೆ ಆಲಸಿಕೆ ತೋರದು ಹರಿಕೀರ್ತನ ಕೇಳಿಯಲಿ ಅಂತ. ಹೌದು, ನನ್ನದ್ದಾದಂತಹ ಜನ್ಮ ಆದಂದಿನಿಂದ ನಾರಾಯಣ ನಾಮ ಸ್ಮರಣೆಯನ್ನೇ ಮಾಡುತ್ತಾ 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 ಈ ದಿನವನ್ನು ಕಳೆಯುತ್ತಾ ಇದ್ದೇನೆ. ಒಂದು ಕಾಲದಲ್ಲಿ ದಕ್ಷ ಪ್ರಜಾಪತಿಯ 400 ಮಂದಿ ಸಬಲೇಶ್ವರರಿಗೆ, ಸಂಸಾರಿಗಳಾಗಬೇಕಿದ್ದವರಿಗೆ ಸನ್ಯಾಸತ್ವವನ್ನು ನಾನು ಬೋಧಿಸಿದಾಗ ಸೃಷ್ಟಿಯ ವಿಕಾಸಕ್ಕೆ ನಿಯುಕ್ತಿಗೊಂಡಂತಹ ಅವರನ್ನು ನಾನು ಪಥಭ್ರಷ್ಟ ಮಾಡಿದೆನೆಂದು ಕೋಪಗೊಂಡಂತಹ ದಕ್ಷ ನನ್ನನ್ನು ಶಪಿಸಿದ. ಸ್ಥಾನಭ್ರಷ್ಟನಾಗಿ ನೀನು ಹೋಗು ಅಂತ, ಅರ್ಥಾತ್ ನಿಂತಲ್ಲಿ ನಿಲ್ಲದಿರು ಅಂತ. ಆ ಸಂದರ್ಭದಲ್ಲಿ ಆ ಶಾಪವನ್ನು ನೆನೆದು ನನಗೆ ದುಃಖವಾಯಿತು. ಹೋಗಿ ನನ್ನ ಅಪ್ಪನಾದಂತಹ ನನ್ನ ಆ ಬ್ರಹ್ಮದೇವನಲ್ಲಿಯೇ ಕೇಳಿಕೊಂಡೆ. ಆವಾಗ ಆತ ಒಂದು ಮಾರ್ಗವನ್ನು ನನಗೆ ಸೂಚಿಸಿದ. ನಾರದ, ಚಿಂತಿಸಬೇಡಯ್ಯ, ಆ ಶಾಪವನ್ನೇ ವರವಾಗಿಸಿಕೊಳ್ಳು ನೀನು ಅಂತ. ಹೇಗೆ ಅಂತ ಕೇಳುವಾಗ, ಆದಿದೇವನೆನಿಸಿಕೊಂಡಂತಹ ನಾರಾಯಣನು ಲೋಕ ಕಲ್ಯಾಣಾರ್ಥವಾಗಿ ಯಾವ ಕಾರ್ಯವನ್ನು ಕೈಗೊಳ್ಳುತ್ತಾನೋ ಅದಕ್ಕೆ ಪೂರಕವಾಗಿ ನೀನು ವರ್ತಿಸಿದೆ ಎಂದಾದರೆ ನಿನ್ನ ಶಾಪವು ವರವಾಗಿ ಪರಿಣಮಿಸುತ್ತದೆ ಅಂತ ಹೇಳಿದ. ಅಂದಿನಿಂದ ಒಂದು ರೀತಿಯಲ್ಲಿ ಸಮಾಧಾನವೇ ಆಯಿತು. ಹಾಗಿರುವಾಗ ಹೀಗೆ ಇರುತ್ತಾ ಇರುತ್ತಾ ಇರುವಾಗ ವರ್ತಮಾನದಲ್ಲಿ ವೈಕುಂಠವಾಸಿಯಾದಂತಹ ನಾರಾಯಣನು ಶ್ರೀಕೃಷ್ಣ ಅವತಾರಿಯಾಗಿ ದ್ವಾರಕೆಯಲ್ಲಿದ್ದಾನೆ. ಅವನು ನನ್ನನ್ನು ಸಂಕಲ್ಪಿಸಿದಾಗ ಆಯಿತು. ಆದ್ದರಿಂದ ಮನಸ್ಸು ಅಲ್ಲಿಗೆ ತೆರಳಲು ಒಂದು ರೀತಿಯಲ್ಲಿ ಆತುರತೆಯನ್ನು ಹೊಂದುತ್ತಾ ಉಂಟು. ಆದ್ದರಿಂದ ನೇರವಾಗಿ ದ್ವಾರಾವತಿಯರಿಗೆ ನಡೆಯುತ್ತೇನೆ. ಓಹೋ, ನಾರದ ಮಹರ್ಷಿಗಳು ಹೌದು, ಬರಬೇಕು ಬರಬೇಕು. ಸ್ವಾಮಿ, ಏನು ನಿಮ್ಮನ್ನು ಕಂಡು ನನ್ನ ಜೀವನ ಪಾವನವಾಯಿತು. ನಿನ್ನ ಸಂಕಲ್ಪ ಮಾತ್ರದಿಂದಲೇ ನಾನು ಇತ್ತ ಕಡೆಗೆ ಬರುವಂತಾಯ್ತು. ಮತ್ತೆ ನಾರದ, ನೀನು ಈ ಕಡೆ ಬಹಳ ಸಮಯದ ನಂತರ ಬಂದಿರುವೆ ಅಲ್ಲ? ಹೌದೌದು. ನೀನಾಗಿ ಬಂದಿರುವೆಯೋ ಅಥವಾ ನಮ್ಮವರು ಯಾರು ನಿನ್ನನ್ನು ಕರೆಸಿದ್ದಾರೋ? ದೇವ, ಸಕಲವನ್ನು ಬಲ್ಲಂತಹ ನೀನು ವರ್ತಮಾನದಲ್ಲಿ ಏನು ಅರಿಯದವನಂತೆ ವ್ಯವಹರಿಸ್ತಾ ಇದ್ದೆಲ್ಲ. ನನ್ನನ್ನು ಕರೆಯುವಂತಹ ಆ ಒಂದು ರೀತಿಯಲ್ಲಿ
ವರ್ತಮಾನದಲ್ಲಿ ನನ್ನನ್ನು ನೆನಪಿಸುವಂತಹ ಆ ಇಚ್ಛೆ ಇದ್ದರೆ ಅದು ನಿನಗಲ್ಲದೆ ಮತ್ತೆ ಯಾರಿಗೆ? ಓಹೋ. ದೇವಲೋಕದಲ್ಲಿ ಹೀಗೆ ಬರುತ್ತಾ ಇರುವಾಗ ನನ್ನನ್ನು ಹ್ಮ್. ನಿನ್ನದ್ದಾದಂತಹ ಅಂತರಾತ್ಮ ಕರೆದಂತಹ ಆಯ್ತು. ಓಹೋ. ಆದ್ದರಿಂದಲೇ ನೇರವಾಗಿ ನಿನ್ನ ಇಚ್ಛೆಗೆ ಅನುಗುಣವಾಗಿಯೇ ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ. ಹಾಗಾದರೆ ನನ್ನ ಇಚ್ಛೆಯಂತೆ ಬಂದಿದ್ದೀಯೆಂದು ನೀನು ಹೌದು ಹೇಳ್ತಿರುವೆ. ಹೌದು ಹೌದು. ಹಾ. ಆಸನವನ್ನು ಸ್ವೀಕರಿಸಿದ್ದೇನೆ. ಹಾ. ಏನು ವಿಶೇಷ? ಮುನಿವರ, ಸರಸವಾದುದು ಮುನಿವರನೆಲ್ಲ ಕಡೆಯ ಆ ಆ ಸರಸವದುದು ಮುನಿವರನೆಲ್ಲ ಕಡೆಯ ಚರಿಸಿ ಗರ್ವಿತರ ಭಂಗಿಪ ಮಗ ಕಾರ್ಯ ಚರಿಸಿ ಗರ್ವಿತರ ಭಂಗಿಪ ಮಗ ಕಾರ್ಯ ನಿರತ ಕೈಗೊಂಡು ಸಾಧಿಸುತ್ತೀಗ ನೀನು ನಿರತ ಕೈಗೊಂಡು ಸಾಧಿಸುತ್ತೀಗ ನೀನು ಮರೆತಿಯಾತಕಿಯಾದವರ ಕೃತ್ಯಗಳನ್ನು ಸರಸವಾದುದು ಮುನಿವರನೆಲ್ಲ ಕಡೆಯ ಚರಿಸಿ ಗರ್ವಿತರ ಭಂಗಿಪ ಮಗ ಕಾರ್ಯ ನಾರದರೆ, ಸ್ವಾಮಿ, ನಿಮ್ಮನ್ನು ಎಲ್ಲಿಂದ ಬಂದಿರಿ ಅಂತ ಕೇಳುವ ಹಾಗಿಲ್ಲ. ಇಲ್ಲ ಇಲ್ಲ ಇಲ್ಲ. ಯಾಕೆಂದ್ರೆ ಸ್ಪಷ್ಟ ನೆಲೆಯೇ ಇಲ್ಲ ನಿಮಗೆ. ಹೌದು. ಎಲ್ಲಿಗೆ ಹೋಗುದು ಅಂತಲೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗಮ್ಯಸ್ಥಾನ ಅಂತ ಇಲ್ಲ ಇಲ್ಲ. ನನಗೆ. ಇಲ್ಲ ಇಲ್ಲ. ಸದಾ ಸಂಚಾರದಲ್ಲೇ ಇರುವವರು ನೀವು. ಹೌದೌದು. 3 ಲೋಕಗಳನ್ನು ಸಂಚರಿಸ್ತಾ ಇರುತ್ತೀರಿ. ಆದಷ್ಟು ಬೇಗ. ಹೌದು. ಹೌದೌದು. ಯಾರು ಅಧರ್ಮಿಗಳಿದ್ದಾರೆ, ಹಾ. ಯಾರು ಗರ್ವಸ್ಥರಿದ್ದಾರೆ, ಹಾ. ಅಂಥವರನ್ನು ಹೇಗೆ ದಮನ ಮಾಡುವುದು, ಹಾ. ಈ ಬಗ್ಗೆ ಯೋಚನೆಯನ್ನು ಮಾಡುತ್ತಾ. ಒಟ್ಟಾರೆಯಾಗಿ ಲೋಕ ಕಲ್ಯಾಣವೇ ನನ್ನ ಪರಮ ಲಕ್ಷ್ಯ, ಚರಮ ಲಕ್ಷ್ಯ. ಹೌದಲ್ಲವೇ? ನೀನು ಅದಕ್ಕೆ ಅವತರಿಸಿ ಬಂದವನಲ್ವಾ? ನನ್ನ ಅವತರಣದ ಉದ್ದೇಶವೂ ಅದೇ. ಹಾ. ಹಾಗಿರುವಾಗ ಹಾ. 3 ಲೋಕಗಳಲ್ಲಿಯೂ ಯಾರ್ಯಾರು ದುಷ್ಟರಿದ್ದಾರೆ ಹಾ. ಎಲ್ಲರ ದಮನಕ್ಕಾಗಿ ಹಾ. ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತೀರಿ ನೀವು. ಹೌದೌದು ಹೌದು. ಎಲ್ಲ ಸಿನ್ನ ಸಂಕಲ್ಪ ಮಾತ್ರ. ಹಾ. ಇಷ್ಟೆಲ್ಲ ಮಾಡುವಾಗ ಹಾ. ನಮ್ಮ ಯಾದವರ ಬಗ್ಗೆ ಯಾಕೆ ನಿಮಗೆ ನಿರ್ಲಕ್ಷ್ಯ ಅಂತ. ಓಹೋ ಹೋ 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 ಹೋ. ಯಾದವರ ಬಗ್ಗೆ ಹ. ಆಶ್ಚರ್ಯವಾಗ್ತಾ ಉಂಟು. ಹ್ಮ್. ಏನಾಯ್ತು ಯಾದವರಿಗೆ? ಯಾದವರಲ್ಲೂ ಇದ್ದಾರಲ್ಲ ಕೆಲವರು ಕೆಟ್ಟವರು, ಕೊಬ್ಬಿದವರು. ಹೌದೌದು ಹೌದು. ಯಾದವರು ಒಂದು ಕಾಲದಲ್ಲಿ ಏನು ಇಲ್ಲದವರು, ರಾಜ್ಯಾಧಿಕಾರವನ್ನು ಹೊಂದದೇ ಇರುವಂತ ಅವರದ್ದಾದಂಥ ಪೂರ್ವಜರಿಂದ ದೊರೆತಂತಹ ಶಾಪ. ಹೌದು. ಆಮೇಲೆ ನಿನ್ನ ಮತ್ತು ಬಲರಾಮರ ಯಾವಾಗ ಆಗಮನ ಈ ಮಥುರಾ ನಗರಿಗೆ ಆಯ್ತು, ಅಲ್ಲಿಂದ ಪ್ರಾರಂಭ ಆಯಿತು. ಒಂದು ರಾಜ್ಯ ಕಟ್ಟೋಣ, ನಮಗೂ ಒಂದು ಸುಭದ್ರವಾದಂತಹ ನೆಲೆ ಬೇಕು, ರಾಜ್ಯದ ಅಧಿಕಾರ ಬೇಕು, ಪೂರ್ವಜರಿಗೆ ಇದ್ದಂತಹ ಯೋಗ್ಯತೆಯನ್ನು ನಾವು ಪಡ್ಕೊಳ್ಬೇಕು ಎಂಬಂತಹ ಒಂದು ಉತ್ಸಾಹ ಹುಮ್ಮಸ್ಸು ನಿಮ್ಮಲ್ಲಿ ಮೂಡಿದ್ದು ಸಹಜ. ಹಾಗಿಂದಾಗಲೇ ಮಥುರೆಯಲ್ಲಿ ನಿಲ್ಲಿಕ್ಕೆ ಆಗಲಿಲ್ಲ. ಆದರೆ ಏನು ಮಾಡೇನು ಹಾಗೆ ಅಂದುಕೊಂಡು ಹೊಸತಾದಂತಹ ಒಂದು ದ್ವಾರಾವತಿಯನ್ನು ನಿರ್ಮಾಣ ಮಾಡಿದ್ದೀರಿ. ಮತ್ತೆ ಈ ನನ್ನ ಚಿಂತೆ ನಿಮಗೆಲ್ಲ ಅಲ್ಲ, ನಮ್ಮವರಲ್ಲೂ ಕೆಟ್ಟವರಿದ್ದಾರಲ್ಲ, ಅವರ ತಪ್ಪನ್ನು ನೀವು ಯಾಕೆ ಕಂಡು ಹಿಡಿಯಲಿಲ್ಲ ಅಂತ. ನಿಮ್ಮವರಲ್ಲಿ ಕೆಟ್ಟವರು? ಹೌದು ಸ್ವಾಮಿ. ಮನೆ ಯಜಮಾನನಾಗಿ ನನ್ನ ಮನೆಯಲ್ಲಿ ಕೆಟ್ಟವರಿದ್ದಾರೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ನಗು ಬರುತ್ತಾ ಉಂಟು. ಓ ಚಿನ್ಮಯಾತ್ಮಕ, ಚಿನ್ಮಯಾತ್ಮಕ ನೀನೇ
ನೀನೇ ಜನಿಸಿಯಾದವರ ನೀನು ಜನಿಸಿಯಾದವರ ನೀನೇ ಜನಿಸಿಯಾದವರ ದಿನ ದಿನ ತಿದ್ದುವೆ ಘನ ಕಾರ್ಯಭಾರ ದಿನ ದಿನ ತಿದ್ದುವೆ ಘನ ಕಾರ್ಯಭಾರ ಎನಗೇಕೆ ನಿನ್ನ ಜ್ಞೆಯಂದದೋಳಾನು ಎನಗೇಕೆ ನಿನ್ನಾದ್ಯೆಯಂದೊದಳಾನು ಭಗತನ ಒದೆಗೊಪ್ಪುದನು ಕೈಗೂಡಿಪೆನು ಕೈಗೂಡಿಪೆನು ಚಿನ್ಮಯಾತ್ಮಕ ಸ್ವಾಮಿ, ನಾರದರೆ ಯಾದವರಲ್ಲಿ ಕೆಟ್ಟವರಿದ್ದಾರೆ, ಯಾದವರಲ್ಲಿ ಕೊಬ್ಬಿಯವರು ಇದ್ದಾರೆ, ಒಂದು ರೀತಿಯಲ್ಲಿ ದೌಷ್ಟವನ್ನೇ ಮೆರೆಯುತ್ತಾ ಇದ್ದಾರೆ ಅಂತ ನೀನು ಹೇಳುತ್ತಾ ಇದ್ದಿ ಸ್ವಾಮಿ. ಲೋಕದ ವ್ಯವಸ್ಥೆಯಲ್ಲಿ ಉಂಟು ಅದನ್ನು ವ್ಯವಸ್ಥಿತವನ್ನಾಗಿ ಮಾಡಿಸುವಂತ ಹೊಣೆಗಾರಿಕೆ ಮತ್ತು ಸಾಮರ್ಥ್ಯವನ್ನು ಹೊಂದಿದಂತಹ ನೀನೇ ಅಸಹಾಯಕತೆಯನ್ನು ಪ್ರಕಟಪಡಿಸಿದರೆ ಮತ್ತೆ ಹೇಗಾಗ್ತದೆ ಹೇಳು? ಯಾದವ ಕುಲದಲ್ಲಿ ಜನಿಸಿದಂತಹ ನೀನು ಯಾದವ ವರನಾದೆ, ಯಾದವ ಉದ್ಧರಣ ಕಾರ್ಯವನ್ನು ನೀನು ಕೈಕೊಂಡದ್ದು ಉಂಟು. ಅದು ಒಂದಲ್ಲ ಎರಡಲ್ಲ 11 ಇರಬಹುದು. ಯಾಕೆ? ಒಂದು ರೀತಿಯಲ್ಲಿ ಅನಾಗರಿಕತೆಯನ್ನು ಹೊಂದಿದ್ದಂತಹ ಯಾದವರು ಸಾಗರೋತ್ಪನ್ನವಾದಂತಹ ವ್ಯಾಪಾರದಲ್ಲಿ ತೊಡಗಿ ಹೈನುಗಾರಿಕೆಯನ್ನೇ ಮುಂದಿಟ್ಟುಕೊಂಡು ಮಾಡುತ್ತಿದ್ದಂತಹ ಅವರಲ್ಲಿ ಒಂದು ರೀತಿಯಲ್ಲಿ ನಾಗರಿಕವಂತಹ ಸುಸಂಸ್ಕೃತತೆಯನ್ನು ಪಡಿಮೂಡಿಸುವಲ್ಲಿ ನೀನು ಒಟ್ಟಂತಹ ಶ್ರಮ ಒಂದಲ್ಲ ಎರಡಲ್ಲ. ಖಂಡಿತ. ಸ್ವತಃ ಗೋವಳನಾಗಿ ಗೋವುಗಳನ್ನು ಕಾಯುತ್ತಾ ಅವರಿಗೂ ದುಡಿದು ತಿನ್ನಿ ಅಂತ ಕಲಿಸಿಕೊಟ್ಟವನು ನೀನು. ಅಯ್ಯ, ಈಗ ಹೇಳ್ತಾ ಇದ್ದಿ ಯಾದವರನ್ನು ದಿನ ದಿನ ತಿದ್ದುವೆ ಅಂತ. ಏನು ಸ್ವಾಮಿ ನಿನ್ನ ಮಾತಿನ ಅರ್ಥ? ದಿನ ದಿನ ತಿದ್ದುವುದು ಯಾರನ್ನು? ದಿನ ದಿನವೂ ಕೆಟ್ಟು ಹೋಗುವವರು. ಒಂದು ನೀನು ಕೆಟ್ಟು ಹೋದವರೆಲ್ಲರೂ ಪುನಃ ದುಷ್ಟರಾಗ್ತಾರೆ ಅಂತ. ಹಾಗಾದ್ರೆ ನೀನು ಅಸಹಾಯಕತೆ ಅಂತ ಹೇಳ್ತಾ ಇಲ್ಲ. ಮತ್ತೆ ನನಗೆ ಏನು ಕೆಲಸ ಅಂತ ಕೇಳಿದ್ರೆ, ನೀನು ಸಂಕಲ್ಪಿಸಿದ ಕಾರ್ಯವನ್ನು ಕೈಗೂಡಿಸುವಲ್ಲಿ ನನ್ನದ್ದಾದಂತಹ ವೇದಿಕೆಯ ನಿರ್ಮಾಣ ಮಾತ್ರ ನನಗೆ ಕೆಲಸ. ಆ ಕೆಲಸವನ್ನು ನಾನು ಮಾಡುತ್ತಾ ಇದ್ದೇನೆ. ಇದುವರೆಗೆ ನಾನು ತಪ್ಪಿದ ನನಗೆ ನೆನಪಿಲ್ಲ. ನಿನ್ನ ಮನೆಯಲ್ಲಿ ಇಂತಹ ದೌಷ್ಟ್ಯ ಉಂಟು ಅಂತ ಆಗುವಾಗ ನಿನ್ನ ಮನೆಯಲ್ಲಿ ನಾನು ಹೇಗೆ ಏನು ಮಾಡಲಿ? ನಿನ್ನ ಮನೆಯಲ್ಲಿ ಪಾರುಪತ್ಯ ಮಾಡುವಂತಹ ಸಾಮರ್ಥ್ಯ ಈ ನಾರದನಿಗೆ ಹೇಗುಂಟು ಸ್ವಾಮಿ? ಅಷ್ಟಕ್ಕಾದರೂ ಒಂದು ಮಾತನ್ನು ಕೇಳ್ತಾ ಇದ್ದೇನೆ. ಯಾದವರಲ್ಲಿ ಅಂತ ಹೇಳಿದ್ದಿ, ಯಾರು ಯಾದವರು? ಆದರೆ ದುಂಡು ನೀ ಸಾದಿ ಪೂದಯ್ಯ ಯಾದವರೆಲ್ಲ ಕೊಪ್ಪಿಗರು ನಮ್ಮೊಡೆಯ ಸಾಧು ಸಜ್ಜನರನ್ನು ಮನ್ನಿಸದಿರುವ ಸಾಧು ಸಜ್ಜನರನ್ನು ಮನ್ನಿಸದಿರುವ ಮೇದಿನಿ ಮೂರಳೊಳ್ಳ ಜೀಬಲನೆನ್ನುವ ಆದರದುಂಟು ನೀ ಸಾಧಿಪುದಯ್ಯ
ಸ್ವಾಮಿ, ನಿಮ್ಮ ಮಾತಿನಿಂದ ನನಗೆ ಅರಿವಾಗ್ತಾ ಉಂಟು. ಏನು? ಯಾದವರು ತಪ್ಪಿದರೆ ಅವರನ್ನು ತಿದ್ದುವ ಕೆಲಸ ನಿನ್ನದ್ದು ಮಾತ್ರ, ನನಗೆ ಹೊಣೆಗಾರಿಕೆ ಇಲ್ಲ ಅಂತ. ಒಂದು ಮನೆಯಲ್ಲಿ ಹ್ಮ್ ಮಕ್ಕಳು ತಪ್ಪಿದ್ದರೆ ಹಿರಿಯರು ತಿದ್ದಬೇಕು. ಹ್ಮ್ ಹಿರಿಯರೇ ತಪ್ಪಿದ್ರೆ ಅಲ್ವಾ? ವಿಚಾರ ಸ್ವಲ್ಪ ಕಷ್ಟ. ಒಪ್ಪುವಂಥದ್ದೇ. ಹೌದು. ಆದರೆ ಹಾ. ದಕ್ಷನಿಂದ ಶಪಿಸಲ್ಪಟ್ಟಂತ ನೀನು ಹಾ. ನೇರವಾಗಿ ಹೋದದ್ದೆಲ್ಲಿ ಹೇಳು? ನನ್ನ ಅಪ್ಪನಲ್ಲಿಗೆ. ಏನು ಹೇಳಿದವ? ಅವ ಹೇಳಿದ, ಹ್ಮ್ ಮಗು ಅಳಬೇಡ. ಅಲ್ಲ, ನನಗೆ ಮಕ್ಕಳಿಗೆ ಕಷ್ಟ ಬಂದಾಗ ಮತ್ತೆ ಹೋಗುದು ಅಪ್ಪನಲ್ಲಿ. ಅಪ್ಪನ ಬಳಿಗೆ. ನನ್ನ ತಾಯಿಯಲ್ಲಿ ಕೂಡ ಹೇಳಿದ್ದೇನೆ. ಹಾ. ನಮ್ಮ ಅವಕ್ಕೆ ಒಳ್ಳೆಯ ವೀಣಾವಾದಕ್ಕೆ ಹ್ಮ್ ಸರಸ್ವತಿ ದೇವಿ ಹ್ಮ್ ಅವೇ ಹೇಳಿದ್ಲು, ಹ್ಮ್ ನಿನಗೆ ಬಂದಂತಹ ಶಾಪವನ್ನು ವರವನ್ನಾಗಿಸುವಂಥ ಬುದ್ಧಿವಂತಿ ನಿನಗೆ ಬೇಕು ಅಂತ ಹೇಳಿದ್ಲು. ಹೌದು. ಆಕೆ ಮತ್ತು ನನ್ನ ತಾಯಿ ಅಂತ ಸರಸ್ವತಿ ದೇವಿ ಒಂದು ಮಾತು ಹೇಳಿದ್ಲು. ಏನು? ಸಾಹಿತ್ಯ, ಸಂಗೀತ ಮತ್ತು ಕಲೆ ಹ್ಮ್ ಈ ಮೂರರಲ್ಲಿಯೂ ನೀನು ಪರಿಣತನಾಗು ಅಂತ ಹೇಳಿದ್ಲು. ಪ್ರವೀಣನಾಗು. ಹೌದು. ಹಾ. ಒಂದು ವೀಣೆಯನ್ನು ಕೊಟ್ಲು, ಮಹತಿ. ಅಮಹತಿ ಅಂತ. ಇದನ್ನು ನುಡಿಸುತ್ತಾ ಇದ್ರೆ ಹ್ಮ್ ಈ ವೀಣೆಯಿಂದ ಬರುವಂತಹ ಸ್ವರ ಕೂಡ ಹ್ಮ್. ಅದು ಹರಿನಾಮವೇ ಆಗ್ತಾರೆ, ಓಂಕಾರವೇ ಆಗ್ತಾನೆ. ಹೀಗೆಲ್ಲ ಹೋದದ್ದುಂಟು. ನಾನು ಈಗ ಅದಕ್ಕೂ ಇದಕ್ಕೂ ಏನು ಸಂಬಂಧ ಸ್ವಾಮಿ? ಅದರೊಟ್ಟಿಗೆ ಇನ್ನೊಂದು ಮಾತು ಹೇಳಿದ್ದಾಳಲ್ಲ, ಏನು? ಲೋಕ ಕಲ್ಯಾಣಕ್ಕಾಗಿ ಬಳಸಿಕೋ ಅಂತ ನಿನ್ನ ಸಂಚಾರವನ್ನು. ಹೌದು. ಹ್ಮ್ ಬ್ರಹ್ಮದೇವ ಮಾಡಿದಂತಹ ಸೃಷ್ಟಿಯನ್ನು ಉದ್ಧಾರ ಮಾಡಬೇಕು ಅಂತ ಅವನ ಸಂಕಲ್ಪ. ಇನ್ನೊಂದು ಮಾತು ಹೇಳಿದ್ದಾನೆ. ಏನು? ಮುಂದಕ್ಕೆ ಶ್ರೀಹರಿಯು ಹಲವು ಅವತಾರಗಳನ್ನು ಎತ್ತಿ ಬರುವವನಿದ್ದಾನೆ. ಅವನ ಧರ್ಮ ಸಂಸ್ಥಾಪನಾ ಕಾರ್ಯದಲ್ಲಿ ನೀನು ಬೆನ್ನೆಲುಬಾಗಿ ನಿಲ್ಲಬೇಕೆಂದು. ನಿನಗೆ ಎಲ್ಲ ನೆನಪುಂಟು ಸ್ವಾಮಿ ಅದೆಲ್ಲ. ಹೌದೌದು, ಒಳ್ಳೇದೇ ಆಯ್ತು. ಅದು ಆಗಿರುವಾಗ ಇದರಲ್ಲಿ ನಿನ್ನ ಜವಾಬ್ದಾರಿನೂ ಇದೆ, ನನ್ನ ಹೊಣೆಗಾರಿಕೆ ಕೂಡ ಉಂಟು. ಹೊಣೆಗಾರಿಕೆ ಖಂಡಿತ ಇದೆ. ಹೇಗೋ? ಯಾಕೆ ಗೊತ್ತಾ? ಹಾ. ನಾನು ದಿವ್ಯಾತ್ಮನಾದರೂ ಕೂಡ ಇಲ್ಲಿ ನನಗೆ ದೇಹ ಸಂಬಂಧ ಎಂಬುದು ಸ್ವಲ್ಪ ಅಡ್ಡಿ ಉಂಟು ಮಾಡುತ್ತಾ ಉಂಟು ನಮ್ಮವರ ವಿಚಾರಕ್ಕೆ ಬಂದಾಗ. ಹಾ 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 ಆದಿದೇವನಾದರೂ ಕೂಡ ಪಂಚಭೂತಾತ್ಮಕವಾದಂಥ ಪ್ರಪಂಚಕ್ಕೆ ಬಂದ ಮೇಲೆ ಪ್ರಾಪಂಚಿಕವಾದಂತಹ ಸಂಬಂಧಗಳು ನಮ್ಮನ್ನು ಅಂಟಿಕೊಳ್ಳುವುದುಂಟು. ಸ್ವಲ್ಪ ಅಡಚಣೆ ಉಂಟು ಮಾಡ್ತಾ ಉಂಟು. ಇವ ಅಣ್ಣ, ಇವ ತಮ್ಮ, ಅವ ಮಾವ, ಇವ ಭಾವ. ಈಗ ಹೊರಗಿನವರನ್ನು ದಂಡಿಸಿದಾಗೆ ನಮ್ಮವರನ್ನು ದಂಡಿಸ್ಲಿಕ್ಕೆ ಆಗ್ತದ? ಅದು ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಇದರಲ್ಲಿ ಯಾರು ಕೊಬ್ಬಿದ್ದು ಗೊತ್ತಾ? ಮತ್ತೆ ಯಾರು ಅಲ್ಲ, ಯಾರು? ನಮ್ಮ ಅಣ್ಣ ಇದ್ದಾನಲ್ಲ, ಹಲಧರ ಬಲಭದ್ರ. ಹಾ, ಅವ ಈಗ ಅವನ ಅವತರಣದ ಉದ್ದೇಶವನ್ನೇ ಮರೆತು ಬಿಟ್ಟಿದ್ದಾನೆ. ನಾವಿಬ್ಬರು ಒಂದೇ ಉದ್ದೇಶದಿಂದಲ್ಲವೇ ಅವತರಿಸಿದ್ದು. ಯಾಕೆ ಇಲ್ಲಿಗೆ ಬಂದದ್ದು ಅಂತ ಮರತೆ ಹೋಗಿದೆ. ತಲೆಯಲ್ಲೇ ಇಲ್ಲ ಅವನು. ಹಾ, ಹೌದಾ? ಅವನಿಗೆ ಅವನೇ ಯಾರು ಅಂತ ಗೊತ್ತಿಲ್ಲ. ಮೂರು ಲೋಕದಲ್ಲೂ ತನಗೆ ಇದಿರಿಲ್ಲ ಎಂಬುದಾಗಿ ಮೆರೆಯುತ್ತಾ ಇದ್ದಾನವ. ಒಂದು ರೀತಿಯಲ್ಲಿ ಅಹಂ ಭಾವ. ಅಹಂಭಾವ. ಹಾ, ಉಗ್ರಸೇನ ಅರಸನಾದರೂ ಅವ ಲೆಕ್ಕಕ್ಕೆ ಮಾತ್ರ, ಎಲ್ಲ ಇವನದ್ದೇ ನಡೆಯುವುದು. ಹಾ, ಅವ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ. ಯಾರು ಬಂದ್ರೆ ಗೌರವಿಸ್ತಾನ? ಅದಿದ್ರೆ ನಾನು ಈ ಮಾತನ್ನು ಹೇಳ್ತಿದ್ನ? ಅದು ಮತ್ತೆ ಹೇಳ್ಬೇಕಾ ನಾನು? ಹಾಗೆ ಉಂಟು. ಹೌದು. ಇಷ್ಟು ಅವ್ಯವಸ್ಥೆ ಉಂಟು. ಎಷ್ಟಾದ್ರೂ ಅಣ್ಣನಲ್ವಾ, ನನಗೆ ದಂಡಿಸ್ಲಿಕ್ಕೆ ಆಗ್ತದ? ಇದು ಮನೆಯಲ್ಲಿ ಒಬ್ಬನೇ ಮಾತ್ರ, ಇನ್ಯಾರಾದ್ರೂ ಇದ್ದಾರೆ? ಎಂದು ಮಾತುಂಟು. ಹಾ, ಬಡಗಿಯ ಮನೆಯ ಬಾಗಿಲೇ ಸರಿ ಇಲ್ಲದಿದ್ರೆ ಊರಿನವರ ಬಾಗಿಲು ಸರಿ ಇದ್ದಿತ್ತ ಅಂತ. ಈಗ ನನ್ನ ಮನೆಯಲ್ಲಿ ಹೀಗಿರುವಾಗ ನಾನು ಊರನ್ನು ಎಷ್ಟು ಸರಿ ಮಾಡಿಯೇನು? ಹೌದೌದು, ಮನೆ ವ್ಯವಸ್ಥೆ ಮೊದಲು ಸರಿಯಾಗಿ ಮಾಡಿದ್ದೇನೆ, ಅದು ಬೇರೆ ವಿಚಾರ. ಹೌದು, ಲೋಕದ ಜನರೆಲ್ಲ ಹೇಳ್ಬೋದಲ್ವೇ? ಹೌದೌದು ಹೌದು. ಅವ ಎಂತ ದೇವ ಅಲ್ವಾ? ಅವನ ಅಣ್ಣ ಹಾಗೆ ಮಾಡುದಂತೆ. ಮತ್ತೆ ಯಾರಾದ್ರೂ ತೊಂದರೆ? ಒಬ್ಳಿದ್ದಾಳೆ. ಹಾ, ಯಾರು? ಮಾತ್ರ ಅಲ್ಲ, ಹಾ, ನಾನು ಮಡದಿದ್ದಾಳಲ್ಲ. ಹಾ 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 ತರುಣಿ ಬಾಮಿಯ ಕೂಡಿ, ತರುಣಿ ಬಾಮಿಯ ಕೂಡಿ ನರಕಾದಿ ಕಳರ ತರಿದು ನಾಗವ ಪೊಕ್ಕು ಗೆಳಿದು ನಿರ್ಧರರ ಸುರವಾರಿ ಜಾತ ತರುವುದಿಂದ ನಿಂದು ಮರೆವಳು ಪರಿಗಾರ ನೀನಿಂದೋ ಸ್ವಾಮಿಯೂ ನಾರದರೆ ಸ್ವಾಮಿ, ನನ್ನ 8 ಮಂದಿ ಮಡದಿಯರಲ್ಲಿ ಹೌದೌದು, ಬೇರೆ ಯಾರದ್ದೂ ಸಮಸ್ಯೆ ಇಲ್ಲ. ಹಾ ಹಾ
ಸತ್ಯಭಾಮೆಯದ್ದು ಮಾತ್ರ. ಆ ಹೇಳಿ ಕೇಳಿ ಸತ್ರಾರ್ಜಿತನ ಮಗಳಲ್ಲವೇ ಆಕೆ? ಹೌದಪ್ಪ. ಬರುವಾಗಲೇ ಒಂದಷ್ಟು ಚಿನ್ನಾಭರಣಗಳನ್ನು ಹೊತ್ತುಕೊಂಡು ಬಂದವಳು ಅವಳು. ಅದೊಂದು ತಲೆಯಲ್ಲಿ ಉಂಟವಳದು. ಹೆಂಡತಿ ಆದವಳು ತವರು ಮನೆಯಿಂದ ಮೈ ತುಂಬ ಬಂದ್ರೆ ಇಲ್ಲಿ ಸ್ವಲ್ಪ ತಾಪತ್ರಯವೇ. ಗಂಡ ಹೆಂಡತಿ ಆಗಬೇಕಾಗ್ತದೆ ಕೆಲವು. ಹೌದು 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 ಹೌದು, ಯಾವತ್ತೂ ಇಲ್ಲ. ಹೌದು. ಹಾಗೆಂದುಕೊಂಡು ನಿಮ್ಮಲ್ಲಿ ಎಲ್ಲವನ್ನೂ ತಂದವರಿದ್ದಾರೆ, ಬರಿಗೈಯಲ್ಲಿ ಬಂದವರಿದ್ದಾರೆ. ಬರಿಗೈಯಲ್ಲಿ ಬಂದವರು. ಹೌದೌದು. ಈಗ ಬಾಮೆ ಏನಾಯ್ತು? ಬಾಮೆಗೆ ಬಾಮೆ ಮೊನ್ನೆ ಮೊನ್ನೆ ಒಂದು ಪ್ರಕರಣ ನಡೆಯಿತಲ್ವೇ, ನರಕಾಸುರನ ಮೋಕ್ಷ. ಹಾ ಹಾ ಹಾ, ಪ್ರಾಜ್ಞೋತೀಶಪುರದ ನರಕಾಸುರ. ಅವನಿಗೊಂದು ವರ ಇತ್ತು, ತಂದೆ ತಾಯಂದಿರಿಂದಲೇ ಮರಣ ಅಂತ. ಹಾ ಹೌದು. ಹೇಗೂ ಅವನ ವರಕ್ಕನುಸಾರವಾಗಿ ಅವನನ್ನು ದಮನಿಸಬೇಕಲ್ವೇ? ಹೌದೌದು. ಇವಳನ್ನು ನಾನು ಒಟ್ಟಿಗೆ ಕರೆದುಕೊಂಡು ಒಂದು ಕಾಲದ ತಂದೆ ತಾಯಿಗಳೇ ಅಲ್ವೇ ನೀವು? ಹೌದು, ಆದಿಯಲ್ಲಿ ಭೂದೇವಿ ಆಗಿದ್ದವಳಲ್ಲ. ಹೌದಪ್ಪ. ಅಲ್ಲಿ ಹೋಗಿ ಆತನ ವಧೆಯೇನು ಆಯ್ತು. ಆ ನಂತರ ಇವಳ ತಲೆಗೇನು ಹೋಗಿದೆ ಗೊತ್ತಾ? ನನ್ನಿಂದಲೇ ನರಕಾಸುರನ ವಧೆ ಆಯಿತು. ಅಹಂಭಾವ. ಅಹಂಭಾವ. ಅಷ್ಟು ಮಾತ್ರವಲ್ಲ, ಆ ನಂತರದೊಂದು ಪ್ರಕರಣ. ಸುರಲೋಕದಿಂದ ಪಾರಿಜಾತವನ್ನು ಇಳೆಗೆ ತಂದದ್ದು. ಯಾರ ಮನೆಯಲ್ಲೂ ಇಲ್ಲದಂತಹ ಪಾರಿಜಾತ ಗಿಡ ನನ್ನ ಮನೆಯ ಹಿತ್ತಿಲಲ್ಲಿದೆ. ಅದು ನನ್ನಿಂದಾಗಿ ಸುರಲೋಕದಿಂದ ಭೂಮಿಗೆ ಬಂತು ಎಂಬಂತ ಅಹಂಕಾರ. ಸತ್ಯ ಹೇಳ್ಬೇಕಾ, ತೀರಾ ಅಧಿಕ ಪ್ರಸಂಗದ ಪ್ರಕರಣ ಅದು. ಹೌದು. ಯಾಕೆ? ದೇವಲೋಕಕ್ಕೆ ಹೋಗಬೇಕಾದಂತಹ ಉದ್ದೇಶ ಏನು? ಅದಿತಿ ದೇವಿಯ ಕರ್ಣಗುಂಡಲಗಳ ಸಹಿತ ಇತರ ಸುವಸ್ತುಗಳನ್ನೆಲ್ಲ ಅವರಿಗೆ ಒಪ್ಪಿಸುವುದು ನಮ್ಮ ಕೆಲಸ ಆಗಿತ್ತು. ಹಠ ಹಿಡಿದ್ಲಲ್ಲ ಅವಳು. ಹಿಡಿದ್ರು. ಸ್ವಲ್ಪ ಗಲಾಟೆ ಕೂಡ ಆಯ್ತು ಅಲ್ಲಿ. ಆಯ್ತು. ಹೌದು. ದೇವಲೋಕದ ಸುವಸ್ತುವನ್ನು ಭೂಲೋಕದಲ್ಲಿ ನೆಡಬೇಕು ಅಂತ ಅವಳ ಇಚ್ಛೆ. ನೆಟ್ಟು ಆಯ್ತು. ಅದು ಅವಳಿಗೆ ಈಗ ಭೂಲೋಕ ಎಲ್ಲೂ ಇಲ್ಲದು ನನ್ನಲ್ಲಿ. ಹೂ ಬೀಳುವುದು ರುಕ್ಮಿಣಿಯ ಮನೆಗೆಲ್ವಾ? ಹೌದು. ಇರ್ಲಿ. ಹೀಗೆ ಬಾಮೆಯದ್ದಾದಂತಹ ವರ್ತಮಾನ ಅವಳಿಗೆ ತಾನೇನು ಎನ್ನುವುದನ್ನು ತಿಳಿಯಪಡಿಸಬೇಕು. ಮತ್ತು ಹಲಧರನಿಗೂ ಅದು ನಿನ್ನಿಂದ ಸಾಧ್ಯ ಅಂತ ನನ್ನ ಭಾವನೆ. ಸ್ವಾಮಿ ನಾರದರೆ, ಇದನ್ನೆಲ್ಲ ನೀನು ಹೇಳ್ತಿ, ಬಹಳ ಸುಲಭವಾಗಿ ಹೇಳ್ತಿ. ನಾರದ ಇವರೆಲ್ಲ ಹೀಗೆ ಮಾಡ್ತಾ ಇದ್ದಾರೆ, ಇವರನ್ನೆಲ್ಲ ಸರಿದಾರಿಗೆ ತರಬೇಕು, ನಾನು ಬಡಿಲಿಕ್ಕೆ ಆಗುವುದಿಲ್ಲ, ನಾನು ನಿನ್ನ ಮೇಲೆ ಅವರನ್ನಿಟ್ಟು ಆಮೇಲೆ ಬಡಿಯುತ್ತೇನೆ ಅಂತ ಹೇಳ್ತಾ ಇದ್ದಿ. ಹೌದು. ಒಂದು ಕೆಲವುದಕ್ಕೆ ನೇರವಾಗಿ ಬಡಿಲಿಕ್ಕೆ ಆಗುದಿಲ್ಲ. ಏನಾದ್ರೂ ಇಟ್ಟು ಬಡಿಬೇಕು, ಮರದ ತುಂಡನ್ನಾದ್ರೂ ಇಟ್ಟು ಬಡಿಬೇಕು, ಇಲ್ಲದ್ರೆ ಅದಕ್ಕೆ ಹಾನಿ ಆಗ್ತದೆ, ಕೆಲಸನ ಆಗಬಾರದು, ಆ ದ್ರವ್ಯಕ್ಕೆ ತೊಂದರೆ ಆಗ್ತದೆ. ತೊಂದರೆ ಆಗಬಾರದು. ಈಗ ನನ್ನನ್ನು ಬಳಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿ. ಸ್ವಾಮಿ, ಇವರನ್ನು ಹೇಗೆ ತಿದ್ದುವುದು ಅಂತ ನನಗೆ ಗೊತ್ತಿಲ್ಲ. ಏನಾದ್ರೂ ದಾರಿ ಇದ್ರೆ ನೀನೇ ಹೇಳಬೇಕು. ಈಗ ನಾನು ಆಲೋಚಿಸಿ ಹೇಳುವುದಾದ್ರೆ, ಇದ್ದಾನಲ್ಲ ಗಣ ಮಹಿಮ, ಗಣ ಮಹಿಮವಾಯುಜಗೆ ದ್ವಾಪರದೊಳಿವೆ, ಘನ ಮಹಿಮವಾಯುಜಗೆ ದ್ವಾಪರದೊಳಿವೆ, ದರ್ಶನವೆಂದು ಸಂತೈಸಿ ಬೀಳ್ಗೊಂಡ ಮೇಲೆ, ದರ್ಶನವೆಂದು ಸಂತೈಸಿ ಬೀಳ್ಗೊಂಡ ಮೇಲೆ, ದೃಢ ಮನದಿರ ಮಧ್ಯಾಹ್ನದಿಂದ ಸೇತುವಿನ ಬಳಿ ನೆಲೆಸಿರ್ಪ, ದೃಢ ಮನದಿ ರಾಮಧ್ಯಾನದಿಂದ ಸೇತುವಿನ ಬಳಿ ನೆಲೆಸಿರ್ಪ, ನೀನಾತನ ವಿನಯದಿಂದೊಡಬಡಿಸಿ ತೀರ್ಥಾಚರಣೆಗೆ ವನ ಜನಾಭನ ಕಾಣಿಸುವೆನೆಂದು ಕರೆತರುತ್ತ, ವನ ಜನಾಭನ ಕಾಣಿಸುವೆನೆಂದು ಕರೆತರುತ್ತ, ಅನುಪಮದ ನಮ್ಮ ಉದ್ಯಾನವನ ಕೆಡಿಸುವೆಂದೆಸಗೆ ಶುಭವಪ್ಪುದೆಂದ, ಶುಭವಪ್ಪುದೆಂದ. ನಾರದರೆ, ದೇವಾ, ಧರ್ಮಕ್ಕೆ ಯಾವಾಗ ಗ್ಲಾನಿ ಒದಗಿತು ಆ ಹೊತ್ತಿಗಾಗಲೆಲ್ಲ ನಾನೊಂದೊಂದು ಅವತಾರವನ್ನು ಎತ್ತು ಬಂದಿದ್ದೇನೆ.
ಮತ್ಸ್ಯನಾದೆ, ಹ, ಕೂರ್ಮನಾದೆ, ಹ, ವರಾಹನಾದೆ, ಹ, ನಾರಸಿಂಹನಾದೆ, ಹ, ವಾಮನನಾದೆ, ಹ. ರಾಮನಾದೆ, ಹ. ಈಗ ಕೃಷ್ಣಾವತಾರದಲ್ಲಿದ್ದೇನೆ. ಹೌದು. ನನ್ನ ರಾಮಾವತರಣದ ಸಂದರ್ಭದಲ್ಲಿ ಹ್ಮ್. ನನ್ನ ಅನನ್ಯ ಭಕ್ತನಾದ ಆಂಜನೇಯನೊಬ್ಬನಿದ್ದನು. ಹೌದಪ್ಪ, ಲೋಕಕ್ಕೆ ಗೊತ್ತು. ಹೌದು, ತ್ರೇತಾಯುಗದಲ್ಲಿ ಹ್ಮ್. ರಾಮ ನಿರ್ಯಾಣದ ಹೊತ್ತಿನಲ್ಲಿ ಹ್ಮ್. ನಾನು ಸರಯೂ ನದಿಯಲ್ಲಿ ಇಳಿದು ಹೋಗುವಾಗ ಹ್ಮ್. ಆಂಜನೇಯಾದಿಗಳೆಲ್ಲ ಹ್ಮ್. ನನ್ನನ್ನು ಅನುಸರಿಸಿ ಬಂದದ್ದುಂಟು. ಹ್ಮ್. ಆಗ ನಾನು ಅವರಿಗೆಲ್ಲ ಅಭಯದ ಮಾತನ್ನು ನೀಡಿದ್ದೇನೆ. ಹ್ಮ್. ಆಂಜನೇಯನಿಗೆ ಒಂದು ಮಾತನ್ನು ಹೇಳಿದ್ದೇನೆ, ಹ್ಮ್. ಯುಗ ಯುಗದಲ್ಲೂ ನಿನಗೆ ದರ್ಶನವನ್ನ ಕೊಡುತ್ತೇನೆಂದು. ಹ್ಮ್. ಈಗ ಅವನಿಗೆ ಹೇಗೂ ದ್ವಾಪರ ಯುಗವು ಹ್ಮ್. ಅಂತ್ಯಗೊಳ್ಳುತ್ತಾ ಬರುತ್ತಾ ಇದೆ. ಹ್ಮ್. ರಾಮೋ ದುರ್ನಾಭಿಭಾಷಿತ ಅಲ್ಲವೇ? ಹ್ಮ್. ರಾಮ ಕೊಟ್ಟ ಭಾಷೆ ಯಾವತ್ತೂ ಸುಳ್ಳಾಗಬಾರದು. ಹ್ಮ್. ಆಂಜನೇಯನಿಗೆ ಕೊಟ್ಟಂತಹ ಮಾತು ಈಡೇರಬೇಕು. ಹ್ಮ್. ಇವರಿಬ್ಬರ ಗರ್ವವೂ ಅಳಿಯಬೇಕು. ಹ್ಮ್. ಅದಕ್ಕಾಗಿ ಹ್ಮ್. ನೀನು ನೇರವಾಗಿ ಹ್ಮ್. ರಾಮೇಶ್ವರಕ್ಕೆ ಹೋಗಿ ರಾಮ ಸೇತುವಿನ ಮುಂಭಾಗದಲ್ಲಿ ರಾಮ ಧ್ಯಾನವನ್ನು ಮಾಡುತ್ತಾ ಆಂಜನೇಯನಿದ್ದಾನೆ. ಓಹೋ. ಅವನ ಬಳಿಗೆ ಹೋಗಿ ನೇರವಾಗಿ ಕರೆದರೆ ಅವನು ಬರಲಿಕ್ಕಿಲ್ಲ. ಹಾ. ತೀರ್ಥಾಟನೆಯನ್ನ ಮಾಡಿ ಹ್ಮ್. ರಾಮ ದರ್ಶನವನ್ನು ಮಾಡುತ್ತೇನೆಂದು ನೀನು ಅವನಿಗೆ ಹೇಳಬೇಕು. ಹ್ಮ್. ಹೇಗಾದರೂ ಮಾಡಿ ಅವನನ್ನು ಒಲಿಸಿ ಕರೆತರಬೇಕು. ನೀನು ತೋರಿಸಿದಂತಹ ದಾರಿ ಏನು ಅಂತ ಕೇಳಿದರೆ, ರಾಮಸೇತುವಿನ ಬಳಿ ಇರುವಂತಹ ನಿನ್ನದ್ದೇ ಧ್ಯಾನ, ಅಂದ್ರೆ ನಿನ್ನದ್ದೇ ಧ್ಯಾನ ಅಂತ ಹೇಳಿದ್ರೆ ರಾಮಧ್ಯಾನದಲ್ಲಿರುವಂತಹ ಆಂಜನೇಯನು ಅಲ್ಲಿಂದ ಸ್ಥಾನಭ್ರಷ್ಟನನ್ನಾಗಿಸಿ ಇತ್ತ ಕಡೆಗೆ ಕರಕೊಂಡು ಬಂದು ತೀರ್ಥಾಟನೆಗೆಂದು ಕರಕೊಂಡು ಬರಬೇಕು. ಇಲ್ಲದಿದ್ರೆ ಬರ್ಲಿಕ್ಕಿಲ್ಲ. ನೇರವಾಗಿ ಬರಲಿಕ್ಕಿಲ್ಲ. ರಾಮ ದರ್ಶನವನ್ನು ಮಾಡಿಸ್ತೇನೆ ಅಂತ ಹೇಳಬೇಕು. ಓ, ರಾಮ ದರ್ಶನವನ್ನು ಮಾಡುತ್ತೆ. ಅವನ ಉದ್ದೇಶವೂ ಅದೇ ಉದ್ದೇಶ. ಯಾಕೆಂತ ಕೇಳಿದ್ರಿ, ಯುಗ ಯುಗದಲ್ಲಿ ರಾಮನು ಕೊಟ್ಟಂತಹ ಆಶ್ವಾಸನೆ ಕೂಡ ಅದೇ. ಯುಗ ಯುಗದಲ್ಲಿ ನಾನು ಕೂಡ ನೀನಿಲ್ಲದ ಪ್ರಪಂಚದಲ್ಲಿ ನಾನು ಹೇಗೆ ಬದುಕಲಿ ಅಂತ ಅವ ಕೇಳಿಕೊಂಡಾಗ ಇವ ಹೇಳಿದ್ದು, ಯುಗ ಯುಗದಲ್ಲಿ ನಾನು ನಿನಗೆ ದರ್ಶನವನ್ನು ಕೊಡ್ತೇನೆ ಅಂತ. ಹಾಗಾದರೆ ಅವನನ್ನು ಅಲ್ಲಿಂದ ಕರೆತರುವಂತ ಕೆಲಸ ನಾನು ಮಾಡಬೇಕು. ಈಗ ಎಲ್ಲಿದ್ದಾನೆ ಅವ? ಕರೆ ತಂದ್ರೆ ಮಾತ್ರ ಸಾಲದು. ಇಲ್ಲಿ ನಮ್ಮ ಅಣ್ಣ ಒಂದು ಉದ್ಯಾನವನ ಇದೆಲ್ಲ. ಹೌದಪ್ಪ, ಅದನ್ನು ಹಾಳು ಮಾಡ್ಬೇಕವ. ಇಲ್ಲಿ ಬಂದು ಹಾಳು ಮಾಡುವಂತೆ ನೀನು ಅವನನ್ನು ಪ್ರೇರೇಪಿಸಬೇಕು. ಅವನಿಗೆ ಒಂದು ಪ್ರಚೋದನೆಯನ್ನು ಕೊಡಬೇಕು. ಯಾಕೆ ಗೊತ್ತಾ, ಇದು ಹೊಸ ಪ್ರಸಂಗಕ್ಕೆ ಒಂದು ನೀನು ವೇದಿಕೆಯನ್ನು ಸಿದ್ಧ ಮಾಡು. ಹೊಸತಾದಂತ ಪ್ರಸಂಗ. ಹೌದು. ಮುಂದೆ ಏನು ಅಂತ ನಾನು ನೋಡಿಕೊಳ್ತೇನೆ. ಹೌದಾ? ಈಗ ನಾನು ಅಲ್ಲಿ ಹೋಗ್ಬೇಕಲ್ಲ? ಹೌದು. ಆದೀತು 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 ಆದೀತು. ಕರುಣ ನೀತಿ ಶ್ರೀರಾಮನಾದಿಯ ರಾಮ ಆಗ ಶ್ರೀರಾಮನಾದಿಯ ತರಿಸಿ ಮರುತಜ ಸೇತುವಿನ ಬಳಿ, ತರಿಸಿ ಮರುತಜ ಸೇತುವಿನ ಬಳಿ ಸ್ಮರಿಸುತ್ತಾತನ ಕುಳ್ಳಿರುತ ಮನ ಮರುಗುತೆಂದು, ಸ್ಮರಿಸುತ್ತಾತನ ಕುಳ್ಳಿರುತ ಮನ ಮರುಗುತೆಂದ, ಮನ ಮರುಗುತೆಂದ, ಮನ ಮರುಗುತೆಂದ ರಾಮ 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ.
ಈ ಆಂಜನೇಯನ ಬದುಕಿನ ಪ್ರತಿಯೊಂದು ಕಣಕಣದಲ್ಲಿಯೂ ತುಂಬಿರುವುದು ಯಾವುದು ಅಂತ ಕೇಳಿದರೆ ಆತ್ಯಂತಿಕವಾದಂಥ ಶ್ರೀರಾಮನ ನಾಮಸ್ಮರಣೆ. ನನ್ನ ಬದುಕಿನ ಮಹಾದೊಡ್ಡ ಸೌಭಾಗ್ಯ ಯಾವುದು ಅಂತ ಕೇಳಿದರೆ ಶ್ರೀರಾಮ ನಡೆದಾಡಿದ ಭೂಮಿಯಲ್ಲಿ ಅವನ ಜೊತೆಗೆ ಒಂದಷ್ಟು ಕಾಲ ಬದುಕಿರುವುದು. ಆ ರಾಮನ ಸಾಂಗತ್ಯದಲ್ಲಿ ನನ್ನ ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡವನು ನಾನು. ತ್ರೇತೆಯ ಉದ್ದಗಲಕ್ಕೂ ಕೂಡ ರಾಮರಸದ ಪೀಯೂಷಪಾನ ಮಾಡಿ ಆ ಮೂಲಕ ಬದುಕಿನ ಧನ್ಯತೆಯನ್ನು ಅನುಭವಿಸಿದಂಥ ನನಗೆ ಈ ಹೊತ್ತು ಒಂದು ಅನಾಥ ಸ್ಥಿತಿ ಕಾಡುತ್ತಾ ಇದೆ. ನಾಥರಿಲ್ಲದವರು ಅನಾಥರಾಗ್ತಾರೆ. ಹೇಗೆ ತಂದೆ ತಾಯಿಗಳನ್ನು ಕಳೆದುಕೊಂಡಂತಹ ತಬ್ಬಲಿಯಾದ ಮಗು ದಿಕ್ಕೆಟ್ಟು ಹಲುಬುತ್ತದೆಯೋ ಅದೇ ಪರಿಸ್ಥಿತಿ ನನಗಾಗಿದೆ. ನನ್ನ ಬದುಕಿನ ಪರಮ ಲಕ್ಷ್ಯ ಏನು ಅಂತ ಕೇಳಿದರೆ ರಾಮನ ಸೇವೆ. ಅದು ಬಿಟ್ಟರೆ ನನಗೆ ಬೇರೆ ಏನೂ ಇಲ್ಲ. ರಾಮನ ಬಂಟ ಹನುಮಂತ, ಇದು ಲೋಕದಲ್ಲಿ ಎಲ್ಲರೂ ಹೇಳುವಂತಹ ಮಾತು. ನನಗದು ಸಂತೋಷವನ್ನುಂಟು ಮಾಡಿದೆ. ಯಾವ ಕಾಲಕ್ಕೆ ರಾವಣಾದಿ ದುಷ್ಟರನ್ನು ಸಂಹಾರ ಮಾಡಿ ಶ್ರೀರಾಮಚಂದ್ರ ಮರಳಿ ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತನಾದ ಆ ದಿನದಿಂದ ರಾಮರಾಜ್ಯದ ಶಕೆ ಪ್ರಾರಂಭ ಆಯಿತು. ಎಣಿಕೆಗೆ 11 ವರ್ಷ, 1000 ವರ್ಷಗಳ ಆಳ್ವಿಕೆಯನ್ನು ಶ್ರೀರಾಮಚಂದ್ರ ಮಾಡಿದ್ದಾನೆ. ಅಯೋಧ್ಯೆಯ ಆ ಕಾಲದ ಸೌಭಾಗ್ಯವನ್ನು ಏನು ಅಂತ ಹೇಳುವುದು. ಬರಡು ಭೂಮಿಗಳು ಎಲ್ಲೂ ಇಲ್ಲ, ಬೆಳೆ ಕೊಡದಂತಹ ಯಾವುದೇ ಮರಗಳಿಲ್ಲ, ಗಿಡಗಳಿಲ್ಲ, ಹಾಲು ಕೊಡದ ದನಗಳಿಲ್ಲ. ಎಲ್ಲಿ ನೋಡಿದರಲ್ಲಿ ಸಿರಿ ಸಂಪತ್ತು ಸೌಭಾಗ್ಯ ವೃದ್ಧಿಯಾಗುತ್ತಾ ಇದ್ದಂತಹ ಕಾಲ. ಅದನ್ನು ಅನುಭವಿಸಿದ ಜನಸಂದೋಹ ರಾಮನನ್ನು ಮಹಾರಾಜ ಎನ್ನುವುದಕ್ಕಿಂತಲೂ ಹೆಚ್ಚು ದೇವರು ಎನ್ನುವ ಹಾಗೆ ಭಾವಿಸಿಕೊಂಡಿದ್ದರು. ರಾಮ ರಾಮೆಂದವನು ಸ್ವರ್ಗದ ಕಾಮಿನೀ ಜನ ಕೊಡೆಯನಃ, ರಘುರಾಮ ರಕ್ಷಿಸು ರಕ್ಷಿಸೆಂದವ ಕಮಲ ಭವನಹನು, ರಾಮನಾಮವ ಹೇಳಿದವ ರಾಮನಿಗೆ ಸರಿಯಹನು, ರಾಮನಾಮಕ್ಕೆ ಬೇರೆ ಸರಿಯನ್ನು ಕಾಣೆ ಎನ್ನುವ ಹಾಗೆ ಋಷಿಗಳು ಕೊಂಡಾಡಿದಂತಹ ಕಾಲ ಅದು. ಮನುಷ್ಯನಾಗಿ ದೈವತ್ವದ ಎತ್ತರಕ್ಕೆ ಹೇರಿದವ ರಾಮಚಂದ್ರ. ಅವನನ್ನು ದೇವರು ಅಂತ ಸ್ತುತಿಸಿದರಳೆ ಅವ ಹೇಳಿದ್ದೆ, ಆತ್ಮಾನಾಮ ಮನುಷ್ಯಮನ್ಯೆ, ನಾನು ಮನುಷ್ಯ ಅಂತ. ತಂದೆ ತಾಯಿಗಳು ಹೆತ್ತ ಮಗನಾಗಿ ಹುಟ್ಟಿ ಬದುಕಿನಲ್ಲಿ ಬೇಕಾದಷ್ಟು ಕಷ್ಟ ಕೋಟೆಗಳನ್ನು ಅನುಭವಿಸಿ ಆ ಮೂಲಕವಾಗಿ ಮನುಕುಲಕ್ಕೆ ಆದರ್ಶದ ದಾರಿಯನ್ನು ತೋರಿಸಿದವ. ಒಬ್ಬ ಒಳ್ಳೆಯ ಮಗನಾಗಿ ಪ್ರಪಂಚದಲ್ಲಿ ಹೇಗೆ ಇರಬಹುದು? ಯಾ ಪೀಣಯೇ ಸುಚರಿತೆ ಪುತ್ರಂ ಸಾ ಪುತ್ರ. ಸಚ್ಚಾರಿತ್ರ್ಯದ ಮೂಲಕವಾಗಿ ತನ್ನ ಪಿತೃಗಳನ್ನು ಯಾರು ಸಂತೃಪ್ತಿಗೊಳಿಸ್ತಾನೋ ಅವನೇ ನಿಜವಾದಂತಹ ಪುತ್ರ ಎನ್ನುವುದನ್ನು ತನ್ನ ಆಚಾರದಿಂದ ನಿರೂಪಿಸಿದ. ಮೌಖಿಕವಾಗಿ ತಂದೆ ಹೇಳಲಿಲ್ಲ ಹೋಗು ಕಾಡಿಗೆ ಅಂತ, ಆದರೆ ಅದರ ಅಂತರಾರ್ಥವನ್ನು ಅರ್ಥ ಮಾಡಿಕೊಂಡು 14 ವತ್ಸರಗಳ ಕಾಡಿಗೆ ವನವಾಸವನ್ನು ಮಾಡಿದ. ಆ ಕಾಲಕ್ಕೆ ಅನೇಕ ಲೋಕಸಂಗ್ರಹದ ಕೆಲಸಗಳನ್ನು ಕೂಡ ಶ್ರೀರಾಮಚಂದ್ರ ಮಾಡಿದ. ಜಟಾಯುವಿಗೆ ಕೊಟ್ಟಂತಹ ಮೋಕ್ಷ ಇರಬಹುದು, ಶಬರಿಯನ್ನು ಅನುಗ್ರಹಿಸಿದ್ದಿರಬಹುದು, ವಾಲಿಯನ್ನು ನಿಗ್ರಹ ಮಾಡುವ ಮೂಲಕ ಸುಗ್ರೀವನಿಗೆ ಮಾರ್ಗದರ್ಶಕನಾಗಿದ್ದದ್ದು ಇರಬಹುದು. ಆ ಕಾಲಕ್ಕೆ ಶ್ರೀರಾಮನ ಭೇಟಿಯಾದದ್ದು ನನಗೆ. ಯಾವಾದರೂ ನಿನ್ನ ಬದುಕಿಗೆ ಬಹಳ ದೊಡ್ಡ ಮಹಾತ್ಮನಾಗಿ ಒದಗಿ ಬರುತ್ತಾನೋ ಅವನನ್ನು ನೀನು ಅನುಸರಿಸುವಂತ ತನ್ನ ತಾಯಿ ಮೊದಲೇ ನನಗೆ ಹೇಳಿದ್ದು. ಪಂಪಾ ಸರೋವರದ ಆ ತಟದಲ್ಲಿ ರಾಮ ಲಕ್ಷ್ಮಣನು ಕಂಡ ಆ ಬಳಿಕ ರಾಮನಲ್ಲದೆ ನನ್ನ ಬದುಕಿಗೆ ಬೇರೆ ಇಲ್ಲ ಅಂತ ಹೇಳಿ ರಾಮನ ಜೊತೆಯಲ್ಲಿಯೇ ನಾನಿದ್ದವ. ಅವನಿಗಾಗಿ ಕೈಂಕರ್ಯವನ್ನು ತುಂಬ ನಾನು ಮಾಡಿದೆ. ರಾಕ್ಷಸರ ಹೋರಾಟದಲ್ಲಿ ನನ್ನದೂ ಒಂದು ಭಾಗಧೇಯ ಇದೆ. ಅದಷ್ಟನ್ನು ಪೂರೈಸಿ ಕೊನೆಗೆ ಸೀತಾ ಸಂಗ್ರಹವಾದ ಬಳಿಕ ಅಯೋಧ್ಯೆಯಲ್ಲಿ ರಾಮನಾಳಿದಂತಹ ದಿನ ಅದು ಇವತ್ತೂ ನನಗೆ ನೆನಪಿದೆ. ತನ್ನ ಬದುಕಿನ ಅವಸಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಅದೇ ಸರಯೂ ತಟಾಕದಲ್ಲಿ ನಾವೆಲ್ಲ ಅಂಜಲಿಬದ್ಧರಾಗಿ ಸುತ್ತ ನಿಂತಿದ್ದೆವು. ಶ್ರೀರಾಮಚಂದ್ರ ಸರಯೂ ನದಿಯಲ್ಲಿ ಅಂತರ್ಗತನಾಗುವಂಥ ಹೊತ್ತಿಗೆ ಕಣ್ಣೀರ ಕೋಡಿಯನ್ನು ಹರಿಸ್ತಾ ಇದ್ದೆವು ನಾವು. ರಾಮಚಂದ್ರ ನಿನ್ನ ಜೊತೆಯಲ್ಲಿ ಬರುತ್ತೇವೆ ಅಂತ. ಆವಾಗ ರಾಮ ಹೇಳಿದ,
ನೀವು ಮಾಡಬೇಕಾದಂಥ ಕರ್ತವ್ಯ ಇನ್ನೂ ಇದೆ, ಆದರೆ ಚಿಂತಿಸಬೇಕಾದದ್ದಿಲ್ಲ. ವಿಶೇಷವಾಗಿ ನನ್ನನ್ನೇ ಸಂಬೋಧಿಸಿ ಹೇಳಿದ ಹನುಮಂತ, ಯುಗ ಯುಗಾಂತರದಲ್ಲೂ ನಿನಗೆ ನಾನು ದರ್ಶನವನ್ನು ಕೊಡ್ತೇನೆ ಎನ್ನುವ ಹಾಗೆ. ಯುಗದ ಮಾತು ಬಿಡೋಣ, ಒಂದು ಯುಗ ಕಲಿಯಿತು, ಬಂದಿರುವಂಥದ್ದು ದ್ವಾಪರ ಯುಗ. ದ್ವಾಪರದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈಗಲೂ ರಾಮದರ್ಶನ ನನಗಾಗಲಿಲ್ಲ ಅಂದರೆ ಏನರ್ಥ? ರಾಮನನ್ನು ಕಾಣುತ್ತೇನೆ ಎನ್ನುವ ಕಾರಣಕ್ಕೆ ಬೇಕಾಗಿ ಬದರಿಕಾಶ್ರಮದಲ್ಲಿ ಕದಳೀವನದಲ್ಲಿದ್ದವನು ನಾನು. ಆದರೆ ರಾಮನ ನನಗೆ ದರ್ಶನವೇ ಆಗಲಿಲ್ಲ. ಹಾಗೆ ಪರಿತಾಪ ಪಡುತ್ತಾ ಇದ್ದಂಥ ಹೊತ್ತಿನಲ್ಲಿ ನಾರದರು ಅಲ್ಲಿಗೆ ಬಂದರು. ಇಲ್ಲಿ ನೀನು ಕಾದರೆ ಪ್ರಯೋಜನ ಇಲ್ಲ, ದಕ್ಷ ಸಮುದ್ರದ ತೀರಕ್ಕೆ ಹೋಗು, ಅಲ್ಲಿ ಸೇತುಬಂಧ ಇದೆ, ನಿನಗೆ ಗೊತ್ತಿದೆ, ಅಲ್ಲಿ ಶ್ರೀರಾಮನನ್ನು ಕಾಣುವಂತಹ ಸಂದರ್ಭ ಬರಬಹುದು ಅಂತ ಎಚ್ಚರಿಸಿದರು. ಆ ನಾರದರ ಮಾತಿನ ಹಾಗೆ ಇದು ವಿಶಾಲವಾದಂತಹ 3 ಸಾಗರಗಳ ಸಂಗಮ ಪ್ರದೇಶವಾಗಿರತಕ್ಕಂತಹ ಈ ಧನುಷ್ಕೋಟಿ ಇಲ್ಲಿ ಬಂದು ಅದೆಷ್ಟೋ ವತ್ಸರಗಳು ಕಳೆದು ಹೋಯಿತು. ಪೂರ್ವ ಸಮುದ್ರ, ಪಶ್ಚಿಮ ಸಮುದ್ರ ಮತ್ತು ದಕ್ಷಿಣ ಸಮುದ್ರ ಅದ್ವೈತವನ್ನು ಸಾರುವಂತಹ ಒಂದು ಪ್ರದೇಶ ಇದು. ಇಲ್ಲಿ ಬಂದು ನಿಂತಾಗ ಹಿಂದಿನದೆಲ್ಲ ನೆನಪಾಗ್ತದೆ. ರಾಮೇಶ್ವರದ ಲಿಂಗ ಸ್ಥಾಪನೆ ಆಗುವುದಕ್ಕೆ ಅದಕ್ಕೂ ನಾನು ಮಾಧ್ಯಮವಾದದ್ದು ಒಂದು ಕೃತಾರ್ಥತೆಯ ಭಾವ. ಈ ಧನುಷ್ಕೋಟಿ ಅಂತ ಇಲ್ಲಿಗೆ ಹೆಸರು. ರಾವಣಾದಿಗಳನ್ನು ಕೊಂದು ಶ್ರೀರಾಮಚಂದ್ರ ಇಲ್ಲೇ ನಿಂತು ತನ್ನ ಬಿಲ್ಲನ್ನು ಊರಿದಂತಹ ಆ ಒಂದು ದೃಶ್ಯಕ್ಕೆ ನಾನು ಸಾಕ್ಷಿ ಇದ್ದೇನೆ. ಆ ಕಾರಣದಿಂದ ಇದೀಗ ಧನುಷ್ಕೋಟಿ ಅಂತ ಕರೆಸಲ್ಪಟ್ಟಿದೆ. ಶ್ರೀರಾಮನ ಧ್ಯಾನ ಮಾಡುತ್ತಾ ಅದೆಷ್ಟೋ ಕಾಲದಿಂದ ಇಲ್ಲಿ ಇದ್ದೇನೆ. ಆದರೂ ಯಾಕೆ ಬರಲಿಲ್ಲ ರಾಮಚಂದ್ರ? ಯಾಕೆ ನಾನು ಕಾಣದಾದೆ ಆ ಸ್ವಾಮಿಯನ್ನು? ರಾಮ ರಾಮ ಯಾತಕಿನ್ನನ್ನು ಮರಿದೆ ಬರದೆಯ ಸ್ವಾಮಿ ದಯಾನಿಧೆ, ಯಾತಕಿನ್ನನ್ನು ಮರೆದೆ ದಯಾನಿಧಿ, ಯಾತಕಿನ್ನನ್ನು ಮರೆದೆ, ಯಾತಕಿನ್ನನ್ನು ಮರೆದೆ ದಯಾನಿಧಿ, ಯಾತಕಿನ್ನನ್ನು ಮರೆದೆ. ರಾಮ 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 ಯಾತಕಿನ್ನನ್ನು ಮರೆದೆ ದಯಾನಿಧೆ, ಯಾತಕಿನ್ನನ್ನು ಮರೆದೆ, ಯಾತಕಿನ್ನನ್ನು ಮರೆದೆ ದಯಾನಿಧಿ, ಯಾತಕಿನ್ನನ್ನು ಮರೆದೆ. ಯಾತುಧಾನ ಕುಲ ಖ್ಯಾತ ಖ್ಯಾತ ಸುರನಾಥ ವಿನುತಗೆ ಸೀತಾವಲ್ಲಭ, ಯಾತುಧಾನ ಕುಲ ಖ್ಯಾತ ಖ್ಯಾತ ಸುರನಾಥ ವಿನುತಗೆ ಸೀತಾವಲ್ಲಭ, ಯಾತಕಿನ್ನನ್ನು ಮರೆದೆ ದಯಾನಿಧಿ, ಯಾತಕಿನ್ನನ್ನು ಮರೆದೆ. ರಾಮ 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 ರಾಮ. ಮರೆವು ಎನ್ನುವುದು ಮಾನವರಿಗೆ ಸಹಜವಾದದ್ದು. ನಮ್ಮಂತಹ ತಿರಿಯ ಜಂತುಗಳು ಮರೆವನ್ನು ಒಂದು ಸ್ವಭಾವ ಅಂತ ಸ್ವೀಕಾರ ಮಾಡಿದವರು. ಆದರೆ ಮರ್ಯಾದಾ ಪುರುಷೋತ್ತಮ ಮಹಾಪುರುಷನಾದಂಥ ನಿನಗೂ ಮರೆವೇ ಸ್ವಾಮಿ. ಬದುಕಿನಲ್ಲಿ ಯಾವತ್ತೂ ಕೂಡ ಅನೃತವನ್ನು ಆಡದೇ ಇದ್ದವನಿಗೆ ರಾಮ ಅಂತ ಹೆಸರು. ನೇರವಾದಂಥ ಒಂದೇ ಮಾತು, ಒಂದೇ ರೀತಿಯ ನಡವಳಿಕೆ, ಆಮೇಲೆ ಒಂದೇ ರೀತಿಯ ಕಾರ್ಯ ಸಾಧನೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣೇತಂ ಮಹಾತ್ಮಾನ.
ಇದು ಮಹಾತ್ಮನಾದಂಥ ರಾಮಚಂದ್ರನ ಸ್ವಭಾವ. ಹೇಳಿದ ಮಾತನ್ನು ಯಾವತ್ತೂ ಅವನು ಮರೆಯುವವನಲ್ಲ. ಸತ್ಯವ್ರತದ ಪಾಲನೆಗೆ ಬೇಕಾಗಿಯೇ ನಾಡನ್ನು ತ್ಯಾಗ ಮಾಡಿ ಕಾಡಿಗೆ ಹೋದವ. ಸುಗ್ರೀವನಿಗೆ ಕೊಟ್ಟ ಮಾತಿನ ಹಾಗೆ ವಾಲಿಯನ್ನು ನಿಗ್ರಹ ಮಾಡಿದವ. ಸೀತೆಯನ್ನು ಪ್ರಾಪ್ತಿಸ್ತೇನೆ ಅಂತದಕ್ಕೆ ಪ್ರಯತ್ನಪಟ್ಟು ಶತಯೋಜನ ವಿಸ್ತಾರವಾದಂಥ ಲವಣಾಂಬುದಿಗೆ ಸೇತುವೆಯನ್ನು ಬಲಿದವ. ಹಾಗಾಗಿ ಯಾರಿಗಾಗಿ ಏನೇನು ಮಾಡುತ್ತೇನೆ ಅಂತ ರಾಮ ಮಾತು ಕೊಟ್ಟಿದ್ದಾನೋ ಆ ಮಾತಿನ ಸತ್ಯತೆಯನ್ನು ಪಾಲನೆ ಮಾಡಿ ತೋರಿಸಿದವ ಪ್ರಪಂಚಕ್ಕೆ. ಹಾಗಾಗಿ ಅವನನ್ನು ಆದರ್ಶ ಅಂತ ನಾವೆಲ್ಲ ಸ್ವೀಕಾರ ಮಾಡಿದ್ದು. ಅಂಥ ರಾಮಚಂದ್ರ ಸ್ವಾಮಿ ನನ್ನನ್ನು ಮರೆತು ಬಿಟ್ಟೆಯ. ಈ ಆಂಜನೇಯನನ್ನು ಮರೆಯುವುದಕ್ಕೆ ನಿನಗೆ ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದರೆ ಖಂಡಿತ ಅಲ್ಲ. ಹಾಗಿದ್ರೆ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಭಗವಂತ ಅಂತ ಅರ್ಥ. ಈ ಕಾರಣಕ್ಕೆ ದೀರ್ಘವಾದಂಥ ವಿಯೋಗವನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ ರಾಮಚಂದ್ರ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡದಾಗ ಸರಯೂ ನದಿಯ ತಟಾಕದಲ್ಲಿ. ಆದರೆ ನನಗೆ ಆ ಭಾಗ್ಯ ಬರಲಿಲ್ಲ. ಯಾಕಂದರೆ ನೀನು ಚಿರಂಜೀವಿ ಎನ್ನುವ ಹಾಗೆ ಹೇಳಿಯಾಗಿದೆ. ನಿನಗೆ ಮುಂದಿನ ಬ್ರಹ್ಮಭಟ್ಟ ಅಂತ ರಾಮನೇ ಹೇಳಿದ್ದಾರೆ. ಯಾವ ಬ್ರಹ್ಮಪಟ್ಟವೂ ಕೂಡ ರಾಮನ ಸಾಂಗತ್ಯತೆಗೆ ಸರಿಗಟ್ಟುವುದಲ್ಲ. ಅದು ಏನು ಮಾಡೋಣ, ತ್ರೇತೆ ಕಳೆದರೂ ಈ ಯುಗದವರೆಗೆ ಬದುಕಿರುವಂಥ ನಾವು 5 ಇದ್ದೇವೆ ರಾಮಾಯಣ ಕಾಲದವರು. ಒಂದು ಚಿರಂಜೀವಿಯಾದಂಥ ವಿಭೀಷಣ, ಲಂಕಾಧಿಪತ್ಯವನ್ನು ರಾಮಚಂದ್ರನಿಗೆ ಅವನಿಗೆ ಕೊಟ್ಟದ್ದು. ಮತ್ತೊಬ್ಬ ಮೈಂದ ದ್ವಿಧರು, ಅವರಿಬ್ಬರು. ಅವರು ಚಿರಂಜೀವಿಗಳು ಯಾಕಂತಲೇ ಅಶ್ವನಿ ಕುಮಾರರ ಅನುಗ್ರಹದಿಂದ ಹುಟ್ಟಿದವರು. ಮತ್ತೊಬ್ಬ ನಮಗೆಲ್ಲರಿಗೂ ಪೂಜ್ಯನಾದಂತಹ ಜಾಂಬವಂತ. ಅವನ ಹುಟ್ಟು ಯಾವಾಗ ಆಯ್ತಂತ ಯಾರಿಗೂ ಗೊತ್ತಿಲ್ಲ. ಕುಂಬಿನಿ ಯುಧಿಸುವ ಮೊದಲೇ ಹುಟ್ಟಿದವ ಅಂತ ಹೇಳ್ತಾರೆ, ಬ್ರಹ್ಮ ಮಾನಸ ಪುತ್ರ ಅಂತ. ಅದು ಬಿಟ್ಟರೆ ಕೊನೆಯ 5ನೇವ ನಾನು, ಹನುಮಂತ. ವಜ್ರಾಂಗ ಬಲಿ, ದೇವತೆಗಳಿಂದ ಕೂಡ ಉಪದಿಷ್ಟನಾದವ ನಾನು. ಅನುಗ್ರಹ ಏನೂ ಆಗಿದೆ. ಆದರೆ ರಾಮನಿಲ್ಲದ ಬದುಕು ಬೇಕೋ ನನಗೆ. ಸ್ವಾಮಿ, ದಯಾನಿಧಿಯಾದಂಥ ರಾಮಚಂದ್ರ ನೀನು ಯಾಕೆ ಬರಲಿಲ್ಲ? ದುಷ್ಟರಾದಂಥ ರಕ್ಕಸರ ಹುಟ್ಟಡಗಿಸಿ ಲೋಕದಲ್ಲಿ ಸಜ್ಜನನ್ನು ಪಾಲಿಸುವುದಕ್ಕೆ ಬೇಕಾಗಿ ವಿಧ ವಿಧವಾದಂಥ ಬನ್ನವನ್ನು ಪಟ್ಟವ ನೀನು. ಅಂಥ ಭಗವಂತ ಮಾರುತಿಯನ್ನು ಮರೆತು ಬಿಟ್ಟೆಯಾ ಸ್ವಾಮಿ? ನಿನ್ನನ್ನು ಕಾಣದೆ ಬದುಕುವುದಕ್ಕುಂಟೆ. ದ್ವಾಪರಾಯುಗದ ಅಂತ್ಯಕಾಲದಲ್ಲಾದರೂ ನನಗೆ ದರ್ಶನ ಕೊಟ್ಟು ನನ್ನ ಬದುಕನ್ನು ಪಾವನಗೊಳಿಸಲಾರೆಯ ಸ್ವಾಮಿ? ಹೀಗೇ ನಾನು ನಿರೀಕ್ಷೆಯಲ್ಲಿ ಇರಬೇಕೆ? ಯಾವಾಗ ನೀನು ಬರ್ತೀ, ಹೇಗೆ ಬರ್ತೀ ಎನ್ನುವುದನ್ನು ಅದೆಷ್ಟು ಕಾಲದಿಂದ ಕಾಯ್ತಾ ಇದ್ದೇನೆ. ಈ ಕಡಲ ತಡಿಯಲ್ಲಿ ಹೊಯ್ಗೆಯ ರಾಶಿಯ ಮೇಲೆ ಕೂತರೂ ಕೂಡ ನನಗೆ ಯಾವ ಬಿಸಿ ಅನುಭವವೂ ಆಗುವುದಿಲ್ಲ. ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ರಾಮನಾಮದ ಸ್ಮರಣೆಯಿಂದ ಭೌತಿಕವಾದಂಥ ಎಲ್ಲ ಬಾಧೆಗಳನ್ನು ಮೀರಿ ಆ ರಾಮನಾಮ ಒಂದನ್ನೇ ನಾನು ಭಜಿಸ್ತಾ ಇರ್ತೇನೆ. ನೋಡೋಣ, ಇನ್ನಷ್ಟು ಕಾಯೋಣ. ಕಾಯುವಿಕೆಗಿಂತ ಅನ್ಯ ತಪ ಇಲ್ಲ ಅಂತ ಹೇಳಿದಾರಲ್ಲ, ಆ ಭಾವದಿಂದಲೇ ನಾನಿದ್ದವ. ಏನದು? ನಾರಾಯಣ ನಾರಾಯಣ. ಮತ್ತದೇ ವಾಕ್ಯ, ನಾರಾಯಣ ನಾಮಸ್ಮರಣೆ. ನಿಮ್ಮನ್ನು ಬಿಟ್ಟರೆ ಬೇರೆ ನನ್ನನ್ನು ಕಾಡುವುದಕ್ಕೆ ಬರುವವರೇ ಇಲ್ಲ. ವೀರಾ ಸ್ವಾಮಿ, ವೀರರಿಯ ಹನುಮಂತ ಕಾರಣೀಕ ಸುಗುಣವಂತ 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 ಸುಗುಣವಂತ. ಓ ಸುಗುಣವಂತ, ಓ ಮೂರು ಲೋಕದಧಿಕ ನೀನು, ನೀನು ಮೂರು ಲೋಕದಧಿಕ
ಮಾಣಿಕ ಸುಗುಣವಂತ 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 ಆ ಆ ಆ ಆಂಜನೇಯ, ಮಹರ್ಷಿಗಳೇ, ನಿನ್ನನ್ನು ವೀರ ಅಂತ ನಾನು ಸಂಬೋಧಿಸ್ತಾ ಇದ್ದೇನೆ. ಯಾಕೋ ಲೋಕದಲ್ಲಿ ಆ ಶೌರ್ಯ, ಧೈರ್ಯ, ಔದಾರ್ಯವೆಂಬುದು ಕೆಲವರಲ್ಲಿ ರೂಢಿಸಿಕೊಂಡು ಬಂದಂದುಂಟು. ಆ ತಾನು ಸಾಧಿಸಿದಂತಹ ಸಾಧನೆಯಿಂದ, ಆ ತಾನು ಪ್ರಾಪ್ತಿಸಿಕೊಂಡಂತಹ ವಿದ್ಯೆಯಿಂದ ಆ. ಕೆಲವರೆಲ್ಲ ವೀರರಾಗುವುದು ಉಂಟು. ಮತ್ತೆ ನಾರದರ ಮಾತು ಎಲ್ಲ ಸರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ವ್ಯಂಗ್ಯವೂ ಇರ್ತದೆ ಅದ್ರಲ್ಲಿ. ಹೌದಪ್ಪ, ಹಾಗೇನಿಲ್ಲ. ನಿನ್ನಲ್ಲಿ ಅಂತ ವ್ಯಂಗ್ಯ ಅಲ್ಲ, ನನ್ನ ವೀರತನ ಸದ್ಯಕ್ಕೆ ಏನನ್ನು ತೋರಿಸಿದ ಹಾಗಿಲ್ಲ ನಾನು. ಇಲ್ಲ, ಇದು ಗತಕಾಲದ ವೀರತನವನ್ನು ನಾನು ಹೇಳುವುದು. ಓ, ಹಿಂದಿನದ್ದು. ಹೌದೌದು. ನೀನಂತೂ ಹುಟ್ಟು ವೀರ. ಹಾ ಯಾಕೆ ಈ ಮಾತನ್ನು ಹೇಳುತ್ತಾ ಇದ್ದೇನೆ? ಹಾ ತಾಯಿಯ ಗರ್ಭವೈಕುಂಠ ಅಂತ ಜನ್ಮವನ್ನು ಎತ್ತಿದ ಕೂಡಲೇ ಹಾ ನೀನು ನೋಡಿದ್ದು ಮೇಲಂತೆ. ಹೌದು. ಕೇವಲ ಹಸಿವಿನ ದೆಸೆಯಿಂದಾಗಿ ಹಾ ಭಾನುಮಂಡಲಕ್ಕೆ ಏರಿದವ ಭಾಸ್ಕರನನ್ನು ಕಾಣಲಿಕ್ಕೆ ಮೇಲೆ ನೋಡಿದ್ದರಿಂದ ಮುಖ ಊದಿಸಿಕೊಳ್ಳುವ ಮೇಲೆ ಹೋಗಿ ಭಾಸ್ಕರನಿಗೆ ನಮಸ್ಕಾರ ಮಾಡಿದ್ದಲ್ಲ ನೀನು, ಭಾಸ್ಕರನನ್ನೇ ಹಿಡಿದು ತಿನ್ನುವಂತ ಆಲೋಚನೆಯಲ್ಲಿ ಇದ್ದೆ. ಪ್ರತಿಭಾಸ್ಕರ ಆಗುವುದಕ್ಕೆ ಹೋದದ್ದು. ಹೌದು. ಸ್ವಲ್ಪ ಅಹಿತಕರ ಘಟನೆ ಏನೋ ಆಯಿತು. ಆಮೇಲೆ ಅವರು ಕೊಟ್ಟಂತ ಒಂದೊಂದು ಉಡುಗೊರೆ ನಿನಗೆ, ಬ್ರಹ್ಮದೇವನು ಕತ್ತಿನ ಮಾಲಿಕೆಯನ್ನೇ ನಿನಗೆ ಕೊಟ್ಟಂತಂತೆ ಇಂದ್ರದೇವ. ಯಾರನ್ನು ತಿನ್ನುವುದಕ್ಕೆ ಅಂತ ಹೋದನೋ ಅವನೇ ನನಗೆ ಭಾಷಾ ಪಾಂಡಿತ್ಯವನ್ನು ಕಲಿಸಿದ್ದು. ಯಾಕಲ್ವಾ? ಹೌದು. ಸೂರ್ಯದೇವ ಹೇಳಿದ್ದಾನಂತೆ, ನನ್ನ ತೇಜಸ್ಸಿನ 101 ಭಾಗವನ್ನು ನಿನಗೆ ಕೊಟ್ಟಿದ್ದೇನೆ ಅಂತ. ಹೌದು ಸ್ವಾಮಿ. ಬೇಕಾದ ಆ ಪ್ರಾಪ್ತ ಕಾಲದಲ್ಲಿ, ಪ್ರಾಪ್ತ ವಯಸ್ಸಿನಲ್ಲಿ ನಿನಗೆ ಬೇಕಾದಂತಹ ವಿದ್ಯೆಯನ್ನೆಲ್ಲ ನಾನು ನಿನಗೆ ದಾರೆ ಎರೆದು ಕೊಡುತ್ತೇನೆ ಅಂತ ಹೇಳಿದ್ದಾನಂತೆ. ವರುಣನು ಅಂತ ಹಾಗೆ ಹೇಳಿದ್ದಾನೆ, ನನ್ನ ಪಾಶದಿಂದಲಾಗಿ ನಿನಗೆ ಏನು ಅವಧ್ಯ ನೀನು ಅಂತ. ಭಗವಾನ್ ಶಂಕರ ಹೇಳಿದ್ದಾನೆ, ಯಮ ಹೇಳಿದ್ದಾನೆ. ಅವರೆಲ್ಲರಿಂದಲೇ ಬೇಕಾದ ವರವನ್ನು, ದೇವಾನುದೇವತೆಗಳ ಅನುಗ್ರಹ ನನಗಾಗಿತ್ತು ಆ ಕಾಲಕ್ಕೆ. ಹೌದು. ಆಮೇಲೆ ನೀನು ಮತ್ತೂ ಒಂದು ವಿಷಯದಲ್ಲಿ ವಿಶೇಷತೆಯನ್ನು ಹೊಂದಿದವ. ಏನು ಸ್ವಾಮಿ? ಭಗವಂತನ ನೀನು ಹುಡುಕಿಕೊಂಡು ಹೋದದ್ದಲ್ಲ, ಭಗವಂತನೇ ನಿನ್ನೆಡೆಗೆ ಬಂದದ್ದು. ಅದೇ ಕೆಲವು ಸಲ ಬೇಡ ಅಂತ ಹೇಳುವಾಗ ಬೇಡದು ಬರ್ತದೆ, ಬೇಕು ಅಂತ ಹೇಳುವಾಗ ಅದು ದೂರ ಹೋಗ್ತದೆ. ಹಾಗಾದರೆ ನಮ್ಮದ್ದಾದಂತಹ ವ್ಯವಹಾರನ ಮನೋವ್ಯವಹಾರ ನಿರ್ಧರಿಸುವವರು ನಾವು ಅಲ್ಲ ಅಂತ. ಅದು ಸರಿ. ನಮ್ಮ ಸ್ವಾತಂತ್ರ್ಯಕ್ಕೆ ಮೀರಿದಂತಹ ವಿಷಯ ಅದು ಅಂತದ್ದು. ಆ ಕಾಲದಲ್ಲಿ ಕೂಡ ನೀನು ವೀರತ್ವವನ್ನು ರಾಮನಿಗಾಗಿ ಏನೆಲ್ಲ ವ್ಯಯಿಸಿದ್ದಿ, ವಿನಿಯೋಗವನ್ನು ಮಾಡಿದ್ದಿ. ದಾಸೋಹಂ ಕೋಸಲೇಂದ್ರಸ್ಯ ಅಲ್ವಾ? ಅದು ಬಿಟ್ಟು ಬೇರೆ ಇಲ್ಲ ನನಗೆ. ಸದಾ ಉತ್ತಮ ಕರ್ಮಗಳನ್ನೇ ಎಸಗುತ್ತಿರುವಂತಹ ಆ ಶ್ರೀರಾಮಚಂದ್ರನ ಅನನ್ಯ ದಾಸ ಅಂತ. ನವವಿಧ ಭಕ್ತಿಗಳಲ್ಲಿ ದಾಸ್ಯತ್ವಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನೇ ಬರೆದವ ನೀನು. ಹೌದು. ಆದರೆ ಆ ತೇಜಸ್ಸೂ ಇಲ್ಲ ಈಗ, ಆ ಓಜಸ್ಸೂ ಇಲ್ಲ. ಅದೇ ಈಗ ಇದನ್ನು ನೋಡಿ ನೀವು ವೀರ ಅಂತ ಹೇಳಲಿಕ್ಕಿಲ್ಲ. ಇಲ್ಲ, ನನ್ನ ಹಿಂದಿನ ನಿನ್ನ ಕಥೆಯನ್ನೆಲ್ಲ ಹೇಳುವಾಗ ಈಗ ಹೇಗೆ ಕಾಣ್ತದೆ? ಈಗ ಏನು ಅಂತ ಹೇಳುದು? ಏನು ಸ್ವಾಮಿ? ಮುಖದಲ್ಲಿ ಶೋಕದ ಛಾಯೆ ಅಡಗಿದೆ. ಹೌದು. ಒಂದು ರೀತಿಯಲ್ಲಿ ನಿರಾಶವಾದವೇ ನಿನ್ನನ್ನು ಆವರಿಸಿದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಾರದು. ನಿರಾಶೆಯನ್ನು ಆವರಿಸುವುದಿದ್ರೆ ನಿನಗೆ ಅಂದು ಆವರಿಸಬೇಕಿತ್ತು. ಹೌದು. ಯಾವಾಗ ಸೀತಾನ್ವೇಷಣೆಗೆ ಹೊರಟಂತಹ ಆ ಸಂದರ್ಭದಲ್ಲಿ ಕಡಲ ತಡಿಯಲ್ಲಿ ಇನ್ನು ಸೀತೆ ಸಿಗಲಾರಳು ಎಂಬಂತಹ ನಿರ್ಣಯಕ್ಕೆ ಬಂದಾಗ ನಿಮಗೆ ಆವರಿಸಬೇಕಿತ್ತು. ಹೌದು. ಆಗ ಆವರಿಸಲಿಲ್ಲ. ಇಲ್ಲ, ಪ್ರಯತ್ನ ಮಾಡಿದ್ದೀರಿ. ಅದರಲ್ಲಿ ನೀನು ಯಶಸ್ಸನ್ನು ಕಂಡಿದ್ದಿ. ಅಯ್ಯ, ಈಗ ನಾನು ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಈ ಶೋಕ ಯಾಕೆ? ಏನಾಯ್ತು ನಿನ್ಗೆ ಸ್ವಾಮಿ? ಶೋಕಕ್ಕೆ ಕಾರಣ ಹೇಳಬೇಕಾ ಬೇರೆ? ಬೇಳಲೇನು ಮುನಿಲಲಾಮ ಬೇಳಲೇನು ಮುನಿಲಲಾಮ ನೀಲ ಮೇಘ ಶ್ಯಾಮ ರಾಮ ನೀಲ ಮೇಘ ಶ್ಯಾಮ ರಾಮ ಪಾಲಿಸಿದ ಅಭಯ ಮರಿದ ಮೇಲಿಗಿಲ್ನ ಬಾಳ್ವೆ ವ್ಯರ್ಥ
ಬೆಳಲೆ ಆ ಆ ಸ್ವಾಮಿ, ಆಂಜನೇಯ. ಹೊಸ ವಿಷಯ ಆದರೆ ಉತ್ಸಾಹದಿಂದ ಹೇಳಬಹುದಿತ್ತು. ಹಾ. ಇದು ಮತ್ತದೇ ಹಳೆಯ ರಾಗ. ಹಾ ಹಾ ಹಾ, ಹೌದೌದು. ಅವತ್ತು ನೀವು ಬಂದು ಹೌದೌದು ಬದರಿಕಾಶ್ರಮದಲ್ಲಿ ನಾನು ನೋಡಿದ್ರಲ್ಲ, ಹೌದು ಕದಳೀವನದಲ್ಲಿದ್ದಾಗ ಹೌದು, ಇದನ್ನೆಲ್ಲ ಪ್ರಶ್ನೆ ಕೇಳಿದ್ದು ನೀವು, ಇದೇ ಪ್ರಶ್ನೆಯನ್ನು. ಏನು ಅಂತ. ಹೌದೌದು. ಆಗ ಆ ರಾಗದಲ್ಲಿ ಉತ್ತರ ಕೊಟ್ಟದ್ದು ನಾನು. ಆಗ ನಿಂಗೆ ಒಂದು ಹೊಸತಾದಂತ ಚೈತನ್ಯ ಬರಲಿಲ್ಲ? ಅಲ್ಲ, ಚೈತನ್ಯ ನಿಮ್ಮನ್ನು ನೋಡಿದಾಗ ಆಯ್ತು. ಆಯ್ತು. ಇನ್ನಾದರೂ ನನ್ನ ನಿರೀಕ್ಷೆ ಸುಳ್ಳಾಗುವುದಿಲ್ಲ ಅಂತ. ಹೌದೌದು. ಆದರೆ ಇಲ್ಲಿ ಆಗುವುದಿಲ್ಲ ಅಂತ ಹೇಳಿದ್ರಿ ನೀವು. ಓಹೋ, ಓ ಅಲ್ಲಿಗೆ ಹೋಗು ಅಂತ ಹಾ ಹೌದು ನೀವು ಕಳಿಸಿದ್ದಲ್ವ ಇಲ್ಲಿ. ಹೌದೌದು. ಎಲ್ಲಿಂದ? ಆ ಹಿಮಾಚಲದಿಂದ ಈ ಸೇತು ಬಂದದವರೆಗೆ ನಾನು ಬದರಿಯಿಂದ ದಕ್ಷಿಣದ ರಾಮೇಶ್ವರದವರೆಗೆ ರಾಮೇಶ್ವರದವರೆಗೆ ಬಂದೆ. ಇಲ್ಲಿ ಬಂದು ಎಷ್ಟು ಸಮಯ ಆಯಿತು? ಹೌದಾ? ಇಲ್ಲಿ ನನ್ನನ್ನು ಕಳುಹಿಸಿದವರು ನಿಮ್ಮ ಪತ್ತೇ ಇಲ್ಲ. ಆಮೇಲೆ ಹಾ 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 ಹಾ, ಋಷಿವಾಕ್ಯ ಪುಸಿ ಆಗದು ಅಂತ ನಾನು ಕೇಳಿದ್ದು. ಹಾ, ಆದರೆ ಇನ್ನು ಯಾವಾಗ ಅದು ಸತ್ಯ ಆಗಲಿಕ್ಕೆ? ಹಾಗೆ ಆಯ್ತಾ ಸ್ವಾಮಿ, ಹಾ? ನನ್ನನ್ನು ಯಾಕೆ ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದು ನೀವು? ನೀನು ಬಯಸಿದಂತ ಆ ನಿನ್ನ ಇಚ್ಛೆ ಏನುಂಟು ಅದು ಅಲ್ಲಿ ಈಡೇರ್ತದೆ. ಶ್ರೀರಾಮ ದರ್ಶನ. ದರ್ಶನ ನನಗೆ ಅದು ಬಿಟ್ಟರೆ ಬೇರೆ ಇಲ್ಲ. ಇಲ್ಲ ಬದುಕಿನಲ್ಲಿ ಬೇರೆ ಏನು ಬೇಡ ನನಗೆ. ಹಾ ರಾಮನನ್ನು ಸಹ ಕಾಣಿಸಿ ಅಂತ. ಹೌದು. ಅಲ್ಲ, ರಾಮ ಮಾತು ಕೊಟ್ಟಿದ್ದಾನೆ. ಹಾ ರಾಮೋ ಭಿನ್ನಾಭಿಭಾಷಿ ಅಂತ ಹೌದು. ಹೇಳಿಲ್ವಾ? ಇನ್ನೊಂದು ಮಾತು ಆಡ್ಲಿಕ್ಕಿಲ್ಲ. ಇಲ್ಲ, ಇಲ್ಲ. ಆದ್ರೆ ಎಷ್ಟು ತಡ ಆಯ್ತಲ್ಲ. ಏಕಪತ್ನಿ ಏಕಶರ ಏಕ ಮಾತು ಎಲ್ಲವೂ ಹೌದು. ಅಂಥ ರಾಮನೇ ದರ್ಶನ ಕೊಡುತ್ತೇನೆ ಅಂತ ಹೇಳಿ ಹಾ, ಯುಗವೇ ಕಳೆದು ಹೋಯಿತು. ಹಾ, ಈ ಯುಗವೂ ಅಂತ್ಯಕ್ಕೆ ಬಂದಿದೆ. ಬಂದಿದೆ. ರಾಮ ಇಲ್ಲ. ರಾಮನನ್ನು ಕಾಣದೆ ಪರಿತಾಪ ಪಟ್ಟಾಗ ಹಾ. ಮತ್ತೆ ಸಂತೋಷ ಎಲ್ಲಿಂದ ಸ್ವಾಮಿ? ಈ ದುಃಖ ಅದಕ್ಕೆ. ಆಹಾ, ಹೌದು. ರಾಮ ಇಲ್ಲ ಅಂತಲ್ಲ, ಇಲ್ಲ, ರಾಮ ದರ್ಶನ ಇಲ್ಲ ಅಂತ ಹೇಳುದು. ಈಗ ಇನ್ನಾದರೂ ಒಂದು ಸರಿಯಾದ ಮಾರ್ಗ ತೋರಿಸಿಕೊಡ್ತೀರಾ ನೀವು? ಓ, ಇದು ನಿನ್ನ ಶೋಕಕ್ಕೆ ಕಾರಣ. ರಾಮನನ್ನು ಕಾಣುವುದಕ್ಕೆ ಒಂದು ದಾರಿ ಹೇಳ್ತೀರಾ? ಆಂಜನೇಯ, ಓ. ಏನಯ್ಯ ಇದು ಕತೆ? ತ್ವರಿತದಿ ತ್ವರಿಯೋ ನೋಳ್ಪೈ ಮನವೀರಲು ತೋರಿಸುವೆ ತೋರಿಸುವೆ. ಆ ಮನವೀರಲು ತೋರಿಸುವೆ ನಾಶರದಿ ತಡಿಯಲ್ಲಿರಲು ದೊರೆವೇನೆ ಕೃಪಾಳು. ಓಹೋ, ದೊರೆವನೆ ಕೃಪಾಳು. ಮತ್ತೆ ಎಲ್ಲಿಗೆ ಹೋಗಬೇಕು? ತೊರಿದೋಳ್ಪ ಮನವಿರಳು ತೋರಿಸುವಿ ಹಾ, ನಾಶರದಿ ತಡಿಯಲ್ಲಿರಲು ದೊರೆವೇನೆ ಕೃಪಾಳು. ಎಲ್ಲಿ? ತೆರಳಿವಿಯುತ ತೀರ್ಥ ಪರಮ ಪಾವನ ಕ್ಷೇತ್ರ. ಪರಮ ಪಾವನ ಕ್ಷೇತ್ರ ಯಾವುದು? ತೆರಳಿ ಮೀಯುತ ತೀರ್ಥ ಪರಮ ಪಾವನ ಕ್ಷೇತ್ರ. ಪರಿಕಿಸಲು ಪ್ರತ್ಯಕ್ಷ ದೊರೆವ ಜಲಜಾಕ್ಷ. ದೊರೆವ ಜಲಜಾಕ್ಷ ದೊರೆವ ಜಲಜಾಕ್ಷ. ಹನುಮಂತ, ಸ್ವಾಮಿ,
ನಿನ್ನನ್ನು ಸ್ಮರಿಸುವ ಕಾಲದಲ್ಲಿ ಬುದ್ಧಿಮತಾಂ ವರಿಷ್ಠಂ ಅಂತ ಒಂದು ಮಾತು ಸೇರಿಸ್ತಾರೆ. ಅದೌದು ಹೇಳ್ತಾರೆ. ಹೌದಲ್ವಾ? ಹಾ, ನಿನ್ನನ್ನು ಕದಲಿ ಕ್ಷೇತ್ರದಿಂದ ಇಲ್ಲಿಗೆ ಬರ್ಲಿಕ್ಕೆ ನಾನು ಹೇಳಿದ್ಯಾಕೆ? ಯಾಕೆ? ಅದೇ ಕೇಳಿದ್ದು. ನೆನಪುಂಟಲ್ಲ ನಿಮ್ಗೆ? ಹಾ, ರಾಮೇಶ್ವರ ಹಾ, ಪರಿಚಿತವಾದ ನಿನಗೆ ಊರಿನ ಜೊತೆಯಲ್ಲಿ ಹಾ, ಅದು ಪಾವನ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಈಗ, ಅದೌದು ಅಲ್ವಾ? ಅನೇಕ ಸಂತರು, ಹಾ, ಅನೇಕ ಮಹಾತ್ಮರು, ಹಾ, ಅನೇಕ ಋಷಿಮುನಿಗಳ ಪದಸ್ಪರ್ಶದಿಂದ ಆ ಕ್ಷೇತ್ರವು ಈಗ ಪಾವನ ಕ್ಷೇತ್ರವಾಗಿದೆ. ಹೌದಪ್ಪ ಅಲ್ವಾ? ಹ್ಮ್. ಯಾಕೆ? ಯಾಕೆ? ನೀನೇನು ಮಾಡಿದ್ದಿ? ಅಲ್ಲಿಯೇ ಕುಳಿತುಕೊಂಡಿದ್ದಿ. ಅಲ್ಲೆಲ್ಲ ಹೇಳಿದ್ದು ನೀವು. ಹೌದು, ಧನುಷ್ಕೋಟಿಗೆ ಹೋಗು ಅಂತ ಹೇಳಿದ್ದು. ಪ್ರತಿಯೊಂದಕ್ಕೆ ವಾಕ್ಯಾರ್ಥ ಮತ್ತೊಂದು ಮತಿತಾರ್ಥ ಅಂತ ಉಂಟು. ಹಾ, 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 ಹಾ. ಮತಿತಾರ್ಥ ಏನು? ಹಾ, ಅಂತಹ ಪಾವನ ಕ್ಷೇತ್ರಗಳನ್ನು ಇನ್ನೂ ನೀನು ಸಂದರ್ಶಿಸಬೇಕು ಎಂಬುದೇ ಅದರ ಮತಿತಾರ್ಥ. ಇನ್ನು ಸಂದರ್ಶಕ್ಕೆ ಮುಂದೆ ಹೋದ್ರೆ ಸಮುದ್ರ ಇರುವುದು ಅಲ್ಲ, ಮತ್ತೆ ಉತ್ತರದ ಕಡೆಗೆ ಚಲಿಸಬೇಕಲ್ಲ. ಮತ್ತೆ ಹಾರಿದ್ರೆ ಲಂಕೆಗೆ ಹೋಗ್ಬೇಕು. ಯಾಕೆ? ಅಲ್ಲಿ ರಾಮ ಇರ್ಲಿಕ್ಕೆ ಉಂಟು, ಅಲ್ಲಿ ಅಲ್ಲ ಅಲ್ಲ, ಮತ್ತೆ ಅಲ್ಲಿ ಕೂಡ ರಾಮ ಭಕ್ತ ಸಿಗ್ಬಹುದು ನಿನಗೆ. ಹೌದು, ರಾಮ ಭಕ್ತರು ತುಂಬಾ ಮಂದಿ ಸಿಕ್ಕಿದ್ರು, ನನ್ನ ಜಾತಿಯವರು ಸಿಕ್ಕಿದ್ರು. ಹೌದು, ಆದ್ರೆ ರಾಮ ಇಲ್ಲ. ರಾಮ ಇಲ್ಲ. ಹಾ, ಭರತಖಂಡದಲ್ಲಿ ಹಾ, ಅನೇಕ ಉತ್ತರದ ಸೇತು ಹಿಮಾಚಲದಿಂದ ದಕ್ಷಿಣದ ಇಲ್ಲಿಯವರೆಗೆ ಹಾ, ಅನೇಕ ಪುಣ್ಯಕ್ಷೇತ್ರಗಳಿವೆ. ಹಾ, ರಾಮನನ್ನು ಕಾಣುವುದಿದ್ದರು ಹಾ, ಯುಗದಲ್ಲಿ ಒಂದು ಆ ಯುಗ ಧರ್ಮ ಅಂತ ಒಂದುಂಟು. ಹೌದು. ತ್ರೇತಾಯುಗದಲ್ಲಿ ನೀನು ರಾಮನನ್ನು ಹೃದಯ ಬಿಚ್ಚೇ ಬೇಕಾದ್ರೆ ಇಲ್ಲೇ ಇದ್ದಾನೆ ಅಂತ ತೋರಿಸುವ ಪ್ರಯತ್ನ. ಅದನ್ನು ಸತ್ಯವಾಗಿಸಿದ್ದಾನೆ ರಾಮ. ಹೌದು ಹೌದು. ಯಾಕೆ? ಹ್ಮ್. ರಾಮನೇ ಹೇಳಿದ್ದಾನಂತೆ ಒಂದು ಕಾಲದಲ್ಲಿ, ಹಾ, ಲೌಕಿಕ ಪ್ರಪಂಚದಲ್ಲಿ ನಾನು ದೇವ ನೀನು ಭಕ್ತ, ಅಥವಾ ನಾನು ರಾಮ ನೀನು ಬಂಟ. ಹಾ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾನು ನೀನು ಒಂದೇ ಅಂತ. ಹೌದು. ಹಾಗಿರುವಾಗ ಹಾ, ರಾಮ ದರ್ಶನ ಈ ದ್ವಾಪರದಲ್ಲಿ ಆಗಬೇಕಿದ್ರೆ ಹಾ, ಪುಣ್ಯ ಸಂಚಯನ ಬೇಕು. ಹಾ. ಅದಕ್ಕಾಗಿ ನಿನ್ನ ಸಂಪಾದನೆ ಕಡಿಮೆ ಆಗಿದೆ ಈಗ. ಈಗ ನನ್ನಲ್ಲಿ ಕಡಿಮೆ ಆಯ್ತಂತ. ಹೌದು. ಹಾ, ಇದಕ್ಕಾಗಿ ನಾನು ರಾಮ ಸೇವೆ ಒಂದು ಮಾಡಿದ್ದು, ಮತ್ತೆ ಹೌದು. ಏನಲ್ಲ. ಆದ್ರೆ ಅದರಿಂದ ಹೌದು. ಪುಣ್ಯ ಸಂದಾಯ ಆಗ್ಲಿಲ್ವ ನನಗೆ? ಸಾಕಾಗುದಿಲ್ಲ, ಸಂಪಾದನೆಯಲ್ಲಿ ಕಡಿಮೆ ಆಗಿದೆ. ಓ, ಅದಕ್ಕಾಗಿ ಏನ್ ಮಾಡ್ಬೇಕು? ನೀನು ಹಾ, ಇಲ್ಲಿ ಆಯ್ತಲ್ಲ, ಹೌದು. ಇನ್ನು ಉತ್ತರದ ಕಡೆಗೆ ಚಲಿಸಬೇಕು. ಎಂತದ್ದು ಸ್ವಾಮಿ ಇದು? ಹೌದು, ಇದು ನೀವು ಎಂಥ ಎಂಥ ಪುಣ್ಯಕ್ಷೇತ್ರ ಉಂಟು ಗೊತ್ತುಂಟ ಇಲ್ಲ? ಹಾ. ಶೇ, ಒಂದ ಎರಡ ಸಾವಿರಾರು ಸಾವಿರಾರು. ಈಗ ಉತ್ತರದಿಂದ ದಕ್ಷಿಣಕ್ಕೆ ಬಂದಾಯ್ತು. ಹೌದು, ದಕ್ಷಿಣದಿಂದ ಪುನಃ ಪ್ರಾರಂಭ ಮಾಡಬೇಕು ನೀನು. ಪುನಃ ಉತ್ತರಕ್ಕೆ ಹೋಗುದು. ಉತ್ತರಕ್ಕೆ ಹೋಗ್ಬೇಕು. ನೀವೆಂತ ಹೇಳ್ತೀರಿ? ಅಲ್ಲಿ ನಿನ್ನ ಉತ್ತರೋತ್ತರ ಅಭಿವೃದ್ಧಿ ಆಗಿ ಆಗಿ ಆ ಮೂಲಕ ರಾಮದರ್ಶನವೂ ನಿನಗಾಗಿ ಹಾ. ನಿನ್ನ ಜೀವನಕ್ಕೆ, ನಿನ್ನ ಈ ಯುಗದಕ್ಕೆ ನಿನಗೊಂದು ಸಾರ್ಥಕ್ಯ ಬರ್ತದೆ. ಸ್ವಾಮಿ, ಹಾ. ಈಗ ಕ್ಷೇತ್ರ ದರ್ಶನಕ್ಕೆ ಅಂತ ನೀವು ಹೇಳ್ತಿದ್ರೆ, ಹಾ. ಆವತ್ತೇ ಹೇಳ್ತಿದ್ರೆ ಹಾ. ನಾನು ಬರುವಾಗಲೇ ಎಲ್ಲ ದರ್ಶನ ಮಾಡಿಕೊಂಡು ಬರ್ತಿದ್ದೆ. ಹೌದು. ದಕ್ಷಿಣಕ್ಕೆ ಬರುವಾಗ. ಹಾ, ಹಾ. ಈಗ ಪುನಃ ತೀರ್ಥಕ್ಷೇತ್ರ ಮಾಡಬೇಕು ಅಂತ ಹೇಳಿದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ನಾನು ಹೋದ ಹಾಗೆ ಆಗುದಿಲ್ವಾ? ಅಲ್ಲ, ಯಾಕೆ ಗೊತ್ತುಂಟಾ? ಯಾಕೆ? ಕ್ಷೇತ್ರ ರಾಮೇಶ್ವರಕ್ಕೆ ನಾನು ಹೋಗು ಅಂತ ಹೇಳಿದ್ದು ಯಾಕೆ? ಯಾಕೆ? ನಿನ್ನ ಮನಸ್ಸಿನಲ್ಲಿ ಒಂದು ಅಚ್ಚೊತ್ತಿ ನಿಂತಿದೆ. ರಾಮನನ್ನು ಬಿಟ್ಟರೆ ಯಾವ ಕ್ಷೇತ್ರವೂ ಇಲ್ಲ, ಹೌದು, ಯಾವ ದೇವರೂ ಇಲ್ಲ. ಇದು ರಾಮನೇ ಮಾಡಿದಂತ ಕ್ಷೇತ್ರ ಅಲ್ವಾ? ಕ್ಷೇತ್ರ ಅಲ್ವಾ? ಅವನೇ ಸ್ಥಾಪಿಸಿದಂತ ಲಿಂಗ. ಹೌದು, ರಾಮೇಶ್ವರ ಲಿಂಗ. ಹೌದು. ಹೌದು. ಇನ್ನು ಹ್ಮ್. ಅದೇ ಹೇಳಿದ್ದೇನಲ್ಲ ನಾನು, ಇಲ್ಲಿ ನೀನು ಬಂದಿದ್ದಿ ಸರಿ, ಹಾ, ರಾಮ ಸಂತುಷ್ಟಗೊಂಡಿರಬಹುದು ಈಗಾಗಲೇ ನಿನಗೆ. ಹಾ. ಆದರೆ ನನ್ನ ಅಂತರಾತ್ಮ ಹೇಳ್ತದೆ, ಹಾ. ನಿನಗೆ ರಾಮ ದರ್ಶನಕ್ಕೆ ಕಾಲ ಸನ್ನಿಹಿತವಾಗಿದೆ ಅಂತ. ಹೌದಾ? ಅದಕ್ಕೆ ನೀನು ಸ್ವಲ್ಪ ಹಾ. ಸ್ಥಾನ ಭ್ರಷ್ಟನಾಗ್ಬೇಕು. ಸ್ವಾಮಿ ಹಾ. ಒಂದು ಮಾತು. ಹಾ. ಈಗ ಅವತ್ತು ನೀವು ಎಲ್ಲಿ ಹೇಳಿದ್ರಿ ಅಲ್ಲಿಂದ ಹೋದ್ರಿ, ಹೌದು. ನೀವು ಹೇಳಿದ್ರಿ ಅಂತ ನಾನು ಇಲ್ಲಿಗೆ ಬಂದೆ. ಹಾ. ಈಗ ನನ್ನನ್ನು ಮತ್ತೆ ಅಲ್ಲಿಗೆ ಕಳುಹಿಸಿ ನೀವು ನಿಮ್ಮಷ್ಟಕ್ಕೆ ಹೋಗುದಾ? ಛೇ, ಹಾ, ಹಾಗೆ ಒಂದು ಪ್ರಶ್ನೆ ಉಂಟಾ? ನಿಮ್ಮ ಜೊತೆಯಲ್ಲಿ ಬಾರದೆ ನಾನು ಇಲ್ಲಿಗೆ ಹೋಗ್ಲಿಕ್ಕಿಲ್ಲ ಇನ್ನು. ಅದು ಹೌದು. ಹಾ, ಇನ್ನು ರಾಮನನ್ನು ನೋಡಿದ ಮೇಲೆ ನಿಮ್ಮನ್ನು ಬಿಡುದು ನಾನು. ಇಲ್ಲ, ಹಾ. ಅಲ್ಲಿ ನಾನು ಕೂಡ ಒಂದು ಸಂಕಲ್ಪ ಮಾಡಿದ್ದೇನೆ. ಎಂತದು? ರಾಮ ದರ್ಶನ ನಿನಗೆ ಮಾಡಿಸದೆ ನಾನು ಹೋಗುದಿಲ್ಲ ಅಂತ. ಮತ್ತೆ ಒಂದು, ಹಾ. ಈಗ ನೀವು ಜೊತೆಯಲ್ಲಿದ್ದರೆ ಹಾ. ಕ್ಷೇತ್ರಗಳನ್ನು ನೋಡಬಹುದು ನಾವು. ಹೌದೌದು. ಆ ಕ್ಷೇತ್ರಗಳ ಮಹತ್ವ ಏನು ಹೌದು. ಅಲ್ವಾ? ಹೌದು. ಅದು ಹೇಗೆ ತೀರ್ಥಕ್ಷೇತ್ರ ಆಗಿದೆ ಆಗಿದೆ ಎನ್ನುವುದನ್ನು ಹಾ. ಲೋಕ ಸಂಚಾರಿಗಳಂತ ನಿಮ್ಮ ಹಾಗೆ ಹೇಳಲಿಕ್ಕೆ ಯಾರಿಗೂ ಗೊತ್ತಿಲ್ಲ. ಅದರ ಪೂರ್ವ ಹಿನ್ನೆಲೆ ಮತ್ತೆ ಯಾವ ಕ್ಷೇತ್ರಕ್ಕೆ ಹೋದ್ರೂ ಉಂಟಲ್ಲ, ಹಾ. ಆ ಕ್ಷೇತ್ರ ಪರಿಚಯ ಹೇಳುವವರು ಬೇಕಾಗ್ತದೆ. ಹೌದೌದು. ನಮ್ಮವರೇ ಇದ್ರೆ ಆ ಹಾ. ಕಷ್ಟ ಇಲ್ಲಲ್ಲ. ಕಷ್ಟ ಇಲ್ಲ. ಅದಕ್ಕೆ ಬೇಕಾಗಿ ಹಾ. ಸ್ವಾಮಿ, ಹಾ. ನೀವು ಜೊತೆಯಲ್ಲಿ ಬರುವುದಿದ್ರೆ ಹಾ. ನಿಮ್ಮ ಜೊತೆಯಲ್ಲಿ ನಾನು ಎಲ್ಲಿಗೆ ಬೇಕಾದ್ರೂ ಬರ್ತೇನೆ. ಹೌದಾ? ಹಾ. ಅಂತೂ ರಾಮನನ್ನು ಕಾಣಿಸ್ಬೇಕು ನೀವು. ಅದು ನಾನು ಹೇಳಿದ್ದೇನಲ್ಲ. ಹೌದಾ? ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಇದ್ರಿ, ಹಾ. ನನ್ನ ಜೊತೆಯಲ್ಲಿ ನೀನು ಬರುವುದಿದ್ರಿ, ಹಾ. ನೀನು ನಿನ್ನದ್ದಾದಂತ ಒಪ್ಪಿಗೆಯನ್ನು ಸೂಚಿಸಬೇಕು. ಹಾ. ಆಮೇಲೆ ನಾವು ಹೋಗುದು, ಒಟ್ಟಿಗೆ ಹೋಗುದು. ಹೋಗೋಣ, ಹಾ. ಹೋಗೋಣ.
ಉತ್ತಮ ದೇವತಾ ಮಂದಿಗಳಿಗೀಕ್ಷಿಸಿ ಆಗೆ ಭಾವಶುದ್ಧದಿ ಮಿಂದು ಉತ್ತಮ ದೇವತಾ ಮಂದಿಗಳಗೀಕ್ಷಿಸಿ ಪವಮಾನಿಯು ಪರಿಗಿಸುತ್ತ ದ್ವಾರಾವತಿಯನು ಪವಮಾನಿಯು ಪರಿಗಿಸು ದ್ವಾರಾವತಿಯನು ಭಾವಶುದ್ಧದಿ ಮಿಂದು ಉತ್ತಮ ದೇವತಾ ಮಂದಿಗಳಿಗಿಸಿ ಸ್ವಾಮಿ ನಾರದ ಮಹರ್ಷಿಗಳೇ, ಆಂಜನೇಯ. ಇಷ್ಟರವರೆಗೆ ನನ್ನ ಭಾವಾಕಾಶದಲ್ಲಿ ಚಿಂತೆ ಎನ್ನುವಂತಹ ಮೋಡ ಅದು ಕವಿದಿತ್ತು. ಈಗ ಭಾವ ಶುದ್ಧ ಆಯಿತು. ಅದು ಬೇಕು ನೋಡಿ. ಯಾಕಂದ್ರೆ ನಿಮ್ಮ ಸಂಸರ್ಗ ಏನೋ ಒಂದು ಆಶಾ ತಂತು. ಹೌದೌದು. ಮುಂದೆ ಒಳ್ಳೆಯದು ಸಂಭವಿಸ್ತದೆ ಅಂತ ನಮ್ಮ ಮನಸ್ಸಿಗೆ ಏನಾದರೂ ಸಂಕಲ್ಪ ಆದರೆ ತನ್ನಾಗೆ ತನ್ನಿಂದ ತಾನೇ ಮುದುರಿದಂತಹ ಮನಸ್ಸು ಅರಳುತ್ತದೆ. ನೋಡು, ಪ್ರಥಮ ಇದರಲ್ಲಿಯೇ ನೀನು ತೆರಗಡೆ ಹೊಂದಿದ್ದಿ. ಮತ್ತೊಂದು ಸ್ಥಳ ಮಹಿಮೆಯು ಹಾಗೆ. ಕೂತಲ್ಲೇ ನಾವು ತುಂಬಾ ಹೊತ್ತು ಕೂತ್ರೆ ಆಮೇಲೆ ಎಂಥದ್ದು ಬೇಡ ಅಂತ ಬೇಡ ಅಲ್ವಾ? ಒಂದು ರೀತಿಯ ಜಡ. ಸ್ವಲ್ಪ ಎದ್ದು ಹೊರಗೆ ನಡೆದ್ರೆ ಪ್ರಪಂಚ ಏನು ಅಂತ ನಮ್ಗೆ ಅರ್ಥ. ಹೌದಪ್ಪ. ಅವತ್ತು ನೀವು ಹೇಳಿದಾಗ ನೇರವಾಗಿ ನಾನು ಬಂದದ್ದು. ಹೌದೌದು. ಎಲ್ಲಿಯೂ ನಿಲ್ಲಿಲ್ಲ. ಈಗ ತೀರ್ಥಕ್ಷೇತ್ರ ದರ್ಶನ ಮಾಡುವುದಕ್ಕೆ ಒಂದು ಅವಕಾಶ ಆದಾಗ ತೀರ್ಥ ಅಂದ್ರೆ ಏನು? ಪವಿತ್ರವಾದಂಥ ಅರ್ಥವಲ್ಲ. ಹೌದೌದು. ಎಂತೆಂಥ ಪುಣ್ಯಕ್ಷೇತ್ರಗಳನ್ನು ನಾವು ನೋಡಿದೆವು. ಇಲ್ಲೆಲ್ಲ ನಾವು ಹೋಗುವಾಗ ಒಂದು ಕಾಲಕ್ಕೆ ಶ್ರೀರಾಮಚಂದ್ರ ವನಾಂತರ ಗಮನ ಮಾಡುತ್ತಾ ಲಕ್ಷ್ಮಣನ ಜೊತೆಯಲ್ಲಿ ಅಡ್ಡಾಡಿದಂಥ ಅನೇಕ ಪ್ರದೇಶಗಳನ್ನು ನಾವು ನೋಡಿದ ಹಾಗಾಗಲಿಲ್ವ? ಮತ್ತೆ ಬೇರೆ ಬೇರೆ ನದಿಗಳನ್ನು ನಾವು ಕಂಡೆವು. ನಾಸಿಕಕ್ಕೆ ಕೂಡ ಹೋಗಿದ್ದೇವೆ ನಾವು. ಹೌದಪ್ಪ. ಮತ್ತೆ ಶೂರ್ಪನಖಿಯ ಅಲ್ವಾ ಮೂಗು ಕೊಯ್ದದ್ದು ನಾವು ಅವತ್ತು ಮಿಂದದ್ದು ಗೋದಾವರಿ ನದಿ. ಹೌದೌದು. ಅದಕ್ಕಿಂತ ಮೊದಲು ಕಾವೇರಿ ನದಿ. ಹೌದು. ಪವಿತ್ರವಾದಂತಹ ಕಾವೇರಿ ನದಿ ಅಗಸ್ತ್ಯನಿಂದಲೇ ಸ್ಥಾಪಿಸಲ್ಪಟ್ಟದ್ದು ಅಲ್ವಾ? ಹೌದಪ್ಪ. ಅಂತಹ ಕಾವೇರಿಯ ಸ್ನಾನವೂ ಆಯಿತು. ತುಂಗಾ ನದಿಯ ಪಾನವೂ ಆಯಿತು. ಗೋದಾವರಿ ನದಿಯಲ್ಲಿ ಮತ್ತೆ ತೀರ್ಥಕ್ಷೇತ್ರದ ಒಂದು ಸ್ನಾನ ಮಾಡಿದ ಹಾಗಾಯಿತು. ಹೌದು. ಅಂದ್ರೆ ಪಂಚವಟಿ ವನ ಪ್ರದೇಶವನ್ನು ನಾವು ನೋಡಿದ್ವಿ. ಹೌದಾ? ದಂಡಕಾರಣ್ಯವನ್ನು ದಾಟಿ ಬಂದೆವು. ಉತ್ತರಾಭಿಮುಖವಾಗಿ ನಾವು ಬಂದದ್ದು. ಹೌದು. ಇದು ಬಹಳ ಮುಂದೆ ಹೋಗಬೇಕು ಅಂತ ಇಲ್ಲ ಕಾಣುತ್ತದೆ. ಸ್ವಲ್ಪ ನಾವು ಪಶ್ಚಿಮದ ಕಡೆಗೆ ತಿರುಗಿ. ಅದೇ ಈಗ ಮೇಲೆ ಗಂಗಾ ನದಿ ಆಚೆ ಹೋದ್ರೆ ಬಂದ ದಾರಿ ಆಗ್ತದೆ. ಹೌದೌದು. ಹಾಗಾಗಿ ಪಶ್ಚಿಮದ ಕಡೆ ತಿರುಗಿದಾಗ ಶೋಣ, ಗಂಡಕಿ ಮೊದಲಾದಂತಹ ನದಿಗಳನ್ನು ನಾವು ಉತ್ತರಿಸಿ ಬಂದೆವು. ಹೌದೌದು. ಈಗ ಪಶ್ಚಿಮ ಸಮುದ್ರ ಕಾಣ್ತಾ ಉಂಟು. ಹೌದು. ಈಗ ಮತ್ತೆ ಕರ್ಕೊಂಡು ಬಂದದ್ದು ಪಶ್ಚಿಮ ಸಮುದ್ರಕ್ಕೆ. ಹೌದೌದು. ಅದೊಂದು ಆಶ್ಚರ್ಯ ಉಂಟಲ್ಲ ಇಲ್ಲಿ. ಹೂವಲ್ಲಿ ನೋಡಿ ಅಂತೆ ಸಮುದ್ರದ ನಡೂ ಭಾಗದಲ್ಲಿ ಎಂತದ್ದು ಕಾಣುವುದು? ಒಂದು ನಗರ. ಭ್ರಮರಗೊಂಡನು ಮನದಲ್ಲಿ ಶತಕೋಟಿ ಧುಮಣಿ ಸಂಕಾಶದಲ್ಲಿ. ಏನಿದು ಶತಕೋಟಿ ಧುಮಣಿ ಸಂಕಾಶದಲ್ಲಿ ಅಮಿತ ವಿಭವದಿ ತೋರ್ಪುದು ಪುರವ್ಯಾವುದ ಮಮ ಚರದಿಯೊಳಿಪ್ಪುದು ಸ್ವಾಮಿ. ಶತಕೋಟಿ ದ್ಯುಮಣಿಗಳು. ಹೌದು. ಕೋಟಿ ಭಾಸ್ಕರ. ಅದೇ ಕೋಟಿ ಭಾಸ್ಕರ ತೇಜ ತೇಜ ಹೇಗೆ ಇದ್ದೀತು ಎನ್ನುವುದಕ್ಕೆ ಬೇರೆ ಪ್ರತಿಮೆ ಬೇಕಿಲ್ಲ. ನೋಡಿ, ಆ ಪಶ್ಚಿಮ ಸಮುದ್ರದ ಮಧ್ಯಭಾಗದಲ್ಲಿ ಕಾಣ್ತಾ ಉಂಟಲ್ಲ, ವಿಶೇಷವಾದಂತಹ ಜ್ಯೋತಿಯ ಒಂದು ಪುಂಜ. ಹೌದೌದು. ಜ್ಯೋತಿರ್ಪುಂಜ. ಹೌದಪ್ಪ. ಅದೆಷ್ಟು ಜ್ಯೋತಿರ್ಮಂಡಲಗಳು ಅಲ್ಲಿ ಉಂಟು ಅಂತ ಹೇಳಿಕೆ ಬರುವುದಿಲ್ಲ. ಆದ್ರೆ ಯಾವುದೋ ಒಂದು ಪುರದೋಪಾದಿಯಲ್ಲಿ ಭಾಸವಾಗ್ತಾ ಉಂಟು ಸ್ವಾಮಿ. ಈಗ ನನಗೆ ಅನಿಸುವುದು ಏನು ಗೊತ್ತುಂಟು? ಏನು? ಸುವರ್ಣ ಲಂಕೆಯನ್ನು ನಾವು ನೋಡಿದ್ದೇವೆ. ಹೌದಪ್ಪ. ಅದು ಇರುವುದು ಸಮುದ್ರ ಮಧ್ಯದಲ್ಲಿ ಅಲ್ಲ. ಹೌದೌದು. ಅದು ದಕ್ಷಿಣ ಸಮುದ್ರದ ಆಚೆಗಿರುವಂಥದ್ದು.
ಹಾ ಹಾ ಹಾ. ಎಲ್ಲಾದರೂ ಅದು ತೇಲಿಕೊಂಡು ಈ ಪಶ್ಚಿಮ ಸಮುದ್ರಕ್ಕೆ ಬಂದು ಬಿಟ್ಟಿತೋ? ಅಲ್ಲ, ಯಾರಾದ್ರೂ ಅಲ್ಲಿಂದ ತಂದಿರಬಹುದು. ಅಲ್ಲ, ವಿಭೀಷಣನ ವೃತ್ತಿಯವರೆಲ್ಲ ಹಾ, ಹೌದು. ಸ್ವಲ್ಪ ಅಯೋಧ್ಯೆಗೆ ಹತ್ತಿರ ಆಗಲಿ ಅಂತ ಹೇಳಿ ಹಾ, ಹಾ. ಇಲ್ಲಿಗೆ ಎಲ್ಲಿ ಆದ್ರೂ ಲಂಕೆಯನ್ನು ತಂದಿರಬಹುದೋ? ಹೌದು, ಹೇಳಲಿಕ್ಕೆ ಬರುವುದಿಲ್ಲಪ್ಪ. ಅಲ್ಲ, ರಕ್ಕಸರ ಅಸಾಧ್ಯ ಹೌದು, ಸಾಧ್ಯಾಸಾಧ್ಯತೆಯನ್ನು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಅದಲ್ಲ, ಹಾ. ಅಲ್ಲಿ ರಕ್ಕಸರು ಇರುವುದಲ್ವಾ? ಹ್ಮ್. ಆದ್ರೆ ಇಲ್ಲಿ ಎಲ್ಲಿ ನೋಡಿದರಲ್ಲಿ ಹಾ. ಬಾಗಿಲುಗಳೇ ಕಾಣುವುದು. ಹಾ ಹಾ ಹಾ. ಅವರೆಲ್ಲ ಬಾಗಿಲು ಮುಚ್ಚಿದವರು. ಹಾ. ಆದ್ರೆ ಇಲ್ಲಿ ಕಾಣುವುದು ಹಾ. ಬಾಗಿಲುಗಳು. ಹ್ಮ್. ಹೀಗೂ ಒಂದುಂಟ ಸ್ವಾಮಿ. ಓಹೋ. ಈಗ ಅಯೋಧ್ಯೆಯಲ್ಲಿ ನಾವು ನೋಡಿದ್ದೇವೆ. ಹ್ಮ್. ಅಯೋಧ್ಯೆಯಲ್ಲಿ ಅನೇಕ ಬಾಗಿಲುಗಳುಂಟು, ಎಲ್ಲಿಯೂ ಬಾಗಿಲು ಆಗ್ತಾ ಇರಲಿಲ್ಲ. ಹ್ಮ್. ಅಂದ್ರೆ ಮಧ್ಯರಾತ್ರಿ ಕಾಲದಲ್ಲಿ ಕೂಡ ಹ್ಮ್. ಜನ ಬಂದ್ರೆ ರಾಮ ದರ್ಶನ ಆಗ್ತಾ ಹೌದು, ಇತ್ತು. ಹೌದು, ಅದು ಹೌದು. ರಾಮ ಇರುವಾಗ. ಹೌದು. ಆದ್ರೆ ಇಲ್ಲಿ ಎಂತದ್ದು? ಹಾ ಹಾ ಹಾ. ಹಾಗೆ ಯಾವ ಕಡೆ ನೋಡಿದ್ರು ಪಟ್ಟಣ ಹೌದು, ಬಾಗಿಲು ಹಾಕಿದಿಲ್ಲ, ತೆರೆದ ಬಾಗಿಲು, ಹ್ಮ್. ದ್ವಾರಾವಳಿ ನ. ಅಲ್ವಾ? ಹೌದು. ಎಲ್ಲ ಕಡೆ ಕಾಣುವಂಥದ್ದು. ಹೌದು. ಈಗ ನನಗಂತೂ ಇದು ಹೊಸ್ತು ಸ್ವಾಮಿ. ಹಾ. ನಿಮಗೇನಾದ್ರೂ ಗೊತ್ತಿದ್ರೆ ಹಾ. ಇದು ಯಾವ ನಗರ ಅಂತ ಹೇಳ್ತೀರಾ? ಹಾ 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 ಹಾ. ಹೌದು. ಕೇಳಿದ ವಿಸ್ಮಯ. ಕೇಳಿದ ವಿಸ್ಮಯದು ವಿಸ್ಮಯವಾಯಿತು. ಮುನಿಪಾಲನೆ ಇದಿರಿಗೆ ಸುಶೋಭೆಯು ಶರದಿಯೊಳಿರಲು ಏನಿದು? ವಲಯವಾರದು ಇದನ್ನು ಆಳುವ ಪ್ರಭುವಿನ ವಿಚಾರ ತಿಳುಗೆನೆ ಪೇಳ್ದು. ಇಲ್ಲಿಗೆ ಅಧಿಕಾರಿ ಯಾರು ಹೇಳ್ತೀರಾ? ಪೇಳ್ದು ಯಾರು ಸ್ವಾಮಿ ಅಧಿಕಾರಿ? ಅಯ್ಯ, ಹಾ, ಇದನ್ನೆಲ್ಲ ಹಾ. ನಿನ್ನ ಪ್ರಶ್ನಾವಳಿಗಳೆಲ್ಲ ಕೇಳುವಾಗ ಹಾ. ನನಗೆ ಒಂದು ರೀತಿಯಲ್ಲಿ ನಗು ಬಂತು. ಎಂತದು? ಸಮುದ್ರದ ಮಧ್ಯದಲ್ಲಿರುವಂತಹ ಈ ನಗರ ಯಾವುದು, ಹಾ. ಇದು ಯಾವುದು, ಅದು ಯಾವುದು, ನಾನು ಅಲ್ಲಿ ಕೇಳಿ ಇರುವವರು ಆಯ್ತು. ಯಾರು? ನಾನು ಕೇಳಿ ಆಯ್ತು. ಈಗ ಹಾ. ನೀವು ಉತ್ತರ ಹೇಳ್ಬೇಕು. ಹೌದು. ವಾ, ಈ ನಗರಕ್ಕೆ ಹಾ. ಯಾರಾದ್ರೂ ಪ್ರಭುವಾಗಿದ್ದವನು ಇದ್ದಾನೋ ಅಂತ. ಹಾ ಹಾ ಹಾ. ಯಾರವ? ಉಂಟು, ಉಂಟು ಉಂಟು. ಬಿತ್ತರಿಸಲು ತೀರಾದಯ್ಯ ಮಾರುತಾತನಯ ತೀರದಯ್ಯ ಮಾರುತ ತನಯ ಉತ್ತಮವಾದ ದ್ವಾರಾವತಿಯ ಮಾರುತ ತನಯ ಉತ್ತಮ ದ್ವಾರಾವತಿಯ ವಿಸ್ತಾರಂಗಳ ರತ್ನಾಲಂಕೃತ ಆಯುಕ್ತದ ಪುರವು ವಿಚಿತ್ರವಾದುದಯ್ಯ ಬಿತ್ತರಿಸಲು ತೀರದಯ್ಯ ಮಾರುತ ತನಯ ಆಂಜನೇಯ, ಮಹರ್ಷಿಗಳೇ, ನಿನ್ನದ್ದಾದಂತಹ ಮನದ ಏನು ಜಿಜ್ಞಾಸೆ ಉಂಟು ಹಾ. ಅದು ಸಾಧುವಾದದ್ದೇ, ಯಾರು ಕೇಳುವಂತಹದ್ದೇ ಅದು. ಅದೇ. ಅದನ್ನು ಹೀಗೆ ಹೇಳ್ಬೋದು. ಹಾ. ಸಮುದ್ರ ಮಧ್ಯದಲ್ಲಿ ಕಾಣುತ್ತಿರುವಂತಹ ಆ ನಗರಕ್ಕೆ ದ್ವಾರಾವತಿ ಅಂತ ಹೆಸರು. ಹಾ. ಹೌದು, ಹೌದು. ಹೆಸರಿಗೆ ತಕ್ಕ ಹಾಗೆ ಉಂಟು. ಹೌದು, ಹೆಸರಿಕೆ. ಹೌದು. ಎಲ್ಲಿ ನೋಡಿದರು ದ್ವಾರಗಳೇ. ಹ್ಮ್. ಯಾವ ಸಂದರ್ಭದಲ್ಲಿಯೂ ಕೂಡ ಹಾ. ಆ ನಗರದ ಹಾ. ಒಡೆಯಲ್ಲಿ ಬಂದು ಪ್ರಜೆಗಳಾದವರು ತಮ್ಮದ್ದಾದ ದೂರು ಅಹವಾಲುಗಳನ್ನೆಲ್ಲ ಕೇಳಬಹುದು ಎಂಬ ಅರ್ಥದಲ್ಲಿ ಅದನ್ನು ಮಾಡಿದ್ದಾರೆ. ಹಾಗಿದ್ರೆ ಒಬ್ಬ ಒಡೆಯ ಅಂತ ಇದ್ದಾನೆ. ಯಾರಪ್ಪ? ಹಾಗೂ ವಿಶಾಲವಾದಂತಹ ರಾಜಬೀದಿಗಳು, ಹಾ. ಉನ್ನತವಾದಂತಹ ಗೋಪುರಗಳು, ಹ್ಮ್. ಸ್ವರ್ಣಮಯವಾದಂತಹ ಅರಮನೆಯಲ್ಲಿ ರತ್ನದಿಂದ ಕೂಡಿದಂತಹ ವಿವಿಧ ಕಂಬಗಳೆಲ್ಲ ಉಂಟು. ಮನುಷ್ಯರು ಮಾಡಿದಲ್ಲ ಇದು. ಅಲ್ಲ, ಎಲ್ಲ ಇದಕ್ಕೆ ದೇವತೆಗಳ ಕೊಡುಗೆಯೂ ಉಂಟು. ಓಹೋ. ದ್ವಾರಾವತಿ ಎನ್ನುವವಳು ಆ ಕುಲದ ನಗರ ದೇವತೆಯೂ ಹೌದವಳು. ಹೌದಾ? ಹೌದೌದು. ಹಾ, ಹಾ. ಒಂದು ಕಾಲದಲ್ಲಿ ಹ್ಮ್.
ಸಮುದ್ರದಲ್ಲಿ ಅಡಗಿದ್ದಂತಹ ಭೂಮಿಯನ್ನು ಇಲ್ಲಿ ಅವರು ಮೇಲೆತ್ತಿ ಓ ಅಥವಾ ಪ್ರಾರ್ಥಿಸಿಕೊಂಡಂತಹ ಆ. ಒಂದು ರೀತಿಯಲ್ಲಿ ಸಾಹಸಿಗರೇ ಹೌದು. ಹಾಗೆಂದುಕೊಂಡು ನೀನು ಕೇಳಿದ್ಯಲ್ಲ ಇಲ್ಲಿಯವರು ಯಾರು, ಇಲ್ಲಿಯ ಒಡೆಯ ಯಾರು ಅಂತ. ಅಧಿಕಾರಿ ಯಾರು? ಅಯ್ಯ, ಓ. ಇವರೆಲ್ಲ ಸಾಮಾನ್ಯರಲ್ಲ, ಭೀಮ ವಿಕ್ರಮರು ಇವರು. ಆ, ಭೀಮ ವಿಕ್ರಮರು ಯಾದವರು ಆ ಭೀಮ ವಿಕ್ರಮರು ಯಾದವರು ಸಂಗರದಿ ಸುತ್ರಾಮಾದ್ಯರಿಂದ ಬಲುಭಟರು ಭೂಮಿ ಪರಂ ನಿರ್ನಾಮಗೈದು ಭೂಮಿ ಪರಂ ನಿರ್ನಾಮಗೈದು ಈ ಸೀಮೆಯಾಳುವ ಬಲರಾಮನೆಂಬೋರ್ವನು ಯಾರು ಯಾರು? ಬಲರಾಮನೆಂಬೋರ್ವನು ಓ ಆ ಅಯ್ಯ, ದೇವರ್ಷಿಗಳೇ, ಇಲ್ಲಿಯದಂತ ಒಡೆಯರ ಬಗ್ಗೆ ವಿಚಾರ ನೀವು ಮಾಡಿದ್ದಿ. ಹಾ. ಅಯ್ಯ, ಓ. ಇವರೆಲ್ಲ ಸಾಮಾನ್ಯರಲ್ಲ, ಮತ್ತೆ? ಭೀಮ ವಿಕ್ರಮರು ಅಂತ. ಅಂದ್ರೆ ಬಹಳ ಪರಾಕ್ರಮಿಗಳು ಅಂತ. ಯದುವಂಶದಲ್ಲಿ ಹುಟ್ಟಿದಂತ ಇವರೆಲ್ಲ ಒಂದು ರೀತಿಯಲ್ಲಿ ಯಾದವರು ಎನಿಸಿಕೊಂಡಿದ್ದಾರೆ. ಇಲ್ಲಿರುವವರು ಯಾದವರು. ಯಾದವರು, ಹಾ. ಅಂಧಕರು, ಭೋಜಗಳು, ವೃಷ್ಣಿಗಳು ಎಲ್ಲ ಸೇರಿ ಒಂದು ಯಾದವ ಎಂಬಂತಹ ಒಂದು ಗುಂಪು ತಮ್ಮದ್ದಾದಂತಹ ಒಂದು ರಾಜ್ಯಭಾರವನ್ನು ಕಟ್ಟಿಕೊಂಡವರು ಇವರೆಲ್ಲ. ಓಹೋ. ಸಮರಕ್ಕೆ ನಿಂದರು ಎಂದಾದರೆ ಹಾ, ಆ ಸುರರನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುವವರು ಇವರಲ್ಲ. ಸರಿಯಪ್ಪ. ಅಂತಹ ಪರಾಕ್ರಮಿಗಳು. ಹೊಗಳುವಾಗ ಹಾಗೆ ಹೇಳ್ಬೇಕು. ಹೌದು. ಹಾ, ಹಾಗೆಂದುಕೊಂಡು ಇವರಿಗೆ ಒಡೆ ಎಂಬಾತನೊಬ್ಬ ಇದ್ದಾನೆ. ಅವ್ರಿಗೆ ವರಸ ಇದ್ದ. ಹೌದು. ಯಾರವ? ಅವನ ಹೆಸರು ಬಲರಾಮ ಅಂತ. ಬಲರಾಮ. ಹೌದು. ಯಾರು ಅನುತರಲು ಮಾನುತಿ ಕಲಲು ತಂದಗುಲ ಮನುತನ ಮಗಳಿದರು ತನು ದಾಂತಕರ ಮೌನ ಮಿಕ್ಕದೆ ಬಲು ಬಲುಗಿರಗೆಂದೇನು ನಾರದ ಮಹರ್ಷಿಗಳೇ, ಹಾ. ಯಾವುದೋ ವ್ಯಕ್ತಿಯನ್ನು ಅಥವಾ ಯಾವುದೋ ಒಂದು ವಸ್ತುವನ್ನು ಹ್ಮ್. ಕಾವ್ಯಾತ್ಮಕವಾಗಿ ವರ್ಣಿಸುವಾಗ ಹಾ. ಕೆಲವು ಉಪಮೆಗಳನ್ನು ಕೊಡುವುದುಂಟು. ಹೌದು. ಭೀಮ ಪರಾಕ್ರಮಿಗಳು ಅಂತ. ಹೌದು. ನೀವು ಹೊಗಳಿದ ಮಾತ್ರಕ್ಕೆ ಅದು ಹೌದು ಅಲ್ವೋ ಎನ್ನುವುದನ್ನು ನಿಕಷಕ್ಕೆ ಒಡ್ಡಿಯೇ ನಾವು ತಿಳಿಬೇಕು ಹೌದೌದು. ಅಲ್ವಾ? ಹೌದು. ಒಟ್ಟು ಸಮಷ್ಟಿಯಲ್ಲಿ ಯಾದವರು ಹಾ. ಪರಾಕ್ರಮಿಗಳು ಅಂತ ನೀವು ಹೇಳಿದಾಗ ಆಯ್ತು. ಹೌದು. ಆಯ್ತಪ್ಪ, ಹಾ. ನೀವು ಕೇಳಿದ್ದನ್ನು ನೋಡಿದ್ದನ್ನು ಹೇಳಿದ್ರಿ. ಹಾ. ಆದ್ರೆ ಹಾ. ಅವರಿಗೊಬ್ಬ ಅರಸನಾಗಿದ್ದಾನೆ. ಹಾ. ಹೆಸರೆಂತದ ಒಂದು ಬಲರಾಮ. ಛೆ! ಮತ್ತೊಮ್ಮೆ ಆ ಶಬ್ದವನ್ನು ಕೇಳುವುದಕ್ಕೆ ಮನಸ್ಸಿಲ್ಲ ನನಗೆ. ಹೌದೇ? ನನ್ನ ಕಿವಿಗೆ ಅದು ಹಿತವಾಗುವುದಿಲ್ಲ. ಹಾ. ಯಾಕೆ? ಹಾ. ನಿರಂತರವಾಗಿ ಅಂತರಂಗದಲ್ಲಿ ಬಹಿರಂಗದಲ್ಲಿ ಹಾ. ರಾಮ 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 ಹಾ. ಆ ಎರಡು ಅಕ್ಷರ ಬಿಟ್ರೆ ಹಾ. ಬೇರೆ ಯಾವುದೂ ಕೂಡ ನನ್ನನ್ನು ಆವರಿಸಿಕೊಂಡಿರಲಿಲ್ಲ. ಹ್ಮ್. ಈಗ ಅದಕ್ಕೆ ಹೆಚ್ಚುವರಿಯಾಗಿ ಒಂದು ವಿಶೇಷಣ ಬಲ. ಬಲ. ಹೌದು. ಅಲ್ವಾ? ಹೌದು. ಬಲರಾಮ. ಹೌದೌದು. ಹೇ! ಬಲರಾಮ ಅಂತ ಹೆಸರಿಟ್ಟುಕೊಂಡ ಮಾತ್ರಕ್ಕೆ ಅವ ರಾಮನಾಗ್ತಾನೋ? ಅವನಿಗೆ ರಾಮನಿಗಿಂತ ಬಲವಂತನಾಗ್ತಾನೋ? ಸ್ವಾಮಿ, ಹಾ. ನಾನು ಕೇಳಲಿಕ್ಕಿಲ್ಲ, ಹಾ. ಕೇಳಿ ಸಹಿಸುವುದಕ್ಕೂ ಇಲ್ಲ. ಹಾ. ಇಂತಹ ಒಬ್ಬ ವ್ಯಕ್ತಿ ಈ ಹೆಸರನ್ನಿಟ್ಟುಕೊಂಡು ಇಲ್ಲಿ ಆಳುತ್ತಾನೆ ಅಂತ ಇದ್ರೆ ಹಾ. ಅವ ಎಂತಹ ಪರಾಕ್ರಮಿಯಾಗಿದ್ರು ಸರಿಯೇ, ಹಾ. ರಾಮನ ಎದುರಲ್ಲಿ ಅವ ಏನೂ ಅಲ್ಲ ಎನ್ನುವುದನ್ನು ಹಾ. ನಿರ್ಣಯಿಸುವುದಕ್ಕೆ ಬೇಕಾಗಿ ಹಾ. ಒಂದು ಅವಕಾಶ ನನಗೆ ಸಿಗಬೇಕಿತ್ತು. ಏನು ಮಾಡುವುದು ಹೇಳಿ? ಹಾ. ಉಂಟಲ್ಲ. ಹೇಗೆ? ಸರಿ, ನೀನು ನುಡಿದು ಏನು ಮಾಡ್ತೀರಿ? ಸರಿ ನುಡಿದೆ ತಪ್ಪಲ್ಲ, ತಪ್ಪಲ್ಲ. ರಾಮನ ಚರಣ ಸೇವಕನಾಗಿ ಹೌದು. ಅಲ್ವಾ? ಹೌದು. ರಾಮನ ಚರಣ ಸೇವಕನಾಗಿ ಸ್ವಾಮಿಗೆ ಕೊರದೆ ಬಪ್ಪುದ ಪರಿಕಿಸುತ್ತ ಇಹುದು ಚಿತವಲ್ಲ. ಅದಕ್ಕೆ ದುರಕೆ ನೀನಗಿದರಾಗಿ ಶ್ರೀಗದಿ ಬರುವುದಕ್ಕೆ ಆ ಕಡೆಗೆ ಲಂಘಿಸಿಯೇ ಪುರದ ಉದ್ಯಾನವನು ಭಂಗಿಪ ಕಾರ್ಯವೆಸಗಿಂದ
ಧ್ಯಾನವನು ಭಂಗಿಪ ಕಾರ್ಯವೆಸಗೆಂದ ಸರಿ ನುಡಿದೆ ತಪ್ಪಿಲ್ಲ. ವಿಹಿತ ಈ ನುಡಿ ಯಾವುದು ಹೇಳಿದನಲ್ಲ, ಹಾ ರಾಮನ ಎದುರಿನಲ್ಲಿ ಮತ್ತೊಬ್ಬ ಬಲ ಎಂಬಂತಹ ನಾಮವನ್ನು ಸೇರಿಸಿದಂತಹ ಒಬ್ಬನನ್ನು ನಾನು ಯಾವತ್ತೂ ಸಹಿಸಲಾರೆ. ಇಲ್ವೇ ಇಲ್ಲ. ಒಬ್ಬ ದಾಸನಾಗಿ ಅಥವಾ ರಾಮನ ಅನನ್ಯ ದಾಸನಾಗಿ ನೀವು ಹೇಳಲೇಬೇಕಾದಂತಹ ಮಾತಿದು. ಮಾತಿನ ಆಡಂಬರಕ್ಕೆ ಹೇಳಿದ್ದಲ್ಲ, ಅಲ್ಲ, ಮಾಡಿ ತೋರಿಸ್ತೇನೆ. ಅವ ಯಾರು ಅಂತ ತೋರಿಸಿ ನನಗೆ ಆ ಛಲ ಉಂಟು ನಿನ್ನಲ್ಲಿ. ಹೌದು. ಅಯ್ಯ, ಏನೇ ಇರ್ಲಿ, ಆ ಬಲಭದ್ರನನ್ನು ನಿನಗೆ ಅವನಲ್ಲಿ ಸಂಗ್ರಾಮವನ್ನು ಕೊಡಬೇಕಿದ್ರೆ ಅವ ನನ್ನ ಎದುರಿನಲ್ಲಿ ಬರುವ ಹಾಗೆ ಮಾಡ್ಬೇಕು. ನೀನೊಂದು ಕೆಲಸ ಮಾಡ್ಬೇಕು. ಏನು? ಇಲ್ಲಿಂದ ನೇರವಾಗಿ ಆ ಕಡೆ ನೀನು ಹಾರಬೇಕು. ಇಲ್ಲಿಗೆ ಆ ನಗರಕ್ಕೆ. ಲಂಘನಾ ಸಾಮರ್ಥ್ಯ ಅಂತೂ ನಿನ್ನಲ್ಲಿ ಉಂಟು. ಅದು ಉಂಟು. ಅಲ್ಲಿ ಹೋಗಿ ನೇರವಾಗಿ ಅವನಲ್ಲಿ ಅಲ್ಲ, ಅವನನ್ನು ಬರುವ ಹಾಗೆ ಮಾಡಬೇಕು ನಿನ್ನಡಿಗೆ. ಅವನಲ್ಲಿ ಹೋಗುದು ಶಿಷ್ಟಾಚಾರ ಆಗುದಿಲ್ಲ. ಶಿಷ್ಟಾಚಾರವೂ ಅಲ್ಲ, ನಿನ್ನದಂತ ಯೋಗ್ಯತೆಗೆ ಹೇಳಿದ್ದು ಅಲ್ಲ. ನಮ್ಮ ಅಲ್ಲಿಗೆ ಅವ ಬರುವ ಹಾಗೆ ಮಾಡಬೇಕು ಅಂತ ಇದ್ದೇನೆ. ಅದಕ್ಕೆ ದಾರಿ ಏನು ಅಂತ ನೀವು ಹೇಳಿದ್ರೆ ಹಾಗೆ ಮಾಡ್ತೇನೆ ನಾನು. ಅಲ್ಲಿ ಹಾರಿ ಅವನಿಗೆ ಬಹಳ ಪ್ರೀತಿಯಿಂದ ಸಾಕಿ ಬೆಳೆಸಿದಂತ ಒಂದು ಉದ್ಯಾನ ಉಂಟು. ಇಲ್ಲಿ ತೋಟ. ಹೌದು, ತೋಟ ಅಂತ ಹೇಳಿದ್ರೆ ಎಲ್ಲ ಉಂಟು ಅಲ್ಲಿ. ಅಂತ ತೋಟವನ್ನು ಬಿಡ್ಲಿಲ್ಲ. ಹೌದು, ಅಶೋಕವನ. ಹೌದಪ್ಪ, ಇದು ಬಿಡ್ತೀವಿ. ಆದ್ದರಿಂದ ಆ ಉದ್ಯಾನವನವನ್ನು ನೀನು ಹಾಳುಗೆಡವಿದೆ ಎಂದಾದರೆ ಬಲಭದ್ರ ತಾನಾಗಿ ಬರ್ತಾರೆ ನಿನ್ನಲ್ಲಿ. ಅಲ್ಲಿ ಹಣ್ಣಿನ ಮರ ಎಲ್ಲ ಉಂಟಲ್ಲ, ಎಲ್ಲ ಉಂಟು. ನಿನಗೆ ಬೇಕಾದಂತಹ ಫಲವಸ್ತು ಅದಿದ್ರೆ ಸಾಕು. ಮಂಗಗಳಿಗೆ ತೋಟಕ್ಕೆ ಹೋಗ್ಲಿಕ್ಕೆ ಬೇರೆ ಎಂತದ್ದು ಬೇಕು? ಇಲ್ಲಿಯವರೆಗೆ ನನ್ನದ್ದಾದಂತಹ ಸಾಂಗತ್ಯ ನಿನ್ಗೆ ಉಂಟು. ಮತ್ತೆ ಅಲ್ಲಿಯ ಕೆಲಸ ಆದ್ಮೇಲೆ ಬೇಕಾದ್ರೆ ನನ್ನ ಸಾಂಗತ್ಯ ಉಂಟು. ಸ್ವಾಮಿ ಸಾಕು, ಸಾಕಲ್ವ? ಇಷ್ಟು ಮಾಡಿದ್ರಲ್ಲ, ದಾರಿ ತೋರಿಸಿದ್ರಿ, ಉಪಾಯವನ್ನು ಹೇಳಿದ್ರಿ. ಆಮೇಲೆ ಅಗತ್ಯ ಇದ್ರೆ ನೀವು ಬರ್ತೀರಲ್ಲ. ಹೌದು. ನೀವು ಬಾರದೇ ಇದ್ರು ಕೂಡ ಇನ್ನು ಮುಂದೆ ಅವೊಬ್ಬ ಬಂದ್ರೆ ಅವನನ್ನು ನಿವಾರಿಸಿ ಆಮೇಲೆ ರಾಮನನ್ನು ನಮ್ಮ ಪ್ರಯಾಣ. ಹಾಗಿದ್ರೆ ನೀವು ಆ ಕಡೆ, ನಾನು ಇದು ಒಂದೇ ಜಿಗಿತಕ್ಕೆ ದ್ವಾರವತಿಗೆ. ಆದೀತು, ಶುಭವಾಗಿ. ಉತ್ಸಾಹದಿಂದ ಇತ್ತ ಕಲದರ ಸಭೆಯುಳ್ ಉತ್ಸಾಹದಿಂದ ಅಮಾತ್ಯ ಮುಖ್ಯರಿಗೆಂದ ಜಗದೀ ಸತ್ವವಂತನು ತಾನಿರುತ್ತ ಸತ್ಕೀರ್ತಿಯನು ಸತ್ವವಂತನು ತಾನಿರುತ್ತ ಸತ್ಕೀರ್ತಿಯನು ಹೊತ್ತಿರುವಿದಿರಿಲ್ಲವೆನಗಿ ಇತ್ತಗಲಧರ ಬಲರಾಮನಿಗೆ ಸರಿ ಇಲ್ಲ ಅಂತವರು ಹೇಳಿದ್ದು. ಬಲರಾಮನಿಗೆ ಸರಿಮಿಗಿಲೆನಿಸುವವರು ಪ್ರಪಂಚ ಮೂರರಲ್ಲಿ ಇಲ್ಲ ಎನ್ನುವುದೇ ಅದರ ಅರ್ಥ. ಮಂತ್ರಿ ವರ್ಗವನ್ನು ಸೇರಿಸಿಕೊಂಡಿದ್ದೇನೆ. ಸಂತೋಷದ ವಾತಾವರಣ. ಛೇ 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 ಛೇ. ಬಲರಾಮನ ಕೀರ್ತಿ ಇಷ್ಟು ಎತ್ತರಕ್ಕೆ ಹರಡಿದ್ದು ಇವತ್ತೇ ಗೊತ್ತಾದದ್ದು ನಮಗೆ. ಹೇಳ್ತಾರೆ, ಭೂಲೋಕದವರಲ್ಲ, ಮೇಲು ಲೋಕದವರು ನಮ್ಮ ಬಗ್ಗೆ ಮಾತನಾಡುವುದಕ್ಕೆ ಆರಂಭಿಸಿದ್ದಾರಂತೆ.
ಇಂದ್ರನ ಅಮರಾವತಿ, ಕುಬೇರನ ಅಲಕಾವತಿ. ಇದೆಲ್ಲ ಪುರದ ಯೋಗ್ಯತೆಯನ್ನು ಮೆರೆಸಲಿರುವ ಆ ಪುರದ ಹೆಸರುಗಳು. ನಮ್ಮ ದ್ವಾರಾವತಿ ಯಾರು ಕಟ್ಟಿದ್ದು, ಯಾರು ಕಟ್ಟಿಸಿದ್ದು, ಯಾರು? ಇದು ಪ್ರಧಾನ. ಕಟ್ಟಿಸಿದವರು ನಾವು, ಕಟ್ಟಿದವ ದೇವಶಿಲ್ಪಿಯಾದಂತಹ ವಿಶ್ವಕರ್ಮ. ವಿಶ್ವಕರ್ಮರು ದ್ವಾಪರ ಯುಗದಲ್ಲಿ ಒಂದು ಪುರವನ್ನು ನಮಗಾಗಿ ಕಟ್ಟಿಕೊಡುತ್ತಾರೆ ಅಂತ ಹೇಳಿದರೆ ನಮ್ಮ ಯೋಗ್ಯತೆಯನ್ನು ಮತ್ತೆ ಸರಿ ಇಲ್ಲ ಅಂತ ಹೇಳದೇ ಇರಲಿಕ್ಕೆ ಆಗುತ್ತದ? ಭೂಮಿಯ ಮೇಲೆ ಒಂದು ನಗರವನ್ನು ಕಟ್ಟುವುದು ವಿಶೇಷ ಅಲ್ಲ. ಸಮುದ್ರ ಮಧ್ಯದಲ್ಲಿ ಒಂದು ಪುರವನ್ನು ಕಟ್ಟುವುದು ಅದು ನಮ್ಮ ಯೋಗ್ಯತೆ. ನಮಗಾಗದವರು ಹೇಳ್ತಾರೆ, ರಾಮಕೃಷ್ಣರು ಜೊತೆಯಾಗಿ ಕಟ್ಟಿದಂತಹ ದ್ವಾರಾವತಿ, ಅದರಲ್ಲಿರುವಂತಹ ದ್ವಾರಗಳು ಎಲ್ಲರೂ ಬರಲಿ 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 ಎನ್ನುವ ಮುಕ್ತ ದ್ವಾರ ಅದಲ್ಲ. ಯಾವ ದ್ವಾರದ ಮೂಲಕ ಓಡಿ ಹೋಗುವುದಕ್ಕೆ ಆಗುತ್ತದೆ? ಜರಾಸಂಧನ ಭಯಕ್ಕಾಗಿ ಎಲ್ಲ ಕಡೆಗಳಲ್ಲಿಯೂ ಬಾಗಿಲುಗಳಿರುವಂತಹ ಪುರವನ್ನು ಇವರು ಕಟ್ಟಿದ್ರು. ಆಡುವವರು ಆಡಿಕೊಳ್ಳಿ, ಹೇಳುವವರು ಹೇಗೆ? ದ್ವಾರಾವತಿಗೆ ಮುಕ್ತ ದ್ವಾರ. ಮತ್ತೆ ಇಲ್ಲಿರುವಂತಹ ಅರಮನೆಗಳು ಸಾಮಾನ್ಯವಾಗಿ ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ಮಹಾಪ್ರಭುವಿಗೆ ಒಂದು ದೊಡ್ಡ ಅರಮನೆ. ನಮ್ಮಲ್ಲಿ ಹಾಗಲ್ಲ. ದ್ವಾರಕೀಶ ಬಲರಾಮನಾದಂತಹ ನಾನು, ನನ್ನ ಸೋದರ ಕೃಷ್ಣ, ನನಗೆ ಒಂದೇ ಅರಮನೆ. ಯಾಕೆಂದ್ರೆ ಒಂದೇ ಹೆಂಡತಿ ನನಗೆ. ನನ್ನ ತಮ್ಮನಿಗೆ ಹಾಗಲ್ಲ, 8 ಮಂದಿ ಮತ್ತೆ ಸೇರಿದವರು ಇದ್ದಾರೆ. ನಮ್ಮ ತಮ್ಮನಿಗೆ ಸ್ಫೂರ್ತಿ ಕೊಟ್ಟವ ನಮ್ಮಪ್ಪ ವಸುದೇವ. ಒಂದಲ್ಲ ಎರಡಲ್ಲ, 18 ಅಧಿಕೃತ, ಮತ್ತೆ 3 ಸೇರ್ಪಡೆ, ಒಟ್ಟು 21 ಪತ್ನಿಯರ ಮುದ್ದಿನ ಗಂಡ ನಮ್ಮ ಅಪ್ಪ ವಸುದೇವ. ಈ ಹೆಣ್ಣು ಕೊಡುವವರು ಕೂಡ ಹಾಗೆ. ಒಂದು ಮಗಳನ್ನು ಕೊಟ್ಟು ನಿಲ್ಲಿಸಿದ್ದಲ್ಲ. ನನ್ನ ತಂಗಿ ನಮ್ಮ ಚಿಕ್ಕಮ್ಮ ದೇವಕಿ 7 ಮಂದಿ ಹೆಣ್ಣು ಮಕ್ಕಳವರು. ದೇವಕನಿಗೆ 7 ಮಂದಿಯನ್ನು ಕೂಡ ನಮ್ಮ ಅಪ್ಪನಿಗೆ ಕೊಟ್ಟು ಮದುವೆ ಮಾಡಿದ್ರು. ನಮ್ಮಮ್ಮ ರೋಹಿಣಿ. ಪುರುರಾಜನ 5 ಮಂದಿ ಹೆಣ್ಣು ಮಕ್ಕಳು ಒಬ್ಬನಿಗೆ ಕೊಟ್ಟಿದ್ದಾರೆ. ನಮ್ಮ ಅಪ್ಪನಿಗೂ ಕೂಡ ಬೇರೆ ಬೇರೆ ಅರಮನೆ ಇದೆ, ಅವರಿಗೂ ಮಕ್ಕಳು ಇದೆ. ಈ ದ್ವಾರಾವತಿಯಲ್ಲಿ ಅಷ್ಟು ಅರಮನೆಗಳಿವೆ. ನಮ್ಮ ಅಪ್ಪನ ಅರಮನೆ ಬೇರೆ, ನಮ್ಮ ತಮ್ಮನ ಅರಮನೆ ಬೇರೆ, ಅರಸನಾದಂತಹ ನಮ್ಮ ಅರಮನೆ ಬೇರೆ. ಇದೇ ನಮ್ಮ ಕೀರ್ತಿ ವರ್ಧಿಸಲು ಕಾರಣವಾದ ಅಂಶ. ಬಲರಾಮನಿಗೆ ಸರಿ ಇಲ್ಲ ಅಂತ ಹೇಳಿದ್ದ, ಅದಕ್ಕೆ ದ್ವಾರಕೀಶನಾಗಿ ಮೆರೆಯುತ್ತಾ ಇದ್ದೇನೆ. ಯದುಗಳಿಗೆ ರಾಜತ್ವ ಇಲ್ಲ ಎನ್ನುವಂತಹ ಒಂದು ಕಾಲಘಟ್ಟ ಇತ್ತು. ಯದುಗಳು ಏನು ಎನ್ನುವುದನ್ನು ದ್ವಾರಾವತಿಯಲ್ಲಿ ನಿರೂಪಿಸಿದವ ಬಲಭದ್ರ. ನಮ್ಮ ಆಯುಧ ಸಾಮಾನ್ಯವಾಗಿ ಎಲ್ಲರ ಕೈಯಲ್ಲಿ ಖಡ್ಗವೋ ಧನುಸ್ಸೋ ಗದೆಯೋ. ನಮಗೆ ಗದೆ ಏನು ಅಂತ ಗೊತ್ತು. ಗದಾಯುದ್ಧವನ್ನು ಕಲಿಸುವಂತಹ ನೈಪುಣ್ಯತೆ ಇರುವಂತಹ ವರ್ತಮಾನ ಕಾಲದ ಗುರುಸ್ಥಾನದಲ್ಲಿಯೂ ನಾನಿದ್ದೇನೆ. ಹಲಧರ. ಹಲ ಅಂದ್ರೆ ಏನು? ನೇಗಿಲು. ಬಿಲ್ಲು ಬಾಣವನ್ನು ಉಪಯೋಗಿಸುವವ ಒಂದು ಮರದ ಗೆಲ್ಲುಗಳನ್ನು ಕತ್ತರಿಸಬಹುದು. ಕೊಡಲಿಯನ್ನು ಉಪಯೋಗಿಸುವವ ಮರದ ಬುಡವನ್ನು ಕತ್ತರಿಸಬಹುದು. ಭೂಮಿಯನ್ನೇ ಉಳಬೇಕಿದ್ರೆ ಅದು ಇನ್ನು ಅಡಿಗೆ ಹೋಗಬೇಕು. ಅದಕ್ಕೆ ಬೇಕಾದದ್ದು ಹಲ. ಆ ಹಲವನ್ನು ಧಾರಣೆ ಮಾಡಿದ ಕಾರಣ ಹಲಧರ. ಇನ್ನೊಂದು ಒನಕೆ.
ಒನಕೆಯನ್ನು ಆಯುಧವನ್ನಾಗಿ ಹಿಡಿದುಕೊಂಡಂತಹ ವರ್ತಮಾನದ ಅರಸ ಯಾರು ಅಂತ ಕೇಳಿದರೆ ಅದು ಬಲರಾಮ. ಅದಕ್ಕೇ ಹೇಳಿದ್ದು ನನಗೆ ಸರಿ ಇಲ್ಲ ಅಂತ. ಅಂತಹ ಯೋಗ್ಯತಾವಂತನಾಗಿ ಮೆರೆಯುತ್ತಿರುವಾಗ ಯಾವಾಗಲೂ ಹೇಳುವ ಒಂದು ಮಾತನ್ನು ಇವತ್ತು ಹೇಳಬೇಕೋ ಬೇಡೋ ಅಂತ ಯಾಕೆ ಹೇಳಲಿಲ್ಲ ಅಂತ ಮಂತ್ರಿಗಳೆಲ್ಲ ಮುಖ ನೋಡ್ತಾ ಇದ್ದಾರೆ. ಬಲರಾಮ ದೇವರಿಗೆ ಆಗಾಗ ಅವರ ತಮ್ಮನ ನೆನಪಾಗುವುದು, ತಮ್ಮನ ನೆನಪಾದಾಗ ತಮ್ಮನನ್ನು ಬೈಯುವುದು. ಅದು ತಮ್ಮನ ಮೇಲಿನ ಪ್ರೀತಿಯಿಂದ ಅಂತ ಅವರು ಹೇಳುವುದು. ಪ್ರೀತಿಯೋ ಹಣೆ ಬರಗೆಟ್ಟವ, ಹೀಗೆ ಹೇಳಬಹುದೇ ನನ್ನ ತಮ್ಮನನ್ನು? ದುಷ್ಟ ಹೇಳಲು ಸಾಧ್ಯವೇ ನನ್ನ ತಮ್ಮನನ್ನು? ಅವ ಏನು ಅಂತ ಅವನಿಗೇ ಗೊತ್ತಿಲ್ಲ, ಮತ್ತೆ ನನಗೇನು ಗೊತ್ತು? ಎಲ್ಲಿರ್ತಾನೋ, ಹೇಗೆ ಇರ್ತಾನೋ ಅವನ ವಿಷಯ ಬಿಡಿ. ಈ ಸಭೆಯಲ್ಲಿ ನಾನು ಅವನನ್ನು ನಿರೀಕ್ಷೆಯೇ ಮಾಡುವುದಿಲ್ಲ. ಗಂಭೀರವಾದ ಯಾವುದಾದರೂ ಒಂದು ರಾಜಕೀಯ ವಿಚಾರದಲ್ಲಿ ಬಲರಾಮದೇವರು ಇದ್ದಾರೆ ಅಂತ ಆ ಕಡೆ ಈ ಕಡೆ ನೋಡಿದರೆ ನನ್ನ ತಮ್ಮ ಕಾಣುವುದಿಲ್ಲ. ಅವ ಹಾಳಾಗಿ ಹೋಗಲಿ. ಅದ್ಯಾರು ಬರುವುದು? ನಾರಾಯಣ ನಾರಾಯಣ. ಒಮ್ಮೆ ಸರಿಯಾಗಿ ನೋಡ್ತೇನೆ. ಪರಿಗಿಸಿ ಮುನಿಪನ ಕರೆ ತಂದಾಸನದಿ ಬರ್ಬೇಕು ಈ ಕಡೆ. ಕೊಳ್ಳಿರಿಸಿ ಪೇಳಿದ ನಗುತ್ತಾಯ ಕುಳಿತುಕೊಳ್ಬೇಕು. ನಿರತವು ಕೃಷ್ಣನ ದರ್ಶನ ಮಾಡ್ಬಗೆ ಇರುವುದೆನ್ನಲಿ ಕಾರ್ಯವು. ದೇವರ್ಷಿಗಳೇ, ಬಲಭದ್ರ. ದೇವಋಷಿಗಳೇ, ಬಲಭದ್ರ ಬರಬೇಕು, ಬರಬೇಕು, ಈ ಕಡೆ ಬರಬೇಕು. ಉಚಿತವಾದಂತಹ ಆಸನವನ್ನು ಕೊಟ್ಟಿದ್ದೇನೆ, ಕುಳಿತುಕೊಳ್ಳಬೇಕು. ಯಾವಾಗಲೂ ಕೃಷ್ಣ ಭವನಕ್ಕೆ ಬರುವವರು ನೀವು? ಹೌದು. ಹೌದು ಬಲಭದ್ರ. ಮೊದಲು ಮುಖ ಪ್ರಕ್ಷಾಳನ, ಆಮೇಲೆ ಬೇರೆ ಬೇರೆ ಪ್ರಕ್ಷಾಳನ ಎಲ್ಲ ಉಂಟು. ದ್ವಾರಾವತಿಗೆ ಮುಖವೆಂಬುದಿರುವುದಿದ್ರೆ ಅದು ನಿನ್ನಲ್ಲಿ. ಆದ್ದರಿಂದಲೇ ಮೊದಲು ಮುಖ ತೊಳ್ಕೊಳ್ಳೋಣ, ಅರ್ಥಾತ್ ಮುಖ ಪ್ರಕ್ಷಾಳನ, ಆಮೇಲೆ ಮೆಲ್ಲ ಮತ್ತೆ ಬೇರೆ 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 ಉಂಟಲ್ಲ, ಅದು ಬಿಡೋಣ, ಅದು ವಿಷಯ ಅಲ್ಲ. ಆದ್ದರಿಂದಲೇ ದ್ವಾರಾವತಿಯಲ್ಲಿ ವರ್ತಮಾನದಲ್ಲಿ ಇರುವಂತಹ ನಿನ್ನಲ್ಲಿ ಕಾಣದೆ ಕೃಷ್ಣನನ್ನು ಮತ್ತೆ ಕಂಡ್ರೂ ಆದೀತು, ಕಾಣದಿದ್ರೂ ಆದೀತು. ಉಚಿತವಾದ ಆಸನವನ್ನು ಕೊಟ್ಟಿದ್ದೇನೆ ಅಂತ ಸೂಚನೆಯನ್ನು ಕೊಟ್ಟ ತಕ್ಷಣ ನೀವು ಕುಳಿತುಕೊಂಡ ಮೇಲೆ ಯಾವುದೆಲ್ಲ ಉಪಚಾರ ಆಗಬೇಕು ಅದೆಲ್ಲವನ್ನು ಮಾಡಿ ನಮ್ದೆಲ್ಲ ನೇರವಾಗಿ ನಿಮ್ಮ ಹಾಗೆ ನೀವು ಕೂಡ ಹಾಗೆ ಬನ್ನಿ ನಾರದರೆ ಹೀಗೆ ಕರೆದ್ರೆ ನೀವು ಬರ್ತೀರಾ? ಚಾಚೆ ಹೋಗಿ. ಹೋಗುವ ಜನವೇ ಇಲ್ಲ. ಬನ್ನಿ ಅಂತ ಹೇಳಿದ್ರೆ ಬರುವವರಲ್ಲ, ಹೋಗಿ ಅಂತ ಹೇಳಿದ್ರೆ ಹೋಗುವವರಲ್ಲ. ಹೌದು. ಮದುವೆ ಆಗಲಿಲ್ಲ ನಿಮಗೆ? ಮದುವೆ ಆಗಲಿಲ್ಲ. ಬ್ರಹ್ಮಚಾರಿಯೂ ಹೌದು, ಅವಿವಾಹಿತನೂ ಹೌದು. ಮುಕ್ಕಾಲು 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವಂತಹ ನಾರದರು ತಿರುಗಾಟದಲ್ಲಿ ಇರುವವರು, ಸದಾ ಸಂಚಾರಿ. ಈ ಕಡೆ ಬಂದಿದ್ದೀರಿ. ಹೌದು. ಅದೇ ಇಲ್ಲಿಗೆ ಬರುವುದು ನೀವೇನು ಅಪರೂಪ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಖಂಡಿತ ಅಲ್ಲ. ಬಂದವರು ಹೋಗಬೇಕಾದ ಸ್ಥಳ ನನ್ನ ತಮ್ಮನಲ್ಲಿಗೆ ನೀವು ಹೋಗುವವರು. ಹೌದು, ಸಾಮಾನ್ಯವಾಗಿ ಬರ್ತೇನೆ ಆಗಾಗ ಆಗಾಗ. ಅದೇ ಕೃಷ್ಣ ಭವನ ಅಂತ ಹೇಳಿದ್ದು. ಹೌದಪ್ಪ, ಹೌದು. ಅದನ್ನು ಬಿಟ್ಟು ನನ್ನಲ್ಲಿಗೆ ಬಂದಿದ್ದೀರಿ. ನಾರದರೆ, ಈಗ ನೀವು ತಿರುಗಾಟದಲ್ಲಿರುವವರು ಅಂತ ಗೊತ್ತು. ನೀವು ಹೇಳುವ ಮೊದಲು ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಉಂಟು. ಏನು? ನಮ್ಮ ಬಗ್ಗೆ. ಬಲಹೀನ ಯಾದವ ಕುಲವನ್ನು ಧರಿಸಿದ ಬಲರಾಮ ನಿಲ್ದಿನುದ ಬೆಳಗಿಸಿದನು ಕೀರ್ತಿ ಇಳೆಯ ಬಾಲಕರನ್ನ. ಹೇಗೆ 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 ಬಲು ಹೀಗೆ ಬೆದರುವರು ಬಲಹೀನಯ್ಯ
ಲೋಕದಂತಹ ನಾರದರೆ, ಎಲ್ಲ ಲೋಕವನ್ನು ಸಂಚರಿಸುವವರು ನೀವು. ಹೌದು ನಿಮಗೆ ಯಾರೂ ಶತ್ರುಗಳೂ ಇಲ್ಲ, ಹೌದು, ಯಾರು ಮಿತ್ರರೂ ಇಲ್ಲ. ಅದು ಮುಖ್ಯ. ನಿಮಗೆ ಯಾವುದೂ ಆಗುತ್ತದೆ. ಹೌದು ಹೌದು, ಗ್ರಾಹ್ಯ, ಎಲ್ಲವನ್ನೂ ಸ್ವೀಕಾರ ಮಾಡುವವರು ಹೌದು. ನೀವು. ಅದೇ ಹೇಳಿದ್ದು, ಇದ್ದದ್ದನ್ನು ಇದ್ದ ಹಾಗೆ ಹೇಳುವವರು ಅಂತ. ಹೌದು, ನೇರವಾಗಿ. ನನ್ನ ಬಗ್ಗೆ ನೀವಾಗಿ ಹೇಳಬೇಕು ಅಂತ ನನ್ನ ನಿರೀಕ್ಷೆ ಅಲ್ಲ. ಯಾದವ ಕುಲವನ್ನು ಉದ್ಧರಿಸಿದಂತಹ ಬಲರಾಮ ಹೇಗಿದ್ದಿ, ಈ ನಿರೀಕ್ಷೆಯೇ ನನ್ನದಲ್ಲ. ಹೌದಪ್ಪ, ಅಲ್ಲ ಹೇಳು. ವಿಘಟಿತರಾಗಿದ್ದಂತಹ ಈ ಯಾದವ ಕೂಟವನ್ನು ಅಂಧಕರು, ವಷ್ಣಿಗಳು, ಬೇರೆ ಬೇರೆ ಪಂಗಡಗಳು ನಮ್ಮದು, ಅವರೆಲ್ಲರನ್ನೂ ಏಕಸೂತ್ರದಲ್ಲಿ ಬಂಧಿಸಿದಂತಹ ಯಾದವ ಕುಲಾಗ್ರಣಿ, ಹೀಗೆ ನೀವು ನನ್ನನ್ನು ಹೊಗಳಬೇಕಾಗಿಯೂ ಇಲ್ಲ. ಆದರೆ ಲೋಕಲೋಕವನ್ನು ಸಂಚಾರ ಮಾಡುವಂತಹ ನಿಮ್ಮ ಕಿವಿಗೆ ಬಿದ್ದ ಬಲರಾಮನ ಬಗ್ಗೆ ಇರುವಂತಹ ಯಾವುದಾದರೂ ವಿಚಾರಗಳು ಇದ್ರೆ ಹೇಳಬಹುದು. ಅಯ್ಯ ಬಲುಭಟ ಯಾದವ ಬಳಗವ ಪಾಲಿಪಿ ಬಲವಂತನು ಖರೆ ಬಲರಾಮ. ಹೇಗೆ ಹೇಗೆ ಬಲವಂತರು ಬಲುಭಟ ಯಾದವ ಬಳಗವ ಪಾಲಿಪೆ ಬಲವಂತನು ಖರೆ ಬಲರಾಮ. ಬಲವಂತನು ಖರೆ ಬಲರಾಮ. ಇಳೆಯೊಳು ಜನುಮವ ತಳೆದು ಮುಲೋಕದಿ ಗಳಿಸಿದ ಕೀರ್ತಿಯ ಗುಣಧಾಮ. ಬಲುಭಟ ಯಾದವ ಬಳಗವ ಪಾಲಿಪೆ ಬಲವಂತನು ಖರೆ ಬಲರಾಮ. ಓ ರೋಹಿಣಿ ನಂದನ, ಬ್ರಹ್ಮಮಾನಸ ಪುತ್ರರೇ, ಸಾಮಾನ್ಯವಾಗಿ ಕ್ಷತ್ರಿಯರು, ಅದರಲ್ಲಿಯೂ ರಾಜರು, ದಿನವನ್ನು 3 ವಿಭಾಗ ಮಾಡುವುದುಂಟು. ಒಂದು ಪ್ರಾತಃ ಕಾಲದಲ್ಲಿ ದೇವತಾರ್ಚನೆಯಲ್ಲಿಯೂ, ಮಧ್ಯಾಹ್ನ ರಾಜಕೀಯ ವ್ಯವಹಾರದಲ್ಲಿಯೂ, ಮುಸ್ಸಂಜೆಯನ್ನು ವಿಷಯ ಅದಿಗಳಲ್ಲಿಯೂ ವ್ಯಯಿಸುವುದುಂಟು. ನಿನಗೆ ಎರಡಿ, ಮೊದಲದ್ದಿಲ್ವೇ ಇಲ್ಲ ದೇವತಾರ್ಚನೆ ಅಂತ. ಯಾಕೆ? ಸರ್ವರೂ ಹೊಗಳುವುದು ಅಥವಾ ಸರ್ವರೂ ದೇವರು ಅಂತ ಹೇಳುವುದು ಕೃಷ್ಣನನ್ನು. ಕೃಷ್ಣಸ್ತು ಸ್ವಯಂ ಭಗವನ್. ನಮ್ಮಂಥವರೆಲ್ಲ ತಿಳಿದದ್ದನ್ನು ಹೇಳಿದ್ದು. ಅವ ಪೂಜೆ ಮಾಡುವುದು ನಿನ್ನನ್ನು. ವಿಷಯ ನೋಡು. ಹಾಗಾದ್ರೆ ನಿನಗೆ ದೇವರಿಗೆ ಪೂಜೆ ಮಾಡುವುದು ಅಂತ ಇಲ್ಲ, ಅದು ದೇವತಾರ್ಚನೆ ಇಲ್ಲ ನಿನ್ನಲ್ಲಿ. ಶಂಕದಿಂದ ಬಂದದ್ದೇ ತೀರ್ಥ, ಅದನ್ನು ಸ್ವಲ್ಪ ನೀವು ಗಟ್ಟಿಯಾಗಿ ಹೇಳಬೇಕು. ಹೌದು, ನನಗೆ ನನ್ನ ಬಗ್ಗೆ ಹೇಳಲಿಕ್ಕೆ ಆಗುವುದಿಲ್ಲ, ಅದನ್ನು ನಿಮ್ಮಂತವರು ಹೇಳಬೇಕು. ಹೌದು. ರಾಜಕೀಯ ವ್ಯವಹಾರ ಅದು ಹೇಳಿ ಪ್ರಯೋಜನ ಇಲ್ಲ. ಪೀಠ ನೀನು ಹೇಳಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಅಂದರೆ ಅದೊಂದು ವಿಶೇಷಣದಿಂದ ಹೇಳಿದ್ರೆ ನಾನು. ಹೌದು ಹೌದು. ಯಾಕೆ ಅಂತ ಕೇಳಿದ್ರಿ, ಬಲಭದ್ರ ಪೀಠಾರೋಹಣ ಮಾಡುವ ಅಗತ್ಯವೇ ಇಲ್ಲ. ಅಂದ್ರೆ ಪೀಠವೇ ಕೆಲಸ ಮಾಡ್ತದೆ ಎಲ್ಲ. ವರ್ಚಸ್ಸು ವರ್ಚಸ್ಸು ಹಾಗೆ ನಿಮ್ಮ ವರ್ಚಸ್ಸು ಹಾಗೆ ಉಂಟು. ಹೌದು. ಹೀಗಿರುವಾಗ ಮತ್ತೆ ಲೋಕದಲ್ಲಿ ನಿನ್ನ ಬಗ್ಗೆ ಏನು ಹೇಳ್ತಾರೆ? ಸಾಮಾನ್ಯವಾಗಿ ನಿರೀಕ್ಷಿಸುವ ವಿಷಯ ಸಂಗ್ರಹಕ್ಕೆ ಒಂದು ಹೌದಾದರೂ ಕೂಡ ಸ್ವಯಂ ತನ್ನದ್ದಾದಂತಹ ವಿಶೇಷಣತೆಯನ್ನು ಕೇಳುವಂಥ ಯಾರು ಮಾಣಿತಗೊಳ್ಳುವುದಿಲ್ಲ, ಯಾರು ಒಂದು ರೀತಿಯಲ್ಲಿ ಹೊಗಳುವಿಕೆಯನ್ನು ಇಚ್ಛೆ ಪಡುವುದಿಲ್ಲ, ಅದು ಬೇರೆ ವಿಷಯ. ನನಗೆ ಪ್ರಿಯವಾದ ಸತ್ಯವನ್ನು ಹೇಳಿದ್ರೆ ಸಾಕು. ಅಪ್ರಿಯವಾದ ಸತ್ಯವೂ ಇದ್ರೆ ತೊಂದರೆ ಇಲ್ಲ, ಆದ್ರೆ ಪ್ರಿಯವಾದ ಅಸತ್ಯ ಬೇಡ. ಅಪ್ರಿಯ ಸತ್ಯವನ್ನಾದರೂ ಪ್ರಿಯ ರೂಪದಲ್ಲಿ ಹೇಳಿದ್ರೆ, ಅಪ್ರಿಯವಾದ ಸತ್ಯ ಅದು ಪ್ರಿಯ ರೂಪದಲ್ಲಿ ಅಲ್ಲ, ಸತ್ಯ ಸತ್ಯವೇ ಅಲ್ಲ, ಸತ್ಯ ಸತ್ಯವೇ, ಕೊನೆಗೆ ಬರುವುದು ಸತ್ಯವೇ. ಏನೇ ಇರಲಿ, ಬಲುಭಟ ಯಾದವ. ಇಲ್ಲಿ ಯಾದವರು, ಎಲ್ಲಿ ಬಲುಭಟರು ಅಂತ ಹೇಳಿದರೆ ಯಾದವರು. ಆ ಶಬ್ದ ವಿಭಜನೆ ಮಾಡುವಾಗ ನೋಡು, ಬಲುಭಟರಾದಂಥ ಯಾದವರನ್ನು ಪಾಲಿಸುವವ ಬಲಭದ್ರ. ಇಲ್ಲಿ ಅಲ್ಲಿ ಹಾಗಾದ್ರೆ ಬಲುಭಟರು ಯಾರು? ಯಾದವರು. ಯಾದವ ಸಮೂಹವೇ ಬಲುಭಟರು. ಯಾಕಂತ ಕೇಳಿದ್ರೆ ಅವರಿಗೆ ನಿಮ್ಮಿಂದಾಗಿ ಒಂದು ರೀತಿಯಲ್ಲಿ ಪ್ರೇರೇಪಣೆ, ಉತ್ಸಾಹ, ಹುಮ್ಮಸ್ಸು
ಯಾಕೆ ಆ ಬಲುಭಟರನ್ನು ಪಾಲನೆ ಮಾಡಬೇಕಿದ್ರೆ ಇದ್ರೆ ಭಟತನ ಎಷ್ಟು ಬೇಕು ಅದು ನಿಮ್ಮಂತವರಿಗೆ ಮಾತ್ರ ಗೊತ್ತು. ಹೌದೌದು, ಇದು ಅದರ ನಿಜವಾದಂತ ವಿಶ್ಲೇಷಣೆ. ಹಾಗಾದರೆ ಒಬ್ಬ ಪಂಗಡ ಇದೆಲ್ಲ ನೀನೇ ಹೇಳಿದ್ದೀಗ. ಒಬ್ಬರನ್ನು ಕಂಡರೆ ತಾನು ಮೇಲು ಇತ್ಯಾದಿ ಇತ್ಯಾದಿ ತನ್ನದ್ದಾದಂತ ಕೀರ್ತಿ, ತನ್ನದಾದಂತ ಸಂಪತ್ತು, ಕೆಲವೆಲ್ಲ ಸತ್ರಾಜಿತರ ಪ್ರಕರಣ ಎಲ್ಲ ನಿನಗೆ ಗೊತ್ತಿದ್ದದೆ, ಅದನ್ನು ಮತ್ತೊಮ್ಮೆ ಬಿಡಿಸಿ ಹೇಳುವಂತ ಅಗತ್ಯ ಇಲ್ಲ. ಅಂತಹ ನಿನ್ನನ್ನು ಬಲುಭಟ ಯಾದವ ಪಾಲಿಪ ಬಲದವ ನೀನು ಬಲುಭಟರೇ ಕರೆ ಬಲರಾಮ, ನಿಜವಾಗಿಯೂ ನೀನು ಬಲರಾಮ. ಆದ್ರೆ ಮತ್ತೂ ಒಂದುಂಟು ವಿಷಯ, ಇದು ಲೋಕದಲ್ಲಿ ಅಲ್ಲ, ನನಗೆ ಗೊತ್ತಾಯ್ತು. ಸತ್ರಾಜಿತನ ಪ್ರಕರಣವನ್ನು ನೆನಪು ಮಾಡಿದ್ರಿ. ಆ ಸಂದರ್ಭದಲ್ಲಿ ನನ್ನ ತಮ್ಮನ ಬಗ್ಗೆ ನೀವು ಹೇಳಲಿಕ್ಕೆ ಬಂದದ್ದು. ಹೌದು, ಈ ಸಲವೂ ಬಂದಿದ್ದೀರಿ, ಗೊತ್ತಾಯ್ತು. ಏನು ವಿಷಯ? ಕೃಷ್ಣನ ಬಗ್ಗೆ ಏನು ವಿಷಯ ಇದೆ? ಅಲ್ಲ ನೋಡು, ಇವಾಗ ನಿನಗೆ ತಮ್ಮನ ಮೇಲೆ ಪ್ರೀತಿ ಅಥವಾ ತಮ್ಮನ ಮೇಲೆ ಕೋಪ ಅಲ್ವಾ, ಯಾವುದೋ ಒಂದುಂಟು. ಅದೇ ಬಲರಾಮನ ಯೋಗ್ಯತೆ ಮಸಳಿಸುವುದಕ್ಕೆ ಕಾರಣ ಏನಾದ್ರೂ ಇದ್ರೆ ಹೇಳಿ ಅಂತ ಅದೇನಿಲ್ಲ. ಬಲರಾಮನ ಹೆಸರನ್ನು ಒಂದು ರೀತಿಯಲ್ಲಿ ಅಪಖ್ಯಾತಿಯನ್ನು ತಂದುಕೊಡುವಂತ ಪ್ರಕರಣ ಬೇರೆಯೇ ಉಂಟು, ಬೇರೆ ಇದೆ. ಹೌದು, ಆ ಕೃಷ್ಣನ ಬಗ್ಗೆ ಇರಬೇಕು. ಇಲ್ಲ, ಇನ್ನೇನು ಪ್ರಕರಣ ಮಾಡಿದ್ದಾನೆ? ಈಗ ಲೋಕ ವಿಚಾರದಲ್ಲಿ ಸಂಚಾರದಲ್ಲಿ ಹೇಳದಿದ್ರೆ ಎರಡು ರಾಮರು ನೇಪಥ್ಯಕ್ಕೆ ಸರಿದಾಗಿದೆ ನಿನ್ನ ಸಮ್ಮುಖದಲ್ಲಿ. ಒಬ್ಬ ಪರಶುರಾಮ, ಇನ್ನೊಬ್ಬ ಕೋದಂಡರಾಮ. ಅಷ್ಟು ಕೂಡ ನಿನ್ನದ್ದಾದಂತ ಮೇಲ್ಮೆ ಉಂಟು. ಆದರೆ ಕೆಲವೊಮ್ಮೆ ತಮ್ಮ ದೀಪದ ಅಡಿಯಲ್ಲಿ ಕತ್ತಲಿರುವುದು, ಅದೆಲ್ಲ ಗೊತ್ತಾಗುವುದಿಲ್ಲ ನಿನಗೆ. ಅದೇ ಗೊತ್ತಾಯ್ತು, ನಿಮ್ಮ ಪ್ರೀತಿಗೆ ಅರ್ಥ ಆಯ್ತು ನನಗೆ. ಸಮಂತಕ ಮಣಿಯ ಪ್ರಕರಣದಲ್ಲಿ ನನ್ನ ತಮ್ಮ, ಈಗ ಇನ್ನೊಂದು ಪ್ರಕರಣ ದೀಪದ ಬುಡ ಕತ್ತಲೆ ಅಂತ ಹೇಳಬೇಕಿದ್ರೆ ನಮ್ಮ ಬುಡ ಅಂತ ಹೇಳಿದ್ರೆ ನನ್ನ ತಮ್ಮ ಏನು ಮಾಡಿದ ಸ್ವಾಮಿ? ಈ ಬಾರಿ ತಮ್ಮ ಅಲ್ಲ, ಅರಿಯದಾದೆಯ ತಿಳಿಯ ನಿನ್ನಯ ಚೆಲುವ ಉದ್ಯಾನದ ಫಲಗುಸು ಮನದರುಲದ ಎಲ್ಲ ಹುಲುವಾನರನಿಂದಳಿದುದು ಕಾಯುವರ ಬಲು ಭಂಗವಗೊಳಿಸಿದನಲ್ಲ ತಿಳಿಯ. ಒಂದು ಹೊಸತಾದಂತಹ ಪ್ರಕರಣವನ್ನು ನಿನ್ನ ಅವಗಾಹನೆಗೆ ತರಲಿಕ್ಕೆ ಬಂದದ್ದು ನಾನು. ನನ್ನ ಕೀರ್ತಿ, ಹೌದು, ಕೀರ್ತಿಗೆ ಮಸಿ ಬಳಿಯುವಂತಹ ಒಂದು ಪ್ರಕರಣ ಅದು. ಯಾವಾಗ, ಎಲ್ಲಿ, ಹೇಗೆ? ನೋಡು, ಯಾರಿಂದ? ಬಲಭದ್ರನ ಆಳ್ವಿಕೆಯಲ್ಲಿ ಕೇವಲ ರಾಜಪ್ರಭುತ್ವದ ಜೊತೆಗೆ ಕೃಷಿಗೆ, ಹೈನುಗಾರಿಕೆಗೆ ನೀನು ಕೊಟ್ಟಂತಹ ಪ್ರೋತ್ಸಾಹ. ಕೃಷಿಯಲ್ಲಿ ಏನು ಕೃಷಿಯನ್ನು ಮಾಡ್ತಾ ಇದ್ದಾರೆ, ದುಡಿದು ತಿನ್ನಿ ಅಂತ ನಿನ್ನದಂತ ಸಂದೇಶ. ಅದರ ಜೊತೆಯಲ್ಲಿ ನೀನು ಉದ್ಯಾನವನವನ್ನು ನೀನು ಅದರ ಒಂದು ಪ್ರೀತಿಸಿದ ಬಗೆ ನೋಡಿದ್ರೆ ಅಲ್ಲಲ್ಲಿ ಉದ್ಯಾನಗಳು ಅಲ್ವಾ, ಹಾಗೆ ಪ್ರಕೃತಿ ಸಂರಕ್ಷಣೆ ಅದಕ್ಕೆ ವಿಶೇಷವಾದ ಒತ್ತು ಕೊಟ್ಟವರು. ಇಂದ್ರ ಪೂಜೆಯನ್ನು ನಿಲ್ಲಿಸಿ ಗೋವರ್ಧನಗಿರಿಯನ್ನು ಪೂಜೆ ಮಾಡುವುದರ ಮೂಲಕ ಭೂಮಿ ಪೂಜೆಯ ಮಹತ್ವವನ್ನು ಲೋಕಮುಖಕ್ಕೆ ಸಾರಿದವರು ನಾವು ಅಲ್ವಾ. ನಗರದ ಸೌಂದರ್ಯವನ್ನು ವೃದ್ಧಿಗೊಳಿಸುವ ಸಲುವಾಗಿ ಅಲ್ಲಲ್ಲಿ ಉದ್ಯಾನಗಳು. ಅದರಲ್ಲಿ ಪಾಲಿಸಿದಂತ ಒಂದು ದೊಡ್ಡ ಉದ್ಯಾನ ಉಂಟಲ್ಲ, ಹೌದು, ಅದರ ಸ್ಥಿತಿ ಈಗ ನೋಡ್ಬೇಕು ನೀನು. ಏನಾಗಿದೆ? ಎಲ್ಲವೂ ಬುಡ ಮೇಲಾಗಿದೆ. ಅಲ್ಲಿರುವಂತಹ ಮರಗಳಲ್ಲಿ ಅಥವಾ ಗಿಡಗಳಲ್ಲಿದ್ದಂತಹ ಕುಸುಮಗಳೆಲ್ಲ ಬಿದ್ದು ಹೋಗಿದೆ. ಮರಗಳಲ್ಲಿರುವಂತಹ ಹಣ್ಣು ಹಂಪಲೆಲ್ಲ ಬೀಸಾಡಿ ಹೋಗಿದೆ. ಬಿರುಗಾಳಿ ಬೀಸಿಲ್ಲ, ಅಲ್ಲ, ಬಿರುಗಾಳಿ ಬಂದದ್ದಿಲ್ಲ, ಕ್ಷಾಮ ಬಂದಿಲ್ಲ, ಇಲ್ಲ. ಮತ್ತೇನಾಯ್ತು? ಒಂದು ಮಂಗ. ನಾರದರೆ, ನೀವು ಬರುವಾಗ ನಿಮ್ಮನ್ನೊಮ್ಮೆ ಪರೀಕ್ಷಿಸಿ ನಾರದರ. ಹೌದು, ನಾರದರು ಹೌದೋ ಅಲ್ಲೋ ಅಂತ ಪರೀಕ್ಷೆ ಮಾಡಿದ್ದು ಅಂತ ಎಣಿಸಬೇಡಿ. ನಾರದರು ದೇವಲೋಕದ ನಾರದರು ಕೃತ ತ್ರೇತಾಯುಗದಲ್ಲಿ ಇದೇ ನಾರದರಿದ್ರು. ದ್ವಾಪರ ಯುಗಕ್ಕಾಗುವಾಗ ನಾರದರೆಲ್ಲ ಇಷ್ಟು ಸಣ್ಣ ಸಣ್ಣ ವಿಷಯ ಎಲ್ಲ ಮಾತಾಡಬಾರದು. ಹಾಗೆ ಅಲ್ಲಲ್ಲ, ನಾನು ಕೇಳಿದ್ದು ಒಬ್ಬ ಅರಸನಾಗಿ ನಮ್ಮ ಯೋಗ್ಯತೆಯ ಬಗ್ಗೆ ಏನಾದ್ರೂ ಉಂಟ? ಹೌದು, ಅಲ್ಲ, ಬೇಸರ ಮಾಡಬೇಡಿ. ಇಲ್ಲಪ್ಪ, ಏನಾದ್ರೂ ಒಂದು ಹೇಳಬೇಕು ಅಂತ ಹೇಳುವವರು ಸಾಮಾನ್ಯರಿರ್ತಾರೆ. ನೀವು ಬ್ರಹ್ಮಮಾನಸ ಪುತ್ರರು, ನಾನು ಲೋಪ ಏನು ಅಂತ ಕೇಳಿದ್ದಕ್ಕೆ ನಮ್ಮ ವನದಲ್ಲಿ ಏನೋ ಒಂದು ಕೋಡಗ
ನಾರದರೆ ನೀನು ತಿಳಿದ ಹಾಗೆ. ಅಲ್ಲ ನಾರದರೆ ಹ? ಉಪಚಾರ ಏನಾದ್ರೂ ಕಮ್ಮಿ ಆಯ್ತಾ? ಅಲ್ಲ, ಉಪಚಾರ ಕಮ್ಮಿ ಆಗಲಿಲ್ಲ, ಉಪಚಾರ ಸರಿಯಾಗಿಯೇ ಉಂಟು. ಅಲ್ಲ ಹೋಗಿ ಹೋಗಿ ನಿಮಗೆ ಒಂದು ವನ ಅಂತ ಹೇಳಿದ ಮೇಲೆ ಮಂಗ ಇರ್ತದೆ. ಹೌದು. ಮಂಗ ಅಂತ ಹೇಳಿದ ಮೇಲೆ ಮಂಗ ಬುದ್ಧಿ ಇರ್ತದೆ. ಅದನ್ನೆಲ್ಲ ಒಂದು ದೊಡ್ಡ ವಿಷಯ ಅಂತ ಹೇಳಿ ಈ ಸಭೆಯಲ್ಲಿ ಇವರೆಲ್ಲ ಕೇಳುವ ಹಾಗೆ. ಹಾಗಲ್ಲ, ವಿಷಯ ಸಣ್ಣದು, ಅದರ ಗಹನತೆ ದೊಡ್ಡದು. ಅಲ್ಲ, ದೊಡ್ಡವರು ಯಾವಾಗಲೂ ತಪ್ಪು ಮಾಡುವುದಿಲ್ಲ. ಇಲ್ಲ, ದೊಡ್ಡವರು ಯಾವಾಗಲೂ ಸಣ್ಣ ತಪ್ಪು ಮಾಡುವುದಿಲ್ಲ. ಹೌದು, ದೊಡ್ಡವರು ಸಣ್ಣ ತಪ್ಪು ಮಾಡಿದರೂ ವಿಷಯ ದೊಡ್ಡದೇ ಆಗ್ತದೆ. ಅದೇ ಈಗ ನೀವು ಸಣ್ಣ ವಿಷಯವನ್ನು ಇಟ್ಕೊಂಡು ಒಂದು ಮಂಗನನ್ನು ಇಟ್ಕೊಂಡು ಆಡಿಸ್ತಾ ಇದ್ದೀರಲ್ಲ. ಮಂಗನನ್ನು ವಿಷಯ ಆಡಿಕೊಂಡು ಇದ್ದೇನೆ ಅಂತ ಹೇಳಿದ್ರೆ, ಆ ಉಪವನದಲ್ಲಿರುವಂತ ಮಂಗ ಸಾಮಾನ್ಯ ಮಂಗ ಅಲ್ಲ. ಅದು ಸಾಮಾನ್ಯ ಮಂಗ ಅಲ್ಲ. ಏನಾಯ್ತು? ಯಾಕೆ? ಬಲರಾಮನದ್ದಾನಂದ ತೋಟವನ್ನೇ ಲಕ್ಷಿಸಿ ಅದನ್ನು ಹಾಳುಗೆಡಬೇಕಿದ್ರೆ ಮಂಗ ಸಾಮಾನ್ಯ ಅಂತ ಆಗುವುದಿಲ್ಲ. ಏನು ಮಾಡಿದ್ದಾನೆ? ಅಯ್ಯ, ಅಲ್ಲಿರುವಂತಹ ಎಲ್ಲವನ್ನೂ ಹಾಳುಗೆಡವಿ ಒಂದು ರೀತಿಯಲ್ಲಿ ತಾನೇ ತಾನಾಗಿ ಮೆರೆದಾಡ್ತಾ ಉಂಟಾ ಮಂಗ. ಮಂಗ ವನದಲ್ಲಿ ನಮ್ಮ ವನದಲ್ಲಿ ವನ ರಕ್ಷಣೆಗೆ ಅಂತ ಎಷ್ಟು ಮಂದಿಗೆ ನಮ್ಮಲ್ಲಿ ಅತೀ ಹೆಚ್ಚು ಸಂಬಳ ಇರುವುದು ವನಪಾಲಕರಿಗೆ. ಹೌದು. ಯಾಕೆಂದ್ರೆ ಊರು ರಕ್ಷಣೆ ಮಾಡುವುದಕ್ಕೆ ನಮಗೆ ರಕ್ಷಣೆಗೆಲ್ಲ ಹೆಚ್ಚು ನಾವು ತಲೆಬಿಸಿ ಮಾಡುವವರಲ್ಲ. ನಾವು ಇದ್ದೇವೆ ಅಂತ ಹೇಳಿ ಆದ್ರೆ ಯಾರೂ ಈ ಕಡೆ ಬರುವುದಿಲ್ಲ. ನಮಗೆ ರಕ್ಷಣೆಯನ್ನು ಕೊಡುವುದಕ್ಕೆ ಅವರು ಯಾರೂ ಬೇಡ. ಒಂದು ಯೋಧರು, ಇನ್ನೊಂದು ರೈತರು. ಈ ವರ್ಗ ರೈತ ವರ್ಗ, ವನಪಾಲಕರು ಸಾಕಷ್ಟು ಮಂದಿಯಲ್ಲಿದ್ದಾರೆ. ಆ ಮಂಗನನ್ನು ಅವರು ನೋಡಿಕೊಳ್ತಾರೆ. ಅಯ್ಯ, ನಿನ್ನ ವನಪಾಲಕರೆಲ್ಲ ಹಾಕಿದ ಬಲೆಗೆ ಮಂಗ ಹೊರಗೆ ನಿಂತು ಅವರನ್ನು ಬಲೆಯೊಳಗೆ ಹಾಕಿ ಕಟ್ಟಿ ಹಾಕಿದೆ ಅಲ್ಲಿ. ಮಂಗ? ಹೌದು, ಮಂಗ. ಈ ವಿಷಯ ಎಲ್ಲ ಇದನ್ನೆಲ್ಲ ನಿಮ್ಮ ಕೃಷ್ಣನ ಹತ್ರ ಹೋಗಿ ಹೇಳುವುದು ಬಿಟ್ಟು ನನ್ನ ಹತ್ರ ಹೇಳಲಿಕ್ಕೆ ಯಾಕೆ ಬಂದದ್ದು ನೀವು? ಅಯ್ಯ, ಅರಿಯರಿದನು ವನ ಜನರು ಧ್ಯಾನದಿ ಜನರು ತಿರುಬಿಡಿದು ಪರಿಬರಿ ಸುಮ ಬಲರಲು ನದೆ ಮುರಿಯುತ್ತಲಿರುವನೆ ಗೊಬ್ಬಿನಲ್ಲಿ. ನಾರದರೆ, ಕೃಷ್ಣನಲ್ಲಿ ಹೋಗಿ ಹೇಳಬಹುದಿತ್ತು. ಜವಾಬ್ದಾರಿಯುತ ಜನವ ಅಲ್ವಾ? ಅದು ಮಾತು ಅಂದ್ರೆ ಅದು ಅವನಿಗೆ ಹೊಣೆಗಾರಿಕೆ ಇಲ್ಲ. ಅವನಿಗೆ ಲೋಕೋದ್ಧಾರ, ಲೋಕದಲ್ಲಿ ನಾವಿದ್ದೇವೆ ಅಂತ ಇಲ್ಲ ಅವನ ತಲೆಯಲ್ಲಿ ಇಲ್ಲ. ಅದಕ್ಕೆ ನಿನ್ನಲ್ಲಿ ಹೇಳಿದ್ದು, ಅದಕ್ಕಾಗಿ ನನ್ನಲ್ಲಿ ಹೇಳಿದ್ದು. ನಾರದರೆ ಈ ವಿಚಾರವನ್ನು ಹೇಳಿದ ಮೇಲೆ ಗಹನವಾದ ವಿಚಾರ ಎನ್ನುವ ಕಾರಣಕ್ಕಾಗಿ ನೋಡಿ ಈಗ ನನಗೆ ಕೋಪ ಬಂದದ್ದು. ಹೌದಪ್ಪ, ಕೋಪ ಬಂದದ್ದ ಅಲ್ಲ, ಕೋಪ ನಿಮ್ಮ ಮೇಲೆ ಬಂದದ್ದು ಅಲ್ಲಪ್ಪ, ವಿಷಯದ ಮೇಲೂ ಅಲ್ಲ, ಮಂಗನ ಮೇಲೆ ಕೋಪ ಬಂದದ್ದು ನನಗೆ. ಅದು ಒಂದು ಮಂಗ ನಾರದರನ್ನು ಇಲ್ಲಿ ಕಳುಹಿಸಿದಲ್ಲ. ಮಂಗ ನಾರದನನ್ನು ಕಳುಹಿಸಿದ್ದು ಇದು ವಿಷಯ ಒಳ್ಳೆದುಂಟು. ಅಲ್ಲ, ಇಲ್ಲದಿದ್ರೆ ನೀವು ಇಲ್ಲಿ ಬರ್ಲಿಕ್ಕೆ ಉಂಟ? ಮಂಗ ಕಾರ್ಯಕಾರಣ ಸಂಬಂಧವಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ. ನಿನ್ನ ಮಾತಿನ ಅರ್ಥ ಈಗ ಉಂಟು. ಅಲ್ಲ, ದೇವರ್ಷಿಗಳಾದ ನೀವು ಒಂದು ಕಡೆಗೆ ಹೋಗಬೇಕಿದ್ರೆ ಯಾವುದಾದರೂ ಒಂದು ಪ್ರಬಲವಾದ ಕಾರಣ ಇದ್ದೇ ಹೋಗುವುದು. ಹೌದು. ಕಾರಣ ಇಲ್ಲದೆ ಏನು ನಾರದರೆ ಬಂದದ್ದು? ಇಲ್ಲ, ನಾನು ಹೀಗೆ ತಿರುಗಾಡಿಕೊಂಡು ಬಂದದ್ದು. ಯಾವುದಾದರೂ ಒಂದು ಪ್ರಸಂಗದಲ್ಲಿ ಈ ರೀತಿಯಾಗಿ ನಾರದರು ಹೇಳಿ ಹೋದದ್ದುಂಟ? ಇಲ್ಲ ಇಲ್ಲ ಇಲ್ಲ. ಹಾಗಿದ್ರೆ ಇಲ್ಲಿ ಬಂದದ್ದು ನೀವು ಮಂಗನ ವಿಷಯವನ್ನು ಹೇಳಲಿಕ್ಕೆ ಅಂತ ಆಯ್ತು. ಹಾಗಿದ್ರೆ ನಿಮ್ಮನ್ನು ಕಳುಹಿಸಿದ್ದು ಮಂಗ ಅಲ್ಲದಿದ್ರೆ ಒಂದು ಮಂಗ ಅಲ್ಲ. ನೀವು ಅಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಹೇಳಿ ಯಾರು? ಹಾಗಿದ್ರೆ ಮಂಗನನ್ನು ಕರೆದುಕೊಂಡು ಬಂದದ್ದು ಅಲ್ಲ. ಅಲ್ಲ ಅಲ್ಲ ಅಲ್ಲ, ಹೇಳಿಕೆ ಹದ್ದೇ ಅದು. ತಿರುಗಿ ಒಂದು ಇದರಲ್ಲಿ ಯಾವುದು ಸತ್ಯ? ಅದೇ ನೀನೇ ಹೇಳ್ಬೇಕು. ಯಾಕೆ ಗೊತ್ತುಂಟಾ? ಒಂದು ಮಂಗ ನಾರದರನ್ನು ಬಲರಾಮನಲ್ಲಿ ಬರುವಲ್ಲಿ ಅಲ್ಲಿಗೆ ಮಾಡಿತು. ಹೇಳಿದ್ದು ಇದು ಸತ್ಯವೇ. ಅದಕ್ಕೆ ನಾನು ಯಾಕೆ ಕೋಪ ಮಾಡುವಂತ ಅಲ್ಲ, ಕೋಪ ಮಾಡಿದ್ರು ತಪ್ಪೇ. ನಾರದರು ಬಂದ್ರು, ನಾರದರು ಬಂದದ್ದಕ್ಕೆ ಬಲರಾಮನಿಗೆ ಕೋಪ ಬಂತು. ಅಲ್ಲ, ನೀವು ಬಂದದ್ದು ನನಗೆ ಸಂತೋಷವೇ. ಸಂತೋಷವೇ. ಆದರೆ ತಂದಂತಹ ವಿಷಯ ವನವನ್ನು ಹಾಳು ಮಾಡಿದ
ಆ ಮಂಗನ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀರಿ. ನಾರದರೆ ಆ ಮಂಗನನ್ನು ಬಿಡುವುದಿಲ್ಲ. ನಿಮ್ಮ ತಲೆಯನ್ನೇ ಅವ ಕೆಡಿಸಿದ್ದಾನೆ. ಅಲ್ಲ, ನಿಮಗೆ ಬೇಸರ ಆಗಿದೆ. ನೀವು ಬೇಸರಾಗಿ ಬಂದು ಹೇಳಿದ್ದಲ್ವಾ? ಮಂಗ ಮಾಡಿದ್ದು ತಪ್ಪು ಅಂತ ನೀವು ಹೇಳುವುದಲ್ವಾ? ನಾರದರು ಹೇಳಿದ ವಿಷಯವನ್ನು ನಾನು ಅದಕ್ಕೆ ಮನಸ್ಸು ಕೊಡದೇ ಇದ್ರೆ ನಾನು ಬಲರಾಮನಾಗ್ತೇನೆ. ಹಾಗಿದ್ರೆ ನಿಮಗಾಗಿ ನಾನೀಗ ಹೊರಟದ್ದು. ಹೌದು, ನಾನೀಗ ಹೊರಟದ್ದು ನಿಮಗಾಗಿ. ಅಲ್ಲ, ನಿಮ್ಮ ಮಾತಿಗೆ ಗೌರವ ಕೊಟ್ಟು ಹೊರಟದ್ದು. ಆದ್ರೆ ನನಗೆ ಆ ಮಂಗನನ್ನು ಬೇಗ ತೋರಿಸ್ಬೇಕು. ನೀವು ಮಂಗನನ್ನು ನಾನು ತೋರಿಸ್ಬೇಕಾ? ದೂರದಿಂದ ತೋರಿಸುದು ನಾನು. ಸ್ವಲ್ಪ ಅಪಾಯಕಾರಿ ಮಂಗ ಅದು. ಅಪಾಯಕಾರಿ ನಮ್ಮವರಿಗೆ ಅಲ್ವಾ? ಹೌದೌದು. ಅಲ್ಲ, ಹೇಳಲಿಕ್ಕೆ ಆಗೋದಿಲ್ಲ ನೋಡು. ಹಾಗಿದ್ರೆ ಮಂಗನನ್ನು ಹತ್ತಿರದಿಂದ ನೀವು ಗಮನಿಸಿದ್ದೀರಿ? ದೂರದಿಂದ ಗಮನಿಸಿದ್ದೇನೆ ನಾನು. ಈಗ ಅವ ನಮ್ಮ ವನಪಾಲಕರಿಗೆಲ್ಲ ಹೊಡೆಯುವಾಗೆಲ್ಲ ಅಲ್ಲೇ ಇದ್ರಿ ನೀವು? ದೂರದಿಂದ ನೋಡಿದ್ದೇನೆ, ಚಂದ ನೋಡಿದ್ದೇನೆ. ಅದೇ, ಈ ದುರ್ಜನರು ಪ್ರಬಲರಾಗುವುದು ಸಜ್ಜನರು ಮೌನಿಗಳಾದಾಗ. ಆ ಮಂಗ ವನಚರರನ್ನೆಲ್ಲ, ನಮ್ಮ ವನಪಾಲಕರನ್ನೆಲ್ಲ ಹೊಡಿಲಿಕ್ಕೆ ಬರುವಾಗ ನಿಮ್ಮ ವೀಣೆ ಇತ್ತಲ್ಲ? ಹೌದು. ಅಲ್ಲ, ಅದನ್ನು ಒಮ್ಮೆ ಹೀಗೆ ಮಾಡಿದ್ರೆ ಸಾಕಿತ್ತು ನೀವು. ಅದು ಕೊಟ್ಟವರು ದೊಡ್ಡ ಜನ. ಅದು ಅದರಲ್ಲಿ ಹೊಡಿಬೇಕು ಅಂತ ಹೇಳಿದ್ದಲ್ಲ, ಮಂಗ ಅಲ್ವಾ? ಹೌದಪ್ಪ. ಮಂಗನಿಗೆ ಒಂದು ಭಯ ಹುಟ್ಟಿಸುವ ಹಾಗೆ ಅದೇ ಹೇಳಿದ್ದು. ನೀವೇನು ಪ್ರಯತ್ನ ಮಾಡಲಿಲ್ಲ. ಬೆರಳ ತುದಿಯಲ್ಲಿ 4 ಬಾರಿ ಮೀಟಿದ್ದೇನೆ, ಆದ್ರೆ ಸ್ವರ ತಪ್ಪಿದಲ್ಲಿ, ಲಯ ತಪ್ಪಿತ್ತು. ಹೌದು. ಹಾಗಿದ್ರೆ ಮಂಗನನ್ನು ತೋರಿಸ್ತೀವಿ. ಹೌದು. ಹಾಗಿದ್ರೆ ನೀವು ಮಂಗ ಎಲ್ಲಿದ್ದಾನೆ ಅಂತ ನನಗೆ ತೋರಿಸಬೇಕು. ನೋಡು ಅಲ್ಲಿ. ಎಲ್ಲಿ? ಶಠ, ನಿಶಠ, ಪ್ರದ್ಯುಮ್ನ, ಸಾಂಬ, ನಿಲ್ಲಿ 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 ನಿಲ್ಲಿ, ಓಡಬೇಡಿ. ಎಲ ಕೋಡಗ, ಮುದುಕ, ಮತಿಹೀನ. ಏನು ಇಷ್ಟು ಮಂದಿಯನ್ನು ಸೇರಿಸಿಕೊಂಡು ಬಂದದ್ದು? ನೀನು ಆ ಕಡೆಯಿಂದ? ನಮ್ಮ ಧೈರ್ಯಕ್ಕಾಗಿ ಅಲ್ಲ, ನಿನ್ನನ್ನು ಹೊಡೆದು ಕೊಲ್ಲುವುದಕ್ಕೆ. ಹೆಚ್ಚು ಸಮಯ ಬೇಕಾಗಿರಲಿಲ್ಲ ನಮಗೆ. ಅಷ್ಟು ಜನರಿಗೆ ನಾನು ಒಬ್ಬನೇ ಸಾಕು. ಅಲ್ಲ, ಇಷ್ಟು ಮಂದಿಗೆ ನಮ್ಮ ವನವನ್ನು ಕೆಡಿಸಿ ತೊಂದರೆ ಕೊಟ್ಟ ನಿನ್ನನ್ನು ಜೀವಂತ ಹಿಡಿಯಬೇಕು. ಆ ಸಂಕಲ್ಪ ಮಾಡಿಕೊಂಡು ಬಂದದ್ದು. ಯಾವುದಕ್ಕೆ? ಏನು ವಿಚಾರ ತಿಳಿಯಿತು. ಮಂಗನಿಗೆ ಬೇಕಾದದ್ದು ಫಲ. ಹೌದು, ಹಣ್ಣು. ಎಷ್ಟು ಬೇಕೋ ಅಷ್ಟು ಹಣ್ಣುಗಳನ್ನು ತಿಂದು ಮೆದ್ದು ಹೊಟ್ಟೆ ತುಂಬಾ ತಿಂದು ತೇಗಿದ್ರೆ, ಹಸಿವಿಗೆ ತಿನ್ನುತ್ತಿದ್ರೆ ಅದಕ್ಕೆ ತಲೆ ಬಿಸಿ ಮಾಡುವವರು ನಾವಲ್ಲ. ಅದಕ್ಕೆ ಮುಕ್ತ. ಮರವನ್ನು, ಯಾವ ಫಲವಸ್ತುಗಳನ್ನು ಕೊಡುವ ಆ ಮರ, ಅದನ್ನು ಬೇರು ಸಹಿತ ಕಿತ್ತು ವಿಕೃತವಾದಂತಹ ಆನಂದವನ್ನು ಅನುಭವಿಸುವಂತಹ ಒಬ್ಬ ಮಂಗ. ಅದೇ ಮತಿಕೆಟ್ಟ ಮಂಗ ಅಂತ ಗೊತ್ತಾಯಿತು ನನಗೆ. ಓಹೋ, ನಮ್ಮ ವನಕ್ಕೆ ಬಂದು ಹಾನಿಗೈದಂತಹ ಜಲಾಮುದಿ ಮಂಗ ಬಿಡುವುದಿಲ್ಲ ನಿನ್ನನ್ನು. ಮತಿ ಇದ್ದು ಬಂದವ ನೀನು. ಇವರಿಗೆಲ್ಲ ಅರಸನ ಬಳಲಿ ಮುಳಿದೆಲ್ಲನು ಬೀಡಿದನು ನಾ ತುಳಿದೊಟ್ಟಿದೆ ಧರಣಿಯೋಳು. ಅಯ್ಯ, ಏನು? ಹೆಗಲಲ್ಲೊಂದು ನೇಗಿಲು, ಹಲಾಯುಧ,
ಆಮೇಲೆ ಕೈಯಲ್ಲೊಂದು ಮುಸಲಾಯುಧ ಆ ವನಕ್ಕೆ, ಆ ಇದೆರಡನ್ನು ಹಿಡ್ಕೊಂಡು ಆ ಬಹಳ ದೊಡ್ಡ ಶರೀರಿಯಾದಂತಹ ನೀನು ಆ ರಥ ಏರಿ ಬಂದಿದ್ಯಲ್ವ, ಆ ಬಹಳ ಸಂತೋಷ ಆಯಿತು. ಆ ಒಬ್ಬನೇ ಬರುವುದಕ್ಕೆ ಧೈರ್ಯ ಇಲ್ಲ ಅಂತ ಆಯಿತು. ಹಾ ಜೊತೆಯಲ್ಲಿ ನಿನ್ನ ಪಾಳೆಯವನ್ನು ಸೇರಿಸಿಕೊಂಡು ಬಂದಿದ್ದಿ. ಆ ಇವರೆಲ್ಲವರು ನಿನ್ನ ಕಡೆಯವರು ಎನ್ನುವುದು ಚೆನ್ನಾಗಿ ನನಗೆ ಗೊತ್ತಾಯಿತು. ಆ ಹಾಗಂತ ಇವರೇ ಅಲ್ಲ, ಆ ಈ ಮೊದಲು ಈ ವನದಲ್ಲಿ ಸುತ್ತಲೂ ಆವರಿಸಿಕೊಂಡಿದ್ದವರು ಕೂಡ ಆ ನಿನ್ನವರೇ ಎನ್ನುವುದು ಸ್ಪಷ್ಟ. ಆ ನಾನು ಬಂದವ ಒಬ್ಬ, ಆ ನಾನು ಬಂದ ಉದ್ದೇಶ ಸ್ಪಷ್ಟ, ನೀನೇ ಹೇಳಿದೆಯಲ್ಲ. ಆ ನಮ್ಮಂತಹ ಮೃಗಜಾತಿಗಳಿಗೆ ಆ ಕಾಡಿನಲ್ಲಿ ಅಥವಾ ವನದಲ್ಲಿ ಆ ಇರುವಂತಹ ಹಣ್ಣು ಹಂಪಲುಗಳೇ ಆಹಾರ. ಆ ನಿಮಗೆ ಅಡುಗೆ ಮಾಡಿ ಪಾಕಶಾಸ್ತ್ರ ಪ್ರವೀಣರಾಗಿ ರುಚಿ ಶುಚಿಯಾಗಿದ್ದದ್ದನ್ನೇ ತಿನ್ನಬೇಕು ಎನ್ನುವ ಉದ್ದೇಶ ನಮಗಿಲ್ಲ. ಆ ನಮಗೆ ಹೊಟ್ಟೆ ತುಂಬಿದರೆ ಆಯಿತು. ಆ ಹೊಟ್ಟೆ ತುಂಬ ಊಟ ಮಾಡುವುದು ಒಂದು, ಆ. ಮನ ತುಂಬ ಊಟ ಮಾಡುವುದು ಮತ್ತೊಂದು. ಆ ಮನುಷ್ಯರಾದ ನಿಮಗೆ ಆ. ಬರೀ ಹೊಟ್ಟೆ ತುಂಬುವುದಲ್ಲ, ಮನಸ್ಸು ತುಂಬಬೇಕು. ಆ ನಮಗೆ ಹೊಟ್ಟೆ ಒಂದು ತುಂಬಿದರೆ ಆ ಮತ್ತೆ ರಟ್ಟೆ ಗಟ್ಟಿ ಇದ್ದರೆ ಆ. ಅದನ್ನು ಕರಗಿಸಿಕೊಡುವುದಕ್ಕೂ ಆಗುತ್ತದೆ. ಆ ಆ ಕಾರಣಕ್ಕೆ ನಮಗೆ ವನವೂ ಇರ್ಬೋದು, ವೃಂದಾವನವೂ ಇರ್ಬೋದು, ಆ ಅದು ಒಂದೇ. ಆ ಅಲ್ಲಿ ಬೆಳೆಯುವ ಬೆಳೆ ಎನ್ನುವಂಥದ್ದು ಫಲ, ಆ ಹಣ್ಣು ಹಂಪಲು ಅಂತ ಆದರೆ ಆ ನಮ್ಮ ಮನಸ್ಸಿಗೆ ಬಂದರೆ ನಾವು ಅದನ್ನು ತಿನ್ನುತ್ತೇವೆ. ಆ ಇಲ್ಲೂ ಹಾಗೆ ಆ ಸಮುದ್ರದ ಮಧ್ಯದಲ್ಲಿ ಬೇರೆ ಯಾವ ಕಾಡನ್ನು ಹುಡುಕುವುದು ನಾವು? ಆ ಹೇಗೂ ಇಲ್ಲಿಗೆ ಬಂದಾಯಿತು ಈ ದ್ವೀಪಕ್ಕೆ. ಆ ಬಂದ ಮೇಲೆ ಉದರ ಪೋಷಣೆ ಮಾಡಿಕೊಳ್ಳೋಣ ಅಂತ ಈ ವನವನ್ನು ಪ್ರವೇಶ ಮಾಡಿದ್ದು. ಆ ನಾನು ಹಣ್ಣು ತಿನ್ನುವುದಕ್ಕೆ ಬಂದದ್ದು. ಆ ಹೊಟ್ಟೆ ತುಂಬ ಹಣ್ಣು ನನಗೆ ಸಿಕ್ಕಿದೆ. ಆ ತಾನಾಗಿ ಬೆಳೆದದ್ದು ಇರ್ಬೋದು, ನೀವು ಬೆಳೆಸಿದ್ದು ಇರ್ಬೋದು. ಆ ಆದರೆ ಹೊಟ್ಟೆ ಕೇಳ್ತದ? ಆ ಯಾರದೋ ತೋಟಕ್ಕೆ ಹೊಕ್ಕಾದಾಗ ನಮ್ಮ ಬಾಯಲ್ಲಿ ನೀರು ಬಂದರೆ ಆ. ಚಪ್ಪರಿಸ್ತಾ ತಿನ್ನುವುದಿದ್ರೆ ಆ. ನಮ್ಮಂಥವರಿಗೆ ಅದು ಕಷ್ಟ ಏನೂ ಅಲ್ಲ. ಆ ಆದರೆ ಇಲ್ಲಿ ಮರಗಿಡಗಳನ್ನು ನಾನು ಹಾಳು ಮಾಡಿದೆ ಅಂತ ನೀನು ಆರೋಪಿಸ್ತೀಯಲ್ಲ, ಆ. ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಮತ್ತೆ ಈ ವನವನ್ನು ಕಾಯ್ತಾ ಇದ್ದವರು ಇರಬಹುದು, ಆ ಪ್ರಶ್ನೆ ಮಾಡಲಿಕ್ಕೆ ಬಂದರು. ಆ ನನಗೆ ಹಸಿವಾಗಿದೆ, ಉಣ್ಣುತ್ತೇನೆ ಅಂತ ಹೇಳಿದೆ. ಹಾ ಅದು ಕೂಡುದು, ಇದು ನಮ್ಮದು ಹೇಳಿದ್ರ ಅಂತ ತಡೆಯುವುದಕ್ಕೆ ಬಂದರು. ಹೇಳಿದ್ರು ಅವರು. ಹೌದಪ್ಪ, ತಡೆಯುವುದಕ್ಕೆ ಬಂದವರನ್ನು ನಿವಾರಿಸಬೇಕು ಅಂತ ಇದ್ರೆ ಆ. ನನ್ನ ಕೈಯಲ್ಲಿ ಬೇರೆ ಎಂಥದ್ದುಂಟು? ಆ, ಹಾ. ನಿನಗಾದ್ರೆ ಹಲ ಉಂಟು, ಮುಸಲ ಉಂಟು. ಆ. ನನ್ನ ಕೈಯಲ್ಲಿ ಬೇರೆ ಏನಿಲ್ಲ. ಆ. ಇದ್ರೆ ಒಂದು ಮುಷ್ಟಿಯಿಂದ ಒಬ್ಬನನ್ನು ಗುದ್ದಬಹುದು. ಆ ಆದರೆ ಇಲ್ಲಿ ಬಂದ ಅಷ್ಟೂ ಜನವನ್ನು ನಿವಾರಿಸಬೇಕು ಅಂತ ಇದ್ರೆ ಆ. ಈ ಮರಗಳೇ ನನಗೆ ಅಸ್ತ್ರಗಳಾಗಿ ಅಥವಾ ಆಯುಧಗಳಾಗಿ ಪರಿಣಮಿಸಿದ್ದು. ಹಾ ಹಾ ಹಾಗಾಗಿ ಮರದಿಂದ ಅವರನ್ನು ಬಡಿದು ಆ. ಹೊಡೆದು ಒಪ್ಪಿಸಿದ್ದೇನೆ. ಆ ಅವರು ಬಂದು ಹೇಳಿರಬೇಕು ನಿನಗೆ. ಆ ಈಗ ಬಿದ್ದವರು ಇದ್ದಾರೆ, ಆ. ಒಟ್ಟಿಗೆ ಬಂದವರು ಇದ್ದಾರೆ. ಆ ಈಗ ಇವರ ಜೊತೆಯಲ್ಲಿ ಆ ಎಲ್ರಿಗೂ ಒಂದೊಂದು ಹೆಸರು ಇರಬೇಕಲ್ಲ. ಆ ನೀನು ಯಾರು ಅಂತ ಗೊತ್ತಾಗಲಿಲ್ಲ. ಅವರನ್ನು ಕೇಳಿ ಭೂಲೋಕದೊಳಗೆ ಬಲನು ಭೂಲೋಕದೊಳಗೆ ಬಲನು ನಾ ಬಾಳಿಬ ಉದ್ಯಾನವನು ಹಾಳಗೆದಾಗ ನಿನ್ನ ಬಿಡ ಶೂಲಕ್ಕೇರಿವೆ ಮುನ್ನ. ಎಲ್ಲ ಕೋಡಗನೆ ಹಾ ಭೂಲೋಕದಲ್ಲಿ ಹಾ. ಮಹಾಬಲಶಾಲಿ ಯಾರು ಅಂತ ಕೇಳಿದ್ರೆ ಹಾ ವರ್ತಮಾನ ಕಾಲದಲ್ಲಿ ನಾನು. ಹೌದು, ನಾನು ಕೇಳಲೇ ಇಲ್ಲ. ಬಲ ಇಷ್ಟೇ ಸಾಕು ನಿನಗೆ. ನಿನ್ನ ಹೆಸರು ಬಲ. ಮೊದಲು ಹೇಳಬೇಕಾದದ್ದು ಅದನ್ನೇ. ಶುದ್ಧ ಕನ್ನಡದಲ್ಲಿ ಅಲ್ವಾ ಬಲ? ಅದೇ ಹಾ. ನಿನ್ನನ್ನು ಕರೆದದ್ದಲ್ಲ ನಾನು, ಮತ್ತೆ ನನ್ನನ್ನು ಹಾಗೆ ಕರೆಯುತ್ತಾರೆ ಅಂತ ಹೇಳಿದ್ದು ನಾನು. ಓಹೋ ಹೋ ಹೋ ಬಲಶಾಲಿ ಅಂತ. ಬಲಶಾಲಿ ಅಂತ ಅಂದ್ರೆ ನಾನೇ. ಹಾ. ಏನು ಹೇಳಿದ್ದು? ಹ್ಮ್. ಇನ್ನು ಹೇಳಿದ್ದು ಸರಿ. ಹಾ ಕಾಡು ಬೇರೆ, ಹಾ ಉಪವನ ಬೇರೆ. ಹೌದು. ಕಾಡು ತನ್ನಷ್ಟಕ್ಕೆ ಬೆಳೆಯುವಂತಹದ್ದು. ಹೋ. ಕಾಡಿನಲ್ಲಿರುವಂತಹ ಹಾ. ಫಲವಸ್ತುಗಳನ್ನು ಹ್ಮ್ ಯಾರೂ ತಿನ್ನಬಹುದು. ಹ್ಮ್. ಆದರೆ ಇದು ನಟ್ಟದ್ದು, ಓ, ನಟ್ಟು ಬೆಳೆಸಿದ್ದು, ಇದು ನೆಟ್ಟು ಬೆಳೆಸಿದ್ದು ಆ. ಉಪವನ. ನೀನು ಹೇಳಿದ್ದು ಇದು ನಗರ, ಹಾ. ಅದು ಸರಿ. ಇಲ್ಲಿ ಕೃತಕವಾದ ಕಾಡು ಅಂತ ಇಲ್ಲ, ಹಾ ಹಾ ನೈಸರ್ಗಿಕವಾಗಿ ಬೆಳೆದಂತಹ ಕಾಡು ಅಂತಲೂ ಇಲ್ಲ. ಓ. ಇಲ್ಲಿ ಕಾಡನ್ನು ಕೂಡ ನಾವೇ ಬೆಳೆಸಿದ್ದು, ಹ್ಮ್ 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 ನಗರವನ್ನೇ ಕಟ್ಟಿದ್ದು ನಾವು. ಹ್ಮ್. ಆ ಅರ್ಥದಲ್ಲಿ ಆ. ಇಲ್ಲಿರುವಂತಹ ಪ್ರತಿಯೊಂದು ಗಿಡ ಮರವೂ ಕೂಡ ಹಾ. ಅದು ಪೋಷಿಸಲ್ಪಟ್ಟಂತಹ ಗಿಡ ಮರಗಳೇ. ಓಹೋ. ಅಪ್ಪಣೆ ಇಲ್ಲದೆ ಪ್ರವೇಶ ಇಲ್ಲ. ಹಾ. ಆ ಫಲಕ ಇಲ್ಲಿ ಹಾಕುವ ಅವಶ್ಯಕತೆ ಇಲ್ಲ. ಬೇಡ. ಯಾಕೆಂದ್ರೆ ಇಲ್ಲಿ ಬರುವವರಿಗೆ ಆ ಜ್ಞಾನ ಮೊದಲೇ ಇರಬೇಕು. ಹಾ. ಬಂದಿ ಹಸಿವಾಗುತ್ತದೆ ಅಂತ ಹೇಳಿ ಬೇಕಾದಷ್ಟು
ತಿಂದು. ಹೌದು, ಕೊಂಡೋಗ್ಲಿಕ್ಕೆ ಇದ್ದದಲ್ಲ, ನಾನು ತಿನ್ಲಿಕ್ಕೆ ಇದ್ದದ್ದು. ನೀನು ಬಂದದ್ದು ಹಾಳು ಮಾಡಲಿಕ್ಕೆ ಅಂತಲೇ ನನಗೆ ಗೊತ್ತಾಯಿತು. ಹಾಳಾದದ್ದು ನಾವು ಮಾಡಿದಲ್ಲ. ಕ್ಷಮಿಸಿದ್ದೇನೆ, ಕ್ಷಮಿಸಿದ್ದೇನೆ. ನಾನು ಕೇಳಲಿಲ್ಲ ಕ್ಷಮೆನಲ್ಲಿ. ಯಾವ ಕ್ಷಮೆ? ಇವರನ್ನೆಲ್ಲ ಹೊಡೆದದ್ದು, ಇಲ್ಲಿರುವಂತಹ ಮರಗಳನ್ನೇ ಉಪಯೋಗಿಸಿಕೊಂಡದ್ದು, ಹೊಡೆದು ಕೆಳಗೆ ಹಾಕಿದ್ದು. ಆ ಮರಗಳು ನಮ್ಮವೇ, ಆದ್ದರಿಂದ ಕ್ಷಮಿಸಿದ್ದು ಅಂತ ಹೇಳಿದ್ದು ಆ ಮರಗಳನ್ನು. ಓಹೋ, ನಿಮ್ಮ ಅಪ್ಪಣೆ ಇಲ್ಲದೆ ಬಿದ್ದಿದೆ ಅದು, ಉಪಯೋಗಿಸಿದ್ದು ನೀವು. ಹೌದು, ಆ ಮರಗಳದ್ದು ಏನೂ ತಪ್ಪಿಲ್ಲ. ಮರಗಳು ಪ್ರತಿಭಟನೆಯೂ ಮಾಡಲಿಲ್ಲ. ತಪ್ಪು ಯಾವುದು ಗೊತ್ತುಂಟ? ಯಾವುದು? ಅದೇ ನಿನ್ನ ಹಿಂದೆ ಬಾಲ ಇದೆ ಅಲ್ಲ, ಹೌದು, ಆ ಬಾಲದ ವಿಷಯವನ್ನೆಲ್ಲ ಹೇಳ್ತಾ ಇದ್ರು. ಆ ಬಾಲ ನಮ್ಮವರನ್ನೆಲ್ಲ ಹಿಡಿದು ಬಡಿದು ತೊಂದರೆ ಮಾಡುತ್ತಾ ಇದೆ ಅಂತೆ. ಏನು ಮಾಡ್ತೇನೆ ಗೊತ್ತಾ? ಏನು? ಈ ಬಲ ನಿನ್ನ ಬಾಲವನ್ನು ಕತ್ತರಿಸಿ ನಿನ್ನ ಕೈಯಲ್ಲಿ ಕೊಟ್ಟು ನಿನ್ನನ್ನು ಮೆರವಣಿಗೆ ಮಾಡಿಸ್ತೇನೆ ನಾನು. ಪರಿಸುತ್ತ ರಾಮನ ಜಗವ ಸಂಚರಿಸುತ್ತ ಮೆಲ್ಲುವೆ ಬಲವ ಬರಿದೆಲ್ಲನು ಕೆಣಕುತ್ತಲಿ ನೀ ಹಣ ಕಳವೆ ನಿಂದಿನಲ್ಲಿ. ನೀನು ನಟ್ಟು ಬೆಳೆಸಿದ್ದು ಅಂತ ಹೇಳಿದ್ದಿ, ಬಹಳ ಒಳ್ಳೆಯದು. ತಾನು ಬೆಳೆಸಂತ ಉಪವನ ಹೌದಾಗಿದ್ರೆ ಅನ್ಯಾಕ್ರಮಣ ಆಗಬಾರದು ಎನ್ನುವ ಕಾರಣಕ್ಕೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸುರಕ್ಷತೆಯನ್ನು ನೀನು ಮಾಡಬೇಕಾಗಿತ್ತು. ಸಂರಕ್ಷಣೆಗೆ ಶಕ್ತಿಶಾಲಿಗಳಾದವರನ್ನೇ ನೇಮಕ ಮಾಡ್ತಾ ಇದ್ರೆ ನಾನು ಒಳಗೆ ಪ್ರವೇಶ ಮಾಡಲಿಕ್ಕೆ ಇರಲಿಲ್ಲ. ನಾನು ಒಳಗೆ ಪ್ರವೇಶ ಮಾಡಬೇಕು ಅಂತ ಇದ್ರೆ ಅವರು ಬಿಡಬೇಕಲ್ಲ, ಅವರು ತಡೆದರೆ ನಾನು ಹೊರಗೆ ಬರುವುದಕ್ಕುಂಟ. ಆದರೆ ನನ್ನನ್ನು ತಡೆಯುವುದಕ್ಕೆ ಅವರು ಶಕ್ತರಾಗಲಿಲ್ಲ. ಹಾಗಾಗಿ ನಾನು ಒಳಗೆ ಧಾವಿಸಿ ಬಂದೆ. ಬಂದ ಮೇಲೆ ನಾನೇನು ಮಾಡಬಹುದು ಎನ್ನುವುದನ್ನು ನನಗೆ ಬೇರೆ ಯಾರೂ ನಿರ್ದೇಶನ ಮಾಡಬೇಕಾದದ್ದಿಲ್ಲ. ಮತ್ತೆ ನಾನು ಬಲವಾಗಿ ನಂಬಿದ ಒಂದು ಶಕ್ತಿ ಇದೆ. ಯಾವುದದು? ಅದು ಅಂತರಂಗದಲ್ಲಿ ನನ್ನ ದೇವರು. ಯಾರದು? ಶ್ರೀರಾಮಚಂದ್ರ ಅಂತ. ಆ ಹೆಸರನ್ನು ಅನುದಿನವೂ ಸ್ಮರಿಸ್ತಾ ಪ್ರಭು ಸೇವೆ ಎನ್ನುವ ನೆಲೆಯಲ್ಲಿ ನಾನು ಏನು ಮಾಡಿದರೂ ಕೂಡ ರಾಮಾರ್ಪಣೆ ಅಂತ ಮಾಡುವುದು. ಆವಾಗ ಅದು ಇನ್ನೊಬ್ಬರಿಗೆ ಉಪದ್ರವಕಾರಿ ಆಗ್ತದೆ ಎನ್ನುವುದನ್ನು ನಾನು ಯೋಚಿಸುವುದಿಲ್ಲ. ಈಗ ನೀನು ಉಪವನವನ್ನು ಸೌಂದರ್ಯಕ್ಕಾಗಿ ಬೆಳೆಸಿರಬಹುದು, ಆದರೆ ವರ್ತಮಾನದಲ್ಲಿ ನನಗಲ್ಲದಿಂದ ಆಹಾರ ಸಿಕ್ಕಿತು ಅಂತ. ಈಗ ಒಬ್ಬ ಊಟ ಮಾಡ್ತಾ ಇದ್ದಾಗ ಮಧ್ಯದಲ್ಲಿ ಬಂದ ಊಟದ ತಟ್ಟೆಯನ್ನು ಎಳೆದರೆ ಏನಾದೀತು? ಸಿಟ್ಟು ಬರುವುದಿಲ್ವ? ಹಾಗಾಯಿತು. ಬೇಕು ಅಂತ ನಾನು ಹೊಡೆದಲ್ಲ, ನನಗೆ ಕೋಪ ಬಂದು ಹೋದದ್ದು. ಆ ಕಾರಣದಿಂದ ಇವರೆಲ್ಲ ಕೆಲವರು ಬಿದ್ದಿದ್ದಾರೆ, ಕೆಲವರು ಪ್ರಾಣ ಉಳಿಸಿಕೊಂಡು ಓಡಿ ಹೋಗಿ ನಿನ್ನಲ್ಲಿ ಹೇಳಿದ್ದಾರೆ. ಇದು ಊಟದ ತಟ್ಟೆ ಯಾರ್ದು? ಊಟದ ತಟ್ಟೆ ಊಟ ಯಾರ್ದು ಇರ್ಬೋದು, ತಟ್ಟೆ ಈಗ ನಂದೆ. ಹಾಗಾಗಿ ತಟ್ಟೆಯಲ್ಲಿ ಹಾಕಿಕೊಂಡಂತ ಊಟ ಅದು ನಂದೆ. ಹಾಗಾಗಿ ತಿನ್ನುವಂತ ವಸ್ತುವನ್ನು ತಿನ್ನಬೇಡ ಅಂತ ಒಬ್ಬ ಹೇಳಿದ್ರೆ ಹಸಿದವನಿಗೆ ಅದಕ್ಕಿಂತ ದೊಡ್ಡ ಸಿಟ್ಟು ಬೇರೆ ಏನೂ ಇಲ್ಲ. ಆ ಕಾರಣದಿಂದ ಈಗ ಯಾರದೇ ಆಗಲಿ, ನೀನು ನೆಟ್ಟು ಬೆಳೆಸಿದ್ದಾದ್ರೂ ಕೊಟ್ಟದ್ದು ಪ್ರಕೃತಿ ಅಲ್ವ. ಹಾಗಾಗಿ ನಿಸರ್ಗದಿಂದಲೇ ಬಂದಿರತಕ್ಕಂಥದ್ದು, ನಿಸರ್ಗದ ಮಕ್ಕಳಾದ ಎಲ್ಲರಿಗೂ ಅದು ಸಿಕ್ಕುವಂಥದ್ದೇ. ಹಾಗಾಗಿ ಕಾಡನ್ನು ಹಾಳು ಮಾಡಲಿಕ್ಕೆ ನಾನು ಬಂದವನಲ್ಲ. ಆದರೆ ಯಾರು ನಮಗೆ ಆಕ್ರಮಣವನ್ನು ಮಾಡುತ್ತಾರೋ ಅವರನ್ನು ಎದುರಿಸದೇ ಇರುವಷ್ಟು ನಿರ್ವೀರ್ಯರು ನಾವಲ್ಲ. ನಾವು ಬಲ ಅಂತ ಹೆಸರಿಟ್ಟುಕೊಳ್ಳಿಲ್ಲ, ಬಾಲವೇ ನಮಗೆ ಬಲ. ಆದರೆ ನೀನು ವಿಶೇಷಣವಾಗಿ ಬಲ, ಅದರ ಜೊತೆಗೆ ಮತ್ತೊಂದು ಹೆಸರು, ಹೌದು, ಆ ಹೆಸರನ್ನು ನೀನಿಟ್ಟುಕೊಂಡದ್ದನ್ನು ನಾನು ಸಹಿಸುವುದಿಲ್ಲ. ಯಾಕಂದ್ರೆ ನಾನು ನಂಬಿದಂತಹ ರಾಮ ಅದು ಬೇರೆ, ಏನು, ಅದು ಆತ್ಯಂತಿಕವಾದಂತಹ ಶಕ್ತಿ. ಅದರ ಎದುರಿನಲ್ಲಿ ಮತ್ತೊಮ್ಮ ರಾಮ ಬಂದು ನಿಂತ್ರೆ ಪ್ರಾಣ ಹೋದೀತು ಜೋಕೆ. ರಾಮನು ರಘುರಾಮ ರಘುರಾಮ ಸಾಮಾನ್ಯನು ರಘುರಾಮ ನಾ ಕಾಮ ಬಾಲ ಬಲ ರಾಮ. ಭೂಮಿ ಬರಲ್ಲಳುಗುವರು ಸೂತ್ರಮಾದ್ಯರು ಹೊಗಳುವರು. ರಾಮನ ಬಗ್ಗೆ ನೀನು ಹೇಳ್ತಾ ಇದ್ದಿ. ಹೌದು, ರಾಮ, ರಾಮನ ಅಯೋಧ್ಯೆ, ಅಯೋಧ್ಯ ರಾಮ, ಸಾಕೇತ ರಾಮ. ಸಾಕೇತ ಅಂತ ಮೊದಲು ಇತ್ತು, ರಾಮ ಹುಟ್ಟುವ ಮೊದಲು ಇತ್ತಪ್ಪ. ಅದೇ ಸಾಕೇತದಲ್ಲಿ ಮತ್ತೆ ರಾಮ ಇದ್ದದ್ದು. ಹಿಂದೆ ಇದ್ದವರಿಗೆಲ್ಲ ಸಾಕೇತ ರಾಮ ಅಂತ ಹೆಸರಾಗಲಿಲ್ಲ, ಅದು ರಾಮನಿಗೆ ಅದು. ರಘುರಾಮ,
ರಘು ಎನ್ನುವವ ಆ ವಂಶದಲ್ಲಿ ಇದ್ದ. ಹೌದು. ಆ ವಂಶದಲ್ಲಿ ಹುಟ್ಟಿದವ ಇವ. ಅದಕ್ಕಾಗಿ ರಘುರಾಮ, ಕೋದಂಡರಾಮ, ಹೌದು, ಅವನಲ್ಲಿರುವಂತಹ ವಿಶೇಷವಾದಂತಹ ಧನುಸ್ಸು. ಕೋದಂಡ ಹಿಡಿದವರು ತುಂಬಾ ಇರಬಹುದು, ಆದ್ರೆ ಕೋದಂಡ ರಾಮ ಅವನೊಬ್ಬನೇ. ಅದೇ ಆ ಧನುಸ್ಸಿನ ಮೂಲಕ ಅವನಿಗೆ ಕೋದಂಡರಾಮ ಅಂತ ಹೆಸರಾಯಿತು. ಹೌದು. ಸೀತಾರಾಮ, ಶಿವಧನುಸ್ಸನ್ನು ಸೀತೆಯನ್ನು ಮದುವೆಯಾಗಿ ಸೀತಾರಾಮನಾದ. ದಶರಥ ನಂದನ ರಾಮ. ಈ ರಾಮನ ಹೆಸರಲ್ಲಿ ಪೂರ್ವದಲ್ಲಿ ಇನ್ನೊಂದು ಸೇರಿಕೊಂಡದ್ದು, ನಮ್ಮ ಹೆಸರಿನಲ್ಲಿ ಸೇರಿಕೊಂಡದ್ದು ಬೇರೆ, ಬಲ. ಹೌದು. ಆ ಬಲ ಎನ್ನುವುದು ಈ ರಾಮನ ಜೊತೆಯಲ್ಲಿ ಸೇರಿಕೊಂಡ ಕಾರಣ ನಿನ್ನ ತ್ರೇತಾಯುಗದ ರಾಮನಿಕ್ಕಿಂತ ಈ ದ್ವಾಪರದ ರಾಮ ಬಲರಾಮನ ಯೋಗ್ಯತೆ ಎಷ್ಟು ಎತ್ತರ ಎನ್ನುವುದನ್ನು ಮಂಗನಾದ ನಿನಗೆ ನಾನು ಹೇಳಿಕೊಡಬೇಕಾಗಿಲ್ಲ. ಮಂಗ ಅದಟ್ಟುತನವನ್ನು ತೋರಿದ್ರೆ ಬಲರಾಮ ಏನು ಅಂತ ತೋರಿಸಿಕೊಟ್ಟೇನು. ನೀನು ಬಲ ಇರ್ಲಿ ಪ್ರಬಲ ಇರ್ಲಿ, ಯಾವ ಹೆಸರು ಬೇಕಿದ್ರು ಇಟ್ಟುಕೋ, ಆದ್ರೆ ಅದರ ಉತ್ತರಾರ್ಧ ಉಂಟಲ್ಲ, ಅದನ್ನು ಕಿತ್ತುಕೊಳ್ಳುವುದು ನನಗೆ ಕರ್ತವ್ಯ. ನನ್ನದು ಒಂದು ಕೆಲಸ. ನಾವು ಬರುವಾಗ ಇಷ್ಟು ಜನ ಯಾಕೆ ಅಂತ ಹೇಳಿದ್ಯಲ್ಲ. ಹೌದು. ನಾವೆಲ್ಲ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರು ಕೂಡ ತುಂಬಾ ಜನ ಸೇರಿಸಿ ಮಾಡ್ತೇವೆ. ನೀವು ಹೋದಲ್ಲೆಲ್ಲ ಜನ ಸೇರಿಸಿಕೊಂಡೇ ಹೋಗುದು. ಹೌದು ಹೌದು. ಅಂದ್ರೆ ಒಂದು ಮೆರವಣಿಗೆ ಮಾಡುವ ಅವರ ಧೈರ್ಯ ನಿನಗೆ ಅಲ್ಲ. ಒಂದು ದೊಡ್ಡ ಜನ ಬಂದಿದ್ರು ನಮ್ಮಲ್ಲಿ, ಅವರ ಎದುರಲ್ಲಿ ನಮ್ಮ ಒಂದು ಶಕ್ತಿಯ ಪ್ರದರ್ಶನ ಆಗ್ಲಿಕ್ಕಿತ್ತು. ಒಂದು ಮೆರವಣಿಗೆ. ಯಾವ ಮೆರವಣಿಗೆ? ಮಂಗನ ಮೆರವಣಿಗೆ. ಹೌದಾ? ಆ ಮಂಗ ಯಾರು ಅಲ್ಲ, ನೀನೇ. ಅದು ಕೂಡ ಮೆರವಣಿಗೆ ಏರ್ಪಾಡಲಾಗಿದ. ಮೆರವಣಿಗೆ ಮತ್ತೆ ಮೆರವಣಿಗೆ ಮಾಡಬೇಕಿದ್ರೆ ಒಂದು ಕಾರಣ ಅಂತ ಬೇಕಲ್ಲ. ಈ ಮಂಗನಿಗೆ ನಮ್ಮ ಊರಿಗೆ ಬಂದ ಕಾರಣ ಅಂಗವೈಕಲ್ಯತೆ ಬಂದಿದೆ. ಅಂಗವಿಕಲರಿಗೂ ಕೂಡ ಒಂದು ಗೌರವ. ನಿನ್ನ ಬಾಲವನ್ನು ಕತ್ತರಿಸಿ ಅದನ್ನು ನಿನ್ನ ಕೈಯಲ್ಲೇ ಕೊಡುವುದು. ಆ ಕತ್ತರಿಸಲ್ಪಟ್ಟ ಬಾಲವನ್ನು ಕೈಯಲ್ಲಿ ಹಿಡಿದಂತಹ ನಿನ್ನನ್ನು ಎತ್ತಿಕೊಂಡು ಹೋಗುವುದಕ್ಕೆ ವಿಶೇಷವಾದ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಂಗನ ಮೆರವಣಿಗೆ, ಬಾಲ ಕತ್ತರಿಸಿದ ಮಂಗನ ಮೆರವಣಿಗೆ. ಈಗ ಮೆರವಣಿಗೆಯ ವ್ಯವಸ್ಥೆ ಮಾತ್ರ ಮಾಡಿದಲ್ವ ನೀನು? ಹೌದು ಹೌದು. ಮೆರವಣಿಗೆ ಆಗ್ಲಿಲ್ಲಲ್ಲ. ಹಿಂದೆ ಒಂದು ಹೀಗೆ ಮೆರವಣಿಗೆ ಆಗಿತ್ತು, ಗೊತ್ತುಂಟು ನಿನಗೆ? ಎಲ್ಲಿ? ಯಾವಾಗ? ಬಂಡಿಯಲ್ಲಿ ಕೂತುಕೊಳ್ಳಿಸಿ ಹತ್ತಿರದಲ್ಲಿ ಕಟ್ಟಿ ಹಾಕಿ ಇಳ್ಕೊಂಡು ಹೋದ ಒಬ್ಬ ಇದ್ದಾನೆ, ಇಂದ್ರಜಿತು ಅಂತ ಅವನಿಗೆ ಹೆಸರು. ಹೌದು ಹೌದು. ಮೆರವಣಿಗೆ ಆಗಿದೆ ಅಲ್ವಾ? ಹೌದು, ನನಗೆ ಮೆರವಣಿಗೆ ಆಗಿದೆ. ಅಲ್ಲ, ಮೆರವಣಿಗೆ. ಆ ಮೆರವಣಿಗೆಯಲ್ಲಿ ಅಕರಾಳ ವಿಕರಾಳವಾದಂತ ಅನೇಕ ಸ್ವರೂಪದವರಿದ್ದರು, ರಕ್ಕಸರೆಲ್ಲ, ಬೇರೆ ಬೇರೆ ರೀತಿಯವರು. ಅವರೆಲ್ಲ ಮೆರವಣಿಗೆ ಮಾಡಿ ಹೋದದ್ದು ಬಹಳ ದೊಡ್ಡ ಸಭೆಗೆ. ಅಲ್ಲಿ ಹೋದ ಮೇಲೆ ಅವರು ಅದನ್ನು ಬೆಂಕಿ ಕೊಡ್ಲಿಕ್ಕೆ, ನೀನೀಗ ಕತ್ತರಿಸಿದ್ದೇನೆ ಅಂತ ಹೇಳಿದ್ಯಲ್ಲ ಬಾಲ, ಅದೇ ಬಾಲಕ್ಕೆ ಬೆಂಕಿ ಕೊಟ್ಟದ್ದು. ಅವರು ಮೆರವಣಿಗೆ ಆದ ಮೇಲೆ ಬೆಂಕಿ ಕೊಟ್ಟದ್ದು. ಹೌದೌದು. ನಮ್ಮಲ್ಲಿ ಹಾಗಲ್ಲ. ನಮ್ಮ ಮೆರವಣಿಗೆ ಆರಂಭ ಆಗಬೇಕಿದ್ರೆ ಮೊದಲು ಬಾಲ ಕತ್ತರಿಸಲ್ಪಡುತ್ತದೆ. ಬಾಲ ಕತ್ತರಿಸಲ್ಪಟ್ಟ ಮೇಲೆ ಮತ್ತೆ ಮೆರವಣಿಗೆ. ಈಗ ನನ್ನ ಬಾಲಕ್ಕೆ ಕೈ ಹಾಕುದು ನೀನು? ಯಾರು? ಅಷ್ಟು ಸುಲಭ ಅಂತ ತಿಳ್ಕೊಂಡಿದ್ಯೋ? ನನ್ನ ಮೊಸಲ ನೋಡು. ನಿನ್ನ ಮುಸಲವ? ನಿನ್ನ ಮುಸಲವನ್ನು ತೆಗೆದು ಅದು ಸಮುದ್ರಕ್ಕೆ ಬಿಸಾಡಿದ್ದೇನೆ. ಹೇಗೆ ಮುಸಲ? ಎಲ್ಲಿ ಹೋಯ್ತು ಮುಸಲ? ನಾನು ನಿನ್ನ ಒಂದು ಕೈಯಲ್ಲಿರುವಂತಹ ಮುಸಲಾಯುಧ ಅದನ್ನು ತೆಗೆದು ಅಲ್ಲಿಗೆ ಹೊಡಿಬೇಕಂತ ನೋಡಿದ್ದು. ಆಗ ಇನ್ನೊಂದನ್ನು ಎತ್ತಿದ್ದೀನಿ, ಹಲಾಯುಧ. ಹೌದಾ? ಇದು ಮಣ್ಣಿನ ಮಗಂತೆ ಇವ. ಹಲ ಮುಸಲವನ್ನು ಹಿಡ್ಕೊಂಡು ಪ್ರದರ್ಶನಕ್ಕೆ ಮಾತ್ರ. ಇನ್ನೊಬ್ಬರಲ್ಲಿ ಪ್ರಯೋಗ ಮಾಡುವಾಗ ಅದು ಎಷ್ಟರ ಮಟ್ಟಿಗೆ ಫಲಿಸ್ತದೆ ಎನ್ನುವುದನ್ನು ಈಗ ನೋಡಬೇಕು. ಅದಕ್ಕೆ ಬೇಕಾಗಿ ಇವನ ಒಂದು ಕೈಯಲ್ಲಿದ್ದಂತಹ ಮುಸಲವನ್ನು ಸಮುದ್ರಕ್ಕೆ ಬಿಸಾಡಿದೆ, ಇನ್ನೊಂದು ಹೆಗಲಲ್ಲಿರುವಂತಹ ಹಲಾಯುಧವನ್ನು ಹೋಗಿ ಆ ಬೆಟ್ಟದ ತುದಿಗೆ ಬಿಸಾಡಿದೆ. ಆದರೆ ಬಿಡುವುದಿಲ್ಲ, ತುಳಿಯುವುದಕ್ಕೆ ಬಂದ. ಹಾಗಿದ್ರೆ ಹೀಗಲ್ಲ, ಕಾಲಲ್ಲಿ ಹಿಡಿದು ಗರಗರ ತಿರುಗಿಸಿ ಬಾಲದಲ್ಲಿ ಅವನನ್ನು ಸುತ್ತಿ ಅಲೋ ಯೋಜನಾಂತರಕ್ಕೆ ಬರೆದಿದ್ದೇನೆ. ಹೌದಾ? ಹೋಗ್ಲಿ ನೋಡೋಣ. ರಂಜಿಸುವ ಮೃಗರಾಜನಿಂದಲೇ ಕುಂಜರರು ಪಾರಾದ ತೆರದಲ್ಲಿ ಅಂಜನಾತ್ಮಜನೊಡನೆ ಭಂಗವ ಪಟ್ಟು ಯದುವರನು ಅಯ್ಯೋ ಅಂಜು ತಣುಕುತ ಮೆಲ್ಲನೆ ಅಯ್ಯೋ ಹಿಂಜರಿದು ನಡೆದರುವ ಪಥದೊಳು
ನಿಜನಾಭನು ಬಂದು ಮಣೆಯುತ್ತಲೆಂದ ನಾ ತಂಗೆ ಯಾರೂ ನೋಡದಿದ್ರೆ ಸಾಕು, ಈ ಕಡೆಯಿಂದ ಹೋಗುತ್ತೇನೆ. ಅಯ್ಯಯ್ಯೋ ಅಣ್ಣ, ಎತ್ತಲಿಂದ ಈ ತಂದೆ ಅಣ್ಣ, ಎಲ್ಲಿಂದ ಈ ತಂದೆ? ಸಗಸ ಪೂರ್ಣ ಎತ್ತಲಿಂದ ಈ ತಂದೆ ಅಣ್ಣ, ಎಲ್ಲಿಂದ ಬಂದೆ ಅಣ್ಣ? ಸಾಗಸ ಪೂರ್ಣ ಎತ್ತಲಿಂದ ತಂದೆಯಣ್ಣ, ಬಲ್ಲಿದಾತನು ಜಗದೆಯಲ್ಲಿ ರಣಮಲ್ಲನಾಗಿಯ ಬಲು ತರದಿರೈ, ಬಲ್ಲಿದಾತನು ಜಗದಿಯಲ್ಲಿ ರಣಮಲ್ಲನಾಗಿಯ ಬಲು ತರದಿರೈ, ಮನ ತಲ್ಲಣವಗೊಂಡಂತೆ ತೂರ್ಪುದು ಮೆಲ್ಲ ಮೆಲ್ಲನೆ ಗಮನವೇನಿದೋ, ಎತ್ತಲಿಂದ ತಂದೆಯಣ್ಣ, ಸಾಗಸ ಪೂರ್ಣ ಎತ್ತಲಿಂದ ತಂದೆಯಣ್ಣ ಅಣ್ಣ. ಅಣ್ಣ, ನಾನು ನಿನ್ನನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ, ಎಲ್ಲಿಂದ ಬಂದದ್ದು ಅಂತ. ಯಾಕೆಂದರೆ ನೀನು ಬರುವಂಥ ದಾರಿಯೇ ಅಲ್ಲ ಇದು. ನಿನ್ನದೊಂದು ವಿಭಿನ್ನವಾದ ಶೈಲಿಯೇ. ಹಿತಮಿತವಾದ ಪರಿವಾರ, ವಂದಿಮಾಗದರು, ಅಗತ್ಯ ಬಿದ್ದರೆ ಹಗಲು ದೀವಟಿಗೆ ಅಂಥವ ಇವತ್ತು ಹಿಂಬಾಗಿಲಿಂದ ಬರುತ್ತಾ ಇದ್ದಿ. ಅದು ಕೂಡ ಮೆಲ್ಲ ಮೆಲ್ಲನೆ ಯಾರಾದರೂ ನಿನ್ನನ್ನು ಗಮನಿಸ್ತಾ ಇರೋ ಇದು ಎಂಬಂಥ ಭಯ ನಿನ್ನಲ್ಲಿ ಆವರಿಸಿದ ಹಾಗೆ ಕಾಣುವಂತ ಉಂಟು. ಏನನ್ನ ನನ್ನ ಮುಖ ನೋಡುವುದು ಏನಾಗಿದೆ ಮುಖಕ್ಕೆ? ನೋಡು ನೋಡು, ನೀನು ಯಾವಾಗಲೂ ಇದ್ದಾಗೆ ಇಲ್ಲ ಇವತ್ತು. ಯಾವಾಗಲೂ ಹೇಗೆ ಗೊತ್ತಾ, ನೀನು ಒಂದು ವಿಚಾರವನ್ನು ಹಿಡಿದು ವ್ಯಾಖ್ಯಾನಕ್ಕೆ ಕುಳಿತು ಅಂತಾದ್ರೆ ನಿನ್ನ ಮಾತುಗಳಲ್ಲಿ ಸ್ಪಷ್ಟತೆ ಇತ್ತು, ಪ್ರಖರತೆ ಇತ್ತು, ಪ್ರಾವೀಣ್ಯತೆ ಇತ್ತು, ಪ್ರೌಢಿಮೆ ಇತ್ತು, ಪ್ರಬುದ್ಧತೆ ಇತ್ತು. ಆದರೆ ಈಗ ತೊದಲುತ್ತಾ ಇದ್ದಿ ನೋಡು. ಒಬ್ಬ ವ್ಯಕ್ತಿ ತೊದಲುವುದು ಯಾವಾಗ ಹೇಳು? ಒಂದ ಹೆದರಬೇಕು, ಇಲ್ಲ ಅಂದ್ರೆ ಎಡವಬೇಕು, ಎರಡರಲ್ಲಿ ಒಂದಾಗಿದೆ. ಏನಾಯ್ತನ್ನ ಈ ರೀತಿ ಬರುವುದಕ್ಕೆ ಕಾರಣ ಏನು? ಅಷ್ಟು ಮಾತ್ರವಲ್ಲ, ನಿನ್ನನ್ನು ಹತ್ತಿರದಿಂದ ಪರೀಕ್ಷಿಸಿ ನೋಡಿದಾಗ, ಪರೀಕ್ಷಿಸಿದರೆ ಅಂಗವೂ, ಪರೀಕ್ಷಿಸಿದರೆ ಅಂಗವೋ ಗಾಯದಿ ಕೂಡಿ ಸುರಿಯುವುದು ಶೋಣಿತವೋ, ದುರ್ಗಜರತ ಒಡರಿನಿ ಸಂಚರಿಪ ಕಾರ್ಯದಿ ದುರ್ಧರಂಗಳು, ದೊರಕಿರುವುದಾನರಿಯ ಕೃಪೆಯುವುದರುವು ಎನ್ನುತ್ತಲಿ ಕರವ ಮುಗಿದನು. ಪರೀಕ್ಷಿಸಿದರೆ ಅಂಗವೂ ಅಣ್ಣ, ಅಣ್ಣ. ಅಣ್ಣ, ನಿನ್ನನ್ನು ಹತ್ತಿರದಿಂದ ಪರೀಕ್ಷಿಸಿ ನೋಡುವಾಗ ಮೈಯಲ್ಲಿ ರಕ್ತ ಬರುತ್ತಾ ಇರುವುದು ಕಾಣುತ್ತಾ ಇದೆ. ನಾನು ನಿನ್ನಲ್ಲಿ ಕೇಳುತ್ತೇನೆ, ಗಾಯಗಳು ಕಾಣುತ್ತಾ ಉಂಟಲ್ಲ, ಐರಾವತದ ತಿವಿತದಿಂದಾದ ಗಾಯವೋ? ಯಾಕೆಂದ್ರೆ ನಿನ್ನ ಯೋಗ್ಯತೆಗೆ ತಕ್ಕದಾದಿಯೇ ನಿನ್ನಲ್ಲಿ ಕೇಳಬೇಕಲ್ಲವೇ? ಮಂಗ ಬರಚಿದ್ದ ಅಂತ ಕೇಳಲಿಕ್ಕೆ ಆಗ್ತದ? ನಿನ್ನ ಯೋಗ್ಯತೆ ದೊಡ್ಡದಲ್ಲವೇ? ಬಲರಾಮ ದೇವರು ನೀನು. ಏನಾಯ್ತನ್ನ? ಎಲ್ಲಿಂದ ಬಂದದ್ದು? ನೀನು ಈ ರೀತಿ ಬರುವುದಕ್ಕೆ ಕಾರಣ ಏನು ಹೇಳಬಲ್ಲೆಯಾ? ಪಾದರಕ್ಷೆಯಲ್ಲಿ ಪೆಟ್ಟು ಕೊಡಬಾರದು, ಆದರೆ ಆ ಪಾದರಕ್ಷೆಯನ್ನು ಸೊಗಸಾದ ರೇಷ್ಮೆಯ ಬಟ್ಟೆಯಿಂದ ಸುತ್ತಿ ಕೊಡಬೇಕು. ಆ ರೀತಿ ಅಲ್ಲ,
ಐರಾವತ ತಿವಿತ ಆಯ್ತು ಅಂತ ಯಾಕೆ ಕೇಳಿದ್ದು ಗೊತ್ತಾ? ಆ. ಮೊನ್ನೆ ಒಂದು ಪ್ರಕರಣ ನಡೆಯಿತಲ್ಲ, ಹಾ. ಸುರಲೋಕದಿಂದ ಪಾರಿಜಾತವನ್ನು ತಂದದ್ದು. ಹಾ. ಅದರ ಸಿಟ್ಟು ದೇವೇಂದ್ರನಿಗೆ ನನ್ನ ಮೇಲೆ ಸ್ವಲ್ಪ ಇದೆ. ಹಾ. ನಾನು ಸಿಗ್ಲಿಲ್ಲ ಅಂತ ನಿನ್ನ ಮೇಲೆ ಏನಾದರೂ ತೀರಿಸಿಕೊಂಡಾನೋ ಏನೋ ಅಂತ ಹಾ. ಆ ರೀತಿಯಾಗಿ ಕೇಳಿದ್ದಷ್ಟೇ. ಅಲ್ಲಿ ಐರಾವತ ಮಾತ್ರ ಅಲ್ಲ, ಹ ಉಚ್ಚೈಶ್ರವ ಹ ಕುದುರೆ ಕೂಡ ಇತ್ತು. ಅದನ್ನು ಸಹ ಸೇರಿಸಿ ಹೇಳು. ಅಲ್ಲ. ಎಲ್ಲಿಯಾದರೂ ಆ ಕುದುರೆ ಎರಡೂ ಕಾಲುಗಳನ್ನು ಎತ್ತಿ ಹಾ. ನಿನಗೆ ತುಳಿದ ಕಾರಣ ನೆಲಕ್ಕೆ ಬಿದ್ದು ನಿನ್ನ ಮೈಯಲ್ಲಿ ಇಡೀ ಗಾಯಗಳಾಯ್ತಾ ಅಂತ ಅದನ್ನು ಸಹ ಸೇರಿಸಿ ಹೇಳಿದ್ರೆ. ಅಲ್ಲ, ಅಷ್ಟು ಮಾತ್ರವಲ್ಲ, ಹಾ. ಇನ್ನು ಕೇಳ್ತೇನೆ. ಹಾ. ನೀನೆಲ್ಲಿಯಾದ್ರೂ ಕುದುರೆಯನ್ನೇರುವಾಗ, ಹಾ. ಆನೆ ಮೇಲೆ ಸವಾರಿ ಮಾಡುವಾಗ ಹಾ. ಬಿದ್ದು ಗಾಯವಾಯ್ತು ಏನು, ಹಾ. ಅದನ್ನು ಕೇಳಬೇಕು. ಹಾ. ವಾಸ್ತವ ಏನು ಅಂತ ನೀನೇ ಹೇಳಬೇಕನ್ನ. ನನಗೆ ಆದದ್ದನ್ನು ಹೇಳಬಹುದು. ಹೇಳು. ಯಾರಲ್ಲಿ? ನನ್ನ ಏನನು ಸಿರುವೆನು ಯಾರಲ್ಲಿ? ಎನ್ನಯ ಕಷ್ಟ ಏನನು ಸಿರುವೆನು, ಏನನು ಸಿರುವೆನು, ಎನ್ನಯ ಕಷ್ಟ ಏನನು ಸಿರುವೆನು, ಮಾನಾಪಮಾನವ ತಿಳಿಯದ ನಿನ್ನೊಡನೆ ಏನನು ಸಿರುವೆನು, ತೊರೆದು ಧರ್ಮಾಚರಣೆಯನು ಗುರು ಹಿರಿಯರ ಬಗೆ ಮರೆದವನು, ನಿರತವು ಹಗಲಿರುಳೆಂಬುದ ನೆನೆಸದೆ ತರುಣಿಯರೊಡನಾದ ಜೀವನವನ್ನು ಬರಿಗೈದೆಯಲ್ಲೋ ಏನನು ಸುರುವೆನು ತಮ್ಮ, ತಮ್ಮ ತಮ್ಮ, ಅಣ್ಣ, ನನಗಾದಂತಹ ಈ ಪರಿಭವ, ನನ್ನ ಕಷ್ಟ, ನಷ್ಟ, ಅನಿಷ್ಟ, ಇದನ್ನು ಯಾರಲ್ಲಿ ಯಾವಾಗ ಯಾಕೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗುವುದಿಲ್ಲ. ಯಾಕೆ ನಾನಿಲ್ವೇ? ಎಲ್ಲಾ ವಿಚಾರವನ್ನು ನಿನ್ನಲ್ಲಿ ಹೇಳಲೇ ನನಗೆ ಅವಮಾನ ಆಗಿದೆ, ಅಪಮಾನ ಆಗಿದೆ, ನನ್ನ ಮಾನ ಹೋಗಿದೆ. ಇದ್ದವರಲ್ಲಿ ಹೇಳಬಹುದು, ಮತ್ತೆ ಯಾರಲ್ಲಿ ಹೇಳು? ನನ್ನಲ್ಲೇ ಹೇಳ್ಬೇಕೀಗ. ಅಲ್ಲ, ಇದ್ದವರಲ್ಲಿ ಹೇಳಬಹುದು. ಅಲ್ಲ, ಅದು ನೀನು ತಿಳ್ಕೊಳ್ಳುವುದಲ್ಲ. ನೀನು ಏನು ಹೇಳಿದ್ರು ನನಗೆ ಬೇಸರ ಇಲ್ಲ. ಅದೇ ಅಣ್ಣನಲ್ವ ನನ್ನದು. ಅದು ಇದ್ದವರಲ್ಲಿ ಹೇಳಬಹುದು ಅಂತ ಹೇಳಿದ್ದು, ನಿನ್ನಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದು ನಾನು. ಆದ್ರೂ ಬೇರೆ ಯಾರಿದ್ದಾರೆ ನಿನ್ನ ಕಷ್ಟವನ್ನು ಕೇಳಲಿಕ್ಕೆ? ಕೊನೆಗೆ ಹೇಳಬೇಕಾದದ್ದು ನಿನ್ನಲ್ಲಿ. ಹೌದು, ತಮ್ಮನಲ್ವ ನಾನು. ನಿನ್ನಲ್ಲಿ ಹೇಳಲು ಗೌರವ ಸಿಕ್ಕೀತು ಅದಕ್ಕೆ? ಖಂಡಿತ ಸಿಗ್ತದಲ್ಲ. ಗುರುಗಳು, ಹಿರಿಯರು, ವೃದ್ಧರು ಬಗ್ಗೆ ನೀನು ಇಟ್ಟುಕೊಂಡಂತಹ ಧೋರಣೆ ಏನು ಅದನ್ನು ನಾನು ಚೆನ್ನಾಗಿ ತಿಳಿದಿದ್ದೇನೆ ತಮ್ಮ. ಯಾಕಣ್ಣ? ನಿಮಗೆಲ್ಲ ಇದಕ್ಕೆಲ್ಲ ಕಾಲ ಅವಕಾಶ ಎಲ್ಲಿ ಇರ್ತದೆ? ನಮ್ಮ ಅಣ್ಣನಿಗಾದಂತಹ ಈ ಸ್ಥಿತಿ, ಇದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ನಿನಗೆ ನಿನ್ನ ಹೆಂಡತಿಯರ ಮನೆಗೆ ಒಂದು ಸುತ್ತು ಬರಲಿಕ್ಕೆ ನಿನ್ನ ಜೀವಮಾನ ಎಲ್ಲ ಅದಕ್ಕೇ ಹೋಯಿತು. ಅಲ್ಲ, ರಾಜ್ಯ ಸಾಲದು ನಿನಗೆ. ಬಹುಶಃ ಇನ್ನೂ ಸಂಗ್ರಹದಲ್ಲಿ ತೊಡಗಿದ್ದಿ ಕಾಣಬೇಕು. ಈ ಹೆಣ್ಣು ಮಕ್ಕಳ ಹುಚ್ಚಲ್ಲಿ ಬಿದ್ದ ನಿನಗೆ ನಾನು ಏನನ್ನು ಹೇಳಲಿಕ್ಕಿದೆ? ನನ್ನ ಕರ್ಮ ಕರ್ಮ ಕರ್ಮ. ಅಣ್ಣ, ನಿನ್ನ ಕಷ್ಟವನ್ನು ನನ್ನಲ್ಲದೆ ಬೇರೆ ಯಾರಲ್ಲಿ ಹೇಳುವುದನ್ನ? ನಮ್ಮ ವನ ಬಂತೊಂದು ಮಂಗ, ಎಲ್ಲರನ್ನೂ ಕೆಡಿಸಿತು, ಎಲ್ಲವನ್ನೂ ಕೆಡಿಸಿತು. ಹೊಣೆಗಾರಿಕೆ ನಿನ್ಗುಂಟ? ಅಲ್ಲ, ನೀನಿರುವಾಗ ನನಗೆ ಅದರ ಚಿಂತೆ ಇಲ್ಲ, ಎಲ್ಲವನ್ನು ನೀನು ನೋಡ್ಕೊಳ್ತೀಯಲ್ಲ. ಅಲ್ಲ, ನೀನು ಹಾಗೆ ಇದ್ದಿಂತ ನಾನು ತಿಳ್ಕೊಂಡ್ರೆ ಈ ದ್ವಾರಾವತಿ ಯಾವಾಗಲೋ ಮುಳುಗಿ ಹೋಗ್ತಿತ್ತು. ಅಲ್ಲ, ನೀನು ಬೇಕು ಅಂತಲಿಲ್ಲ, ನಿನ್ನ ಹೆಸರಿನಲ್ಲೇ ನಡೆಯುತ್ತದೆ. ಇದನ್ನು ಯಾರೋ ಹೇಳಿಕೊಟ್ಟಿರ್ಬೇಕು ನೀನು. ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ. ನೀನು ಅಲ್ಲಿ ಬರುವಾಗ್ಲೇ ಕೇಳ್ತಾರೆ ಅದು ಯಾರು ಅಂತ. ಬರುವಾಗ ಈಗ ಕೇಳಲಿಕ್ಕಿಲ್ಲ. ಯಾಕೆ ಹೇಳು? ಎಲ್ಲ ಗಾಯ ಆಗಿ ನಿನ್ನ ಅದೇ ಸ್ವಲ್ಪ ವರ್ಚಸ್ಸು ಕುಗ್ಗಿದಾಗೆ ಆಗಿದೆ. ನಂದೇನಾಗ್ಲಿಲ್ಲ, ಕೃಷ್ಣನ ಅಣ್ಣ ಈ ರೀತಿಯಾಗಿ ಮೇಯೆಲ್ಲ ಮಣ್ಣು ಹೊತ್ತುಕೊಂಡು ಮೂಗು ಮುಸುಡು ಎಲ್ಲ ಒಡೆದು ರಕ್ತ ಚಿಮ್ಮುತ್ತಾ ಇದೆ. ಯಾರಿಗೆ? ಕೃಷ್ಣನ ಅಣ್ಣನಿಗೆ. ಹೌದು, ನಿನಗಾದ
ಅಲ್ಲ ನನಗೆ ನಿನಗಾದ್ರೆ ನನಗಾದ ಹಾಗೆ ಅಲ್ವಾ? ಅಲ್ಲ, ನಿನಗೆ ಏನೂ ಆಗುವುದಿಲ್ಲ. ನಿನಗೆ ಮಾನ ಅಪಮಾನ ಎಲ್ಲವೂ ಒಂದೇ. ಯಾಕಣ್ಣ? ಆದದ್ದು ನನಗೆ. ಹೌದು. ನಾನು ಯಾರು? ನಿನ್ನ ಅಣ್ಣ. ಹೌದು. ಅದೇ ನಿನಗಾದ್ರೆ ನನಗಾದ ಹಾಗೆ ಅಲ್ವಾ? ಕೃಷ್ಣನ ಅಣ್ಣ ಮಂಗನ ಕೈಯಿಂದ ಪೆಟ್ಟು ತಿಂದ. ಕೃಷ್ಣನ ಅಣ್ಣ ಮಂಗನ ಕೈಯಲ್ಲಿ ಆ ಬಾಲದ ಬಂಧನಕ್ಕೆ ಒಳಗಾಗಿ ಮರಳಲ್ಲಿ ಹೊರಳಾಡಿ ಸಮುದ್ರದಲ್ಲಿ ಮುಳುಗಿ ಎದ್ದು ಒಂದು ಸ್ಥಿತಿಗೆ ಬಂದ ಯಾರು? ಕೃಷ್ಣನ ಅಣ್ಣ. ಅದು ಹೇಳುವವರು ಹೇಳ್ತಾರೆ, ಹೇಳುವುದು ಕೃಷ್ಣನ ಅಣ್ಣ ಅಂತಲ್ಲ, ಬಲರಾಮನ ತಮ್ಮ ಅಂತಲೇ ಇಲ್ಲ ನನ್ನನ್ನು ಹೇಳಿದ್ದು. ತಮ್ಮ ಹೆಸರಿರುವುದು ನಿನಗಲ್ಲವೇ? ಸುತ್ತಿ ಬಳಸಿ ಹೇಳುವುದಲ್ಲ, ನೇರವಾಗಿ ಹೇಳ್ತೇನೆ. ಏನು? ಇಂದು ಊಟ ಮಾಡಿದ್ದೆ ಮಧ್ಯಾಹ್ನ, ಸ್ವಲ್ಪ ತುಪ್ಪ ಹೆಚ್ಚಾಯಿತು. ಊಟ ಮಾಡುವಾಗ ನಿನ್ನ ನೆನಪಾದದ್ದು ನನ್ನ. ಅಲ್ಲ, ನಾನೇ ಕೇಳಬೇಕಿತ್ತು. ನಿನ್ನ ಗುರುತೆ ಅದೇ ಅಲ್ವಾ? ಹಲಮುಸಲಗಳು. ಹೌದು. ಅದೆಲ್ಲಿ? ಅದು ಎಲ್ಲಿ ಅಂತ ಹೇಳುವುದು, ಅದಕ್ಕೆ ಹೇಳಿದ್ದು. ಅದೆಲ್ಲಿ? ಊಟ ಮಾಡುವಾಗ ನಿನ್ನ ನೆನಪಾಯಿತು. ಕೃಷ್ಣ ಕೃಷ್ಣ ಅಂತ ಹೇಳಿ ನಿನಗೆ ಬೆಣ್ಣೆ ತುಪ್ಪ ಅಂದ್ರೆ ಇಷ್ಟ ಅಲ್ವಾ? ಹೌದು. ಇನ್ನು ನಿನ್ನ ಹೆಸರಲ್ಲಿ ಹಾಕಿಕೊಂಡದ್ದು. ಕೈ ಜಾರಿತ? ಅದು ಸ್ವಲ್ಪ ಕೈ ನೇಗಿಲು ಹಿಡಿಯುವ ಕೈ ಸ್ವಲ್ಪ ಜಾರಿತು. ಒಂದೇ ಪೆಟ್ಟು ಮಂಗನ ತಲೆ ಒಡೆದು ಹೋಗ್ತಿತ್ತು. ಒಂದು ಮುದಿ ಹತ್ಯೆ ದೋಷ ಮಾಡಿದ ಪಾಪ ಹತ್ಯಾ ದೋಷ ನನಗೆ ಬರ್ತಿತ್ತು ಏನು. ಅದು ತಪ್ಪಲಿಕ್ಕೆ ಬೇಕಾಗಿ ಜಾರಿತ ಏನು? ಅದು ಜಾರಿತು. ಜಾರಿ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಅಲ್ಲ, ಈಗ ಒಂದು ಸಮಸ್ಯೆ ಆಯ್ತಲ್ಲ. ಇದುವರೆಗೆ ನಿನ್ನ ಒಡ್ಡವಲೋಗ ಹೇಗೆ ಇತ್ತ ಹಲಧರನು ಅಂತ. ಹೌದು. ಈಗ ಹಲ ಇಲ್ಲ ಅಂದ್ರೆ ನೀನಿದ್ಯಲ್ಲ. ನಾನಿದ್ರೆ ಏನ್ ಮಾಡೋದು? ಅಲ್ಲ ಅಲ್ಲ, ನೀನಿದ್ದ ಹಲಧರ ಅಂತ ಹೇಳ್ಬೇಕಿದ್ರೆ ಹಲ ಬೇಕಲ್ಲ ಅಲ್ಲಿ. ಅಲ್ಲ, ಹಲಧರ ಇರ್ಬೇಕಿದ್ರೆ ಕೃಷ್ಣ ಬೇಕಲ್ವಾ? ಕೃಷ್ಣ ಇದ್ದಾನೆ ಇಲ್ಲಿ. ಇದ್ರೆ ನೀನಿದ್ಯಲ್ವಾ? ಹೌದು. ತಮ್ಮ ನೀನು. ಅಲ್ಲ, ನಿನ್ನಿಂದ ಆಗದ್ದು ನನ್ನಿಂದ ಆಗ್ತದ? ನಿನಗೆ ಆಜ್ಞೆ ಮಾಡುವುದು ನಾನು. ಎಲ್ಲ ಕೃಷ್ಣ, ಏನಣ್ಣ? ಆ ಸಾಮಾನ್ಯನಾದಂತಹ ಒಬ್ಬ ಮಂಗ ನನ್ನ ಹಲ ಆಯುಧವನ್ನು ಎಳೆದುಕೊಂಡಿದ್ದಾನೆ. ಅದನ್ನು ನೀನು ಹಿಡಿದುಕೊಂಡು ಬರತಕ್ಕದ್ದು. ಹಾಗಿದ್ರೆ ಒಂದು ಇದು ಯಾಕೆ ಹೇಳಿದ್ದು? ಯಾಕೆ? ನಾನು ಹೀಗೆ ಮಾಡುವಾಗ 4 ಜನ ನೋಡಿದ್ದಾರೆ ಅಲ್ಲಿ. ಅಣ್ಣ ಅದು ನಡೆಯುತ್ತದೆ ಅಂತ. ಅಣ್ಣನ ಶಕ್ತಿ. ತಮ್ಮ, ಇದು ಹೇಳುವುದು ಮಾತ್ರ ನೋಡು, ದೂರದಲ್ಲಿ ನೋಡುವವರಿಗೆ ಅದರಲ್ಲಿ ಒಂದು ಸಮಸ್ಯೆ ಆಗ್ತದೆ. ಈಗ ಎಷ್ಟು ಮಂದಿ ಇಣಿಕಿ ನೋಡ್ತಾ ಇದ್ದಾರೆ. ಹೌದಪ್ಪ, ಬಹಳಷ್ಟು ಮಂದಿ ಇದ್ದಾರೆ. ಈಗ ನಾನು ಈ ರೀತಿಯಾಗಿ ಬರುವಾಗ ನೀನು ಮಾತ್ರ ಏನು ಗುಪಿತದಲ್ಲಿ ಹೋಗುವುದು ಅಂತ ಹೇಳುವುದು. ನೋಡುವವರು ತುಂಬಾ ಜನ ಇದ್ದಾರೆ. ದೂರದಲ್ಲಿ ನೋಡುವವರಿಗೆ ಅಲ್ಲ, ನೀನೀಗ ಹೇಳಿದ್ರಲ್ಲೂ ಸಮಸ್ಯೆ ಆಗ್ತದೆ. ಏನು? ಒಬ್ಬ ಸಾಮಾನ್ಯ ಮಂಗ ನಿನ್ನ ಹಲವನ್ನು ಕಸಿದುಕೊಂಡಿದ್ದಾನೆ ಅಂತ ನಿನ್ನ ಯೋಗ್ಯತೆ ಎಲ್ಲಿ ಬಂತು ಹೇಳು? ಹೇಳಲಿಕ್ಕಾಗುವುದಿಲ್ಲ. ಅಲ್ಲ, ಈ ದೊಡ್ಡವರು ಅನಿಸಿಕೊಂಡವರೇ ಹೀಗೆ ಮಾಡುವುದು. ಏನು? ಸಾಮಾನ್ಯದಂಥವರಲ್ಲಿ ಹೋಗುವುದು, ಮಾನ ಕಳೆದುಕೊಂಡು ಬರುವುದು. ದೊಡ್ಡವರಲ್ಲ, ದೊಡ್ಡವರು ಅನ್ನಿಸಿಕೊಂಡವರು. ಈ ನಿನಗೆ ಮೊದಲೇ ಇದು ಗೊತ್ತಿದ್ರೆ ನಿನಗೆ ಇದನ್ನು ತಡೆಯಬಹುದಿತ್ತು. ಅಲ್ಲ, ನಾನು ತಡೆಯಬಹುದಿತ್ತು. ನನ್ನಲ್ಲಿ ಹೇಳ್ಬಹುದಿತ್ತಲ್ಲ ಈ ವಿಚಾರವನ್ನು ನೀನು. ನೀನು ಮಂಗ ಹೊಡಿಸ್ಲಿಕ್ಕೆ ಯಾಕೆ ಹೋದದ್ದು? ನಮ್ಮ ಬಟೇರಿರ್ಲಿಲ್ವಾ? ನೀನು ಇಲ್ಲದಿದ್ರೆ ನಿನ್ನನ್ನು ಹುಡುಕಿಕೊಂಡು ನಾನೆಲ್ಲಿಗೆ ಹೋಗುವುದು? ಯಾಕೆ ನಮ್ಮ ಆಳುಗಳಿರಲಿಲ್ವ ಅಲ್ಲಿ? ಅವರೆಲ್ಲ ಹೋದ ಮೇಲೆ ನೀನಿರ್ಲಿಲ್ಲ. ಅಲ್ಲ, ನೀನು ಯಾಕೆ ಹೋದದ್ದು? ನೀನಿರ್ಲಿಲ್ಲ ಅಂತ ನಾನು ಹೋದದ್ದು. ನನ್ನ ಕೆಲಸ ನೀನು ಮಾಡಬೇಕಿತ್ತು. ಹೌದು. ಅಲ್ಲ, ಈಗ ಮಂಗ ಎಂತದದು? ಸಾಮಾನ್ಯ ಮಂಗವೇ? ಸಾಮಾನ್ಯ ಮಂಗ ಅಲ್ಲ. ಹಾಗೆ ಬಾ ದಾರಿಗೆ. ಹಾಗೆ ಬಾ. ಆ ಮಂಗ ಸಾಮಾನ್ಯ ಮಂಗ ಅಲ್ಲ. ನೀನು ಕೂಡ ಸಾಮಾನ್ಯ ಅಲ್ಲ ಅಂತ ನನಗೆ ಗೊತ್ತಾಯ್ತಲ್ವಾ? ಈಗಲಾದ್ರೂ ಗೊತ್ತಾಯ್ತಲ್ಲ. ಆ ಅಸಾಮಾನ್ಯ ಮಂಗನಿಗೆ ನೀನು ಅಸಾಮಾನ್ಯನಾಗಿ ಹೋಗಿ ಒಂದು ಮಾನ್ಯತೆ ಕೊಡಬೇಕು ಅವನಿಗೆ. ಅಲ್ಲ, ಈಗ ನಾನು ಈಗ ಇಷ್ಟರವರೆಗೆ ಏನಿತ್ತು ನಿನ್ನಲ್ಲಿ? ನಾನು ಎಂಬುದಿತ್ತು. ಈ ಪ್ರಸಂಗವೇ ಅದೇ ಅಲ್ವೇ? ನಾನು ಎಂಬುದು ಇರಬಾರದು. ಈಗ ನಾನು ಅಲ್ಲ ನೀನು ಅಂತ ಒಪ್ಪಿಕೊಂಡಿಯಲ್ಲ ನೀನು. ಅದೇ ಹೇಳಿದ್ದು ತಮ್ಮ. ನಾನು ಕೈ ಮಾತ್ರ ಹೀಗೆ ಮಾಡುವುದು. ಆಂತರ್ಯದಲ್ಲಿ ಈ ಪ್ರಸಂಗ ಬಲರಾಮ ಗರ್ವಭಂಗ. ಇದರಲ್ಲಿ ಏನಾಗಿದೆ ಗೊತ್ತಾ? ಬಲರಾಮನ ಗರ್ವಭಂಗ ಮಾತ್ರ ಅಲ್ಲ, ನಮ್ಮ ಕುಲದ ಅಭಿಮಾನವೇ ಹೋಗಿತ್ತು. ನೀನು ಮಂಗನಿಂದ ಬಿಟ್ಟು ತಿಂದು ಬಂದದ್ದಲ್ಲ. ಹಾಗಿದ್ರೆ ಪ್ರಸಂಗ ಇಲ್ಲೇ ಮುಕ್ತಾಯ ಅಂತ ತಿಳ್ಕೊಂಡಿದ್ದೀಯ ನೀನು? ಆಗುದಿಲ್ವಾ? ಪ್ರಸಂಗ ಮುಕ್ತಾಯ ಮಾಡ್ಲಿಕ್ಕೆ ನೀನು ಇಲ್ವಾ? ನಾನಿದ್ದೇನೆ. ನನ್ನ ಕೆಲಸ ಇಷ್ಟೇ. ನಿನ್ನ ಆಯುಧಗಳನ್ನು ನಾನು ಅಣ್ಣನಾಗಿ ನಿನಗೆ ಹೇಳುವುದು ಏನು? ತಮ್ಮ, ಪ್ರಸಂಗವನ್ನು ನೀನು ಒಳ್ಳೆ ರೀತಿಯಲ್ಲಿ ಮುಕ್ತಾಯಗೊಳಿಸತಕ್ಕದ್ದು. ಅಣ್ಣ, ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿದ್ದೇನೆ. ನಿನ್ನ ಆಯುಧಗಳನ್ನು ತಂದು ಕೊಡುತ್ತೇನೆ. ಬಿಡು ಚಿಂತೆ. ಕಾಯ್ತಾ ಇರ್ತೇನೆ.
ಈರೇಳು ಲೋಕ ಪಾಲಿಪ ಹರಿಯ ಬುದ್ಧು ಓ ಸಂಚಾರ ಗೈಯುವೆನು ತಾನೆನುತ ಸಂಚಾರ ಗೈಯುವೆನು ತಾನೆನುತ ಬಾರಿ ಕೊಪ್ಪಿಯ ಗಗನ ಮಾರುತಿಯ ದೆಸೆಯಿಂದ ಬಾರಿ ಕೊಪ್ಪಿಯ ಗಗನ ಮಾರುತಿಯ ದೆಸೆಯಿಂದ ತೀರಿಸುವೆನೆಂದು ಕರೆದೆಂದ ತೀರಿಸುವೆನೆಂದು ಕರೆದೆಂದ ಈರೇಳು ಲೋಕ ಪಾಲಿಪ ಹರಿಯ ದುಷ್ಟರನ್ನು ಮರ್ದಿಸುತ್ತಾ ಶಿಷ್ಟರನ್ನು ಪರಿಪಾಲಿಸಬೇಕೆಂಬಂಥ ನೆಲೆಯಲ್ಲಿ ನನ್ನದಾದ ಈ ಕೃಷ್ಣಾವತಾರದಲ್ಲಿ ನಾನು ಬಂದವನು. ಹಾಗೆಂತ ಎಲ್ಲರಲ್ಲಿಯೂ ಕೂಡ ಯುದ್ಧವನ್ನೇ ಮಾಡಬೇಕು ಅಥವಾ ಅವರಲ್ಲಿ ವೈರತ್ವವನ್ನೇ ಕಟ್ಟಬೇಕೆಂಬಂಥ ಉದ್ದೇಶ ಅಲ್ಲದಿದ್ದರೂ ಕೂಡ ನಮ್ಮ ಹುಟ್ಟಿದಾರಭ್ಯದಲ್ಲಿ ನಮ್ಮ ಸಂಬಂಧಿಗನೆನಿಸಿಕೊಂಡಂಥ ಕಂಸನಿಂದಲೇ ನಾವು ತೊಂದರೆಗೆ ಒಳಗಾದವರು. ಹಾಗೆಂತ ಕಂಸನನ್ನು ನಾವು ಮರ್ದಿಸುವುದರ ಮೂಲಕವಾಗಿ ಹಾಗಾದರೆ ಕಂಸನ ಹಾಗೆ ನಮ್ಮಲ್ಲಿ ಇದ್ದಂತಹ ಕೆಲವರ ಗರ್ವಾಪಹಾರ ಮಾಡಬೇಕಾದರೆ ಅವರಲ್ಲಿ ವೈರತ್ವವನ್ನು ಕಟ್ಟಿಕೊಳ್ಳುವುದಕ್ಕಾಗುತ್ತದೆ ಹೇಳಿ? ಸಂಬಂಧಿಕರಲ್ಲಿ ಹಾಗೆ ವೈರತ್ವವನ್ನು ಕಟ್ಟಿಕೊಳ್ಳುವುದಕ್ಕಾಗುವುದಿಲ್ಲ. ಅವರ ಮೇಲೆ ಶಸ್ತ್ರ ಪ್ರಯೋಗ ಮಾಡುವುದಕ್ಕೆ ಆಗುವುದಿಲ್ಲ. ಹಾಗಾದರೆ ಅವರನ್ನು ಈ ರೀತಿಯಲ್ಲಿ ಸರಿದಾರಿಗೆ ತರುವುದು ಹೇಗೆ? ನಮ್ಮದಾದಂಥ ಮೂಲ ಉದ್ದೇಶವನ್ನೇ ಮರೆತು ವಾಸ್ತವಿಕವಾದಂಥ ಈ ಕರ್ಮ ಪ್ರಪಂಚದಲ್ಲಿ ಅದಕ್ಕನುಗುಣವಾದ ರೀತಿಯಲ್ಲಿ ಅವರು ವರ್ತಿಸುತ್ತಾರೆ ಅಂತಾದರೆ ನಾನಿರುವಾಗ ಅವರನ್ನು ಹಾಗೆ ಬಿಡುವುದಕ್ಕೆ ಆಗುತ್ತದೆ ಹೇಳು? ಆದ್ದರಿಂದ ಅವರಲ್ಲಿರುವಂತಹ ಸ್ಥಿತಿಯನ್ನು ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯತೆ ನನಗಿರುವುದರಿಂದ ಅದಕ್ಕಾಗಿ ಒಂದು ವ್ಯೂಹವನ್ನು ನಾನು ರಚನೆ ಮಾಡಿದ್ದು. ಆ ಒಂದು ವ್ಯೂಹದ ಮೂಲಕವಾಗಿ ನಮ್ಮ ಅಣ್ಣನಾದಂತಹ ಬಲರಾಮನಿಗೆ ಅದನ್ನು ವಿಷಯವನ್ನು ಅವನಿಗೆ ಗೊತ್ತಾಗುವ ಹಾಗೆ ಅವನಲ್ಲಿ ಪರಿವರ್ತನೆಯನ್ನು ಮಾಡುವುದಕ್ಕಾಗಿ ನಾನು ಮಾಡಿದಂತಹ ಈ ಒಂದು ಪ್ರಕರಣದಲ್ಲಿ ಅವನದ್ದು ಆಗಿದೆ. ಇನ್ನೂ ನಮ್ಮವರಲ್ಲಿ ಇದ್ದಾನೆ. ಪರಮಾತ್ಮನನ್ನೇ ನಾನು ಹೊತ್ತು ತಿರುಗುತ್ತೇನೆ ಎನ್ನುವಂಥ ಅಹಂಭಾವ ನನ್ನ ವಾಹನವೆನಿಸಿಕೊಂಡಂಥ ಗರುಡನಲ್ಲಿದೆ. ಹಾಗೆ ಅಂತ ಅವನು ಸಾಮಾನ್ಯ ಅಂತ ನಾವು ಭಾವಿಸುವವರಲ್ಲ, ಅಸಾಮಾನ್ಯವಾದವನು. ಕಶ್ಯಪ ವಂಶಜನೂ ಅವನು ಆಗಿರುವುದರಿಂದ ಆದರೂ ತಾನು ಏನು ಎನ್ನುವುದನ್ನು ಮರೆತು ಎಲ್ಲವೂ ನನ್ನಿಂದಲೇ ಆಗುತ್ತದೆ, ನಾನೇ ಶ್ರೇಷ್ಠ ಎನ್ನುವಂಥ ರೀತಿಯಲ್ಲಿ ಅವನು ತನ್ನದಾದಂಥ ರೀತಿಯಲ್ಲಿ ವರ್ತಿಸುತ್ತಾನೆ ಅಂತಾದರೆ ಅವನಿಗೂ ಸ್ವಲ್ಪ ಅವನದಾದಂಥ ವಿಷಯವನ್ನು ತಿಳಿಸಿ ಹೇಳುವುದಲ್ಲ, ಮಾಡಿ ತೋರಿಸಬೇಕೆಂಬಂಥ ನೆಲೆಯಲ್ಲಿ ನಾನು ಉದ್ಯುಕ್ತನಾದವನು. ಆದ್ದರಿಂದ ಒಂದು ಪ್ರಕರಣ ಈಗ ಅಲ್ಲಿಗೆ ಸುಖಾಂತ್ಯವಾಗಿದೆ, ಪೂರ್ಣ ಅಲ್ಲದಿದ್ದರೂ. ಹಾಗಾದರೆ ಇನ್ನೊಂದು ಇವನನ್ನು ಕೂಡ ಅದೇ ರೀತಿಯಲ್ಲಿ ಅವನಲ್ಲಿಯೂ ಒಂದು ಪರಿವರ್ತನೆ, ಮಾನಸಿಕವಾದಂಥ ಪರಿವರ್ತನೆ ಅವನಲ್ಲಿ ಆಗಬೇಕೆಂಬಂಥ ನೆಲೆಯಲ್ಲಿ ಯೋಚನೆ ಮಾಡಿ ಕಾರ್ಯವ್ಯೂಹವನ್ನು ನಾನು ರಚನೆ ಮಾಡಿದ್ದು. ಒಂದು ಕಾರ್ಯ ಆಗಿದೆ, ಇನ್ನೊಂದು ಕಾರ್ಯ ಆಗಬೇಕಾಗಿದೆ. ಆದ್ದರಿಂದ ಅವನನ್ನೇ ಬರ ಹೇಳುತ್ತೇನಂತೆ ನೋಡೋಣ. ಗರುಡ ಈ ಕಡೆಗೆ ಬರಬೇಕು ಅಂತ ಹೇಳಿ ಕಳಿಸಿದ್ದೇನೆ, ನೋಡೋಣ. ಘನಬಲಾನ್ವಿತ ಮಾನದನ ಮೂರು ಲೋಕವ ಘನಬಲಾನ್ವಿತ ಮಾನದನ ಮೂರು ಲೋಕವ ಅರಿಗಣನಿಸುತ್ತಾಡಿ ಬಗ ಚತುರ
ವಿನತ ಕುಮಾರ ನಿನಗೆಣೆ ಯಾರು ಎನಗೆ ನೀ ಅನುಯಾಯಿಯಾಗಿರುವೆ ನಿರತ ಘನಬಲಾನ್ವಿತ ಮಾನದನನ ಗರುಡ ಕೃಷ್ಣ ನಿನ್ನನ್ನು ಬರ ಹೇಳಿದ್ದೇರಿ ಹಾಗೆಂತ ನೀನು ಎಲ್ಲಿಯೋ ಇರುವವನಲ್ಲ, ಯಾರೋ ಅಲ್ಲವಲ್ಲ. ನನ್ನ ಸನಿಹದಲ್ಲೇ ನನ್ನ ಒಟ್ಟಿಗೆ ಇರುವವನು. ನನ್ನ ವಾಹನವಾಗಿ ನೀನು ನನ್ನನ್ನು ನನಗೆ ಬೇಕಾದಂಥ ಕಡೆಯಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ನೀನು ಹೊತ್ತು ಸಾಗುವವನು. ನೀನು ನೆನೆದಾಗ ಬರುವವನು. ಹಾಗೆಂತ ಇವತ್ತೂ ಕೂಡ ನಿನ್ನನ್ನು ಭರಿಸಿದ್ದೇನೆ. ಭರಿಸಿದ್ದು ಯಾಕೆ ಅಂತ ಹೇಳಿದ್ರಿ, ನಿನ್ನ ಬಗ್ಗೆ ಅಪಾರವಾದಂತಹ ಗೌರವವನ್ನು ನಾನು ಇರಿಸಿಕೊಂಡವನು ಗರುಡ. ಹಾಗೆಂತ ನೀನು ಸಾಮಾನ್ಯನೇ ಹೇಳು, ಬಹುಬಲ ಪರಾಕ್ರಮಿ ನೀನು, ಹೌದಲ್ಲ? ಹುಟ್ಟಿದ ಆರಭ್ಯದಲ್ಲೇ ನೀನು ದೇವಲೋಕವನ್ನು ಸೇರಿಕೊಂಡು ಅಮೃತ ಭಾಂಡವನ್ನು ತಂದವನು ನೀನಲ್ಲವೇ? ದೇವತೆಗಳಿಗೂ ಹೆದರದಂತಹ ನೀನು ನನ್ನ ವಾಹನವಾಗಿ ಭೂಮಿ ಸದೃಶವಾದಂಥ ತೂಕವನ್ನು ಹೊಂದಿದಂಥ ನನ್ನನ್ನು ಅನುದಿನವೂ ನೀನು ನನ್ನ ಕಾರ್ಯದಲ್ಲಿ ನನ್ನನ್ನು ನೀನು ಹೊತ್ತು ತಿರುಗುವವನು. ಇದು ಯಾರಿಂದ ಸಾಧ್ಯವಾದೀತು ಹೇಳು? ಸಾಮಾನ್ಯರಾದವರಿಗೆ ಇದು ಸಾಧ್ಯವಾಗುವಂಥದ್ದಲ್ಲವಲ್ಲ. ಆದ್ದರಿಂದ ನೀನು ಅಸಾಮಾನ್ಯ ಅಂತ ನಾನು ತಿಳಿದುಕೊಂಡಿದ್ದೇನೆ. ಯಾವತ್ತೂ ನೀನು ನನ್ನ ಬಳಿಯಲ್ಲೇ ಇರುವವನಾದರೂ ಕೂಡ ನನ್ನ ಉಪಯೋಗಕ್ಕೆ ನೀನಲ್ಲೇ ಇರುವುದು. ಆದರೆ ಇಷ್ಟು ದಿನ ನಿನಗೆ ನನ್ನ ನೆನಪೇ ಆಗಲಿಲ್ಲಲ್ಲ, ಅದು ನನಗೆ ಆಶ್ಚರ್ಯ. ಈಗ ನಿನಗೆ ನೆನಪಾದದ್ದು ಗರುಡ ಅಂತ ಹೇಳಿಕೊ. ಕೆಲವೊಮ್ಮೆ ಹಾಗೆ ಯಾವುದೋ ಬೇರೆ ಆದಂಥ ವಿಷಯಗಳಲ್ಲಿರುವಾಗ ಕೆಲವೊಮ್ಮೆ ಆಗುವುದಿಲ್ಲ ಗರುಡ. ಆದರೂ ಈಗ ನಿನ್ನ ನೆನಪು ಆಗದಿದ್ದಕ್ಕೆ ನನಗೀಗ ವಿಷಾದವಾಗಿದೆ. ಗರುಡನೊಬ್ಬ ಇಲ್ಲಿ ಇದ್ದಾನೆ ಎನ್ನುವುದೇ ಮರೆತ ಹಾಗಿತ್ತು ನೀನು. ಅಲ್ಲ, ನೀನು ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲವಲ್ಲ. ನನಗೆ ಬೇಕಾದಾಗ ಪ್ರಯಾಣ ಮಾಡಬೇಕಾದರೆ ನಿನ್ನ ಅಗತ್ಯ ಉಂಟಲ್ಲ. ಆದುದರಿಂದ ನಿನ್ನದಾದಂಥ ಬಲಪರಾಕ್ರಮ ಏನು ಎನ್ನುವುದು ನನಗೆ ಗೊತ್ತುಂಟು ಗರುಡ. ಆದರೆ ನೋಡುವವರ ಕಣ್ಣಿಗೆ ಪ್ರಪಂಚಮುಖಕ್ಕೆ ನೀನು ಏನು ಅಂತ ಗೊತ್ತಾಗಬೇಕಲ್ಲ. ನೀನು ಏನು, ನಿನ್ನ ಬಲ ಏನು, ನಿನ್ನ ಪರಾಕ್ರಮ ಏನು ಎನ್ನುವುದನ್ನು ಲೋಕಮುಖ ತಿಳಿಯಬೇಕಾದರೆ ಕೆಲವೊಮ್ಮೆ ಹೀಗೆ ನಾನು ನೀನು ಕೂತ್ಕೊಂಡು ಮಾತಾಡಿದ್ರೆ ಆಗುವುದಿಲ್ಲವಲ್ಲ. ಅದಕ್ಕೊಂದು ಕಾರ್ಯವೋ ಯೋಜನೆಯೋ ಏನಾದರೂ ಬಂದಾಗ ಅದು ನಾವಾಗಿ ಸಂಘಟಿಸಿದ್ದಲ್ಲ. ಕೆಲವೊಮ್ಮೆ ನಿರೀಕ್ಷೆಯೂ ಅಲ್ಲ, ಅನಿರೀಕ್ಷಿತವಾಗಿ ಕೆಲವೊಮ್ಮೆ ಆಗುವಾಗ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಮಾತ್ರ ಪ್ರಪಂಚ ನಮ್ಮನ್ನು ಒಪ್ಪಿಕೊಳ್ಳುತ್ತದೆ. ಈಗ ಇಷ್ಟು ಸುತ್ತು ಬಳಸಿ ಯಾಕೆ ಮಾತನಾಡ್ತಿದ್ದೀಯೋ ಅರ್ಥ ಆಗುವುದಿಲ್ಲ ನನಗೆ. ಯಾಕೆಂತ ಹೇಳಿದರೆ ಗರುಡ ಅಂತ ಕರೆದ ಮೇಲೆ ಗರುಡನಲ್ಲಿ ಏನೋ ಕೆಲಸ ಇದೆ ಅನ್ನೋದು ಅರ್ಥ ಆಯಿತು ನನಗೆ. ಸದ್ಯದ ಸ್ಥಿತಿಯಲ್ಲಿ ನಿನ್ನಿಂದ ನನಗೊಂದು ಉಪಕಾರ ಆಗಬೇಕು. ಪುರದ ಉಪವನಕ್ಕೆ ವಾನರ ಪೊಕ್ಕು ಕಾವಲಿನ ಜನರ ಹೊಡೆದಟ್ಟಿ ಶೋಭಿಸುವ ತರುಲತೆಗಳು ಮುರಿಯುವುದಿಗನಂತೆ ಬಡಿದಡ್ಡಿ ಧ್ವನಿಯ ನೀವು ಬಾರೆನಲು ಬೀಳ್ದ ಗರುಡ ಕೃಷ್ಣ, ನಾನು ಮಾಡಿದಂಥ ಕೆಲವೊಂದು ಯುದ್ಧದ ಪ್ರಕರಣಗಳಲ್ಲಿ ನಿನ್ನದಾದಂಥ ಕಾರ್ಯ ಅದು ನನಗೆ ಎಷ್ಟು ಸಹಾಯ ಅಂತ ಬಹುಶಃ ಆ ಸಮಯದಲ್ಲಿ ನಾವು ಅದನ್ನು ಅರಿತುಕೊಂಡವರು. ಹಾಗೆಂತ ನಿನ್ನ ಸಹಾಯ ಇಲ್ಲದೆ ಇದ್ದರೆ ನಾನು ಏನೂ ಅಲ್ಲ ಅಂತ ನಾನೇ ಭಾವಿಸಿದ್ದೇನೆ. ಈಗಲಾದರೂ ಗೊತ್ತಾಯ್ತಲ್ಲ. ಹೌದು. ಆದ್ದರಿಂದ ಈಗ ಕೂಡ ಈಗ ವಿಷಯ ದೊಡ್ಡದಲ್ಲ ಗರುಡ. ನಿನ್ನಲ್ಲಿ ನಾನೊಂದು ಹೇಳುವುದು ದೊಡ್ಡ ವಿಷಯ ಅಲ್ಲ, ಅಗತ್ಯವಾದಂತಹ ವಿಷಯ ಇದು ಆಗಿರುವುದರಿಂದ ನಿನ್ನಲ್ಲಿ ಹೇಳುತ್ತೇನೆ. ಬಹುಶಃ ನೀನು ಈ ಸಣ್ಣ ವಿಚಾರಕ್ಕೆ ನನ್ನನ್ನೇ ಯಾಕೆ ನೀನು ಕರೆದು ಹೇಳಿದ್ದಿ ಅಂತ ನಿನ್ನ ಮನಸ್ಸಿಗೆ ಹಾಗೆ ತೋಚಬಹುದು. ವಿಷಯ ಸಣ್ಣದಾದರೂ ವಿಷಯದ ಹಿಂದೆ ಗಹನ ಉಂಟು. ಯಾಕೆಂತ ಕೇಳಿದರೆ ನಮ್ಮ ಉಪವನವನ್ನು ನೀನು ನೋಡಿದ್ದೀಯಲ್ಲ. ಯಾವಾಗಲೂ ನೋಡುವುದು. ಆ ಸುಂದರವಾದಂತಹ ಉಪವನವನ್ನು ನಾನಲ್ಲದಿದ್ದರೂ ನಮ್ಮ ಅಣ್ಣ ಬಹಳಷ್ಟು ಶ್ರಮಪಟ್ಟು ಅದನ್ನು
ಆ ಉಪವನವನ್ನು ಬೆಳೆಸಿದವನು. ಅವನೇ ಕಷ್ಟಪಟ್ಟದ್ದು, ಅವನೇ ಬೆಳೆಸಿದ್ದು ಅವನೇ. ಅವರೇ. ನೀನೆಲ್ಲಿ ನಾನು ಆ ಕಾರ್ಯದಲ್ಲಿ ನಾನು ಆ ಕಾರ್ಯವನ್ನು ನಾನು ಮಾಡಿದವನಲ್ಲ. ನನ್ನದಾದಂತಹ ಕಾರ್ಯಕ್ಷೇತ್ರವೇ ಬೇರೆ. ಊರು ಸುತ್ತುವುದೇ ನಿನ್ನ ನಮಗೆ ಸುತ್ತುವುದೇ ಕೆಲಸ. ಹೇಗೂ ಹೊತ್ತುಕೊಳ್ಳುವುದಕ್ಕೆ ನೀನಿದ್ದೀಯಲ್ಲ, ಅದು ನಿನಗೆ ಅನಾಯಾಸವಾಗಿ ಕ್ಷಣ ಮಾತ್ರದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಬೇಕು ಅಂತಾದರೆ ನಿನ್ನನ್ನು ಕರೆದರೆ ಸಾಕು, ನೀನು ನನ್ನನ್ನು ಹೊತ್ತುಕೊಂಡು ತಿರುಗಾಡ್ತಾ ಇರುತ್ತಿ. ಆದ್ದರಿಂದ ನನಗೆ ಆ ಬಗ್ಗೆ ಜಾಸ್ತಿ ಚಿಂತೆಯೇ ಇಲ್ಲ. ಈಗ ವಿಷಯ ಏನು ಅಂತ ಹೇಳಿದರೆ, ನಮ್ಮದಾದಂತಹ ದ್ವಾರಕಾವತಿಯ ಆ ಉಪವನದಲ್ಲಿ ನೆಟ್ಟು ಬೆಳೆಸಿದಂಥ ಆ ಸಸ್ಯ ಕೋಟಿಗಳನ್ನು, ಮರಗಳನ್ನು, ಹಣ್ಣುಗಳನ್ನು, ಹೂ ಬಿಡುವಂತಹ ಹೂವಿನ ಗಿಡಗಳನ್ನೆಲ್ಲವನ್ನು ಯಾವುದೋ ಒಂದು ಕೋತಿ ಬಂದು ಕಿಳಿಸಿ ಹಾಕಿದೆಯಂತೆ. ಯಾವುದೋ ಒಂದು ಕೋತಿ, ಮಂಗ, ಕೋಡಗ ಅಲ್ಲಿ ಇದ್ದಾರಲ್ಲ ನಮ್ಮವರೆಲ್ಲ ಅದು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲವಂತೆ. ನಮ್ಮವರೆಲ್ಲ ಅದರ ಇದಿನಲ್ಲಿ ನಿಂತು ಏನು ಮಾಡುವುದಕ್ಕೆ ಸಾಧ್ಯವಾಗದೆ ಕೈ ಸೋತು ಹೋಗಿದ್ದಾರಂತೆ. ಆದುದರಿಂದ ಕೋತಿ ಅಂತ ಹಾಗೆ ಬಿಡುವುದಕ್ಕೆ ಆಗುವುದಿಲ್ಲ. ನಮ್ಮವರೆಲ್ಲ ಕೈ ಸೋತ ಮೇಲೆ ಬೇರೆ ಯಾರು ಹೋಗ್ಲಿಲ್ವ ಅಲ್ಲಿಗೆ? ಹೋಗಿಲ್ಲ, ಯಾರು ಹೋಗ್ಲಿಲ್ಲ. ಆದುದರಿಂದ ಈಗ ನಿನ್ನ ಅಣ್ಣ ಬಲಭದ್ರನಿಗೆ ಈ ವಿಷಯ ಗೊತ್ತಾಗ್ಲಿಲ್ಲ. ಬಲಭದ್ರನನ್ನು ಕಳುಹಿಸುವುದಕ್ಕೆ ಮೊದಲು ನೀನಿದ್ದೀಯಲ್ಲ, ನಿನ್ನ ಬಲ ಪರಾಕ್ರಮ, ನೀನು ಸಾಮಾನ್ಯದವನು ಅಂತ ನಾನು ಹೇಳುವುದಲ್ಲ. ಆದರೆ ಆ ಕೋತಿ ಬಂದದ್ದು, ಕೋತಿ ಯಾವುದೋ ಸಾಮಾನ್ಯ ಕೋತಿ ಅಂತ ಹೇಳುವುದಕ್ಕಾಗುವುದಿಲ್ಲ ನೋಡು. ಯಾಕೆ ಕೋತಿಗಳನ್ನು ನಾವು ಇವತ್ತು ಕಂಡವರಲ್ಲವಲ್ಲ. ಸಾಮಾನ್ಯವಾದಂತಹ ಕೋತಿಯೊಂದು ಬಂದಿದ್ದರೆ ಅದಕ್ಕೆ ನಮ್ಮದಾದಂತಹ ಪರಿಚಾರಕರೇ ಸಾಕಾಗುತ್ತಿತ್ತು. ಅಲ್ಲ, ನಿನ್ನ ಅಣ್ಣ ಬಲಭದ್ರ ಹೋಗಿ ಬಂದ ಹಾಗಾಯ್ತಂತ ಸುದ್ದಿಗೆ ಹೇಳಿದ್ದೆ ನಾನು. ಅವ ಹೋಗಿ ಅವನಿಂದ ಏನು ಆಗಿಲ್ಲ ಅಂತ ಗೊತ್ತಾಗಿದೆ. ಆದರೆ ಅವನಿಂದ ಆಗದೇ ಇದ್ದದ್ದು ಮತ್ತೆ ಯಾರಿಂದ ಆಗಬೇಕು ಅಂತ ನಾನು ಯೋಚನೆ ಮಾಡಿದ್ದು. ಬಲರಾಮನಿಂದ ಆಗುವುದಿಲ್ಲ ಅಂತ ಆದರೆ ಅವನಿಂದ ಬಲ ಇದ್ದವನು ನೀನು ಅಂತ ನನಗೆ ಗೊತ್ತುಂಟು. ಈಗ ನಿನ್ನ ತೀರ್ಮಾನ ಅದು. ನಮ್ಮ ಅಣ್ಣನಿಗೆ ನೀನು ಯಾರು ಅಂತ ಸರಿಯಾಗಿ ನಿನ್ನ ಗೊತ್ತಿಲ್ಲ. ಅವನ ಮನಸ್ಸಿನಲ್ಲಿ ನಾನೇ ದೊಡ್ಡವನು ಅಂತ ಇತ್ತು. ಈಗ ನಮ್ಮ ಅಣ್ಣನಿಗೂ ಆದಂಥ ಒಂದು ಪರಿಭವ, ಮತ್ತೆ ನಮ್ಮದಾದಂಥ ವನವನ್ನು ಹಾಳು ಮಾಡಿದಂಥ ಕೋತಿಗೂ ಒಂದು ಬುದ್ಧಿ ಕಲಿಸಬೇಕಲ್ಲ. ಅದಕ್ಕೆ ನಾನು ನಿನ್ನಲ್ಲಿ ಹೇಳುವುದು, ನೀನೊಮ್ಮೆ ಹೋಗಿ ಆ ಕೋತಿಯನ್ನು ಅಲ್ಲಿಂದ ಓಡಿಸಿ ಅಥವಾ ಕೈಸರ ಹಿಡಿದು ತಂದರೂ ಆದೀತು. ಅದನ್ನು ತಂದ ಮೇಲೆ ಪಟ್ಟಣದಲ್ಲಿ ಒಮ್ಮೆ ನಾವು ಮೆರವಣಿಗೆ ಮಾಡುವ. ಅದನ್ನೊಂದು ಕೆಲಸವನ್ನು ನೀನು ಮಾಡಬೇಕು. ಆದರೆ ಅದು ನಿನ್ನಿಂದ ಆಗುತ್ತದೆ, ಅದು ನೀನೇ ಅದಕ್ಕೆ ಜನ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಮತ್ತೆ ಒಂದು ವಿಷಯ ಗರುಡ, ಇಷ್ಟು ಸಣ್ಣ ವಿಷಯಕ್ಕೆ ನನ್ನನ್ನೇ ಯಾಕೆ ಹೇಳಿದ್ದು ಅಂತ ನೀನು ಭಾವಿಸಬೇಡ. ಯಾಕೆ ಅಂತ ಹೇಳಿದ್ರೆ ವಿಷಯ ಸಣ್ಣದು ಹೌದು, ಆದರೆ ನಿನ್ನ ಯೋಗ್ಯತೆಗೆ ಸರಿಯಾದುದು ಅಂತ ನಾನು ಹೇಳು. ಈಗ ಅದನ್ನೇ ಹೇಳಿಕೊಡೋದು. ಏನು ಹೇಳ್ತಾ ಇದ್ದೀವಿ ಕೃಷ್ಣ? ಏನು ಪ್ರಾಣನು ಪಡೆಯುವುದೇ ಹೀನವರನೋ ಏನಮೇ ನಾನಿದಕ್ಕೆ. ಕೃಷ್ಣ, ಅದೆಷ್ಟೋ ಕಾಲ ಆಯಿತು ಈ ಗರುಡನ ನೆನಪಾಗದೆ ನಿನಗೆ. ಈಗ ನೆನಪಾಗಿ ಬಹಳ ನಯವಾಗಿ ನನ್ನನ್ನು ಉಬ್ಬಿಸಿ ಮಾತನಾಡುವಾಗಲೇ ಅರ್ಥ ಆಯಿತು. ನನ್ನ ಸಖ ಅಲ್ವಾ ನೀನು? ಯಾವುದೋ ಒಂದು ಕೆಲಸ ಅದು ನಿನ್ನವರಿಂದ ಆಗದ ಕೆಲಸ ಈಗ ಆಗಬೇಕಾಗಿದೆ ಅಂತ ಹೇಳಿಕೊಂಡು ಈಗ ನೀನು ಹೇಳಿ ಹೇಳಿ ಸುತ್ತಿ ಬಳಸಿ ಮಾತಾಡಿ ಉಪವನದಲ್ಲಿ ಕೋತಿ ಬಂದಿದೆ, ಅದನ್ನು ಓಡಿಸ್ಲಿಕ್ಕೆ ನೀನು ಹೋಗ್ಬೇಕಂತ ಗರುಡನಿಗೆ ಹೇಳುದ? ಏನು ಹೇಳಿ ನಿನ್ನ ಮಾತಿಗೆ ಏನು ಹೇಳಿ? ಏನು ಈಗ ಗರುಡನ ಸಾಮರ್ಥ್ಯ ಏನು ಎನ್ನುವುದನ್ನು ನೀನು ಕಂಡಿದ್ದೀಯಲ್ಲವೇ? ಅದನ್ನು ತಿಳಿದೇ ಅಲ್ವಾ ನಿನ್ನಲ್ಲಿ? ನಿನ್ನ ಅದೆಷ್ಟು ಯುದ್ಧಗಳಲ್ಲಿ ಪಾಲ್ಗೊಂಡವ ನಾನು. ಕೆಲವೊಂದು ಯುದ್ಧಗಳಲ್ಲಿ ನಾನಿಲ್ಲದೆ ಹೋದರೆ ನಿನಗೆ ಜಯವೇ ಪ್ರಾಪ್ತವಾಗ್ತಿರ್ಲಿಲ್ಲ. ಹೌದಪ್ಪ. ಅಂತಹ ಸಾಮರ್ಥ್ಯವಂತ, ಅಂತಹ ಮಹಾನ್ ಶಕ್ತಿಶಾಲಿ ಈ ಗರುಡ ದೇವತೆಗಳಿಗೆ ಹೆದರದವನಲ್ವ? ದೇವತೆಗಳಿಗೆ ಹೆದರದವನು ಹೌದು, ಯಾರಿಗೂ ಹೆದರದವನು. ನಿನಗೆ ಹೆದರಿಕೆ ಇಲ್ಲ. ಅಂತಹ ಘನತರವನ್ನು ಮಾಡಿದಂತಹ ಕೆಲಸ ಮಾಡಿದಂತಹ ಗರುಡನಿಗೆ ಹೋಗಿ ಹೋಗಿ ಕೋತಿ ಓಡಿಸುವ ಕೆಲಸ ಹೇಳುದ ನೀನು? ಈಗ ನಿನ್ನ ಅಣ್ಣ ಸೋತ ಕೂಡಲೇ ಬೇರೆ ಯಾರು ಇಲ್ವಾ ಅಲ್ಲಿ? ನಮ್ಮವರಲ್ಲಿ ಎಷ್ಟು ಮಂದಿ ಇದ್ದಾರೆ, ನಾವೆಲ್ಲ ವೀರರು, ನಾವೆಲ್ಲ ಸಾಮರ್ಥ್ಯವಂತರು.
ಏನಾದರೂ ಮಾಡಿ ಅಂತ ಹೇಳಿಕೊಳ್ಳುವವರು ಎಷ್ಟು ಮಂದಿ ಇದ್ದಾರೆ? ಹೇಳಿಕೊಳ್ಳುವವರು ಇದ್ದಾರೆ, ಅವ್ರದ್ದೆಲ್ಲ ನೆನಪಾಗಿ ಮಾಡುವವರು ಇಲ್ಲ. ಅಣ್ಣನೇ ಸೋತಿದ್ದಾನೆ ಅಂತ ನೀನು ಯೋಚನೆ ಮಾಡು. ನಮ್ಮ ಅಣ್ಣ ಏನು ಎನ್ನುವುದನ್ನು ನೀನು ತಿಳಿದವನಲ್ವಾ? ಅದನ್ನು ಅವನಿಂದಲೇ ಆಗಿಲ್ಲ ಅಂತ ಆದ ಮೇಲೆ ನಾವೀಗ ಸಾಮಾನ್ಯರನ್ನು ಕಳಿಸಿ ಇನ್ನೊಮ್ಮೆ ನಾವು ಸೋಲುವುದು ಬೇಡ. ಅದಕ್ಕಾಗಿ ನಿನಗೆ ಇದು ಹೇಳಿದ ಕೆಲಸ ಅಲ್ಲ ಅಂತ ನಾನು ಮೊದಲೇ ತಿಳಿದುಕೊಂಡಿದ್ದೇನೆ. ಆದರೆ ಈಗ ಪರಿಸ್ಥಿತಿ ಅಲ್ಲಿಗೆ ಬಂದು ಮುಟ್ಟಿದೆ. ಆದರೆ ಈಗ ನಮಗೆ ಮರ್ಯಾದೆಯ ಪ್ರಶ್ನೆ. ಯಾವುದನ್ನಾದರೂ ಬಿಡಬಹುದು, ಮರ್ಯಾದೆಯನ್ನು ಬಿಡ್ಲಿಕ್ಕೆ ಆಗುತ್ತದೆ. ಆದರೆ ಕೃಷ್ಣ ಒಂದು ಹೇಳ್ತೇನೆ, ಏನು? ನಿನ್ನ ಮರ್ಯಾದೆಯ ಪ್ರಶ್ನೆ ಅಂತ ಹೇಳುವಾಗ ನಾನು ನನ್ನ ಯೋಗ್ಯತೆಯನ್ನು ನೋಡಬೇಡವೆ. ನಾಳಿನ ಜನ ಏನು ಹೇಳಿಯಾರು? ಹೋಗಿ ಹೋಗಿ ಗರುಡ ಕೋತಿಯನ್ನು ಓಡಿಸ್ಲಿಕ್ಕೆ ಹೋದದ್ದು, ಆ ಪಾಪದ ಕೋತಿ ಅದು ಬಂದೆತ್ತಿದ್ರೆ ಅದು ಅದೃಷ್ಟಕ್ಕೆ ಹೋಗ್ಬೋದು. ಎಲ್ಲಿಂದಲೋ ಬಂದಿದೆ, ಹಸಿವಾಗಿದೆ, ಒಂದಷ್ಟು ಹಣ್ಣು ತಿಂದಿದೆ, ಇಲ್ಲಿ ಬಂದದ್ದು ಕೇಳಿಕೆ ಹೋದವರಿಗೆ ಹೊಡೆದಿದೆ. ಏನೋ ಕೋತಿಯ ಹೊಡೆದಾಟ ಅವರಿಗೆ ಹೊಸ್ತು. ಹಾಗಾಗಿ ಕೋತಿಯ ಕೈಯಿಂದ ನಿನ್ನ ಅಣ್ಣನೂ ಪೆಟ್ಟು ತಿಂದಿರಬಹುದು. ಅಣ್ಣ ಈಗ ಎಷ್ಟೇ ಪರಾಕ್ರಮಿ ಅಂತ ಹೇಳಿದ್ರು ಕೂಡ ಅಲ್ಲ, ಹೇಳಿಕೊಳ್ಳುವುದು ಅವನಷ್ಟಕ್ಕೆ ಅವ ಮಾತ್ರ. ನಾವೆಲ್ಲ ಅದನ್ನು ಒಪ್ಪುವವರಲ್ಲ. ಅವ ಪೆಟ್ಟು ತಿಂದದ್ದು ಒಂದು ಲೆಕ್ಕದಲ್ಲಿ ಒಳ್ಳೇದೇ ಆಯ್ತು. ಪೆಟ್ಟು ಮಾಡಿಯೇ ಇಲ್ಲ ಅವ ಮಂಗಗಳ ಕೈಯಲ್ಲಿ ಎಲ್ಲಿ ಅವ ಹೋರಾಟ ಮಾಡಿದ್ದಾನೆ. ಹಾಗಾಗಿ ಮಂಗಗಳ ಕೈಯಲ್ಲಿ ಹೋರಾಟ ಮಾಡಿ ಅಭ್ಯಾಸ ಇಲ್ಲದಂತಹ ಅವ ಮಂಗ ಹಾರಾಡುವಾಗ ಪರಚಾಡುವಾಗ ಒಂದಷ್ಟು ತಿಂದಿದ್ದಾನೆ. ತಿನ್ಲಿ ಬಿಡು, ಅದು ನಾಳೆ ಹೋದಿತ್ತು, ಅದರ ಬಗ್ಗೆ ನಮಗೆ ಯಾಕೆ ಆಲೋಚನೆ? ಗರುಡ, ಈಗ ಅಣ್ಣನಿಂದ ಆಗಿಲ್ಲ ಅಂತ ಆದ ಮೇಲೆ ನೀನು ಸಾಮಾನ್ಯದವ ಅಂತ ನಾನು ಹೇಳಿದ್ದಲ್ಲ. ಈಗ ವಿಷಯ ಏನು ಗೊತ್ತುಂಟಾ? ಈಗ ನಮಗೆ ಮರ್ಯಾದೆಯ ಪ್ರಶ್ನೆ. ಅಣ್ಣನಿಗಾದಂತಹ ಪರಿಭವವನ್ನು ಇಲ್ಲಿ ನಿವಾರಿಸಬೇಕು. ಯಾಕೆಂದ್ರೆ ಕೋತಿ ಹಾರುತ್ತದೆ, ರೆಕ್ಕೆ ಇಲ್ಲ. ಹಾಗಾದ್ರೆ ಇವ ಮನುಷ್ಯ ಮಾತ್ರದವರಿಗೆ ಅದರಲ್ಲಿ ಹಾರಾಟ ಮಾಡುವಾಗ ಏನು ಮಾಡುವುದಕ್ಕಾಗುವುದಿಲ್ಲ. ನೀನು ಹೇಳುವ ಅರ್ಥ ನನಗೆ ರೆಕ್ಕೆ ಇದೆ, ನಾನು ಹಾರಬಲ್ಲೆ. ನೀನು ಹಾಗಲ್ಲವಲ್ಲ, ನನ್ನನ್ನೇ ನೀನು ನಿನ್ನ ಬೆನ್ನ ಮೇಲೆ ಕೂತುಗೊಳಿಸಿ ನೀನು ಹಾರಾಡುವವನು. ಹಾಗಿರುವಾಗ ಆ ಹಾರಾಟದ ಚೆಲ್ಲಾಟದ ಕೋತಿಗೆ ನೀನು ನಿನ್ನ ರೆಕ್ಕೆಯಿಂದ 2 ಬಡಿದರೆ ಸಾಕು, ಅದು ಮತ್ತೆ ಎಲ್ಲೋ ಹೋಗುತ್ತೆ. ನನ್ನ ಸಾಮರ್ಥ್ಯ ಏನು ಎನ್ನುವುದು ಗೊತ್ತಿಲ್ಲವೇ ಕೃಷ್ಣ? ಗೊತ್ತುಂಟು. ದೂದನದರದೊಳಗೋದಿಯ ಬಿಡಿದಲು ಭೂತಳದೊಳಗೆ ನಗಾದಿಗೋದಯ ಏನೆಂಬೆ ನಾನಿದ್ದೇಗೆ. ಕೃಷ್ಣ, ಗರುಡ ಎನ್ನುವುದು ನನಗೆ ಬಂದಂತಹ ಅನ್ವರ್ಥ ನಾಮ. ವೈನತೆಯನಾಗಿ ವಿನುತೆಯ ಮಗನಾಗಿ ಹುಟ್ಟಿದವ ನಾನು. ಕಶ್ಯಪ ವಿನುತೆಯರ ಗರ್ಭ ಸಂಜಾತನಾಗಿ ವರಪ್ರಸಾದದಿಂದ ಜನಿಸಿದವ ನಾನು. ಜನಿಸಿದ ಕಾಲಘಟ್ಟದಲ್ಲಿ ನನ್ನವ್ವೆ ವಿನತೆ ಕದ್ರುವಿನ ದಾಸಿಯಾಗಿದ್ದಳು. ಆ ದಾಸತ್ವವನ್ನು ಬಿಡಿಸಿದವ ನಾನು. ಹೇಗೆ ಬಿಡಿಸಿದೆ? ಒಮ್ಮೆ ಕದ್ರು ಕರೆದು ನನ್ನ ಬಳಿ ಹೇಳಿದ್ಲು, ನನ್ನ ಮಕ್ಕಳನ್ನು ಕರೆದುಕೊಂಡು ಗರುಡ ಒಂದಷ್ಟು ಮಾರಣಾಂತಿಕವಾದಂತಹ ವಿಹಾರಕ್ಕೆ ಹೋಗು. ಅಂತಹ ವಿಹಾರಕ್ಕೆ ಹೋಗುವ ಸಂದರ್ಭದಲ್ಲಿ ಬೇಸರವೂ ಆಯಿತು. ದಾಸ್ಯತ್ವದಿಂದ ನಾನು ಆ ಕದ್ರುವಿನ ಮಕ್ಕಳನ್ನು ನನ್ನ ಬೆನ್ನ ಮೇಲೆ ಏರಿಸಿ ಮಾರಣಾಂತಿಕವಾಗಿ ತಿರುಗಾಟಕ್ಕೆ ಹೋಗಬೇಕಲ್ಲವೇ? ಆ ಕಾಲಘಟ್ಟದಲ್ಲಿ ಏನು ಮಾಡಿದೆ ಗೊತ್ತೇ? ಸಾಕ್ಷಾತ್ ಸೂರ್ಯನ ಸನಿಹದವರೆಗೆ ಸಾಗಿ ನನ್ನ ಬೆನ್ನ ಮೇಲಿದ್ದಂತಹ ಕದ್ರುವಿನ ಮಕ್ಕಳೆಲ್ಲರೂ ಕರಟಿ ಹೋಗುವ ಹಾಗೆ, ಕೆಲವರು ಸತ್ತು ಹೋಗುವ ಹಾಗೆ ಮಾಡಿದೆ. ಅವರನ್ನು ಇಳಿಸಿದಂತಾಗ ಕದ್ರು ಹೇಳಿದಳು, ಗರುಡ ಸಾಕು 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 ಅಂತ. ಅಲ್ಲಿಗೆ ಕದ್ರುವಿಗೆ ಸಾಕು ಬೇಕೆನ್ನುವಷ್ಟು ಮಾಡಿದ ನಾನು. ನನ್ನವೇ ವಿನುತೆಯ ಬಳಿ ಹೋಗಿ ಕೇಳಿದೆ, ಅವ್ವ ಇಷ್ಟು ಪರಾಕ್ರಮಶಾಲಿಯಾದ ಮಗನಿರ ನಿನಗೆ ಯಾಕೆ ದಾಸತ್ವ ಅಂತ. ಆಗ ಅವಳು ಒಂದು ಹೇಳಿದ್ಲು, ನಮ್ಮೊಳಗೆ ಪಂಥವಾಯಿತು, ಆ ಪಂಥದಲ್ಲಿ ಮೋಸದಿಂದ ಕದ್ರು ನನ್ನನ್ನು ಸೋಲಿಸಿದಳು ಅಂತ ಹೇಳಿಕೊಂಡು. ಆ ಕತೆ ನಿನಗೂ ಗೊತ್ತಿರಬಹುದು, ಅದನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಅಂತೂ ನನ್ನವೇ ವಿನತೆ ಮೋಸದಿಂದ ಸೋಲಿಸಲ್ಪಟ್ಟಾಗ ಇದಕ್ಕೆ ಪರಿಮಾರ್ಜನೆ ಹೇಗೆ ಅಂತ ಹೇಳಿಕೊಂಡು ಕದ್ರುವಿನ ಬಳಿಯಲ್ಲೇ ಹೋಗಿ ಕೇಳಿದೆ. ನನ್ನವ್ವನ ದಾಸತ್ವ ನೀಗಬೇಕು, ನನಗೆ ಮುಕ್ತಿ ಬೇಕು ಅನ್ನುವಂತಹ ಕಾಲಘಟ್ಟದಲ್ಲಿ ಕದ್ರು ಸೂಚಿಸಿದಳು, ಅಲ್ಲಿಂದ ಅಮೃತ ಭಾಂಡವನ್ನು ತಂದೆ ಎಂದಾದರೆ ನಿನ್ನ ದಾಸತ್ವಕ್ಕೆ ವಿಮೋಚನೆ ಕೊಡ್ತೇನೆ, ನಿನ್ನ ದಾಸತ್ವವನ್ನು ವಿಮೋಚನೆ ಮಾಡ್ತೇನೆ ಅಂತ ಹೇಳಿಕೊಂಡು. ಹಾಗಿದ್ದರೆ ಅಮೃತ ಭಾಂಡವೆನ್ನುವುದು ಸ್ವರ್ಗಲೋಕದಲ್ಲಿ ದೇವೇಂದ್ರನ ಆಳ್ವಿಕೆಯಲ್ಲಿ ಸುರಕ್ಷಿತವಾಗಿ ಇಡಲ್ಪಟ್ಟಿದೆ.
ಅದರ ವರ್ಣನೆಯನ್ನು ಕೇಳಿದೆ. 3 ವರ್ತುಲಗಳಿಂದ ರಕ್ಷಣೆಗೊಳಪಟ್ಟಂತಹ ಅಮೃತ ಭಾಂಡ, ಒಂದು ವರ್ತುಲದಲ್ಲಿ ದೇವತೆಗಳ ಆಯುಧ, ಮತ್ತೊಂದು ವರ್ತುಲದಲ್ಲಿ ಆ ಸೂಕ್ಷ್ಮ ಆಯುಧಗಳು, ಘಟಸರ್ಪಗಳು ಕಾಯುತ್ತಿರುವಂತಹ ಅಮೃತ ಭಾಂಡವನ್ನು ಹೇಗೆ ತರುವುದು ಅಂತ ಹೇಳಿ ಹೋಗಿ ನನ್ನದಾದಂತಹ ಅಗಾಧ ರೆಕ್ಕೆಯನ್ನು ಬೇಯಿಸಿ ಹೊರ ವರ್ತುದಲ್ಲಿದ್ದಂತಹ ದೇವತೆಗಳನ್ನು ಚೆಲ್ಲಾಬಿಲ್ಲಿಯಾಗಿ ಹೋರಾಟದಲ್ಲಿ ಸೋಲಿಸಿದೆ. ನಡುವಿನ ಸೂಕ್ಷ್ಮಾಣು ವರ್ತುಲವನ್ನು ಅಷ್ಟೇ ಸೂಕ್ಷ್ಮ ರೂಪದಿಂದ ಒಳಹೊಕ್ಕು ಅಲ್ಲಿದ್ದಂತಹ ಘಟ ಸರ್ಪವನ್ನು ಸೋಲಿಸಿ ಆ ಒಂದು ಅಮೃತ ಭಾಂಡವನ್ನು ನನ್ನ ಕಾಲಿನಿಂದ ಹಿಡಿದೆತ್ತುಕೊಂಡು ಹಿಂದಿರುಗಿ ಬರುವ ಸೊತ್ತಿನಲ್ಲಿ ಸ್ವತಃ ದೇವೇಂದ್ರನೇ ಬಂದ. ತನ್ನದಾದಂತಹ ವಜ್ರಾಯುಧದ ಮೂಲಕವಾಗಿ ಗರುಡನನ್ನು ಮಣಿಸ್ತೇನೆ ಅಂತ ಹೇಳಿಕೊಂಡು ನನಗೆ ವಜ್ರಾಯುಧವನ್ನು ಬೀಸಿದ. ಆ ವಜ್ರಾಯುಧಕ್ಕೆ ಏನು ಮಾಡಿದೆ ಗೊತ್ತೇ? ಕೇವಲ ಅದು ದೇವೇಂದ್ರನ ಆಯುಧ ಎನ್ನುವುದನ್ನು ಹೊರತುಪಡಿಸಿ ಅದು ದದೀಚಿ ಮಹರ್ಷಿಗಳಿಂದ ಕೊಡಲ್ಪಟ್ಟಂತಹ ಬೆಣ್ಣಮೂಳೆಯ ಆಯುಧ ಎನ್ನುವ ಗೌರವಕ್ಕಾಗಿ ನನ್ನ ರೆಕ್ಕೆಯ ಒಂದು ಪುಕ್ಕವನ್ನು ಬಿಸಾಡಿ ಆ ವಜ್ರಾಯುಧದಿಂದ ನಾನು ಬಂದೆ. ಹಾಗಾಗಿ ದೇವೇಂದ್ರ ಅಂದು ಮೆಚ್ಚಿದ, ನೀನು ಇಂದಿನಿಂದ ಸುಪರ್ಣ, ನನ್ನ ಒಂದು ಪರ್ಣಕ್ಕೆ ಪ್ರತಿಯಾಗಿ ನನಗೆ ಸುಪರ್ಣ ಎನ್ನುವಂತಹ ವರದಾನ, ಆ ವರದಾನ ಮೂಲಕವಾಗಿ ನೀನು ಸರ್ಪಗಳನ್ನೇ ಇನ್ನು ಮುಂದೆ ಭಕ್ಷಿಸು ಎನ್ನುವಂತಹ ವರವನ್ನು ಕೊಟ್ಟ. ಅಲ್ಲಿಂದ ಮತ್ತೊಂದು ಮನವಿಯನ್ನು ಮಾಡಿದ, ಅಮೃತ ಭಾಂಡವನ್ನೇನೋ ನೀನು ಕೊಂಡೊಯ್ಯುತ್ತಾ ಇದ್ದೀಯಾ, ಆದರೆ ಇದು ದೇವತೆಗಳ ಸೊತ್ತು, ಇದು ಪರರ ಪಾಲಾಗದಂತೆ ನೋಡಿಕೋ ಗರುಡ. ಅಲ್ಲಿಗೆ ವಿನಂತಿ ಮಾಡಿದಂತಹ ದೇವೇಂದ್ರನಿಗೆ ಭರವಸೆಯನ್ನು ಕೊಟ್ಟು ನನ್ನ ಅವ್ವೆಯ ದಾಸ್ಯತ್ವವನ್ನು ನೀಗಿಸಿದವ ದರ್ಬೆಯ ಮೇಲೆ ತಂದು ಅಮೃತ ಭಾಂಡವನ್ನಿರಿಸಿದೆ. ಕದ್ರುವಿನ ಮಕ್ಕಳು ಸರ್ಪಗಳೆಲ್ಲವೂ ಹೋಗಿ ಆ ದರ್ಬೆಯನ್ನು ನೆಕ್ಕಲು ಹೋಗಿ ತಮ್ಮ ನಾಲಿಗೆಯನ್ನೇ ಸೀಳಿಕೊಂಡವು. ಆ ಮೂಲಕವಾಗಿ ಸರ್ಪಗಳ ನಾಲಿಗೆ ಸೀಳಲ್ಪಟ್ಟು ನನ್ನದಾದಂತಹ ದೇವೇಂದ್ರನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡೆ. ಅಮೃತ ಭಾಂಡವನ್ನು ಸ್ವಸ್ಥಾನಕ್ಕೆ ಸೇರಿಸಿದೆ. ಮಾತು ಉಳಿಯಿತು, ದಾಸತ್ವವು ನೀಗಿತು. ಹೀಗೆ ನನ್ನದಾದಂತಹ ಅಗಾಧ ಪರಾಕ್ರಮ ಅಲ್ಲಿ ಕೇವಲ ದೇವತೆಗಳು ಮಾತ್ರವಲ್ಲ, ಎಲ್ಲ ರೀತಿಯ ವರ್ತುಲಗಳನ್ನು ಭೇದಿಸಿದಂತಹ ಗರುಡನಂತಹ ಅಗಾಧವಾದ ದೇಹಗಾತ್ರ, ಅಗಾಧವಾದಂತಹ ರೆಕ್ಕೆಯ ಬಲಗಳು. ಒಮ್ಮೆ ರೆಕ್ಕೆಯನ್ನು ಬಲವಾಗಿ ಬೀಸಿದೆನೆಂದಾದರೆ ಸುನಾಮಿಯೇ ಹೇಳುವಂತಹ ಪ್ರಮೇಯ, ಗಾಳಿಗಳೆಲ್ಲವೂ ಒಟ್ಟಾಗಿ ಅದು ಆ ರೀತಿಯ ಘಾತವಾಗುತ್ತದೆ. ಅಂತಹ ಘಾತದಿಂದ ಗರುಡನನ್ನು ಸೋಲಿಸುವವರು ಯಾರೂ ಇಲ್ಲ ಎಂದು ತಿಳಿದುಕೊಂಡಾಗ ಸಾಕ್ಷಾತ್ ತಪಸ್ಸನ್ನು ಮಾಡಿ ವಿಷ್ಣುವಿನ ವಾಹನವನ್ನಾಗಿ ನನ್ನನ್ನು ಸ್ವೀಕರಿಸುವಂತೆ ಹೋಲಿಸಿಕೊಂಡು ಆ ಬ್ರಹ್ಮೋಡಂತರ ಭರಿತದಂತಹ ವಿಷ್ಣುವಿಗೆ ವಾಹನನಾಗಿ ಇದುವರೆಗೆ ಸೇವೆ ಸಲ್ಲಿಸ್ತಾ ಇದ್ದದ್ದು ಈ ಕಾಲಕ್ಕಾಗಿ. ಆ ಕಾಲಕ್ಕೆ ನಿನಗೆ ಒಂದು ಮಾತು ಕೊಟ್ಟಿದ್ದೆ, ನಿನ್ನದಾದಂತಹ ಸೇವೆಯನ್ನು ಅಜೀವ ಪರ್ಯಂತ ಮಾಡುತ್ತೇನೆ ಅಂತ ಹೇಳಿಕೊಂಡು ಒಂದು ರೀತಿಯಲ್ಲಿ ಇದು ಅಜೀವ ಸದಸ್ಯತ್ವವನ್ನು ಸ್ವೀಕರಿಸಿದ ಹಾಗೆ. ಅಜೀವ ಸದಸ್ಯತ್ವವನ್ನು ಸ್ವೀಕರಿಸಿದ್ದೇನೆ, ಅದನ್ನು ನಿರಾಕರಿಸುವಂತಿಲ್ಲ. ಮಾತಿಗೆ ಕಟ್ಟುಬಿದ್ದು ನಿನ್ನ ಬಳಿಯಲ್ಲಿದ್ದೇನೆ, ಇಲ್ಲದೆ ಹೋದರೆ ಗರುಡ ನಿನ್ನಗಿಂತಲೂ ಅದೆಷ್ಟೋ ಪರಾಕ್ರಮಶಾಲಿ ಎನ್ನುವುದನ್ನು ಅದೆಷ್ಟೋ ಸಲ ಬಿಂಬಿಸಿದವನಿದ್ದೇನೆ, ತೋರಿಸಿದವನಿದ್ದೇನೆ. ಹಾಗಾಗಿ ಈ ಕೋತಿ ಏನೂ ಅಲ್ಲ ನನ್ನ ಮುಂದೆ. ನಿನ್ನ ಮರ್ಯಾದೆಗೆ ನಾನು ಯಾಕೆ ಕೋತಿಯನ್ನು ಓಡಿಸ್ಲಿಕ್ಕೆ ಹೋಗಬೇಕು? ಗರುಡ, ಕೃಷ್ಣ, ಮರ್ಯಾದೆಯ ಪ್ರಶ್ನೆ ಅಲ್ಲ, ನೀನು ಸಾಮಾನ್ಯ ಅಂತ ನಿನ್ನಲ್ಲಿ ಹೇಳಿದ್ದಲ್ಲ. ಯಾಕೆ ಗೊತ್ತುಂಟಾ? ಆ ಕೋತಿಗೆ ಶಸ್ತ್ರ ಪ್ರಯೋಗ ಮಾಡುವುದಕ್ಕಾಗುವುದಿಲ್ಲ. ಆದುದರಿಂದ ನೀನು ಹೋದರೆ ಅದು ಮಾಡಬಾರದು. ನಿನಗಾದರೆ ನಿನ್ನ ರೆಕ್ಕೆ ಬೇಡ. ನೀನು ಹೇಳಿದೆಯಲ್ಲ, ಕೇವಲ ಒಂದು ನನ್ನದಾದಂತಹ ಗರಿಯನ್ನು ಬಿಸಾಡುವುದು ವಜ್ರಾಯುಧಕ್ಕೆ ಸಮರ್ಪಿಸಿದ ವಜ್ರಾಯುಧವನ್ನು ವಜ್ರಾಯುಧದ ಗಾತ ಹುಸಿಯಾಗಬಾರದಕ್ಕೆ ನನ್ನ ಸಮರ್ಪಣೆ ಮರ್ಯಾದೆ ಕೊಡಬೇಕು. ಆದರೆ ಇದು ಮಂಗಲ್ವಾ, ಇದಕ್ಕೆ ಮರ್ಯಾದೆ ಬೇಡ. ನಿನ್ನ ಒಂದು ಸಣ್ಣ ಗರಿಯನ್ನು ಬಿಸಾಕುವುದರ ಮೂಲಕವಾಗಿ ಆ ಮಂಗನನ್ನು ಧೃತಿಗೆಡಿಸು. ಅದನ್ನು ಒಂದು ಉಪಕಾರ ಮಾಡು ಮಾರಾಯ. ಈಗ ನನಗೆ ಅರ್ಥ ಆಯ್ತು, ನೀನು ಇಷ್ಟೆಲ್ಲ ಕೈ ಬೇಡಿಕೊಳ್ಳುವುದು ಯಾಕೆ? ನಿನ್ನ ಮರ್ಯಾದೆ ಉಳಿಸ್ಲಿಕ್ಕಲ್ಲ, ಅಲ್ಲಿ ನಿನ್ನ ಅಣ್ಣನ ಮರ್ಯಾದೆ ಹೋಗಿದೆ. ಅದು ಒಂದೇ ಅಲ್ವಾ? ಅವನಿಗೆ ಅಣ್ಣ ಬೇರೆ ನಾನು ಬೇರೆ. ಅವನ ಹಲ ಮುಸುಲ ಹೋಗಿದೆ ಅಂತ. ಅದನ್ನೀಗ ಏನ್ ಮಾಡ್ಬೇಕು? ತಂದು ಕೊಡಬೇಕಲ್ಲ. ನನಗೆ ಅರ್ಥ ಆಯ್ತು ಅದೇ. ಯಾಕೆಂದ್ರೆ ಸಭಾ ಸ್ಥಾನಕ್ಕೆ ಹೋಗಬೇಕಾದರೆ ಕೈಯಲ್ಲಿ ಚಿಹ್ನೆ ಮರ್ಯಾದೆ ಇಲ್ಲ, ಬೇಕಲ್ಲ. ರಾಜಕಾರಣದಲ್ಲಿ ಇರುವವನಿಗೆ ಒಂದು ಚಿಹ್ನೆ ಬೇಕೇ ಬೇಕು. ಆ ಚಿಹ್ನೆಯನ್ನು ಅವ ಒಮ್ಮೆ ಕಳ್ಕೊಂಡ ಅಂತ ಆದ್ರೆ ಅವನಿಗೆ ಮರ್ಯಾದೆ ಇಲ್ಲ.
ಈಗ ಅವ ಹೆಂಡತಿ ಮನೆಗೆ ಹೋಗ್ಲಿಲ್ಲ ಅಂತೆ. ಎಲ್ಲಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಅಲ್ಲ, ಅವ ಈಗ ಹೆಂಡತಿ ಮನೆಗೆ ಹೋಗ್ಲಿಲ್ಲ ಅಂತೆ, ಚಿಹ್ನೆ ಇಲ್ಲದೆ ಹೋಗ್ಲಿಲ್ಲ. ಏನು ಅಂತ ಕೇಳಿದರೆ ಹೇಳ್ಬೇಕಲ್ಲ. ಅಲ್ಲ, ನಾನು ಕೇಳಿದ ಸುದ್ದಿ ಹಾಗೆ. ಹಲಮುಸುಳಗಳಿಲ್ಲದೆ ಹೇಗೆ ಹೆಂಡತಿಗೆ ಮುಖ ತೋರಿಸಲಿ? ದ್ವಾರಕೆಯ ಮರ್ಯಾದೆ ಒಂದು ಉಳಿಸಬೇಕಿದ್ದರೆ ಅದು ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಂದಲೂ ಈಗ ಹಾಗೆ ಹೇಳು, ದ್ವಾರಕೆಯ ಮರ್ಯಾದೆ ಉಳಿಬೇಕಾಗಿದೆ. ಹಾಗಾಗಿ ಆ ಹಲಮುಸುಳಗಳನ್ನು ತರಬೇಕಾಗಿದೆ. ಬಿಡು ಚಿಂತೆ, ಬಿಡು ಚಿಂತೆ. ಕೃಷ್ಣನಿಗೆ ಭಾಷೆ ಕೊಟ್ಟು ಬಂದ ಅದು. ಬರುವಾಗಲೇ ನಾನು ಆಲೋಚನೆ ಮಾಡಿಕೊಂಡು ಬಂದದ್ದು. ಈ ಪರಸೇವೆ ಎನ್ನುವುದು ಬಹಳ ಕಷ್ಟ. ಅಜೀವವಾಗಿ ನಿನ್ನ ಸೇವೆ ಮಾಡ್ತೇನೆ ಅಂತೇಳಿ ಅವನಿಗೆ ಮಾತು ಕೊಟ್ಟು ಸಿಕ್ಕಿಬಿದ್ದಾಗಿದೆ. ಏನು ಮಾಡುವುದು? ಸೇವೆ ಮಾಡದೆ ಉಪಾಯ ಇಲ್ಲ. ಆದರೆ ಸೇವೆಯಿಂದ ಬಿಡಿಸಿಕೊಳ್ಳುವುದು ಹೇಗೆ? ಇದೊಂದು ಸರಿಯಾದ ಸಮಯ. ಈ ಒಂದು ಅವನ ಮರ್ಯಾದೆ ಉಳಿಸಬೇಕು ಅಂತ ಹೇಳಿದ. ಈ ಒಂದು ಮರ್ಯಾದೆ ಉಳಿಸು ಕೃಷ್ಣ. ನಿನ್ನ ಸೇವೆ ಇಲ್ಲಿಗೆ ಸಾಕು. ನನಗೆ ನನ್ನ ಮಾತನ್ನು ಇಲ್ಲಿಂದ ಹಿಂದೆ ತೆಗೆದುಕೊಂಡಿದ್ದೇನೆ ಅಂತ ಹೇಳಿಕೊಂಡು ಅಲ್ಲಿಂದ ಅವನ ದಾಸತ್ವದಿಂದಲೂ ಬಿಡುಗಡೆ ಆಗ್ಬೋದು. ಅಂದು ತಾಯಿಯನ್ನು ದಾಸತ್ವದಿಂದ ಬಿಡುಗಡೆಗೊಳಿಸಿದ್ದೇನೆ. ಇಂದು ನನ್ನ ದಾಸತ್ವ ಅದು ಕೃಷ್ಣನ ಕೈಯಲ್ಲಿದೆ. ಅಜೀವ ಪರ್ಯಂತ ನಿನ್ನ ಸೇವೆ ಮಾಡ್ತೇನೆ. ನಾನು ಯಾಕೆ ಹಾಗೆ ಹೇಳಿದ್ದು? ನನಗಿಂತ ದೊಡ್ಡ ಜನ ಒಬ್ಬ ಇದ್ದಾನೆ. ಅವನ ಸೇವೆ ಮಾಡಿದರೆ ಅವನೊಟ್ಟಿಗೆ ನನಗೂ ಹೆಸರು ಬರ್ತದೆ ಎನ್ನುವ ಕಾರಣಕ್ಕಾಗಿ ಆ ರೀತಿಯ ಒಂದು ಸೇವೆಯನ್ನು ಆ ಕಾಲಘಟ್ಟದಲ್ಲಿ ಬಯಸಿದ್ದೆ. ಒಂದು ರೀತಿಯಲ್ಲಿ ದೊಡ್ಡವರೊಟ್ಟಿಗೆ ಸೇರಿಕೊಂಡ್ರೆ ನನಗೂ ಪ್ರಚಾರ ಬಂದೀತು ಎನ್ನುವ ಅರ್ಥದಲ್ಲಿ ಆ ಪ್ರಚಾರಕ್ಕೆ ಒಳಗಾಗಿ ನಾನು ಸೇವೆಗೆ ಸೇರಿದ್ದು. ಈಗ ಅರ್ಥ ಆಯಿತು, ನಾನು ಪ್ರಚಾರಕ್ಕೆ ಬಯಸಿದ ಜನ ಬರೇ ಸಣ್ಣದು, ಅವನಿಂದ ಏನೂ ಆಗುವುದಿಲ್ಲ. ಈ ಗರುಡಲ್ಲದಿದ್ದರೆ ಅವ ಏನೂ ಅಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಾಗಿದೆ. ನನ್ನನ್ನೇ ಜನ ಹೇಳ್ತಾರೆ ಹೇಗೆ, ಗರುಡ ದೇವ ಗರುಡ ದೇವ ಅಂತ ನಾನು ಕರೆಸಿಕೊಂಡ ಮೇಲೆ ಇನ್ನೊಬ್ಬರ ಸೇವೆ ಮಾಡೋದ್ರಲ್ಲಿ ಅರ್ಥ ಇದೆ. ಹಾಗಾಗಿ ಪರಸೇವೆ ಎನ್ನುವುದು ತುಂಬ ಕಷ್ಟ. ಅದನ್ನು ಈ ಸಲಕ್ಕಾದರೂ ಕೊನೆಗಳಿಸಬೇಕು. ಈ ಒಂದು ಕೆಲಸವನ್ನು ಮಾಡಿ ತೋರಿಸಿ ಮತ್ತೆ ನೋಡುವ ಅಂತ ಹೇಳಿಕೊಂಡು ಆಲೋಚನೆ ಮಾಡಿ ಮಾಡಿ ಬಂದು ಉಪವನವನ್ನು ಹುಕ್ಕಿದ್ದೇನೆ. ಒಮ್ಮೆ ನೋಡುವುದು ಉಪವನವನ್ನು, ಎಷ್ಟು ಚೆಂದ ಇತ್ತು. ಆ ಮರ ಗಿಡ ಹಣ್ಣು ಹಂಪಲು, ಎಬ್ಬ ಏನಾಗಿದೆ ಇದು ಎಲ್ಲ ಒಂದು ಸ್ಥಿತಿಯಲ್ಲಿಲ್ಲ. ಯಾವುದು ಎಲ್ಲಿ ಇರಬೇಕು ಅದು ಯಾವುದೂ ಒಂದು ಕಡೆಯಲ್ಲಿಲ್ಲ. ಹೂವುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ. ಹೂವಿನ ಮರ ಬುಡ ಸಮೇತ ಬಿದ್ದಿದೆ. ಹಣ್ಣು ಹಂಪಲುಗಳೆಲ್ಲ ಕಚ್ಚಿ ಕಚ್ಚಿ ಬಿಸಾಡಿದೆ. ಅಯ್ಯೋ, ನೋಡುವಾಗ ಹೊಟ್ಟೆ ತುಂಬಿ ಬರ್ತದೆ. ಎಂತೆಂಥ ಹಣ್ಣುಗಳನ್ನು ಆ ಮಂಗನಿಗೆ ಏನು ಗೊತ್ತು ಅದನ್ನು ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತೇಳಿ ಎಲ್ಲ ಕಚ್ಚಿ ಕಚ್ಚಿ ಬಿಸಾಡಿದೆ. ಹಾಗಿದ್ರೆ ಇನ್ನು ಮಾತಾಡೋದೇ ಒಳ್ಳೆಯದಲ್ವಾ? ಎಲ್ಲಿದ್ದಾನೆ ನೋಡು. ಇಲ್ಲಿ ಎಲ್ಲ ಬುದ್ಧಿವಾನರ ನಾನೇ ತಿಂದದ್ದು. ಇದೆಲ್ಲ ನೀನೇ ಮಾಡಿದ್ದ? ಹೌದು. ನೀನು ಇಲ್ಲಿ ಬಂದು ಹೋಗಿ ಎಷ್ಟು ದಿವಸ ಆಯ್ತು? ಅದು ಯಾವಾಗಲೂ ಅಪರೂಪಕ್ಕೊಮ್ಮೆ ಮನಸ್ಸಾದಾಗ ಬರ್ತೇನೆ ನಾನು. ಅದೇ ಕಷ್ಟ. ಯಾಕೆ? ಆಗಾಗ ಬಂದು ನೋಡಿಕೊಳ್ಬೇಕು. ಆಗಾಗ ನೋಡಿಕೊಳ್ಳಿಕ್ಕೆ ಇದನ್ನು ನೋಡಿಕೊಳ್ಳುವ ಜನ ಇದೆ. ಬರೀ ಬೆಳೆಸುವುದು ಮಾತ್ರ ಅಲ್ಲ, ನಾನು ಅದಕ್ಕೆ ಜನ ಅಲ್ಲ. ನೋಡಿಕೊಳ್ಳಿಕ್ಕೆ ನಾನು ಜನ ಅಲ್ಲ. ಮತ್ತೆ ಯಾವುದಕ್ಕೆ ಜನ? ನಾನು ಜನ ಬೇರೆ. ಹೌದಾ? ನಿನಗೆ ನನ್ನ ಯೋಗ್ಯತೆ ಅರ್ಥ ಆಗ್ಲಿಲ್ಲ. ಇರ್ಲಿ, ನಾನು ಬಂದಾಗೆ ಬಂದದ್ದು. ಅಲ್ಲ ಅಲ್ಲ, ನಾನು ಇಲ್ಲಿಯವನೇ. ನೀನು ಬಂದ ಹಾಗೆ ಬಂದದ್ದಲ್ಲ. ಮತ್ತೆ ನಾನು ಇಲ್ಲಿಯೇ ಇರುವವನು ಇಲ್ಲಿಯವನೇ. ಪ್ರಾಣಿ ಪಕ್ಷಿಗಳಿಗೆ ಮತ್ತೆ ಎಂತದ್ದು? ಅಲ್ಲ, ನಾನು ಆಲೋಚನೆ ಮಾಡುದು ಏನು ಗೊತ್ತಾ? ಅದು ಮತ್ತೆ ನೋಡುವ. ಅಲ್ಲ, ಇಷ್ಟೆಲ್ಲ ನೀನು ಮಾಡಿದ್ದೀಯಲ್ಲ, ಒಂದು ಎಲ್ಲವೂ ತಲೆ ಕೆಳಗಾಗಿ ಬಿದ್ದಿದೆ. ಅಲ್ಲ, ನಿನ್ಗೆ ಬೇಕಿದ್ರೆ ಎಷ್ಟು ಹಣ್ಣು ಬೇಕಿತ್ತು? ಅಲ್ಲ, ಸ್ವಲ್ಪ ಬೇಗ ಬರ್ತಿದ್ರೆ ನಿನಗೂ ಸ್ವಲ್ಪ ಉಳಿಯುತ್ತಿತ್ತು. ಈಗ ಎಲ್ಲ ಖಾಲಿ ಆಗಿದೆ. ನಾನು ಹಣ್ಣು ತಿನ್ನುವ ಜಾತಿ ಅಲ್ಲ. ಇಲ್ವಾ? ನಾನು ಏನು ತಿನ್ನುವುದಿದ್ರು ಅದು ಹೆಣಗಳನ್ನು ತಿನ್ನುವುದು. ಹೌದಾ? ಅದು ಕೊಳೆತ ಹೆಣಗಳೇ ಆಗಬೇಕು. ಇಲ್ಲಿ ಬಿದ್ದಿದೆ ನಿಮ್ದೆ ಕೆಲವು ಹೆಣ. ಅದು ನಮ್ಮದಲ್ಲ, ಅದು ನಮ್ಮವರೆಲ್ಲ ಓಡಿ ಹೋಗಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಕಚ್ಚಿ ಕಚ್ಚಿ ನೀನು ತಿಂತಿದ್ರೆ ಬೇಸರ ಇಲ್ಲಪ್ಪ ನನಗೆ. ಒಂದಷ್ಟು ತಿನ್ನು, ಮಂಗಕ್ಕೆ ಹಸಿವಾಗಿದೆ, ಮಂಗ ತಿಂದಿದ್ದಾನೆ. ಆದರೆ ತಿನ್ನುವ ವಸ್ತುಗಳನ್ನು ಈ ರೀತಿಯಾಗಿ ಚಾನಹಾನಿಯಾಗಿ ಮಾಡಿದ್ದೀಯಲ್ಲವೇ? ರಣ ಹದ್ದು ನೀನು ಬಂದದ್ದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ನಿನ್ನನ್ನು ಕೇಳಿಕೆ ಬಂದದ್ದು. ಅಲ್ಲ, ನನಗೆ ಆಶ್ಚರ್ಯ ಏನು ಗೊತ್ತೇ? ವಿಶಾಲವಾದಂತಹ ಸಮುದ್ರ ಮಧ್ಯದಲ್ಲಿ ಈ ದ್ವಾರಕ್ಕೆ. ಹೌದು.
ಇಲ್ಲಿಗೆ ಬರಬೇಕಿದ್ರೆ ಒಂದು ಹಾರಿಕೊಂಡು ಬರಬೇಕು. ಆ, ನೀನು ಮಂಗ, ಮರದಿಂದ ಮರಕ್ಕೆ ಹಾರಿ ಬರುವ ಅಂತ ನೋಡಿದ್ರೆ ಆ. ಇಲ್ಲಿ ಹತ್ತಿರದಲ್ಲಿ ಸಮುದ್ರದಲ್ಲಿ ಮರಗಳಿಲ್ಲ. ಹಾಗಿದ್ರೆ ಯಾವುದರ ಆಧಾರದಲ್ಲಿ ನೀನು ಬಂದೆ? ಈ ವಿಶಾಲವಾದ ಸಮುದ್ರದ ಮಧ್ಯಕ್ಕೆ ನೀನೇ ಬಂದೆಯೋ ಅಥವಾ ನನ್ನಂತಹ ಹಕ್ಕಿಗಳ ಸಹಾಯದಿಂದ ಹಾರಿಕೊಂಡು ಬಂದು ಇಲ್ಲಿ ಬಿದ್ದೀಯೋ ಅಥವಾ ನಿನ್ನನ್ನು ಯಾರಾದರೂ ಕರೆತಿದ್ದಾರೋ? ಅರ್ಥ ಆಗ್ಲಿಲ್ಲ. ಎಲ್ಲಿಂದ ಬಂದಿದ್ದಿ? ಯಾಕೆ ಬಂದಿದ್ದಿ? ನೀನು ಬಂದ ಉದ್ದೇಶ ಏನು? ಯಾಕೆ ಹೀಗೆಲ್ಲ ಮಾಡಿದ್ದಿ? ನಮಗೆ ಹಾರ್ಲಿಕ್ಕೆ ರೆಕ್ಕೆ ಬೇಡ, ಕೈ ಸಾಕು ನೋಡು. ವನದೊಳಿಗ ನಾನಾ ಜಾತಿಯ ಬಲವು ತಾನು ಮೆಲ್ಲಲು ತಡೆಯವನ ಬಳಿದ ನಿನಗೇನೋ ಎನ್ನಲಿ ದ್ರೋಹವು. ಅಯ್ಯ ಗೃಧ್ರರಾಜ, ಮುದಿವಾನರ, ಯಾವುದೇ ಲೋಕಜ್ಞಾನ ಇಲ್ಲದ ಹಾಗೆ ನೀನು ಮಾತಾಡೋ ಹಾಗೆ ಕಾಣುತ್ತದೆ. ಹೇಗೆ? ಪಕ್ಷಿಗಳು, ಮೃಗಗಳು ಅಥವಾ ಬೇರೆ ಬೇರೆ ತಿರಿಯ ಜಂತುಗಳು, ಅವುಗಳು ಜೀವನವನ್ನು ಹೊರೆಯಬೇಕು ಅಂತ ಇದ್ರೆ ಆಯಾಯ ಆಹಾರಗಳು ಅದಕ್ಕೆ ಸಿಕ್ಕಬೇಕು. ಅದಕ್ಕೆ ಅದರದ್ದೇ ಆದ ಆಹಾರ. ಮನುಷ್ಯರಾದರೆ ಷಡ್ರಸೋಪೇತವಾದಂತಹ ಭೋಜನ ಪಕ್ವಾನ್ನಗಳನ್ನು ತಯಾರು ಮಾಡಿ ತಿನ್ನುತ್ತಾರೆ. ಅವರಿಗೆ ಹಸಿ ತಿನ್ನುವುದು ಅಭ್ಯಾಸ ಇಲ್ಲ, ಬಿಸಿಯಾಗಿ ತಿನ್ನಬೇಕು. ಆದರೆ ನಮಗೆ ನಿಮಗೆ ಆಗಲ್ಲ. ದಾರಿಯಲ್ಲಿ ಸಿಕ್ಕಿದಂತಹ ಹಣ್ಣು ಹಂಪಲುಗಳು ಆಗ್ತದೆ, ಅದು ನಿನಗೆ ಮರದ ಮೇಲಿದ್ದದ್ದು ಆಗ್ತದೆ. ಅಲ್ಲ, ಹಕ್ಕಿಗಳು ಹಣ್ಣು ತಿನ್ನುವುದಿಲ್ಲ ಅಂತ ಏನೂ ಇಲ್ಲ. ಆದ್ರೆ ನೀನು ಬರೇ ಹಣ್ಣು ತಿನ್ನುವ ಹಕ್ಕಿ ಅಲ್ಲ ಅಂತ ಈಗ ನಿನ್ನ ಮಾತುಗಳಿಂದ ವ್ಯಕ್ತ ಆಯಿತು. ನಾನು ಬೇರೆ ಜಾತಿಯ ಹಕ್ಕಿ. ಮತ್ತೆ ನಿನ್ನ ನೋಡುವಾಗ ಗಾತ್ರದಲ್ಲಿಯೂ ಹಾಗೆ ಇದ್ದೀ, ಸಾಮಾನ್ಯ ಹಕ್ಕಿಗಳ ಹಾಗೆ ಅಲ್ಲ ಅಲ್ವಾ? ಹಾಗಂತ ಮಂಗಗಳುಂಟಲ್ಲ, ಸಾಮಾನ್ಯವಾಗಿ ನೀನು ತಿಳಿದ ಸಾಮಾನ್ಯ ಮಂಗ ಆದರೆ ಒಂದು ಗೆಲ್ಲಿಂದ ಮತ್ತೊಂದು ಗೆಲ್ಲಿಗೆ, ಕೊಂಬೆರೆಂಬೆಗೆ, ಮರದಿಂದ ಮರಕ್ಕೆ ಹಾರುವುದು. ಎಷ್ಟಾದ್ರೂ ಒಂದಷ್ಟು ದೂರ ಹಾರ್ತವೆ. ಅದನ್ನು ಅದರಿಂದ ಆಚೆ ಹಾರುವುದಕ್ಕೆ ಆಗುವುದಿಲ್ಲ. ನೀನೊಂದು ಮಾತು ಕೇಳಿದ್ಯಾ? ಏನು? ಹಾರಿದನು ಹನುಮಂತ ಲಂಕೆಯನ್ನು ಬಿಟ್ಟು 700 ಗಜ ಮುಂದಕ್ಕೆ. ಅದು ಅಂದು ಅದಕ್ಕೆ ಇದಕ್ಕೆ ಏನು ಸಂಬಂಧ? ಈಗ ಲಂಕೆಗೆ ಎಷ್ಟು ದೂರ? ಅದು 100 ಯೋಜನ. 100 ಯೋಜನ. ಅದರಿಂದ 700 ಗಜ ಆಚೆಗೆ. ಹೌದಾ? ಅದು ಅವನ ಸಾಮರ್ಥ್ಯ. ಅವನಿಗೆ ಗೊತ್ತಿಲ್ಲದೆ ಹಾರಿದ್ದವ. ಆ ಮುನಿ ಆಶ್ರಮಕ್ಕೆ ಹಾರಿದಂತೆ. ಅವ ಗೊತ್ತಿದ್ರೆ ಹಾರ್ತಿದ್ನ ಇಲ್ಲ, ಅದು ಬೇರೆ ವಿಷಯ. ಅಲ್ಲ, ನೀನು ನೋಡಿದ್ಯ ಅವನನ್ನು? ನಾನು ನೋಡ್ಲಿಲ್ಲ. ನೀನು ಅದೇ ಕಾಲದವಲ್ಲ. ಆ ಕಾಲದಲ್ಲಾದ್ರೂ ಅದನ್ನು ನೋಡಿದ ಅನುಭವ ನನಗಿಲ್ಲ, ನೆನಪಿಲ್ಲ. ಹರಿಯ ತೇರು ನೀನು, ಹೌದಾ? ಗರುಡದೇವ, ಗರುತ್ಮಂತ. ನಿನಗಾದ್ರೆ 2 ರೆಕ್ಕೆ ಬೇಕು ಹಾರಲಿಕ್ಕೆ, ನಮಗೆ ಆಗಲ್ಲ. ಮತ್ತೆ ನಾವು ಗಾಳಿಯನ್ನು ಸೀಳಿಕೊಂಡು ಹಾರುವುದು. ಅಷ್ಟು ಸಾಮರ್ಥ್ಯ. ಅದು ಎಷ್ಟು ದೂರ ಎನ್ನುವುದೇ ನಮಗೆ ಗೊತ್ತಾಗುವುದಿಲ್ಲ. ಈಗ ನಿನ್ಗೆ ಇಲ್ಲಿಂದ ಅಲ್ಲಿಗೆ ಬಿಡು, ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಲೆಕ್ಕ ಮಾಡಿದ್ಯಾ? ಅದು ಲೆಕ್ಕಕ್ಕೆ ಇಲ್ಲ. ಸೂರ್ಯ ಮಂಡಲಕ್ಕೆ ಹಾರಿ ಗೊತ್ತುಂಟು ನಮಗೆ. ನೀನು ಕೂಡ ಒಂದ್ಸಲ ಹಾರಿದ್ಯಂತೆ, ಹೌದಾ? ನಾನು ಹಾರಿದ್ದೇನೆ. ಅಲ್ಲಿವರೆಗೆ ಹೋಗ್ಲಿಕ್ಕೆ ಆಗಿಲ್ಲ ನಿನಗೆ? ಅಲ್ಲಿವರೆಗೆ ಹೋಗ್ಲಿಕ್ಕೆ ಅಷ್ಟು ಬಿಸಿ ತಾಳ್ಲಿಕ್ಕೆ ಆಗುವುದಿಲ್ಲ. ಹೌದಾ? ಹಾಗಿದ್ರೆ ಒಂದು ಲೆಕ್ಕದಲ್ಲಿ ನಾನು ನೀನು ಒಂದೇ, ಹಾರುವ ಸಾಮರ್ಥ್ಯದಲ್ಲಿ. ಹಾರುವ ಸಾಮರ್ಥ್ಯ ಅಲ್ಲ, ನನಗೆ ಆಲೋಚನೆ ನಾನು ನೀನು ಒಂದೇ ಅಂತ ಹೇಳಿದ್ರೆ ನೀನು ಮಂಗ, ನಾನು ಪಕ್ಷಿ. ಹೌದೌದು, ಅದೇ ನಾವು ಮನುಷ್ಯರಲ್ಲ. ಅದರಲ್ಲೂ ನಿನ್ನನ್ನು ನೋಡುವಾಗ ಮುದಿಯಾಗಿದ್ದಿ, ಜರಡೆದ್ದಾಗಿದ್ಯಾ, ಹೇಳಲಿಕ್ಕೆ ಆಗುವುದಿಲ್ಲ. ಆದ್ರೂ ನೀನು ಇಷ್ಟೆಲ್ಲ ಮಾಡಿದ್ಯಲ್ಲ, ಅದು ದೊಡ್ಡದು. ಲೋಕದಲ್ಲಿದ್ದ ಜೀವಿಗಳು 4 ವರ್ಗ: ಅಂಡಜ, ಪಿಂಡಜ, ಉದ್ಬೀಜ, ಸ್ವೇದಜ. ಹೌದಾ? ಈಗ ಇಲ್ಲಿರುವ ತೋಟದಲ್ಲೆಲ್ಲ ಇದ್ದದ್ದು ಉದ್ಬೀಜ, ಬೀಜದಿಂದ ಬೆಳೆದ. ಹೌದಾ? ಅಲ್ಲಿ ಹರಿದಾಡುವಂತಹ ಆತೆಗಳು ಎಲ್ಲ ಉಂಟಲ್ಲ, ಅದು ಸರೀಸೃಪಗಳು. ಅದು ಸ್ವೇದಜ, ಬೆವರಿಂದ ಉತ್ಪತ್ತಿ ಆಗುವುದು. ನೀನು ಅಂಡಜ, ಅಂಡದಿಂದ. ಮೊಟ್ಟೆಯಿಂದ. ನಾವು ಪಿಂಡಜರು, ಹೌದಾ? ಗರ್ಭದಿಂದಲೇ ಬರುವಂಥವು. ಇದು ಬಿಟ್ರೆ ನಿಮಗೂ ಮನುಷ್ಯರಿಗೂ ಸಾಮ್ಯತೆ ಇದೆ. ಹೌದಪ್ಪ, 84 ಲಕ್ಷ ಜೀವಕೋಟಿಗಳು ಅಲ್ವಾ? ಅದರಲ್ಲಿ ಒಂದು ವರ್ಗ ನಮ್ಮದು ಮತ್ತು ನಿಮ್ಮದು. ಈಗ ನಮ್ಮಲ್ಲಿ ಕಚ್ಚಾಟ ಯಾಕೆ? ನಾನು ಎಲ್ಲಿಂದಲೋ ಬಂದೆ, ನನಗೆ ಬೇಕಾದ ಹಾಗೆ ತಿಂದೆ, ಇನ್ನಿಲ್ಲಿಂದ ಹೋಗುದು. ಇಲ್ಲಿ ನಾನು ಸಾಮ್ರಾಜ್ಯ ಸ್ಥಾಪನೆ ಮಾಡ್ಲಿಕ್ಕೆ ಬಂದದ್ದು ಅಲ್ಲ. ನಾನು ಕಚ್ಚಾಟಕ್ಕೆ ಬಂದದ್ದು ಅಲ್ಲ. ಮತ್ತೆ ಎಂತದ್ದು? ನನಗೆ ಬೇಕಿದ್ದದ್ದು ಸಿಕ್ಕಿದ್ರೆ ಹಿಡ್ಕೊಂಡು ಹೋಗ್ತೇನೆ ನಾನು. ಏನು ಬೇಕು? ಎಲ್ಲಿಂದೋ ಬಂದ ಮಂಗ, ಏನೋ ಒಂದಷ್ಟು ತಿಂದಿ, ಹೌದು, ಒಂದಷ್ಟು ಹಾಳು ಮಾಡಿದ್ದಿ, ಅದು ಬೇಸರ. ಹಾಳು ಮಾಡಿದ್ದಕ್ಕೆ ಬೇಸರ. ನನಗೆ ಹಾಳು ಮಾಡಿದಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ಬಂದದ್ದು ನೀನು. ಮತ್ತೆ ಹಾಳು ಮಾಡಿದ್ರೆ ಶಿಕ್ಷೆ ಕೊಡಬೇಡುವ? ಇದು ನಮ್ಮ ವನ ಪ್ರದೇಶ, ನಮ್ಮವರಿಗೆ ಸೇರಿದ ವನ ಪ್ರದೇಶ. ಹಾಗಾಗಿ ಇಲ್ಲಿ ಅಪ್ಪಣೆ ರಹಿತ ಪ್ರವೇಶ ಮಾಡಿದವರಿಗೆ ಅವರಿಗೆ ಶಿಕ್ಷೆ ಕಾದಿದೆ. ಹಿಂದೆ ನಿನ್ನನ್ನು ಕೇಳಿಕೆ ಬಂದವರು ಇರಬಹುದು, ಅವರನ್ನೇನು ಮಾಡಿದೆ ನೀನು? ಶಿಕ್ಷೆ ಕೊಡ್ಲಿಕ್ಕೆ ಬಂದವರಿಗೆ ಏನಾಗಿದೆ ಅಂತ ಗೊತ್ತುಂಟು. ಮತ್ತೆ ನೀನು ನನ್ನನ್ನು ವಿಚಾರಿಸುವುದಕ್ಕೆ ಬಂದ್ರೆ ನಿನಗೂ ಅದೇ ಏನಂತ ತಿಳಿದಿದ್ದಿ ನಾನು?
ಅನಾದಿ ಬುದ್ಧಿಹೀನರಂತೆ ಮಾತನಾಡುತ್ತಾ ಇದ್ದೀಯ. ಸಮುದ್ರವನ್ನು ಹಾರಿದ ಕತೆ, ಸೂರ್ಯಮಂಡಲಕ್ಕೆ ಹಾರಿದ ಕತೆ ನನ್ನ ಬಳಿಯಲ್ಲಿ ಹೇಳ್ತಾ ಇದ್ದೀಯೆ. ನನ್ನ ಸಾಮರ್ಥ್ಯದ ಬಗ್ಗೆ ನಿನಗೇನು ಗೊತ್ತು? ಹೌದು. ಒಂದು ಕಾಲಘಟ್ಟದಲ್ಲಿ ನಾನು ಹುಟ್ಟಿದ ಸಂದರ್ಭದಲ್ಲಿ ನನ್ನಪ್ಪನಾದಂತಹ ಕಶ್ಯಪ ಬ್ರಹ್ಮನಲ್ಲಿಯೇ ಹೋಗಿ ಕೇಳಿದವ, ಅಪ್ಪ ಹಸಿವಾಗುತ್ತಾ ಇದೆ, ಅಗಾಧವಾದ ಹಸಿವು, ಈ ಹಸಿವನ್ನು ತೀರಿಸುವ ಬಗೆ ಹೇಗೆ ಅಂತ ಕೇಳಿದಾಗ ಕಶ್ಯಪ ಬ್ರಹ್ಮ ಒಂದು ಉತ್ತರ ಕೊಟ್ಟ. ಅಲ್ಲಿ ಗಂಧಮಾದನ ಪರ್ವತದ ಬಳಿಯಲ್ಲಿ ಆಮೆ ಮತ್ತು ಆನೆಗಳಾಗಿ ಎರಡು ಅಗಾಧ ದೇಹಿಗಳು ಬಿದ್ದುಕೊಂಡಿದ್ದಾರೆ. ವಿಶ್ರಾವಸು ಮತ್ತು ಸುಮತಿ ಎನ್ನುವಂತಹ ಎರಡು ರಾಕ್ಷಸರು ಅವರೊಳಗೆ ಹೋರಾಡಿಕೊಂಡು ಆಮೆ ಮತ್ತು ಆನೆಗಳಾಗಿ ಹೋರಾಡಿ ಸತ್ತು ಬಿದ್ದಿದ್ದಾರೆ. ಅವರ ದೀರ್ಘ ದೇಹವನ್ನು ಹೋಗಿ ನೀನು ನಿನಗೆ ಬೇಕೆನಿಸುವಷ್ಟು ಭಕ್ಷಿಸು ಅಂತ ನನಗೆ ವರ ಕೊಟ್ಟ. ಅಲ್ಲಿ ಹೋದೆ. ಒಂದು ಕಾಲಲ್ಲಿ ಆಮೆಯನ್ನು, ಒಂದು ಕಾಲಲ್ಲಿ ಆನೆಯನ್ನು ಹಿಡಿದುಕೊಂಡು ಈ ಎರಡು ಅಗಾಧ ದೇಹಿಗಳನ್ನು, ಎರಡು ಅಗಾಧವಾದಂತಹ ದೇಹ, ಅವರಿಗಿಂತ ಮಿಗಿಲಾದ ದೇಹ ನನ್ನದು, ಎರಡನ್ನು ಎರಡು ಕಾಲಲ್ಲಿ ಹಿಡಿದುಕೊಂಡು ಅಲ್ಲಿರುವಂತಹ ಹತ್ತಿರದಲ್ಲಿ ನನಗೆ ಕೂತುಕೊಳ್ಳಿಕ್ಕೆ ಸರಿಯಾದ ಮರ ಯಾವುದು ಅಂತ ಆಲೋಚನೆ ಮಾಡಿದಾಗ ಸರಿಯಾದ ಮರ ಯಾವುದು ಸನಿಹದಲ್ಲಿರಲಿಲ್ಲ. ಆ ಗಂಧಮಾನದ ಪರ್ವತದಲ್ಲಿ ಒಂದು 100 ಯೋಜನ ವಿಸ್ತಾರವಾಗಿ ಬೆಳೆದಂತಹ ಅಗಾಧ ಮರ ಹೊಂದಿತ್ತು. ಅದರ ರೆಂಬೆಯ ಮೇಲೆ ಕುಳಿತು ಈ ಎರಡು ಪ್ರಾಣಿಗಳನ್ನು ತಿನ್ನಬೇಕು ಅಂತ ಮನಸ್ಸು ಮಾಡಿದಾಗ ನಾನು ಕುಳಿತದ್ದಂತಹ ರೆಂಬೆ ನನ್ನ ದೇಹದ ಗಾತ್ರಕ್ಕೆ, ನನ್ನ ಕಾಲಲ್ಲಿರುವಂತಹ ಅಗಾಧವಾದ ಎರಡು ದೇಹದ ಗಾತ್ರಕ್ಕೆ ಮುರಿದು ಬೀಳುವ ಸ್ಥಿತಿಯಲ್ಲಿ ಅಶಾರೀರವಾಣಿಯೊಂದು ಕೇಳಿ ಬಂತು. ಏನು? ಗರುಡ, ನೀನು ಕುಳಿತಂತಹ ಮರ ಸಾಮಾನ್ಯವಾದುದಲ್ಲ, ನೀನು ಕುಳಿತ ರೆಂಬೆಯು ಸಾಮಾನ್ಯವಾದುದಲ್ಲ. ನಿನ್ನ ಹುಟ್ಟಿಗೆ ಕಾರಣರಾದಂತಹ ವಾಲಕಿಲ್ಯರೆಂಬ 60,000 ತಪಸ್ವಿಗಳು ಮರದಲ್ಲಿ ತಲೆ ಕೆಳಗಾಗಿ ನೇತಾಡಿ ತಪಸ್ಸು ಮಾಡ್ತಾ ಇದ್ದಾರೆ. ಅವರು ಒಂದು ವೇಳೆ ಮರ ಸಮೇತ ರೊಂಬೆ ಸಮೇತ ಬಿದ್ದರೆಂದಾದರೆ ಅವರ ತಪಸ್ಸಿಗೆ ಭಂಗವಾಗುತ್ತದೆ. ಅದರಿಂದ ನಿನಗೆ ತೊಂದರೆಯಾಗಬಹುದು, ಕೊಂಬೆ ಬೀಳದ ಹಾಗೆ ಕಾಪಾಡು. ಇದನ್ನು ಕೇಳಿದವನೇ ಆ ಕೊಂಬೆಯನ್ನು ಸಹ ಹಿಡಿದುಕೊಂಡು ನೇರವಾಗಿ ಅಲ್ಲಿಂದ ಸನಿಹಕ್ಕೆ ಸೂಕ್ತ ಸ್ಥಳ ಸಿಗುವವರೆಗೆ ಹಾರಿ ಅಲ್ಲಿ ರೆಂಬೆಯನ್ನು ಇರಿಸಿ ಈ ಎರಡು ಆಮೆ ಮತ್ತು ಆನೆಗಳನ್ನು ಭಕ್ಷಿಸಿ ನನ್ನ ಹಸಿವನ್ನು ತೀರಿಸಿಕೊಂಡ ಅಗಾಧ ಸಾಮರ್ಥ್ಯವುಳ್ಳವ ಈ ಗರುಡ. ಅಂತಹ ಸಾಮರ್ಥ್ಯವಂತನಾದಂತಹ ಗರುಡ ಆ ನಂತರ ಹೋಗಿ ನಾನು ಅಮೃತ ಬಾಣವನ್ನು ತಂದದ್ದು. ಈ ರೀತಿಯ ವಿಶೇಷಣಗಳನ್ನೆಲ್ಲವನ್ನು ಸೇರಿಸಿಕೊಂಡವ ಈ ಗರುಡನ ದೇಹಗಾತ್ರ, ಗರುಡನ ಸಾಮರ್ಥ್ಯ, ಇದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ ನಿನಗೆ ಒಳ್ಳೆಯ ಮಾತಿನಲ್ಲಿ ಹೇಳುವುದು, ನೀನು ಬಂದ ಜಾಗ ತಪ್ಪಿದೆ ಎನ್ನುವುದನ್ನು ಕ್ಷಮಾಪಣೆ ಕೇಳುವ ಮೂಲಕವಾಗಿ ಇಲ್ಲಿಂದ ಹೊರಟು ಹೋದರೆ ಬದುಕಿ ಉಳಿದಿದ್ಯಾ, ಇಲ್ಲದೆ ಹೋದರೆ ಗರುಡ ಏನು ಎನ್ನುವುದನ್ನು ನಿನಗೂ ನಾನು ತೋರಿಸಿ. ಈಗ ವಾಲಕಿಲ್ಯರ ಕತೆ ಹೇಳಿ ನನಗಿಂತ ದೊಡ್ಡವಂತ ನೀನಾಗುವುದು. ಈಗ ನಾನು ಮಾಡಿದ್ದು ಗೊತ್ತಿಲ್ವ ನಿನಗೆ? ಏನು ಮಾಡಿದೆ ನೀನು? ಹುಟ್ಟಿ ಇನ್ನೂ ಎಳೆಯ ಮಗು ಆಗಿರುವಾಗ ಆಕಾಶದಲ್ಲಿ ಪ್ರಜ್ವಲಿಸ್ತಾ ಇರುವಂತಹ ಸೂರ್ಯನನ್ನೇ ಹಣ್ಣು ಅಂತ ಭಾವಿಸಿ ತಿನ್ಲಿಕ್ಕೆ ಹೋದವ ನಾನು. ಈಗ ಆಗ ಹೇಳಿದ ಕತೆ ನೀನೇ. ಅದೇ ತಿನ್ನುತ್ತಾ ಇದ್ರೆ ಲೋಕವೇ ಇರ್ಲಿಲ್ಲ. ಆಗ ಇಂದ್ರ ಕರ್ದದ್ದು. ಆಗ ನಿನಗೆ ಪೆಟ್ಟು ಕೊಟ್ಟು ಕೆಳಗೆ ಬೀಳಿಸಿದ. ಆಮೇಲೆ ಎಳೆಯವನಾಗಿದ್ದಾಗ ನನ್ನದಾದಂತಹ ಶಕ್ತಿ ಪರಾಕ್ರಮಗಳಿಗೆ ಹೆದರಿ ಮತಂಗ ಋಷಿಗಳೊಂದು ಶಾಪ ಕೊಟ್ಟದ್ದು ನನಗೆ. ಏನಂತ? ನಿನ್ನ ಶಕ್ತಿ ನಿನಗೆ ಗೊತ್ತಾಗದೆ ಹೋಗ್ಲಿ. ಹಾಗಾಗಿ ನನ್ನ ಶಕ್ತಿ ಗೊತ್ತಾಗಬೇಕು ಅಂತ ಇದ್ರೆ ಇಂಥ ಒಂದು ಪ್ರಚೋದನೆ ಸಿಕ್ಕಬೇಕು. ನಿನಗೆ ಗೊತ್ತುಂಟಾ ಏನು? ಸಾಗರೋಲ್ಲಂಘನ ಮಾಡಿದ್ದು ಆ ಕಾಲದಲ್ಲಿ. ಹೌದಪ್ಪ, ನೀನೇ. 100 ಯೋಜನ ವಿಸ್ತೀರ್ಣ ಉಳ್ಳಂತಹ ಸಾಗರ, ಅದನ್ನು 700 ಯೋಜನ ಹಾರಿದ್ದು ನೀನೆ. ಈಗ ಆ ಕತೆ ಹೇಳಿದ್ದು ನಿನ್ನ ಕಥೆಯನ್ನೇ ನನಗೆ ಹೇಳಿದ್ದು. ನಾನು ಮಹೇಂದ್ರಗಿರಿಯನ್ನು ಹತ್ತಿದಾಗ ಆ ಗಿರಿಯ ಮೇಲೆ ಮತ್ತೊಂದು ಗಿರಿ ಇದ್ದ ಹಾಗೆ ಭೂವ್ಯೋಮ ಪಾತಾಳ ಬೆಳೆದದ್ದು ನೀನು. ಈಗ ಕಾಣುವಾಗ ಹೀಗಿದ್ದೇನೆ ಅಂತಲ್ಲ, ಒಂದು ಮುಷ್ಟಿಯ ಗಾತ್ರಕ್ಕೆ ಇದ್ರೆ ಬಿದ್ದುಕೊಂಡಿದ್ದಿ ನೀನು. ನಾಗಮಾತೆಯಾದಂತಹ ಸುರಸೆಯ ಗತಿ ಏನಾಯ್ತು ಗೊತ್ತುಂಟ ನಿನಗೆ? ಏನಾಯ್ತು? ಅವಳ ಹೊಟ್ಟೆಗೆ ಹೋಗಿ ಅವಳನ್ನು ಸೀಳಿ ಕೊಂದವ ಸಿಂಹಿಕೆ ಅಂತ ಒಬ್ಬಳಿದ್ದಳು, ನೆರಳನ್ನೇ ನೋಡಿ ಭಕ್ಷಿಸುವಂತಹ ಭೂತ, ಅವಳನ್ನು ಹಿಡಿದು ಕೊಂದವ ನಾನು. ಲಂಕಾಲಕ್ಷ್ಮಿ ಲಂಕಿಣಿ ಅಂತ ಒಬ್ಬಳಿದ್ದಳು, ಅವಳನ್ನು ಗುದ್ದಿ ರಕ್ತ ಕಾರಿಸಿಕೊಂಡವ ನಾನು. ಹೌದಾ? ಯಾವುದೋ ಕಾಲಘಟ್ಟದ ಕತೆ ಹೇಳಿ ನನ್ನ ಹೆಚ್ಚು ಬೇಡ, ಕಾಲಘಟ್ಟದಲ್ಲ, ನಿನ್ನ ಕಾಲದ್ದೇ, ನಿನಗೆ ಗೊತ್ತಿರುವಂತದ್ದೇ.
ಚಂದ್ರದ್ರೋಣ ಪರ್ವತ ಗೊತ್ತುಂಟು ನಿನಗೆ? ಹಾ, ಗೊತ್ತುಂಟು. ಅಮೃತ ಸಂಜೀವಿನಿ ತರುವಂಥದ್ದು. ಅದರ ಪರಿಚಯ ನನಗಿಲ್ಲ, ಅದು ಸುಷೇಣನಿಗೆ ಗೊತ್ತುಂಟು. ಹಾಗಾಗಿ ಅಮೃತ ಭಾಂಡವನ್ನು ತರಲಿಕ್ಕೆ ಹೋದವನ ನೀನು ತಂದದೆಂಥದ್ದು ಅಮೃತ ಭಾಂಡ, ನಾನು ಸಂಜೀವಿನಿ, ಮೃತ ಸಂಜೀವಿನಿ, ಇಡೀ ಪರ್ವತವನ್ನೇ ಹೊತ್ತುಕೊಂಡು ಅದು ಕಾಯುವಂಥದ್ದೇ. ಅಂತಹ ಮೃತ ಸಂಜೀವಿನಿಯನ್ನು ಹುಡುಕಿಕೊಂಡು ಬರುವುದಕ್ಕೆ ಸಾಧ್ಯ ಆಗದೆ ಆ ಚಂದ್ರದ್ರೋಣ ಪರ್ವತವನ್ನೇ ಎತ್ತಿಕೊಂಡು ಬಂದದ್ದು ನಾನು. ಹೌದಾ? ಅಂತಹ ಪರ್ವತವನ್ನು ಎತ್ತಿ ಸುಷೇಣ ಅದರ ಹತ್ತಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ. ಅಲ್ಲಿ ಹೋಗಿ ಅದನ್ನು ಹುಡುಕಿ ಬಿದ್ದವರನ್ನು ಎಬ್ಬಿಸಿದ್ದು. ಈಗ ನೀನು ಏನಾಗಿದೆ ಗೊತ್ತುಂಟಾ? ಏನಾಗಿದೆ? ಉಣ್ಣಿ ಕೆಚ್ಚಲೊಡೆದು ಉಣ್ಣದದು ನೊರೆವಾಳ ಪುಣ್ಯವನ್ನು ಮಾಡಿ ಅಂತ ಒಂದು ಗಾದೆ ಉಂಟು. ಈ ದನದ ಕೆಚ್ಚಲ್ನಲ್ಲಿ ಆ ಉಣ್ಣಿ ಎನ್ನುವಂತ ಒಂದು ಪ್ರಾಣಿ ಉಂಟು. ಅದಕ್ಕೆ ರಕ್ತವೇ ಬೇಕು. ಅಲ್ಲಿ ಅಷ್ಟು ಒಳ್ಳೆಯ ಹಾಲು ಇದ್ರು ಅದಕ್ಕೆ ಬೇಡ. ಹಾಗೆ ನೀನು ಅಮೃತ ಬಾಣವನ್ನು ಹೊತ್ತು ತಂದಿದ್ದಿ, ನಿನಗೆ ಅದು ಪ್ರಯೋಜನಕ್ಕೆ ಬರಲಿಲ್ಲ. ನನಗೆ ಬೇಡ ಅಂತ ದಾಸ್ಯತ್ವ ವಿಮೋಚನೆ ಅಷ್ಟೇ ಅಲ್ಲಿದ್ದ. ಅದೇ, ಹಾಗಾಗಿ ಕೋತಿ ಬುದ್ಧಿ ನಂದು ಮಾತ್ರ ಅಲ್ಲ, ನಿನ್ನಲ್ಲಿಯೂ ಮೌಢ್ಯ ಉಂಟು ಅಂತ ಅರ್ಥ. ಹಾಗಾಗಿ ನಿನಗೆ ಬಿಡಿಸಿ ಹೇಳಿದ್ದು ನಾನು. ಈಗ ಶಕ್ತಿವಂತ ನೀನು ಏನೇ ಆಗಲಿ, ಈಗ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯ ಯುದ್ಧಗಳೆಲ್ಲ ನಡೆದಿವೆ. ಗರುಡ ಹನುಮಂತರ ಯುದ್ಧ ಅದನ್ನಿಲ್ಲ. ಅದನ್ನೊಂದು ಹೊಸತು ತೋರಿಸಬೇಕು ಅಂತ ಇದ್ರೆ ನನ್ನ ನೀನು ತಾಗಬೇಕು. ಇಲ್ಲದೇ ಇದ್ರೆ ಇಷ್ಟು ಕೇಳಿ ಹಿಂದೆ ಹೋಗ್ಬೇಕು. ಅಲ್ಲ, ಹಿಂದೆ ಹೋಗ್ಲಿಕ್ಕೆ ಬಂದವ ನಾನಲ್ಲ. ಹೌದಾ? ನನಗೆ ಹಲ ಮುಸಲಗಳು ಬೇಕು. ಎಲ್ಲಿ ಬಿಸಾಡಿದ್ಯಾ? ಹಲ ಮುಸಲ ಹೊಡ್ಬೇಕಿದ್ರೆ ನನ್ನದು ಏನು ಅಂತ ನೋಡ್ಬೇಕು. ಹಾಗಿದ್ರೆ ನೋಡ ಎತ್ತಿದ ಮುಷ್ಟಿಯಿಂದ ಬೆನ್ನಿಗೆ ಬರ್ತಿದ್ದಾನೆ. ಸಾಕು. ಈಗ ಅಲ್ಲ, ಸಾಕು. ಸಾಕು ಎಲ್ಲಿಂದ? ನನ್ನ ಬಾಲದಲ್ಲಿ ಸುತ್ತಿದ್ದೇನೆ. ಸಾಕು ಸಾಕು. ಅಲ್ಲ, ಇಲ್ಲ, ಅಷ್ಟು ಆಗುದಿಲ್ಲ. ಅಲ್ಲ, ನೀನೇ ಬಾಲದಲ್ಲಿ ಸುತ್ತಂತ ನಿನ್ನನ್ನು ಸಮುದ್ರದಲ್ಲಿ ಅದ್ದಿದ್ದೇನೆ, ಮರಳಲ್ಲಿ ಹೊರಲಾಡಿಸಿದ್ದೇನೆ, ಮತ್ತೆ ಅದ್ದಿದ್ದೇನೆ, ಮರಳಲ್ಲಿ ಹೊರಲಾಡಿಸಿದ್ದೇನೆ. ಒಂದು ಸಲ ಅಂತ ಹೇಳ್ಬೇಕು ನೀನು. ಒಂದು ಸಲ ಸಾಕು. ಏನದು? ಅರ್ಥ ಆಯ್ತು ನನಗೆ. ಹೌದಾ? ನೀನೇ ಹನುಮ ಅಂತ ಅರ್ಥ ಆಯ್ತು. ಗೊತ್ತಾಯ್ತು. ನಮ್ಮೊಳಗೆ ಸುಮ್ಮನೆ ಯಾಕೆ? ಗೊತ್ತು ಮಾಡ್ಬೇಕಾದ್ರೆ ಇಷ್ಟ ಅಲ್ವಾ? ನಮ್ಮೊಳಗೆ ಯುದ್ಧ ಯಾಕೆ? ಈಗ ಬೇಕಾ ನಿನಗೆ ಹಲ ಮುಸಲ? ಹಲ ಮುಸಲ ಬೇಕಿತ್ತು, ಆದ್ರೆ ಏನು ಮಾಡುದು? ನಿನ್ನಲ್ಲಿ ಇನ್ನು ಕೇಳುದು. ಇನ್ನು ಯಾರಿಗೆ ಅನ್ಕೊಳ್ಳಿಕ್ಕಿಲ್ಲ, ಯಾರು ಬೇಕು ಅವ್ರು ಬರ್ಲಿ. ಹಾಗಿದ್ರೆ ನಾನೀಗ ಈಗ ಬೇರೆ ಜನ ಇದ್ರೆ ಬೇರೆ ಕಳಿಸು. ಪೆಟ್ಟುದಿಂದ ಆಗಿದೆ. ಈಗ ನಿನ್ನನ್ನು ಬಿಟ್ಟು ಬಿಡ್ತೇನೆ, ಪ್ರಾಣ ಒಂದು ಬಿಟ್ಟು ಬಿಡ್ತೇನೆ. ಅಲ್ಲ, ರೆಕ್ಕೆ ಬುಕ್ಕೆ ಅಲ್ಲ, ಮೆಲ್ಲ ಹೋದದ್ದು ಹೋಗಿತ್ತಲ್ಲ. ಅದಿನ್ನು ಅಲ್ಲ, ಹೋದದ್ದು ಹೋಯ್ತಲ್ಲ, ಎಲ್ಲ ಬಿಸಾಡಿದ್ದೀನಿ. ಇನ್ನು ಕಿತ್ತು ಅದು ಮತ್ತೆ ಹೆಕ್ಕಿಕೊ ನೀನು. ಈಗ ಹೋಗು. ಅಲ್ಲಿ ಒಂದು ರೆಕ್ಕೆ ಕೊಟ್ಟದ್ದು. ಹೌದು, ಇಲ್ಲಿ ಎಲ್ಲ ತೆಗ್ದಿದ್ದೀನಿ. ಅಲ್ಲಿ ಒಂದು ರೆಕ್ಕೆಗೆ ವಜ್ರಾಯುಧ ಆಯ್ತು. ನಿನಗೆ ರೆಕ್ಕದಲ್ಲಿ ಏನೂ ಇಲ್ಲ ಎನ್ನುವುದಕ್ಕೆ ಇಲ್ಲಿ ಬಿದ್ದದ್ದೇ ಸಾಕು. ಈಗ ಇದನ್ನು ಹಿಡ್ಕೊಂಡು ಹೇಗೆ ಹೋಗುದು ನಾನು? ಅದು ಮತ್ತೆ ಆರಿಸಿಕೊಂಡು ಹೋಗು. ಆಗ್ಲಿ. ಈಗ ಪ್ರಾಣ ಬೇಕಿದ್ರೆ ಅದನ್ನ ಹಿಡ್ಕೊಂಡು ಹೋಗು. ಆಯ್ತಪ್ಪ, ಉಳಿಸಿದ್ಯಲ್ಲ, ಹೋಗ್ತೇನೆ. ಬೀಳುದೇಳುದ ಬಗ ಕಗನ ಕಂಡು ಶ್ರೀಲೋಲ ಉಸುರಿದ ನಿನ್ನ ಪೋಲುವರಾರಿಲ್ಲ ಮೂಲೋಕ ರೆಕ್ಕೆಯ ಗಾಳಿಯುದೊಮ್ಮಿಗೆ ಧೂಳಿ ಪಟವ ಗೈವೆ ಬೀಳುತ್ತೇಳುತ್ತ ಬಗ ಖಗನ. ಅಯ್ಯೋ ಅಪ್ಪ, ಅಯ್ಯೋ ಗರುಡ. ಕೃಷ್ಣ, ಏನು ನಿನ್ನ ಸಾಮರ್ಥ್ಯ? ಪ್ರಾಣ ಒಂದು ಉಳಿದಿದೆ. ನೀನು ಗರುಡ ದೇವ. ಅದು ಹಾಗೆ ಹೇಳಿದ್ದು. ಈಗ ಮಾತ್ರವಲ್ಲ, ಈಗೆಲ್ಲ ಮರ್ತು ಹೋಗಿದೆ. ನಾನು ವಿಷ್ಣುವನ್ನೇ ಹೊತ್ತು ತಿರುಗಾಡುವವನು ನೀನಲ್ಲವೇ? ಆಗಿತ್ತು, ಆದರೆ ಈಗ ಸಂಶಯ ನನಗೆ. ಏನು? ಎಲ್ಲ ಹೌದಾ ಅಂತ ಹೇಳಿ. ಅಲ್ಲ, ಒಂದು ಮಂಗನ ಬಳಿಗೆ ನೀನು ಹೋದವನು. ಅಲ್ಲ, ಹೇಳಬೇಡ ನೀನು, ಸಾಕು. ಪೆಟ್ಟು ತಿಂದವ ನಾನು, ಹೇಳಬೇಡ. ಈಗ ನಿನ್ನಂಥವನಿಗೂ ಈ ಗತಿ ಬಂತ ಅಂತ ನನಗೊಂದು ಆಲೋಚನೆ ಮಾಡುವಂತ. ನಾನು ಆಲೋಚನೆ ಮಾಡುವುದು ಹಾಗೆ, ಹೀಗೂ ಉಂಟೆ ಅಂತ ಹೇಳಿಕೊಂಡು ಏನು ಮಾಡುದು? ಈಗ ಉಂಟು ಅಂತ ಗೊತ್ತಾಯ್ತು ಈಗ. ಅಲ್ಲ, ನೀನು ಮೊದಲೇ ಹೇಳಿದ್ದಿ ಕೃಷ್ಣ, ಆ ಮಂಗನ ಹತ್ರ ನನ್ನನ್ನು ನೀನು ಕಳುಹಿಸಿ ನೀನು ಮಂಗ ಮಾಡುವುದು ಬೇಡ ಅಂತ. ಈಗ ಬಹುಶಃ ಮಂಗನ ಬಳಿಗೆ ಹೋಗಿ ನೀನು ಮಂಗ ಆದದ್ದು, ಅವ ಮಂಗ ಆದದ್ದು. ಬರೇ ಮಂಗ ಅಲ್ಲ ಅಂತೆ. ಅವ ಬರೇ ಮಂಗ ಅಲ್ಲ. ಬರೇ ಮಂಗ ಅಲ್ವಾ? ಅಲ್ಲ, ಅವ ಹೇಳಿದ. ಅವ ಏನೋ ಆಕಾಶಕ್ಕೆ ಹಾರಿದಾನಂತೆ, ಸಂಜೀವಿನಿಯನ್ನು ತಂದಿದ್ದಾನಂತೆ, ಏನೋ ಹನುಮಂತ ಅಂತ ಏನೋ ಹೇಳ್ತಾ ಇದ್ದಾನೆ. ಅವ ಯಾರು ಅಂತ ಈಗ ಗೊತ್ತಾಯ್ತಾನೆ. ಅಲ್ಲ, ಹೇಳಿದ ನಂತರ ನನಗೆ ಆಗ ಅರ್ಥ ಆಗಲಿಲ್ಲ. ಈಗ ಪೆಟ್ಟುನಿಂದ ನಂತರ ಅರ್ಥ ಆಯಿತು. ಪೆಟ್ಟುದಿಂದ ಮೇಲೆ ಅರ್ಥ ಆಯಿತು. ಬಹುಶಃ ಮೊದಲೇ ಯೋಚನೆ ಮಾಡಬೇಕಿತ್ತು ಗರುಡ. ಅಲ್ಲ, ಬಲರಾಮನಿಗೆ ಸಾಧ್ಯವಾಗದಿದ್ದದ್ದು ನನ್ನಿಂದ ಆದೀತೆ ಅಂತ ನೀನು ಯೋಚನೆ ಮಾಡಿಲ್ಲ. ಹಾಗಾದ್ರೆ ನಾನು ಒಂದು ಕೇಳೋದು, ಏನು? ಪ್ರಾಮಾಣಿಕವಾಗಿ ಹೇಳಬೇಕು. ಗರುಡನಿಗೆ ಹೀಗೆ ಆಗ್ಬೇಕಂತಲೇ ನೀನು ಕಳಿಸಿದ್ದ?
ಅಲ್ಲಪ್ಪ, ಯಾಕೆ ಗರುಡನ ಒಂದು ಚಂದ ನೋಡ್ಬೇಕಂತಲೇ ನಿನಗೆ ಇತ್ತ ಏನೋ ಮನಸ್ಸಿನಲ್ಲಿ? ಅಲ್ಲ, ಅವ ಬರುವಾಗ ನನ್ನಲ್ಲಿ ಹೇಳಿ ಬಂದಿಲ್ಲವಲ್ಲ. ಹಾಗೆ 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 ಅವನ ಮನಸ್ಸಿನಲ್ಲಿ ಏನಿತ್ತೋ ಗೊತ್ತಿಲ್ಲ. ಅಲ್ಲ, ನಿನ್ನನ್ನು ಅವನಲ್ಲಿ ಒಂದು ಸ್ಪಷ್ಟವಾದ ಉದ್ದೇಶ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತೇ? ಆ ಕಾಲದಲ್ಲೊಮ್ಮೆ ನಿನ್ನನ್ನು ಹೊತ್ತು ತಿರುಗಿದಾಗ ನನಗೆ ಗರ್ವ ಬಂದಿತ್ತು. ಕೃಷ್ಣ ಇಳಿಸುವಂತ, ನೀನು ಗರುಡ ಇಳಿಸುವಂತ ಹೇಳಿದ್ರು ನಾನು ಇಳಿಸಲಿಲ್ಲ. ಆಗ ನೀನು ನನ್ನ ಬೆನ್ನ ಮೇಲೆ ಒಂದು ಕೈ ಇಟ್ಟಾಗ ಇಡೀ ಭೂಮಂಡಲವೇ ತಿರುಗಿದೆ. ಹಾಗೆ ನಾನು ಕುಬ್ಕಿ ಭೂಮಿಯೊಳಗೆ ಹೋಗಿದ್ದೆ. ಅಲ್ಲಿಗೊಮ್ಮೆ ನಿನ್ನಲ್ಲಿ ಪ್ರಾರ್ಥಿಸಿಕೊಂಡಿದ್ದೆ ಸಾಕು ಅಂತ ದರ್ಪ. ಆಗ ಒಮ್ಮೆ ನೀನು ದರ್ಪ ಇಳಿಸಿದ್ದಿ. ಈಗಲೂ ಹಾಗೆ ಮಾಡಿದ್ದ ಅಲ್ಲ ಗರುಡ. ಅವನಲ್ಲಿ ಸ್ಪಷ್ಟವಾದಂತಹ ಒಂದು ಉದ್ದೇಶ ಉಂಟು. ಏನು? ಅವನು ಶ್ರೀರಾಮನಲ್ಲದೆ ಬೇರೆ ಯಾರನ್ನೂ ಅವನು ಸ್ತುತಿಸುವವನಲ್ಲ, ಅವನನ್ನು ನೋಡುವವನಲ್ಲ. ನಾನು ಯಾರು ಎನ್ನುವುದನ್ನು ನೀನು ತಿಳಿಯದವನೇನು ಅಲ್ಲವಲ್ಲ. ನೀನು ಯಾರು ಎಂದು ತಿಳಿದಿದ್ದರೂ ತಿಳಿಯದವನ ಹಾಗೆ ನಾನು ಆಗಿ ಹೋದೆ. ಆದುದರಿಂದ ಅವನಿಗೆ ನಾನು ಒಂದು ಕಾಲದಲ್ಲಿ ಮಾತು ಕೊಟ್ಟಿದ್ದೇನೆ, ಯುಗ ಯುಗಗಳಲ್ಲಿ ನಿನಗೆ ನಮಗೆ ಏನು ಅಂತ ಅವ ಕೇಳಿದಾಗ. ಆದುದರಿಂದ ಈ ಕೃಷ್ಣ ಅವತಾರದ ಈ ಕೊನೆಯ ಘಟ್ಟದಲ್ಲಿ ಅವನು ರಾಮದರ್ಶನವನ್ನು ಅಪೇಕ್ಷೆ ಮಾಡುತ್ತಾ ಇದ್ದವನು. ಆದುದರಿಂದಲೇ ಅವನನ್ನು ಬರಮಾಡಿಸಿಕೊಂಡು, ಅರ್ಥ ಆಯಿತು. ರಾಮಾಂತ್ಯದ ಯುಗದ ಕಾಲದಲ್ಲಿ ಅವ ಪುನರಪಿ ನಮಗೇನು ಅಂತ ನೀವೆಲ್ಲ ಕೇಳಿದಾಗ ಯುಗ ಯುಗದಲ್ಲೂ ನಿಮಗೆ ದರ್ಶನ ಕೊಡ್ತೇನೆ ಅಂತ ಮಾತು ಕೊಟ್ಟವ ಅವ ಕೊಟ್ಟ ಮಾತನ್ನು ಯಾವತ್ತೂ ತಪ್ಪುವವನಲ್ಲ. ಆದ್ದರಿಂದ ಅವನನ್ನು ಭರಿಸು, ಅವನಿಗೆ ರಾಮದರ್ಶನವಾಗುತ್ತದೆ. ಅದು ನಿನ್ನಿಂದ ಆದದ್ದು ಅಂತ ಆಗಲಿ. ಆದರೆ ಒಂದು ಏನು, ಇಷ್ಟು ಪೆಟ್ಟು ತಿಂದು ಅವ ಸಮುದ್ರದಲ್ಲಿ ಮುಳುಗಿಸಿ ಹೊಯ್ಗೆಯಲ್ಲಿ ಹೊರಳಾಡಿಸಿ ನೋಡಂತೆ ಒಂದು ಪುಕ್ಕ ಇಲ್ಲ ನನ್ನ ರೆಕ್ಕೆಯಲ್ಲಿ. ಈಗ ಮತ್ತೆ ಪುನಃ ಅವನ ಹತ್ರ ಹೇಗೆ ಹೋಗ? ಗರುಡ, ಹೆದರಿಕೆ ಆಗ್ತದೆ. ಅವನ ಹತ್ತಿರ ಹೋಗಬೇಕಾದರೆ ಹೆದರಿಕೆ. ಗರುಡ ಅಂತ ಹೇಳಬೇಡ, ಶ್ರೀರಾಮ ನಾಮಸ್ಮರಣೆಯನ್ನು ಮಾಡುತ್ತಾ ಹೋಗೋ, ಆಗ ಅವ ನಿನ್ನ ಒಟ್ಟಿಗೆ ಬರುತ್ತಾನೆ. ಹಾಗೆ ಹೋದ್ರೆ ಏನಾಗುವುದಿಲ್ಲ. ಹಾಗಿದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ರಾಮ ರಾಮ ರಾಮ. ಕಳುಹುತ ಗಗನೋ ನಳಿನದಳಾಂಬಗ ಬಳಿಗೆ ಕರೆದು ಭಾಮೆಯೊಳೆಂದ ಬಳಿಗೆ ಕರೆದು ಭಾಮಿಯುಳಿಂದ ಬಲುವಿದ ಜೂರಗು ಕುಲಜನ ಕಾಣದೆ ಬಳಲಿ ಬರುವ ಮಾರುತ ಕಂದ. ಹಿಂದೆ ನುಡಿದ ತೆರದಿಂದಲಿ ದಶರಥ ನಂದನ ರೂಪಾಂತವೇ ನಾನು ಚಂದದಿ ಜನಗಜಿ ಎಂದದಿಂದಾಚಗೆ ಸಂದರ್ಶನ ಪಾಲಿಸು ನೀನು. ಕಳುಗುತ ಗಗನೋ ಸತ್ಯಭಾಮ ದೇವ, ನನ್ನ ಅನನ್ಯ ಭಕ್ತನಾದಂಥ ಆ ಹನುಮಂತ ಒಂದು ಕಾಲದಲ್ಲಿ ಕೊಟ್ಟ ಮಾತಿನ ಪ್ರಕಾರವಾಗಿ ಅವನು ಹರಿದರ್ಶನವನ್ನು ಶ್ರೀರಾಮ ದರ್ಶನವನ್ನು ಮಾಡಬೇಕು ಅಂತ ಆಸೆ ಪಟ್ಟವ. ಆಗಲಿ ಅಂತ ಹನುಮಂತ ಈಗ ನಮ್ಮ ದ್ವಾರಕಾವತಿಗೆ ಬಂದಿದ್ದಾನೆ. ಬರಲಿ. ಹಾಗೆ ಅಂತ ನಾನು ಹೋಗಿ ಅವನ ಎದುರಿನಲ್ಲಿ ನಿಂತರೆ ಅವನನ್ನು ಒಪ್ಪಿಕೊಳ್ಳುವವನಲ್ಲ. ಅವನಿಗೆ ರಾಮನಾಗಿ, ಕೋದಂಡರಾಮನಾಗಿ ಮಾತ್ರ ಯಾವ ಆತನು ಕಾಣುತ್ತಾನೋ ಅವನನ್ನೇ ಮಾತ್ರ ಅವ ಸ್ತುತಿಸುತ್ತಾನೆ. ಕೋದಂಡರಾಮನಾಗಿಂತ ಕೋದಂಡವನ್ನು ಹಿಡಿದರೆ ಆಯ್ತು. ಆದರೆ ಅಷ್ಟು ಮಾತ್ರ ಸಾಕಾಗುವುದಿಲ್ಲ ಬಾಮ. ಮತ್ತೆ ಸೀತಾರಾಮನಾಗಿ ಅವನಿಗೆ ದರ್ಶನವನ್ನು ಕೊಡಬೇಕು. ಸೀತಾರಾಮನಾಗಿ ರಾಜರಾಮನಾಗಿ ಕೊಟ್ಟರೆ ಸಾಲದ? ರಾಜರಾಮನಾಗಿ ಆಗುವುದಿಲ್ಲ. ಹೌದು. ಸೀತಾರಾಮನಾಗಿ ಅವನಿಗೆ ದರ್ಶನವನ್ನು ಕೊಟ್ಟರೆ ಮಾತ್ರ ಅವ ಶ್ರೀರಾಮ ಅಂತ ಅವ ಒಪ್ಪಿಕೊಳ್ಳುತ್ತಾನೆ. ಇಲ್ಲದಿದ್ದರೆ ಅವನ ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ. ಅದಕ್ಕೆ ನನ್ನಿಂದ ಏನಾಗಬೇಕು? ಹಾಗಾದರೆ ನೀನು ಯಾರು ಈಗ? ನನ್ನ
ಭಾರ್ಯೆ ಅಲ್ವಾ? ನಿಮ್ಮ ಬಾಮೆ. ಬಾಮೆ. ಹಾಗಿರುವಾಗ ನಾನು ಶ್ರೀರಾಮನಾಗಿ ಅವನಿಗೆ ಕಾಣಿಸಿಕೊಳ್ಳುತ್ತೇನೆ, ನೀನು ಸೀತೆಯಾಗಿ ಅವನಿಗೆ ಕಾಣಿಸಿಕೊಳ್ಳುವುದರ ಮೂಲಕವಾಗಿ ಅವನದಾದಂತಹ ಮನಸ್ಸಿನಲ್ಲಿರುವಂತಹ ಕ್ಲೇಶವನ್ನು ಪರಿಹರಿಸಿ ರಾಮ ದರ್ಶನವನ್ನು ಮಾಡುವುದಕ್ಕಾಗಿ ನಾವು ಸಿದ್ಧರಾಗಬೇಕು. ಈಗ ಸೀತೆಯಾಗಿ ನಾನು ಪರಿವರ್ತನೆ ಆಗಬೇಕಲ್ಲ, ನೀನು ಪರಿವರ್ತನೆ ಆಗಬೇಕಲ್ಲ. ಇದಕ್ಕೆಲ್ಲ ತುಂಬಾ ಹೊತ್ತು ತಗೊಳ್ಳುವುದಾಗಲ್ಲ. ಪರಿವರ್ತನೆ ನೀನು ಸೀತೆ ಆಗು, ನೋಡಿ ಅವನಿಗೆ ಕಾಣಬೇಕು. ಹಾಗೆ ಅಂತ ಆದ್ರೆ ನೀವು ಈ ಹೊತ್ತು ರಾಜರಾಮನಾಗಿದ್ದಾಗ ಸೀತೆ ಹೇಗೆ ಇರಬೇಕು ಅಂತ ಒಂದು ಯೋಚನೆ ಮಾಡಿದ್ದೇನೆ. ತಿಳಿತಲ್ಲ. ಈಗ ಸೀತಾರಾಮನಾಗಿದ್ದು ರಾಜರಾಮನಾಗಿದ್ದು ಸೀತಾರಾಮ ಆಗುದಲ್ವಾ? ಹಾಗಿದ್ರೆ ಬೇಕಾದ ಹುಡುಗಿಯ ತೊಡುಗೆಯ ಬಂಗಾರಗಳನ್ನೆಲ್ಲವನ್ನು ಹುಟ್ಟಿದ್ದೇನೆ, ಧರಿಸಬೇಕು. ನೋಡಿ ಹೇಗೆ ಆ ಸೀತೆ ಅಂತ ಈ ಸೀತೆ ಅಂತ ಚಿನ್ಮಯಾತ್ಮಕನ ಹೊತ್ತಿನಲ್ಲಿ ಕುಳಿತಿರಲಾಗ ಇದು ನನ್ನ ಅಪ್ಪನಿಂದ ಬಂದಂತ ಬಂಗಾರಗಳು. ಬನ್ನಗಾರಿ ಧ್ವಜನ ನುತಿಸುತ್ತ ಸುರ ಮುನಿಪ ಬಲ್ದು ಮಣಿದಿಂತೆಂದನು. ನಾರದರು ಬಂದರು. ಹೌದೌದು. ನೀನು ಸೀತೆಯಾಗಿ ಅವರಿಗೆ ಕಾಣಿಸಿಕೊಳ್ಳುತ್ತೀಯೋ ನೋಡೋಣ. ಕೃಷ್ಣ ಆಂಜನೇಯನಿಗೆ ದರ್ಶನವನ್ನು ಕೊಡುವಂತಹ ಉದ್ದೇಶದಿಂದ ನೀನೇನು ರಾಮನಾಗಿದ್ದಿ ಹಾಗೆಂದುಕೊಂಡು ಅವ ಏನಾಗ್ತಾನೆ, ನಿಮ್ಮನ್ನು ಕಾಣುವಾಗ ರಾಮ ಅಂತ ಒಪ್ಪಿಕೊಂಡರೂ ಕೂಡ ಆತ ಸೀತಾರಾಮರ ದರ್ಶನದ ಅಪೇಕ್ಷಿತ ಹಾಗೆಂದುಕೊಂಡು ನಿನಗೆ ಸೀತೆ ಬೇಕಲ್ವಾ? ಸೀತೆ ಇದ್ದಾಳಲ್ಲ, ಇವಳೆಂತ ಸೀತೆ? ಇವಳು ಸೀತೆ ಅಲ್ಲ, ಮತ್ತೆ ಇವಳು ಏನಾಗಿ ಕೇಳ್ತಾಳೆ ಗೊತ್ತುಂಟ? ನೋಡುವಾಗ ಆ ಸೀತೆಯ ದೂತಿಯಾಗಿ ಕಾಣುತ್ತಾ ಇದ್ದಾಳೆ. ಹೌದೌದು. ಈ ಬಂಗಾರ ಅಯ್ಯ ಕೂತುಕೊಂಡದ್ದನ್ನು ನೋಡಿದ್ದೀಯಲ್ಲ ನೀನು. ಆ ಲಕ್ಷ್ಮಿ ಇಂದಿರೆ ಏನಾಗಿದ್ದಾಳೆ ಗೊತ್ತುಂಟಾ? ಇಂದಿರೆಯ ಜನಿಸಿ ರುಕ್ಮಿಣಿಯಾಗಿರುವಳು ನೀ ಗಂಧರ್ವ ಸುತೆ ಇಂದ್ರಸೇನೆ. ಪೂರ್ವದಿ ರಾಮಚಂದ್ರನೋ ಧ್ಯಾನಿಸುತ್ತಲಿರಲು ಮಹಿರಾವಣವು ಸೆರೆ ವಿಳಿಯುಳ್ ಇರಿಸಲ್ಕಾತನ. ಪೂರ್ವದಲ್ಲಿ ರಾಮಚಂದ್ರನು ಧ್ಯಾನಿಸುತ್ತಲಿರಲ್ ಮಹಿರಾವಣ ಸೆರೆಯುಳಿರಲಿರಿಸಲ್ಗೆ ಆತನ. ಒಂದು ರಾಘವನಿನ್ನ ಬಿಡಿಸಿ ದ್ವಾಪರ ದಿನ ಬಂದಪೆನು ಕೃಷ್ಣಾವತಾರದ್ಯೂ. ಭಾಮೆಯಾಗೆಂದ ಭಯ ಪಾಲಿಸಿದ ತೆರದಿ ಸೇರಿದೆ ಆದಿಲಕ್ಷ್ಮಿ ನೀನಲ್ಲ, ಆದಿಲಕ್ಷ್ಮಿ ನೀನಲ್ಲ. ಕೃಷ್ಣ, ನೀನೇನು ಹೆಗ್ಗಳಿಕೆ ಈಕೆಯನ್ನು ಸೀತೆ ಅಂತ ಹೇಳ್ಬಹುದು, ಅಥವಾ ತನ್ನನ್ನು ತಾನು ತೋರಿಸಿಕೊಳ್ಳುವ ಸಲುವಾಗಿ ಆಕೆ ಅಂತ ತಾನು ಸೀತೆ ಅಂತ ಹೇಳ್ಬಹುದು. ಹಾಗೆ ಸೀತೆ ಆಗ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಯ್ಯ. ಸೀತೆ ಏನಾಗಿದ್ದಾಳೆ? ಆಕೆ ಇಂದಿರೆ ಅಂತ ಆ ಲಕ್ಷ್ಮಿ ವರ್ತಮಾನದಲ್ಲಿ ರುಕ್ಮಿಣಿಯಾಗಿ ಜನಿಸಿದ್ದಾಳೆ. ಇವಳು ಯಾರು ಗೊತ್ತುಂಟ? ಮಹಿರಾವಣನ ಒಂದು ಕಾಲದಲ್ಲಿ ಸೆರೆಯಲ್ಲಿದ್ದಂತಹ ಗಂಧರ್ವ ಸುತೆ ಚಂದ್ರಸೇನೆ ಎಂಬವಳು ಈಕೆ. ಆದ್ದರಿಂದ ಆ ಸಂದರ್ಭದಲ್ಲಿ ರಾಮಚಂದ್ರನು ಬಿಡಿಸಿದಂತಹ ಸಂದರ್ಭದಲ್ಲಿ ರಾಘವನನ್ನು ನೆನೆದು ನಾನು ನಿನ್ನೊಡನೆ ಬರುತ್ತೇನೆ ಅಂತ ಹೇಳಿದಾಗ ಆ ಒಂದು ಮಾತು ಹೇಳಿದ್ದಾನೆ. ಕೃಷ್ಣಾವತಾರದಲ್ಲಿ ನೀನು ಭಾಮೆಯಾಗಿ ಬಾ. ಆ ಸಂದರ್ಭದಲ್ಲಿ ಏಕಪತ್ನಿ ವ್ರತ. ನಾನು ಕೃಷ್ಣನಾಗಿ ಬರುತ್ತೇನೆ. ಆದ್ದರಿಂದ ಈಕೆ ಖಂಡಿತವಾಗಿಯೂ ಸೀತೆ ಅಲ್ಲವೇ ಅಲ್ಲ. ಆದ್ದರಿಂದ ನೀನು ರುಕ್ಮಿಣಿಯನ್ನು ಕರೆಸು. ಹಾಗಾದ್ರೆ ಬೇಡ, ನಾನು ಸೀತೆ ಆಗುದು ಬೇಡ. ಸೀತೆ ಆಗುದು ಬೇಡ ಅಲ್ಲ, ಆಗುವುದಿಲ್ಲ ಅಲ್ಲ. ಅವು ಹೇಳಿದ ಕಾರಣ ಪ್ರಭಾಕರ ವಂಶಕ್ಕೆ ನಾವು ಸೀತೆ ಆಗ್ತೆ ಅಂತ ಹೊರಟದ್ದು. ಅಲ್ಲ, ಅವರು ಪ್ರಭಾಕರ ಹೇಳಿದ್ದಾನೆ ಅಂತ ಹೇಳಿ ನೀನೇ ಯಾಕೆ ಬಂದದ್ದು? ಸೀತೆ ಆಗುವುದಕ್ಕೆ ಅಲ್ಲವಲ್ಲ. ಅಲ್ಲ ಭಾಮೆ, ನಿನ್ನ ಮನಸ್ಸಿನಲ್ಲಿ ಇರುವಂತಹ ಅಹಂಭಾವ ಉಂಟಲ್ಲ, ತಾನು ಕೂಡ
ರುಕ್ಮಿಣಿಗೆ ಸರಿಸಮಾನಳು ಎಂಬಂತ ನಿನ್ನ ಅಹಂಭಾವವನ್ನು ತೊಳೆದು ಹಾಕುವ ಸಲುವಾಗಿ ಕೃಷ್ಣ ಹೇಳಿದ್ದು. ಅದನ್ನು ಇನ್ನಾದರೂ ನಿನ್ನ ತಲೆಯಲ್ಲಿದ್ದದ್ದು ಸ್ವಲ್ಪ ಇಳೀಲಿ. ನಿಜವಾದಂತಹ ಸೀತೆ ಯಾರು? ಆ ರುಕ್ಮಿಣಿಯೇ ಬಂದಲ್ಲಿ ಎಂತದ ಆಗ್ತಾ ಉಂಟಿಲ್ಲ. ಹೌದೌದು ಹೌದು ಹೌದು ಹೌದು. ಸ್ಮರಿಸುತ್ತ ರಾಮನ ನಡೆದಪ್ಪ ಗರುಡನ ಪರಿಗಿಸಿ ಮರುತ ಜನಗ ಬೆರಗಾದ ಪ್ರಾಣದೊಳ್ ಉಳಿದು ಹೋಗಿಗ ನೀತ ಮರಳಿದ ಏತಗಿಲ್ ನೆಡೆಗೆ. ಹನುಮಂತ, ರಾಮ ಎನ್ನುವ ಹೆಸರಿಗೆ ಬಲ ಸೇರಿಸಿಕೊಂಡಂತಹ ಬಲರಾಮನ ಗರ್ವಭಂಗವೂ ಆಗಿದೆ. ಹರಿಯನ್ನು ಹೊತ್ತು ತಿರುಗಾಡುವವ ನಾನು, ನನಗಿಂತ ಯಾರೂ ದೊಡ್ಡವರಿಲ್ಲ ಎನ್ನುವ ಭಾವದಿಂದಿದ್ದಂಥ ಗರುಡನ ಗರ್ವಭಂಗವೂ ಆಗಿದೆ. ಈಗ ಅದೇ ಗರುಡ ಬಂದು ಹೇಳಿದನಲ್ಲ, ರಾಮ ರಾಮ ಎನ್ನುವಂಥ ನಾಮಸ್ಮರಣೆಯನ್ನು ಮಾಡುತ್ತಾ ಶ್ರೀರಾಮ ದರ್ಶನಕ್ಕೆ ಅನುಕೂಲ ಮಾಡಿಕೊಡುತ್ತೇನೆ ಎನ್ನುವ ಹಾಗೆ ನನ್ನಲ್ಲಿ ಹೇಳಿದಾಗ ಒಪ್ಪಿ ಅವನ ಜೊತೆಯಲ್ಲಿ ನಾನು ಬಂದದೆಲ್ಲಿಗೆ ದ್ವಾರಾವತಿಯ ಪುರಪ್ರವೇಶವನ್ನು ಮಾಡಿದ ಹಾಗಾಯಿತು. ಏನು ನಾನು ನೋಡ್ತಾ ಇರುವಂಥದ್ದು? ಶ್ರೀರಾಮಚಂದ್ರ ರಾಮ ನೀರಜಲೋಚನ ರಾಮ ನೀರಜಲೋಚನ ಪವನಕರ ನಾಮ ಪಾಪ ವಿಮೋಚನ ಪವನಕರ ನಾಮ ಪಾಪ ವಿಮೋಚನ ರಾಮ 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 ಕಾಮರ ಸುಪ್ರೇಮ ನಿರುಪಮ ಕಾಮಿತಾರ್ಥ ಫಲಪ್ರದಾಯಕ ಶ್ರೀಮನೋಗರ ಕೋಮಲಾಂಗ ನಿರಾಮಯನೆ ಮಮ ಸ್ವಾಮಿ ರಘುವರ ಕಾಮರದು ಪ್ರೇಮ ನಿರುಪಮ ಕಾಮಿತಾರ್ಥ ಫಲಪ್ರದಾಯಕ ಶ್ರೀಮನೋಗರ ಕೋಮಲಾಂಗ ನಿರಾಮಯನೆ ಮಮ ಸ್ವಾಮಿ ರಘುವರ ರಾಮ ನೀರಜಲೋಚನ ಪವನಕರ ನಾಮ ಪಾಪ ವಿಮೋಚನ ರಾಮ 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 ಶ್ರೀರಾಮ ಜಯ ರಾಮ ರಘುರಾಮ ಅಯೋಧ್ಯಾರಾಮ ದಶರಥಿ ರಾಮ ಸೀತಾರಾಮ ರಘುರಾಮ ಜನ್ಮಾಮಯ ತಾಪ ನಿವಾರಣ. ಓ ಭಗವಂತ, ದಿವ್ಯವಾದಂತಹ ನಿನ್ನ ದರ್ಶನವನ್ನು ಕಂಡು ನನ್ನ ಕಣ್ಣುಗಳು ಪಾವನವಾಯಿತು ಸ್ವಾಮಿ. ಅದೆಷ್ಟು ಕಾಲವಾಯಿತು ನಿನ್ನನ್ನು ಕಾಣದೆ. ನಿನ್ನನ್ನು ಸದ್ರೂಪವಾಗಿ ನನ್ನೆದುರು ಕಾಣುತ್ತೇನೆ ಎನ್ನುವಂತಹ ಕಾತರ ಇತ್ತಿದ್ದೆ. ಇದುವರೆಗೆ ನನ್ನ ಜೀವನವನ್ನು ನಾನು ಸವೆಸಿದೆ ಸ್ವಾಮಿ. ಈಗ ಈ ಪುರದಲ್ಲಿ ಅಯೋಧ್ಯಾರಾಮನಾದಂಥ ನೀನು ಸೀತಾರಾಮನಾಗಿ ನನ್ನ ಕಣ್ಣೆದುರು ಕಾಣ್ತಾ ಇದ್ದೀಯ ಅಂತ ಹೇಳುವಾಗ ನನ್ನ ಮಾಂಸಾಕ್ಷಿಗಳು ಧನ್ಯವಾದವು. ರಾಮಚಂದ್ರ ಜಯ 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 ಜಯ. ಕೈ ಮುಗಿದು ನಿಲ್ದಿಗ ವಾಯು ಗಂಧನ ಬಿಗಿದ ಪುತ ಇಂದಿರಾವರನಿಂದ ಹಿಂದೆ ಬೇಡಿದ ತೀರ ಇಂದಿರಾವರನಿಂದ ಹಿಂದೆ ಬೇಡಿದ ತೀರ ತೆರದಿಂದ ದರ್ಶನವಿತ್ತೇನು ಎಂದು ಕೈ ಮುಗಿದು ನಿಂದಿಗ ವಾಯು ಗಂಧನ ಬಿಗಿದ ಪುತ ಹನುಮಂತ, ರಾಮಚಂದ್ರ, ನನ್ನ ಸ್ತುತಿಯನ್ನು ಮಾಡುತ್ತಾ ಇದ್ದಂಥ ನಿನ್ನನ್ನು ನಿನ್ನ ಎರಡು ಬಾಹುಗಳನ್ನು ಎತ್ತಿ ನಿನ್ನನ್ನು ಆಲಂಗಿಸಿಕೊಂಡಿದ್ದೇನೆ. ಧನ್ಯನಾದೆ ಸ್ವಾಮಿ. ನಿನ್ನದಾದಂತಹ ಸ್ವಾಮಿ ಭಕ್ತಿ ಏನು ಎಂಬುದನ್ನು ಪ್ರಪಂಚ ಮುಖಕ್ಕೆ ನೀನು ತೋರಿಸಿಕೊಟ್ಟವನು. ಅದರಲ್ಲಿಯೂ
ಶ್ರೀರಾಮ ನಾಮಸ್ಮರಣೆಯೊಂದನ್ನು ಬಿಟ್ಟು ಬೇರೆ ಯಾವುದನ್ನು ನೀನು ಸ್ಮರಣೆ ಮಾಡಿದವನಲ್ಲ. ಇಲ್ಲವೇ ಇಲ್ಲ. ನಿನ್ನ ಜೀವಮಾನದಲ್ಲಿ ನೀನು ಅವತ್ತು ಪಂಪಾ ತೀರದಲ್ಲಿ ನೀನು ಮೊದಲಾಗಿ ನನಗೆ ಕಾಣಿಸಿಕೊಂಡವನು. ಹೌದು ಸ್ವಾಮಿ. ಅಂದಿನಿಂದ ಆ ಕಾಲಘಟ್ಟದಲ್ಲಿ ನಡೆದಂಥ ಎಲ್ಲ ಕಾರ್ಯಗಳಲ್ಲಿ ನೀನು ನನಗೆ ದಾಡಿಯಾಗಿ ನನ್ನ ಸಹವರ್ತಿಯಾಗಿ ನನಗೆ ಅನುಕೂಲಕರವಾಗಿ ನೀನು ವರ್ತಿಸಿದವನು. ನೀನು ಮಾಡಿದಂಥ ಸೇವೆ ಅದು ಅನನ್ಯವಾದದ್ದು. ಅದನ್ನು ಹೀಗೆ ಅಂತ ಬಣ್ಣಿಸುವುದಕ್ಕೆ ಆ ಮಾಶೇಷನಿಗೂ ಕೂಡ ಅವನ ನಾಲಿಗೆಯೂ ಸಾಲದು. ಆದುದರಿಂದ ಆ ಕಾಲಘಟ್ಟದಲ್ಲಿ ನಮ್ಮದಾದಂಥ ಕಾರ್ಯವನ್ನು ನಾನು ಮುಗಿಸಿ ಮತ್ತೆ ನನ್ನದಾದಂಥ ಮೂಲಸ್ಥಾನವನ್ನು ನಾನು ಸೇರುವಂಥ ಆ ಸಂದರ್ಭದಲ್ಲಿ ನೀನು ನನ್ನನ್ನು ಬೇಡಿಕೊಂಡದ್ದು. ಯಾಕೆ? ನಿನಗೆ ಆ ಸಮಯದಲ್ಲಿ ಮರಣ ಇಲ್ಲವಲ್ಲ. ಆದ್ದರಿಂದ ನನಗೆ ಮುಂದೆ ಏನು? ನಿನ್ನ ಸೇವೆಯನ್ನು ಮಾಡಿದಂತಹ ನಾನು ಮತ್ತೊಬ್ಬರ ಸೇವೆಯನ್ನು ಮಾಡುವುದಿಲ್ಲ ಎನ್ನುವಂತ ನಿನ್ನದಾದಂಥ ದೃಢಚಿತ್ತ ಅದನ್ನು ಬಲ್ಲವನು ನಾನು ಹೌದಲ್ಲ. ಆದುದರಿಂದ ಅವತ್ತಿನ ಆ ಕಾಲಘಟ್ಟದಲ್ಲಿ ನೀನು ಬೇಡಿಕೊಂಡದ್ದು ಬೇರೆ ಏನನ್ನೂ ಅಲ್ಲ. ರಾಮ, ಇಷ್ಟರವರೆಗೆ ನಿನ್ನದಾದಂತಹ ಸಾಂಗತ್ಯದಲ್ಲಿ ನಿನ್ನ ಸೇವೆಯನ್ನು ನಾನು ಮಾಡಿಕೊಂಡವನು. ನಿನ್ನನ್ನಲ್ಲದೆ ಅನ್ಯರನ್ನು ನಾನು ದೇವರು ಅಂತ ಒಪ್ಪಿಕೊಂಡವನಲ್ಲ. ಆದುದರಿಂದ ನನ್ನ ಏಕದೇವೋಪಾಸನೆ ಅಂತ ನೀನು ಹೇಳಿದವನು. ಆದ್ದರಿಂದ ಮುಂದೆ ನನಗೆ ಏನು ಅಂತ ನೀನು ಕೇಳಿದವನು. ಆಗ ನಿನಗೆ ನಾನು ಹೇಳಿದ್ದು ಈ ಕಾಲದಲ್ಲಿ ಅಲ್ಲ, ನಾನು ಪ್ರತಿ ಕಾಲದಲ್ಲಿಯೂ ನನ್ನದಾದಂತಹ ಜೀವನದಲ್ಲಿ ನನ್ನ ಕಾರ್ಯದಲ್ಲಿ ನಾನು ಅವತಾರವನ್ನು ಎತ್ತುತ್ತೇನೆ ಅಂತ. ಆಗ ಬರುವಂತ ಆ ಕಾಲದಲ್ಲಿಯೂ ನಿನಗೆ ಎಲ್ಲಿ ಅಂತ ಹೇಳಲಿಲ್ಲ, ಯಾವ ಸಮಯ ಅಂತ ಹೇಳಿಲ್ಲ, ದರ್ಶನವನ್ನು ಕೊಡುತ್ತೇನೆ ಅಂತ ನಾನು ಹೇಳಿದ್ದೇನೆ. ಬಹುಶಃ ನೀನು ನನ್ನ ದರ್ಶನಾಪೇಕ್ಷೆಯಿಂದ ಇಷ್ಟರವರೆಗೆ ನೀನು ನನ್ನ ನಿರೀಕ್ಷೆಯನ್ನು ಮಾಡುತ್ತಿದ್ದದ್ದು ಹೌದು. ಆದುದರಿಂದ ಅವತ್ತು ನಾನು ಕೋದಂಡರಾಮನಾಗಿ, ಸೀತಾರಾಮನಾಗಿ, ರಘುರಾಮನಾಗಿ ನಾನು ನಿನಗೆ ಕಾಣಿಸಿಕೊಂಡವನು. ಆದರೆ ಈ ಕಾಲದಲ್ಲಿ ನಾನು ಗೋತಂಡರಾಮನಾಗಿ ನಿನಗೆ ಗೋಚರಿಸಿದರೂ ಇವತ್ತು ನಾನು ಕೋದಂಡರಾಮ ಅಲ್ಲ. ಇವತ್ತು ನಾನು ಕೊಳಲನ್ನು ಹಿಡಿದಂತಹ ಶ್ರೀಕೃಷ್ಣನಾಗಿ ನಿನ್ನಲ್ಲಿ ಕಂಗೊಳಿಸುತ್ತಾ ರಾಮಚಂದ್ರ. ಆದುದರಿಂದ ಮುಂದೆ ಈ ಯುಗದಲ್ಲಿ ನೀನು ಶ್ರೀಕೃಷ್ಣನ ಕೊಳಲು ವಾದನದ ಕೃಷ್ಣನನ್ನು ರಾಮನಾಗಿ ನೀನು ಕಾಣು ಅಂತ ನಿನ್ನಲ್ಲಿ ಹೇಳುತ್ತೆ. ಪ್ರಭು, ಸತ್ಯವಾನ್ ಸತ್ಯ ಸಂಕಲ್ಪನಾದಂತಹ ನೀನು ಆಡಿದ ಮಾತಿಗೆ ಚ್ಯುತಿ ಇಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿ ಆಗಬಾರದಲ್ಲ. ನಾನೇ ಸ್ವಲ್ಪ ಅವಸರ ಮಾಡಿದಿನೋ ಏನು, ತಾಳ್ಮೆ ಎನ್ನುವಂಥದ್ದು ಇಲ್ಲದೇ ಇದ್ದ ಕಾರಣದಿಂದ ನನ್ನ ರಾಮಚಂದ್ರನನ್ನು ಮರೆತು ಬಿಟ್ಟನೋ ಎನ್ನುವಂತಹ ಸಂದೇಹವನ್ನು ನಾನು ತಾಳಿದೆ. ಆದರೆ ಇವತ್ತು ಪ್ರತ್ಯಕ್ಷವಾಗಿ ಸೀತಾರಾಮನನ್ನು ಕಣ್ತುಂಬಿಕೊಂಡಂತಹ ಈ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಬೇರೆ ಯಾವುದೂ ಬೇಡ ಎನ್ನುವ ಭಾವ ನನಗೆ ಬಂದಿದೆ. ಬೇರೆಯನ್ನು ನೀನು ಒಪ್ಪಿಕೊಂಡವನಲ್ಲವಲ್ಲ. ನಿನ್ನನ್ನು ಕಂಡ ಬಳಿಕ ಈ ಐಹಿಕವಾದಂತಹ ಯಾವ ಸುಖೋಪಭೋಗಗಳನ್ನು ನಾನು ಬಯಸುವುದಿಲ್ಲ ಎನ್ನುವ ಭಾವ ಈಗ ನನಗೆ ಬಂತು. ಆಗಲಿ, ನನ್ನನ್ನು ಆಲಿಂಗಿಸಿಕೊಂಡೆಯಲ್ಲ ದೇವ. ಆ ದಿವಸ ಚೂಡಾಮಣಿಯನ್ನು ತಂದಂತಹ ಹೊತ್ತಿನಲ್ಲಿ ನನ್ನನ್ನು ದೀರ್ಘವಾಗಿ ಕಡಲ ತಡಿಯಲ್ಲಿ ಅಪ್ಪಿಕೊಂಡವ ನೀನು, ಹೌದಾ? ಆವಾಗ ಇದ್ದಂತಹ ಸ್ಪರ್ಶ ಸುಖ ಮತ್ತೊಮ್ಮೆ ಈಗ ನನಗೆ ಸಿಕ್ಕಿದ ಹಾಗಾಯಿತು. ಭಕ್ತ ಭಗವಂತರ ಸಂಬಂಧ ಎನ್ನುವಂಥದ್ದು ಎಷ್ಟು ಅವಿನಾಭಾವವಾದದ್ದು ಎನ್ನುವುದು ರಾಮ ಹನುಮರ ಈ ಅಪ್ಪುಗೆಯಿಂದ ತಿಳ್ಕೊಳ್ಳಬೇಕು. ಅದೊಂದು ಪ್ರತಿಮೆಯಾಗಿ ಶಾಶ್ವತವಾಗಿ ಪ್ರತಿಯೊಬ್ಬರಲ್ಲಿ ಇರಬೇಕಾದದ್ದು ಸ್ವಾಮಿ. ರಾಮ ಎನ್ನುವ ಶಬ್ದವೇ ಹಾಗಲ್ವೇ? ಅದು ತಾರಕ ಮಂತ್ರ. ಶಿವನೂ ಅದನ್ನು ಗಿರಿಜೆಗೆ ಬೋಧಿಸಿದ ಅಂತ ಹೇಳ್ತಾರೆ. ಒಬ್ಬ ವ್ಯಾಧನೊಬ್ಬ ಮುನಿಯಾಗುವುದಕ್ಕೆ ಕಾರಣವಾದದ್ದು ರಕಾರೋಚ್ಚಾರ ಮಾತ್ರೇಣ ಮುಖಾನಿರ್ಯಾತಿ ಪಾತಕಂ ಪುನಃ ಪ್ರವೇಶ ಭೀತ್ಯಾಚ ಮಕಾರಸ್ತು ಕವಾಟವತ್. ಆ ರಾಮ ಎನ್ನುವುದು ಬರೀ 2 ಅಕ್ಷರ ಅಲ್ಲ. ರಾ ಅಂತ ಹೇಳಿದ ಕೂಡಲೇ ನಮ್ಮ 2 ತುಟಿಗಳು ತೆರೆದುಕೊಳ್ಳುತ್ತವೆ. ಅಂದ್ರೆ ಅಂತರಂಗದಲ್ಲಿರುವಂತಹ ಸರ್ವ ಪಾಪಗಳು ಕೂಡ ಆ ತುಟಿ ಎಂಬ ದ್ವಾರದ ಮೂಲಕ ಹೊರಗೆ ಬರ್ತದೆ. ಪುನರಪಿ ಮಾ ಅಂತ ಉಚ್ಚರಿಸಿದರೆ ಆ ಕವಾಟದ ಹಾಗೆ ಅದು ಬಂಧಿಸಲ್ಪಡುತ್ತದೆ. ಹೊರಗಣ ಪ್ರಪಂಚದ ಯಾವ ಪಾಪ ಕ್ಲೇಶಗಳು ಕೂಡ ನಮ್ಮ ಒಳಗೆ ಹೋಗದ ಹಾಗೆ ತಡೆಯುತ್ತದೆ. ಅಂದ್ರೆ ಅಂತರಂಗ ಶುದ್ಧವಾಗ್ತದೆ ಅಂತ ಲೆಕ್ಕ. ಋಷಿ ಮುನಿಗಳ ವಾಚ ಅಲ್ವಾ ಸ್ವಾಮಿ? ಹಾಗಾಗಿ ಶುದ್ಧ ಭಾವದಿಂದ ಮನಸ್ಸಿನಲ್ಲಿ ನಾವು ತೃಪ್ತಿಯಿಂದ ಇದ್ರೆ ಭಗವಂತ ತಾನಾಗಿ ಒಲಿಯುತ್ತಾನೆ ಎನ್ನುವುದಕ್ಕೆ ಈ ರಾಮ ಮಂತ್ರದ ಆ ಒಂದು ತತ್ವವೇ ಸಾಕ್ಷಿ ಅಲ್ವೇ? ಆ ಕಾರಣದಿಂದ ಬಹುಶಃ ಇಷ್ಟರವರೆಗೆ ನಾನು ನೆಮ್ಮದಿಯಿಂದ ಇಲ್ಲಿ ಬದುಕಬೇಕು ಅಂತ ಇದ್ರೆ ಆ ತಾರಕ ಮಂತ್ರವೇ ಕಾರಣವಾಯಿತು. ರಾಮ ರಾಮ ಎನ್ನುವುದನ್ನು ರೋಮ ರೋಮಗಳಲ್ಲಿ ಧ್ವನಿಸ್ತಾ ಇದ್ದವ. ಆ ಕಾರಣದಿಂದ ರಾಮ ಭಕ್ತನಾಗಿ ರಾಮ ಭಂಟನಾಗಿ ಈ ಆಂಜನೇಯ ಪ್ರಪಂಚಕ್ಕೆ
ರಾಮಭಕ್ತಿ ಏನು ಎನ್ನುವುದನ್ನು ಸಾರುವುದಕ್ಕೆ ಒಂದು ಪ್ರತಿಭೆಯಾದನೇ ಹೊರತು ಸದಾ ನಿನ್ನ ಸೇವಕ ಸ್ವಾಮಿನ. ನಾನು ಒಂದು ಸಲ ಹೇಳಿದ್ದೆ, ಪರಸೇವೆ ಕಡು ಕಷ್ಟ ಅಂತ. ರಾಮ ಸೇವೆಯ ಮೂಲಕವಾಗಿ ಎಲ್ಲ ಸೌಖ್ಯವನ್ನು ಅನುಭವಿಸಿಯೂ ಆ ಮಾತು ಯಾಕೆ ನನಗೆ ಬಂತು? ಲೋಕದಲ್ಲಿ ದಾಸರಾಗಿ ವರ್ತಿಸುವುದಕ್ಕೆ ಒಂದಲ್ಲ ಒಂದು ಕಾರಣಕ್ಕೆ ಅಂತರಂಗದಲ್ಲಿ ಅಂತಹ ಒಂದು ಬೇಗುದಿ ಉಂಟಾದರೆ ಅದು ತಪ್ಪು ಏನೂ ಅಲ್ಲ. ಹಾಗಾಗಿ ನನ್ನನ್ನು ಕ್ಷಮಿಸಿದವ ನೀನು, ನನ್ನನ್ನು ಅಂತೆವಾಸಿಯಾಗಿ ಸ್ವೀಕಾರ ಮಾಡಿದವ ನೀನು. ನಾನು ಕಂಡಂತಹ ಆ ದೃಶ್ಯ ಉಂಟಲ್ಲ ಅವತ್ತು ಅಯೋಧ್ಯೆಯಲ್ಲಿ ಸೀತಾರಾಮನಾಗಿ ನೀನು ಪಟ್ಟಾಭಿಷಿಕ್ತನಾದಂತಹ ಹೊತ್ತಿನಲ್ಲಿ ಭರತ ಶತ್ರುಘ್ನರು ನಿನ್ನ ಬಳಿಯಲ್ಲಿದ್ದಾಗ ನಾನು ಮಂಡಿಯೂರಿ ನಿನಗೆ ನಮಸ್ಕರಿಸಿ ಆ ಮೂಲಕವಾಗಿ ಸುಂದರವಾದ ಶ್ರೀರಾಮ ಪಟ್ಟಾಭಿಷೇಕದ ಚಿತ್ರಣ ನನ್ನ ಕಣ್ಣ ಮುಂಭಾಗದಲ್ಲಿ ಈಗಲೂ ಉಂಟು. ಈಗ ಮತ್ತದನ್ನೇ ಕಾಣುವ ಹಾಗಾಗಿ ಸ್ವಾಮಿ. ಆದ್ರೆ ನೀನೇ ಹೇಳಿದೆಯಲ್ಲ, ಈಗ ಕೊಳಲ ಕೃಷ್ಣನಾಗಿ ನೀನಿದ್ದಿ, ಕೋದಂಡರಾಮನಾಗಿ ಅಲ್ಲ. ಹಾಗಿದ್ರೆ ತ್ರೇತಾಯುಗದಲ್ಲಿ ನನಗೆ ದೀರ್ಘವಾದಂತಹ ಸೇವಾ ಭಾಗ್ಯವನ್ನು ಕರುಣಿಸಿದವ. ಆದರೆ ಈ ದ್ವಾಪರದಲ್ಲಿ ಕೇವಲ ನೀನೇ ಈ ಅವತಾರದಲ್ಲಿ ಬಂದಿದ್ದಿ ಅಂತ ಆದಾಗ ನನ್ನಿಂದ ಏನು ಕೆಲಸ ಆಗಬೇಕಾಗಿಲ್ವೋ ಎನ್ನುವ ಭಾವ ನನಗೆ ಬರ್ತದೆ. ಹಾಗಿದ್ರೆ ನಿನ್ನನ್ನು ಹೇಗೆ ನಾನು ನೆನಪಿಸಿಕೊಳ್ಳಿ? ನನ್ನ ಮುಂದಿನ ಜೀವನದ ಪಥ ಏನು ಎನ್ನುವುದನ್ನಾದರೂ ನಿರ್ದೇಶನ ಮಾಡ್ತೀಯ? ಮುಂದೆ ಎಲ್ಲಿಯಾದರೂ ನಿನ್ನದಾದಂತ ಅಗತ್ಯ ಉಂಟು ಅಂತ ಆದಾಗ ಆಗ ನಿನ್ನನ್ನು ಭರಿಸುತ್ತೇನೆ. ಆಗ ನಿನ್ನ ಆ ರಾಮ ಸೇವೆಯಲ್ಲ, ಕೃಷ್ಣ ಸೇವೆ ಎಂಬ ರೀತಿಯಲ್ಲಿ ನೀನು ವರ್ತಿಸಿ ಅದಕ್ಕೆ ಸಹಾಯಕನಾಗು ಅಂತ ನಿನ್ನನ್ನು ಹೇಳುತ್ತೇನೆ. ಈ ಸಂದರ್ಭದಲ್ಲಿ ಆ ಕಾಲ ಬಂದಾಗ ನಿನ್ನನ್ನು ಭರಿಸುತ್ತೇನೆ. ಒಳ್ಳೆಯದು ಸ್ವಾಮಿ. ಶ್ರೀರಾಮ ದರ್ಶನದ ಈ ಪುಣ್ಯವಾದಂತಹ ದರ್ಶನ ಭಾಗ್ಯ ಸದಾ ನನ್ನ ಮನಸ್ಸಿನಲ್ಲಿ ಹಾಗೆ ಅಚ್ಚುತ್ತಾ ಇರಲಿ. ಲೋಕಕ್ಕೆ ಮಂಗಲ, ಲೋಕಕ್ಕೆ ಕ್ಷೇಮ. ಮಂಗಳೋ ಜಯ ಮಂಗಳೋ ನಿತ್ಯ ಮಂಗಳೋ ಜಯ ಶುಭ ಮಂಗಳೋ. ಭೂಮಿಯ ದಾನವ ಬೇಡಿದ ಭೂಮಿಯ ದಾನವ ಬೇಡಿದಗೆ ರಾಮ ಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರ ನಿಮ್ಮದ ಜನದ ಸುಧನಿಗೆ ಭಾಮೆಯ ರಸ ಗೋಪಾಲ ಕೃಷ್ಣಗೆ ಮಂಗಲೋ ಜಯ ಮಂಗಲೋ ಮಂಗಲೋ ಮಂಗಲೋ. ಭಕ್ತರ ಪೊರೆವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರಿ ಆರ